ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರೇಷ್ಠರ ಆಶ್ರಯ ನಾವು ಮಾಡಬೇಕು. ಭಗವದ್ಗೀತೆ ಆಗಲಿ, ಮಹಾಭಾರತ ಆಗಲಿ, ಪುರಾಣಗಳಾಗಲಿ ಅಂತಹ ಮಹಾತ್ಮರಿಂದ ಪರಿಚಯರಾಗ್ತದೆ. ಅವರ ವಿಶೇಷಣಗಳೆಲ್ಲ ನಮಗೆ ಒಂದು ಪೂರ್ಣತೆಯನ್ನು ಸೂಚಿಸ್ತವೆ. ವಿಷ್ಣು ವ್ಯಾಪಕತ್ವ, ವ್ಯಾಸ ಅಂತ ಹೇಳಿದ್ರೆ ವಿಸ್ತಾರ ಅಂತ ಅರ್ಥ. ಹಾಗೆಯೇ ಬ್ರಹ್ಮನಿಧಯ, ನಮಗೆ ಅದು ಒಂದು ಆಧಾರ. ಬ್ರಹ್ಮ ಅದು ಆಕ್ಷ, ಅದು ಮೂಲ, ನಮ್ಗೆ ಕಾಣುವುದಿಲ್ಲ. ಅದನ್ನು ಕಾಣುವಂಥದಕ್ಕೆ ಪ್ರಯತ್ನವೇ ನಮ್ಮ ಸಾಧನೆ ವಿನಃ ಮತ್ತೇನಲ್ಲ. ಎಲ್ಲ ಪ್ರಯತ್ನಗಳು ಅದರಲ್ಲೇ ಇರುವುದು. ಅಥವಾ ಮನುಷ್ಯನಾದವನಿಗೆ ಅದೇ ಉದ್ದೇಶ. ಮರ್ತವನು ಅವನೇನಾಗಿರ್ತಾನೆ, ಸಿಕ್ಕಿಬಿಡ್ತಾನೆ. ಕೆಲಸ ಮಾಡದಿದ್ದರೆ ಇವತ್ತಲ್ಲ ನಾಳೆ ಮಾಡಬೇಕು. ಜನ್ಮ ಜನ್ಮಾಂತರಗಳು ನಡೀತವೆ, ಸುಖ ದುಃಖಗಳು ಬರ್ತವೆ. ಸಮುದ್ರ ಇದ್ದಷ್ಟು ಸಮಯ ತೆರೆ ಇರ್ತದೆ. ನಾವು ಬದುಕಿದ್ದಷ್ಟು ಸಮಯ, ದೇವಧಾರಣೆ ಮಾಡಿದ ಸಮಯ ಸುಖ ದುಃಖ ಬರ್ತದೆ. ಆಗ ಪುನಃ ನಾವು ಅದಕ್ಕಾಗಿ ಕೂಗಿದ್ರೆ, ಇದು ಮಾಡಿದರೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಕಲಿಯುವುದು. ಸಮುದ್ರದ ಒಳಗೆ ಮುಳುಗಿದ್ರೂ ಆಗಿತ್ತು, ಮುಳುಗುವ ಇದಕ್ಕೆ ಅಲ್ಲಿ ತೆರೆ ಬರುವುದಿಲ್ಲ. ಅಲ್ಲ, ಇಲ್ಲಿ ಒಂದು ಪ್ರಶ್ನೆ ಉಂಟು. ಈಗ ಏನು ಅಂತಂದ್ರೆ, ನಮಗೆ ದುಃಖ ನಾವು ಅದರಲ್ಲಿ ಮುಳುಗಿದಷ್ಟು ಅದು ಹೆಚ್ಚಾಗ್ತದೆ, ಸುಖ ಅದರಲ್ಲಿ ಮುಳುಗಿದಷ್ಟು ಅದು ಯಾಕೆ ಹೆಚ್ಚಾಗುದಿಲ್ಲ? ಸುಖ ಮುಳುಗಿದಷ್ಟು ಮುಗಿದು ಹೋಗ್ತದೆ. ಸುಖ ಯಾಕೆಂದ್ರೆ ಲೋಲುಪತೆ ಅಂತ, ಅದು ಮುಳುಗಿ ಹೋಗ್ತದೆ. ನಾವು ಇಷ್ಟ ಆಗ್ತದೆ ತಿಂದಷ್ಟು ನಮ್ಮ ಆರೋಗ್ಯ ಹಾಳಾಗ್ತದೆ. ಸುಖ ಆಗುತ್ತದೆ. ನನಗೆ ತಿಂದರೆ, ಹೆಚ್ಚು ತಿಂದರೆ, ಅದು ತಿನ್ನುವಾಗ ಸುಖ ಆಗ್ತದೆ ಅಂತ ಲೆಕ್ಕಕ್ಕಿಂತ ಹೆಚ್ಚು ತಿಂದರೆ ಮತ್ತೆ ನಾಳೆ ತಿನ್ನಲಿಕ್ಕೆ ಆಗುದಿಲ್ಲ. ಹಾಗೆ ಸುಖವು ಮುಗಿಯುವಂತಹದ್ದು, ದುಃಖವೂ ಮುಗಿಯುವಂತಹದ್ದು. ಆದರೆ ದುಃಖವು ನಮ್ಮನ್ನು ಬಹುಮಟ್ಟಿಗೆ ತಿದ್ದುತ್ತದೆ. ಅದನ್ನು ಸಹಿಸಲಿಕ್ಕೆ ಕಲಿತರೆ ತಿದ್ದುತ್ತದೆ. ಕೂಗಿದ್ರಿಂದ ಒಂದು ರೀತಿಯಲ್ಲಿ ನಷ್ಟ. ಅಥವಾ ದುಃಖಕ್ಕೆ ಕಾರಣ ಅವನಿವನೊಂದು ದೂರಿದ್ರಿಂದ ಆ ದುಃಖವು ಪುನಃ ಬರ್ತದೆ. ಕರೆಕ್ಟ್. ದುಃಖದಿಂದ ಬಿಡಿಸಿಕೊಳ್ಬೇಕಾದ್ರೆ ಅದು ದಾಸರ ಹತ್ರ ಕೇಳುವ ಪ್ರಾಚೀನ ಕರ್ಮ ದುಃಖ. ಸುಖವನ್ನು ಹೇಳುವುದು ಕಡಿಮೆ, ಆದರೆ ಸುಖವೂ ಅಷ್ಟೇ. ಬಿಡಲ್ಲ ಅದು. ಯೋಚನೆ ಮಾಡಿನಿ ಕೆಲವೇಳ ಮನುಜ, ಅವರು ಅಲ್ಲಿ ನಿಲ್ಲಿಸಿದ್ರಲ್ವ. ನಾನು ಹೇಳುವಾಗ ಅದಕ್ಕೆ ಬಿಡಿಸಿಕೊಳ್ಬೇಕು ಅಂತ ಉಂಟು. ಬಿಡಿಸಿಕೊಳ್ಳಿಕ್ಕೆ ನಿಮಗೆ ಆಗ್ತದೆ. ಶಂಕರಾಚಾರ್ಯರು ಅದನ್ನೇ ಹೇಳಿದ್ದಾರೆ. ಪ್ರಾಕರ್ಮ ಪ್ರವಿಲಾಪ್ಯತ. ಪ್ರವಿಲಾಪ್ಯತ ಅಂದರೆ ಕೂಗುವುದಲ್ಲ, ಅದನ್ನು ಅನುಭವಿಸಬೇಕು, ಸಮಸ್ತದಿಂದ ಅನುಭವಿಸಬೇಕು. ಬಹುಶಃ ಸಾಂಖ್ಯಯೋಗದಲ್ಲಿ ನಿನ್ನೆ ಹೇಳಿದ್ದಾರೆ ಸಮಚಿತ್ತ, ಸಮಬುದ್ಧಿ. ಇದು ಹೌದು, ನಾವು ಅಲ್ಲಿಂದ ತೆಗೆದುಕೊಳ್ಬೇಕಿತ್ತು, ಅದನ್ನೇ ತೆಗೆದುಕೊಳ್ಳೋದು. ಸಾಂಖ್ಯಯೋಗದಲ್ಲಿ ದೇವರನ್ನು ತರಲಿಲ್ಲ, ಬುದ್ಧಿಯನ್ನು ಇದನ್ನು ಅದನ್ನು ಸಾಂಖ್ಯ. ಆದರೆ ಸಾಂಖ್ಯವು ಬರೀ ಸಾಂಖ್ಯ ಅಲ್ಲ. ಈಗ ಮುಂದೆ ಬರುವ ಕರ್ಮಯೋಗಕ್ಕೆ ಬೇಕಾದ್ದೆಲ್ಲ ಅಲ್ಲೇ ಉಂಟು, ಅಲ್ಲಿಂದಲೇ ನಾವು ತೆಗೆದುಕೊಳ್ಬೇಕಾಗ್ತದೆ. ಆನಂದ ಚಿತಿಬಲ ನಾಪ್ಯುತ್ತದ ಶ್ಲಿಷ್ಯತ. ಚಿತಿ ಅಂದರೆ ಜ್ಞಾನ, ಚಿತ್, ಸತ್, ಚಿತ್, ಆನಂದ. ನಾವು ಮೂರಲ್ಲಿ, ಆ ಮೂರರ ಬಗ್ಗೆ ನಾವು ಹೆಚ್ಚಿನ ಮಾಡಬೇಕು. ಸತ್ತಿನ ಬಗ್ಗೆ ಯೋಚಿಸಬೇಕು, ಚಿತ್ತಿನ ಬಗ್ಗೆ ಯೋಚಿಸಬೇಕು, ಆನಂದವಾಗಿ ಇರಬೇಕು. ನಕಲು ಸಹದೇವರ ನಾವು ಆ ಮೊದಲು ಶುರು ಮಾಡಿದ್ದು ಅದೇ ಇರುವುದಕ್ಕೆ. ಚಿತ್, ಆನಂದ. ಆನಂದ ಇದ್ದರೆ ರೋಗ ಇಲ್ಲ. ಆ ಚಿತ್ ಬಲ, ಜ್ಞಾನ ಶಕ್ತಿ. ಬಹುಶಃ ನಮ್ಮ ದೇವರಿಗೆ ಒಂದು ಜ್ಞಾನ ಶಕ್ತಿ ಅಂತ ಉಂಟು. ಜ್ಞಾನವೇ ಶಕ್ತಿ. ಅದೆಲ್ಲ ಹೇಳುವಾಗಲೇ ಹೇಳಿದ್ರೆ ಎಲ್ಲವೂ ಶಕ್ತಿಯೇ. ನಮಗೆ ಒಳ್ಳೆ ಮಾತುಗಾರಿಕೆ ಬರ್ತಾರೆ, ಅದು ಒಂದು ಶಕ್ತಿ. ದೇಹವೂ ಶಕ್ತಿಯೇ ಇರಲಿ. ಶಕ್ತಿಗೆ ಪುನಃ ದೇವಿಯೋ ಬಲಕ್ಕೆ ಹೋಗುವಾಗ ಅದೇ ಒಂದು ಇದು ಹೇಳ್ತಾನೆ. ನಾವು ಅಲ್ಲಿಗೆ ಇಟ್ಕೊಂಡ್ರೆ ಚಿತಿಬಲ ನಾಟ್ಯುತ್ತರ ಶ್ಲಿಷ್ಯತ. ಇನ್ನೊಮ್ಮೆ ಅಂಟಿಕೊಳ್ಳುವುದು ಬೇಡ. ಒಮ್ಮೆ ಕೆಸರಾಯಿತು ತೊಳ್ಕೊಳ್ಳುವ, ಮತ್ತೊಮ್ಮೆ ಕೆಸರಿಗೆ ಬೀಳುವುದು ಬೇಡ. ಸರಿ. ದೊಡ್ಡ ಆನೆ ಆಗೋದು ಬೇಡ. ನೀವು ಆನೆ ಸ್ನಾನ ಮಾಡ್ತದೆ,
ಮತ್ತೆ ಪುನಃ ಸೊಳ್ಳಿನಿಂದ ಕೆತ್ಕೊಂಡು ಮೇಲೆ ಹಾಕೊಳ್ತದೆ ಮಾಡ್ತದೆ. ಅದಕ್ಕೆ ಗಜ ಸ್ನಾನ ಅಂತ ಹೆಸರು. ಸ್ನಾನ ಮಾಡಬೇಕು, ಪುನಃ ಪುನಃ ಅಂಟಿಸ್ಕೊಳ್ಬೇಕು. ಒಂದು ದುಃಖವನ್ನು ಅನುಭವಿಸಿದ್ದು ಪುನಃ ಬರುವುದಕ್ಕೆ ಅದಕ್ಕೆ ಬೇಕಾದ ತಯಾರಿ ನಾವು ಮಾಡಿಕೊಳ್ಳೋದು. ಯಾಕಂದರೆ ಅದರ ಬಗ್ಗೆ ಅವ ಮಾಡಿದ ಇವ ಮಾಡಿದ, ಅಯ್ಯೋ ಏನೇ ನಾವು ಅದಕ್ಕೆ ಸುಮ್ಮನೆ ಸಹಿಸಿದ್ರೆ, ನಾವು ಸಾಕ್ಷಿಯಾಗಿದ್ದರೆ ನಾವು ಯೋಗಿಗಳು. ದುಃಖವೂ ಇರ್ತದೆ, ಬರ್ತದೆ, ಬಹುಶಃ ಮುಂದೆ ಅದು ಇನ್ನೂ ಸ್ವಲ್ಪ ವಿವರವಾಗಿ ಬರ್ತದೆ. ಆ ರೀತಿಯಲ್ಲಿ ನಾವು ಸುಖ ದುಃಖಗಳನ್ನು ತೆಗೆದುಕೊಳ್ಳುವುದನ್ನೇ ಸಾಂಖ್ಯಯೋಗದಲ್ಲಿ ನಾವು ಪುನಃ ಪುನಃ ನೋಡಿದರೆ ಅದೇ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ತಥಾದೇವು ಇದೆಲ್ಲ ಬರ್ತದೆ ಹೋಗ್ತದೆ. ಮುಂದೆ ಅದು ಸಾಂಖ್ಯ ಜ್ಞಾನದಲ್ಲಿ ಅದನ್ನು ಚೆಂದ ಮಾಡಿ ಇನ್ನೂ ವಿವರಿಸ್ತಾರೆ. ಇಲ್ಲಿ ಹೇಳಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳುವುದು. ಬಹುಶಃ ನಮ್ಮ ಶಿಕ್ಷಣದಲ್ಲಿ 3ನೇ ಕ್ಲಾಸ್ನಲ್ಲಿ ಚರಿತ್ರೆ ಅದೇ ಹೇಳಿದ್ದು. ಪೋಸ್ಟ್ ಗ್ರ್ಯಾಜುಯೇಷನ್ PhD ಮಾಡುವಾಗಲೂ ಅದೇ ಭಾಗ. ಇಲ್ಲಿ ಒಂದು ಭಾಗವನ್ನು ಅವನು ವಿಸ್ತಾರವಾಗಿದ್ದು. ಅದರಿಂದ ಇದಕ್ಕೆ ಯಾವುದು ಅಂತ ಹೇಳಿದ್ರೆ ಚಕ್ಕುಲಿ ಪದ್ಧತಿ ಅಂತ. ಒಂದನ್ನು ಹೇಳಿದ್ದನ್ನೇ ಅಥವಾ ಒಂದು ಸುತ್ತನ್ನೇ ನಾವು ಪುನಃ ವಿಸ್ತಾರ ಮಾಡ್ತಾ ಬರೋದು. ಭಗವದ್ಗೀತೆಯೂ ಅಷ್ಟೇ, ವೇದವೂ ಅಷ್ಟೇ, ಎಲ್ಲವೂ ಅಷ್ಟೇ. ಈಗ ನಾವು ಎಲ್ಲಿಂದ ತೆಗೆದುಕೊಳ್ಳೋದಂದ್ರೆ ನಿನ್ನೆ ಸಾಂಖ್ಯ ಯೋಗ ಹೇಳಿದ್ದು. ಹೌದು. ಆದರೆ ಬೀಜ ಅದರಲ್ಲಿ ಕರ್ಮಯೋಗದ್ದು ಬಲವಾದ ಬೀಜ ಉಂಟು. ಈಗ ಹೇಗೆ ಅದು ಬೀಜ ಮಳಿತದೆ. ಅದೇ 3 ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರೆಕ್ಟ್. ಅಲ್ಲಿಂದ ಉಂಟಲ್ಲ. ಹೌದು. ಆಮೇಲೆ ಸಮತ್ವ ಯೋಗ ಉಚ್ಯ. ಕರೆಕ್ಟ್. ಹೌದು. ಸಮಚಿತ್ತ ಇನ್ನೊಂದು ಯೋಗ ಕರ್ಮಸು ಕೌಶಲಂ. ಕರ್ಮಸು ಅಂದರೆ ಕರ್ಮದಲ್ಲಿ, ಸಪ್ತಮಿ ವಿಭಕ್ತಿ. ಕರ್ಮದಲ್ಲಿ ಕೌಶಲ, ಒಂದು ಅವನು ಏನು ಕೆಲಸ ಮಾಡ್ತಾನೆ ಅದು ಕೌಶಲ, ಅದೇ ಯೋಗ. ಇದರ ಮೇಲೆ ಇನ್ನು ಈಗ ಕರ್ಮದ ಬಗ್ಗೆ ಬರ್ತೇವೆ ನಾವು. ಕರ್ಮದ ಬಗ್ಗೆ ಬಂದಾಗ ಕರ್ಮ ಹೇಳಿ ಹೇಳಿ ಕಡೆಗೆ ಭಕ್ತಿಗೆ ಲಿಂಕ್ ಕೊಡ್ತಾನೆ. ಇದು ಭಗವದ್ಗೀತೆಯ ವೈಶಿಷ್ಟ್ಯ. ಸಾಂಖ್ಯ ಯೋಗ ಹೇಳಿದಾಗ ಅಲ್ಲಿಯೇ ನಾವು ನಿಂತು ಬಿಟ್ಟರೆ, ಅರ್ಜುನ ಈಗ ಪ್ರಶ್ನೆ ಹಾಕೋದು ಅದನ್ನೇ, ಇದು ಎಂಥದ್ದು ಹೇಳೋದು ನೀನು? ಒಮ್ಮೆ ಏನು ಹೇಳ್ತೀವಿ ಕರ್ಮ ಅಂತ ಹೇಳ್ತೀವಿ, ಮತ್ತೊಮ್ಮೆ ಅಂತ ಹೇಳ್ತೀವಿ ಬುದ್ಧಿ. ಸಮಬುದ್ಧಿ ಇದ್ದರೆ ಸರಿ, ಮಾಡೋದು ಬೇಡ, ಕರ್ಮ ಬೇಡ. ಸಮಬುದ್ಧಿ ಇದ್ದರೆ ಸರಿ. ಸಮಬುದ್ಧಿ ಇರುವುದು ಕರ್ಮ ಯಾಕೆ? ಸುಖಕ್ಕಾಗಿ ಕರ್ಮ ಮಾಡಬೇಕಾ? ಸುಖ ಬಂದರೆ ಹೆಗ್ಲಿಕ್ಕಿಲ್ಲ, ದುಃಖ ಬಂದರೆ ಕೂಗ್ಲಿಕ್ಕಿಲ್ಲ. ಸುಖವಾಗಬೇಕು ಅಂದರೆ ಕರ್ಮ ಮಾಡಬೇಕಾ? ಇದು ದೊಡ್ಡ ಪ್ರಶ್ನೆ. ನಿಮಗೆ ಸಮಬುದ್ಧಿ ಮಾತ್ರ ನಾನು ಬಂದರೆ ಸಾಕಲ್ವಾ? ಸಮಬುದ್ಧಿ ಬಂದರೆ ನನಗೆ ಕರ್ಮ ಬೇಡ ಅಲ್ವಾ ಅಂತೇಳಿ ಹೇಳಿದ ಹಾಗೆ ಪ್ರಶ್ನೆ ಕೇಳ್ತಾನೆ. ಭಾಳ ಪ್ರಶ್ನೆ ಇಲ್ಲಿ ಒಂದೊಂದು ಬಹಳ ಚಂದವಾಗಿ ಉಂಟು. ಅದನ್ನು ನಾವು ವಿಸ್ತಾರ ಮಾಡೋದಕ್ಕೆ ಬದಲಾಗಿ ಸಂಕ್ಷೇಪವಾಗಿ ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆಗ ಮೊದಲನೇ ಪ್ರಶ್ನೆ ಇದರಲ್ಲಿ ಬುದ್ಧಿ ಶ್ರೇಷ್ಠ ಕರ್ಮಕ್ಕಿಂತ ಅಂತ ನೀನು ಹೇಳ್ತೀಯಲ್ವಾ? ಹೌದು. ಈಗ ಕರ್ಮ ಮಾಡು ಅಂತ ನನ್ನನ್ನು ಹೇಳ್ತೀನಿ, ಪ್ರಚೋದನೆ ಮಾಡ್ತಾ ಇದ್ದೆ. ಹೌದು. ನೀನು ಬಹಳ ಸ್ವಲ್ಪ ಅಪಾಯಕಾರಿ ವ್ಯಕ್ತಿ. ಘೋರ ಕರ್ಮ ಮಾಡು ಅಂತ ಹೇಳ್ತೀವಿ. ಘೋರ ಎಂಬುದನ್ನು ನಾವು ಇನ್ನೂ ಬಿಡಲಿಲ್ಲ. ಕೊಲ್ಲುವುದು ಘೋರ ಕರ್ಮ, ಭೀಷ್ಮಾದಿಗಳನ್ನು ಕೊಲ್ಲುವುದು ಅಂತ. ಇದು ಎಂಥದ್ದು ಮಾಡ್ತೀವಿ ನೀನು? ಹೀಗೆ ಹೇಳಿ ನನ್ನ ತಲೆ ಮೊದಲು ಹಾಳಾಗಿದೆ, ಈಗ ಪೂರ ಹಾಳಾಗ್ತದೆ. ವ್ಯಾಮಿಶ್ರ ಬುದ್ಧಿ ಮೋಹಯ ಶಿವಮೇ. ಇದು ಒಳ್ಳೆಯ ಪ್ರಶ್ನೆ. ಆದ್ದರಿಂದ ಅದೆಲ್ಲ ನನಗೆ ಇದೆಲ್ಲ ಹೆಚ್ಚು ಮಾತಾಡೋದು ಬೇಡ. ನೀನು ಒಂದು ಯಾವುದು ಸರಿ ಅಂತ ಹೇಳು ಅಂತ ಅದು ಹೇಳಿ ಪುನಃ ಆಗುವುದಿಲ್ಲ. ಅಷ್ಟಾಗುವಾಗ ಕೃಷ್ಣ ಈ ಕರ್ಮದ ಬಗ್ಗೆ ಹೇಳಿ ಹೋಗ್ತಾನೆ. ಕರ್ಮವು ಬೇಡವೇ ಬೇಡ ಅಂತ ಹೇಳೋ ಯಾರೋ ಒಬ್ಬ ಇರ್ಬೋದೋ ಏನೋ, ಅಥವಾ ಜ್ಞಾನವು ಬೇಡವೇ ಬೇಡ ಅಂತ ಹೇಳುವಂಥದ್ದು, ಜ್ಞಾನದ ಬಗ್ಗೆ ಯೋಚನೆ ಮಾಡಿದವರು ಇರ್ತಾರೆ, ಅದು ಬಹುಮತ ಇರ್ತಾರೆ, ತೊಂದರೆ ಏನಿಲ್ಲ. ಅಲ್ಲಿ ಏನು ಹೇಳ್ತಾನೆ, ನಿಷ್ಠೆಯು 2 ವಿಧ. ಒಂದು ಜ್ಞಾನ ಯೋಗೇನ, ಅದು ಸಾಂಖ್ಯರು. ಸುಖವು ಒಂದೇ, ದುಃಖವು ಒಂದೇ. ಸುಖವು ಹೋಗ್ತದೆ ಬರ್ತದೆ. ಹೀಗೆ ಸಾಂಖ್ಯರಿಂದ ನಾವು ಕೇಳಿದೆವು. ಅಲ್ಲಿ ಹೇಳಿದ್ದು ಕಡಿಮೆ, ಅಲ್ಲಿರುವುದು ಹೆಚ್ಚು, ಕಲೀಲಿಕ್ಕೆ ಹೆಚ್ಚು ಉಂಟು. ಅದನ್ನು ಬಿಟ್ಟರೆ ಕರ್ಮಯೋಗೇನ ಯೋಗಿನ. ಈ ಯೋಗಿ ಎಂಥದ್ದು ಮಾಡ್ತಾನೆ ಅಂದರೆ ಎಂಥದ್ದು ಮಾರಾಯ, ನನ್ನ ಕೆಲಸ ನಾನು ಮಾಡ್ತೇನೆ, ನೀವು ಇದು ಯಾಕೆ ಮಾಡ್ತೀವಿ ಅದೆಲ್ಲ ನನ್ನ ಹತ್ರ ಕೇಳಬೇಡ. ಇದು ನನ್ನ ಕೆಲಸ, ನಾನು ಮಾಡ್ತೇನೆ. ಆಫೀಸ್ನಲ್ಲಿ ನನ್ನ ಕೆಲಸ ನಾನು ಮಾಡ್ತೇನೆ, ಇದಕ್ಕಿಂತ ಅದು ಒಳ್ಳೆಯದಲ್ಲ, ಅದೆಲ್ಲ ನಾನು ಕೇಳೋದಿಲ್ಲ. ಅದಕ್ಕೆ ಕರ್ಮನಿಷ್ಠ. ಇದು 2 ದಾರಿ. ಬಹುಶಃ ಹೆಚ್ಚು ಯಾರು ಅಂದರೆ ಕರ್ಮನಿಷ್ಠರು ಹೆಚ್ಚು, ಕರ್ಮನಿಷ್ಠರು ಕಡಿಮೆ. ಕರ್ಮನಿಷ್ಠರಾಗಲಿಕ್ಕೆ ಸುಲಭ, ಜ್ಞಾನನಿಷ್ಠರಾಗಲಿಕ್ಕೆ ಕಷ್ಟ. ಸುಖ ದುಃಖ ಒಂದೇ. ಅದರಿಂದ ಮತ್ತೊಂದು ಹೇಳ್ತಾನೆ,
ನೀನು ಕರ್ಮ ಮಾಡದೆ ಜ್ಞಾನ ಬರುವುದಿಲ್ಲ, ಕರ್ಮ ಮಾಡಿಯೇ ಜ್ಞಾನ ಬರುವುದು. ಒಂದು ವೇಳೆ ನಮಗೆ ಕೆಲಸದಲ್ಲಿ ಕಷ್ಟಪಟ್ಟೆ ಮತ್ತೆ ಆ ಕೆಲಸ ಸರಳವಾಗಿ ಹೋಗ್ತದೆ. ಹೌದು. ಈಗ ನಮ್ಮ ಹಳೆಯ ಕಾಲದಲ್ಲಿ ಮಗ್ಗಿ ಕಲಿಯುವಾಗ ಪೆಟ್ಟು ತಿಂದುಕೊಂಡು ಅದು ಎಂಥದ್ದು ಅಂತ ಅರ್ಥ ಆಗಿಲ್ಲ, ಕಲ್ತವನಿಗೆ ಮತ್ತೆ ಈಗ ಏನು, ಈಗ ನಮ್ಮ ಈಗಿನ ಇದರಲ್ಲಿ ಕ್ಯಾಲ್ಕುಲೇಷನ್ ಅದೆಲ್ಲ ಬಂತು. ಮೊದಲು ಬಾಯಲ್ಲಿ ಏನು ಹೇಳಿದ್ರು ಹೇಳುವಷ್ಟು ಅದು ಬರ್ತದೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ, ಕರ್ಮ ಮಾಡಿ ಮತ್ತೆ ಕರ್ಮ ಮಾಡಿದ್ದು ಗೊತ್ತೇ ಆಗಲಿಕ್ಕಿಲ್ಲ. ಮಗು ಊಟ ಮಾಡಬೇಕಾದ್ರೆ ಎಷ್ಟು ಕಷ್ಟ ಬಿಡ್ತದೆ, ಎಷ್ಟು ಚೆಲ್ತದೆ. ಈಗ ಊಟ ಮಾಡುವಾಗ ನಮಗೆ ಕೈ ಬಾಯಿಗೆ ಹೋಗಬೇಕು ಅಂತ ಯೋಚನೆಯೇ ಮಾಡೋದು ಬೇಡ, ಸಹಜವಾಗಿ ಹೋಗ್ತದೆ. ಅದರಿಂದ ಮೊದಲು ಪ್ರಯತ್ನಪೂರ್ವಕ ಮಾಡಬೇಕು ಕರ್ಮ. ಕರ್ಮ ಮಾಡದೆ ಅದರಲ್ಲಿ ನಿಷ್ಕರ್ಮವೋ ಕರ್ಮವೇ ಇಲ್ಲ ಎಂಬ ಭಾವನೆಗೆ ಊಟ ಮಾಡೋದು ಕರ್ಮದ, ಬಾಯಿಗೆ ಕೊಂಡು ಹೋಗೋದು ಕರ್ಮ ಅಲ್ಲ. ಏನಾಗುದಿಲ್ಲ, ಅದು ತನ್ನಷ್ಟಕ್ಕೆ ನಡೀತದೆ. ಅದು ಮಾಡ್ತೇನೆ ಅಂತ ಕಾಣುವುದೂ ಇಲ್ಲ, ಕೈಗೂ ಕೆಲಸ ಅಂತ ಗೊತ್ತಾಗುದಿಲ್ಲ. ಹೌದು, ಅದು ತನ್ನಷ್ಟಕ್ಕೆ ಹೋಗ್ತದೆ. ಹಾಗೆ ಎಲ್ಲ ಕರ್ಮಗಳು ಸಹಜವಾಗಿ ನಡೆಯುವುದು. ಇದು ಕರ್ಮಯೋಗದ ಬಹಳ ಪ್ರಧಾನವಾದ್ದು. ಅದಕ್ಕೆ ಬೇರೆ ಬೇರೆ ಇದೆಲ್ಲ ಉಂಟು. ಸನ್ಯಾಸನ ಆದ ನನಗೆ ಅದೆಲ್ಲ ಆಗುದಿಲ್ಲ, ನನಗೆ ತಾಯಿಯ ಬಾಯಿಗೆ ಕೊಡ್ಲಿ ಅಂತ ಹೇಳಿದ್ರೆ ಆ ಮಗು ಕಲಿಯುವುದೇ ಇಲ್ಲ. ಕೈ ಹಿಡಿದುಕೊಂಡೇ ನಡೆಸಿ ಅಂತ ಹೇಳಿದ್ರೆ ಕಲಿಯುವುದಿಲ್ಲ. ಬಿದ್ದು ನಡೆಯುವುದು ಇದೆಲ್ಲ ಅಷ್ಟೇ. ನಮ್ಮ ಎಲ್ಲ ಈ ಬದುಕಿನ ಎಲ್ಲವೂ ಕೂಡ ಅಭ್ಯಾಸ ಕರ್ಮದಿಂದ ಬಂದು ಸಹಜವಾಗಿ ಅದು ಕರ್ಮ ಅಲ್ಲ ಅಂತೇಳಿ ಹೋಗುವ ಸ್ಥಿತಿಗೆ ಹೋಗ್ಬೇಕು. ಸನ್ಯಾಸ ಅಂತ ಹೇಳಿದ ಹಾಗೆ, ಸನ್ಯಾಸ ಅಂದರೆ ಹಾಗೆ ಬೇಡ ಮಾಡುವುದಿಲ್ಲ ಅಂತ, ಮಾಡುವುದಿಲ್ಲ ಅಂದರೆ ಅದು ಅಷ್ಟಕ್ಕೆ ತನ್ನಷ್ಟಕ್ಕೆ ಆಗುತ್ತದೆ. ನಡೆಯುವಾಗ ಈಗ ನಮಗೆ ಮುದುಕರಿಗೆ ಒಂದು ಕಾಲು ಎತ್ತಿ ಹಾಕಬೇಕಾಗ್ತದೆ, ಮಗುವಿಗೆ ಕಷ್ಟ ಇರ್ತದೆ. ಮಧ್ಯದಲ್ಲಿದ್ದವನಿಗೆ ನಡೆಯುವುದು, ಕಾಲು ತನ್ನಷ್ಟೇ ಕೆಲಸ ಮಾಡ್ತದೆ. ಹೊಂಡ ಇದ್ದರೆ ಜಾಗೃತಿ ಮಾಡಿ ಆಚೆ ಹೋಗ್ತದೆ. ಇವು ಯೋಚನೆ ಮಾಡೋದು ಬೇಡ, ತನ್ನಷ್ಟಕ್ಕೆ. ಅದು ವಿಚಿತ್ರವಾಗಿ ಏನಂದರೆ, ಸೂರ್ಯನ ಅಂಶ ಇರುವುದು ಕಣ್ಣು ಮತ್ತು ಕಾಲಿನಲ್ಲಿ ಅಂತೆ. ಆದ್ರಿಂದ ನಡೆಯುವುದು ಕೆಲಸವೇ ಅಲ್ಲ ಅಂತೇಳಿ ಆಗುವುದು. ಎರಡೂ ಸೂರ್ಯನ ಅಂಶ ಸರಿ ಇರಬೇಕು. ಕಾಲಿನ ಅಂಶ ಸರಿ ಇಲ್ಲದಿದ್ದರೆ ಅದು ಹೊಂಡಕ್ಕೆ ಬೀಳ್ತದೆ, ಕಣ್ಣಿನ ಅಂಶ ಸರಿ ಇಲ್ಲದಿದ್ದರೆ ಹೊಂಡಕ್ಕೆ ಬೀಳ್ತದೆ. ಅದು ಈ ಕೆಲವೆಲ್ಲ ಜ್ಞಾನಗಳು ಬಹಳ. ಸೂರ್ಯ ಎನ್ನುವ ಇಲ್ಲಿ ಕೂಡ ಸೂರ್ಯ ಅಂತ ಹೇಳ್ತಾರೆ. ಕರ್ಮದಲ್ಲಿ ಪಾದ ಸೂರ್ಯ, ಈ ಕ್ರಿಯೆ ಕರ್ಮಾಂಗಗಳಲ್ಲಿ, ಜ್ಞಾನಾಂಗಗಳಲ್ಲಿ ಕಣ್ಣು ಸೂರ್ಯ. ಆ ಜ್ಞಾನಾಂಗ ಕಣ್ಣಿಗೂ ಈ ಕರ್ಮಾಂಗ ಕಾಲಿಗೂ, ಕಾಲು ಮತ್ತು ಕೈ ಎರಡು ಕೂಡ, ಕಾಲು ಕೈಯೇ. ನಮಗೆ ನಾವು ಚತುಷ್ಪಾದ ದ್ವಿಪಾದ ಹೋಗೋದಿಲ್ಲ, ಎರಡು ಪಾದವನ್ನು ಕೈ ಅಂತ ಹೇಳಿದ್ದೇವೆ ನಾವು ಅಷ್ಟೇ. ಎರಡು ಪಾದ ಅದೆಲ್ಲ ಹಾಗೆ ಮಾಡ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಅಂಥ ಇದನ್ನು ನಾವು ಮಾಡಬೇಕು. ಈಗ ಪುನಃ ಕರ್ಮ ಎಂಥದಯ್ಯ ಅಂತ ಕೇಳಿದರೆ, ಕರ್ಮ ನಿನಗೆ ಮಾಡಲೇಬೇಕು, ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ನಿನಗೆ ಕಣ್ಣುಂಟು, ತಲೆ ಉಂಟು, ನೋಡದೆ ಇರ್ಲಿಕ್ಕೆ ಆಗೋದಿಲ್ಲ. ನೋಡಿದ್ದು ನೀನು ಒಳಗೆ ತೆಗೆದುಕೊಳ್ಬೇಕಾ ಬೇಡ ನಿಮ್ಗೆ ಇರ್ತದೆ, ಅಲ್ಲಿ ನಡೀತದೆ. ಒಂದು ಈ ಬೆಕ್ಕಿಗೆ ಇಲ್ಲಿ ಹೋದದ್ದು ನೋಡಿದ ಕೂಡಲೇ ಅದರ ಮೇಲೆ ಗಮನ ಆಗುತ್ತದೆ. ನಮಗೆ ಎಂಥದ್ದು ಹೋಯ್ತು, ಅದೆಂಥದಂತ ನಾವು ಇದು ಮಾಡಿದರೆ ನಾವು ಓದುವ ಕೆಲಸ ಮುಗಿದ್ವು, ಇಲ್ಲಿ ಬಿದ್ದು ಹೋಗ್ತದೆ. ಅದೆಂಥದ್ದಾಯ್ತು. ಅದು ಕಣ್ಣು ಕರ್ಮ ಮಾಡ್ತದೆ, ಪಕ್ಕ ಮನಸ್ಸು ಹೋಗ್ತದೆ. ಬಿಡುವುದು ಹಿಡಿಯುವುದು ನಮ್ಮಲ್ಲಿ ಉಂಟು, ಎಲ್ಲ ಜೀವಿಯಲ್ಲಿ ಉಂಟು. ಬೆಕ್ಕು ಕೂಡ ಬೇರೆ ಅದಕ್ಕೆ ಹೋಗುವುದಿಲ್ಲ. ನಾವು ಓದುವಾಗ ಪೇಪರ್ನಲ್ಲಿ ಎಷ್ಟು ಉಂಟು. ನನಗೆ ಆಸಕ್ತಿ ಇದ್ದದ್ದನ್ನು ಮಾತ್ರ ನೋಡ್ತೇನೆ, ಕೆಲವರು ಸ್ಪೋರ್ಟ್ಸ್ ಮಾತ್ರ ನೋಡ್ತಾರೆ. ನಾವು ಯಾವುದನ್ನು ತೆಗೆದುಕೊಳ್ತೇವೆ, ನಮಗೆ ಬೇಕಾದ್ದನ್ನು ಮಾತ್ರ ತೆಗೆದುಕೊಳ್ತೇವೆ. ಹಾಗೆ ಆ ಕರ್ಮ ಏನಾಗ್ತದೆ ಅಂತ ಹೇಳಿದರೆ, ಏನಾದರೂ ಮಾಡಬೇಕು. ಆಗ ನೀನು ಏನು ಮಾಡಬೇಕು ಅಂತ ನಿರ್ಣಯ ಮಾಡಿ, ಅದರ ಪೂರ್ವಾಪರಗಳ ಯೋಚಿಸಿ, ನಾನು ಯಾಕೆ ಓದಬೇಕು ಇದನ್ನು ಅಂತ ಕೇಳಿ, ಯಾಕೆ ಇದನ್ನು ಮಾಡಬೇಕು ಅಂತ ತಿಳಿದು ಅದರ ಇದನ್ನು ಯೋಚನೆ ಮಾಡಿದರೆ ಲಾಭ. ಮತ್ತು ತನ್ನಷ್ಟಕ್ಕೆ ಮಾಡಿದ್ದು ಸಿಕ್ಕಿದ್ದು ಒಂದು ಓದಿತು, ತಂದಿತು, ನೋಡಿತು, ಕೇಳಿತು, ಇದು ಕೇಳಿತು. ಕೇಳಬೇಕು, ಯಾವುದನ್ನು ಪ್ರವಚನವನ್ನೇ ಕೇಳಬೇಕು, ಯಾರೋ ಮಾತಾಡೋದನ್ನು ಕೇಳಿತು, ಸ್ವಲ್ಪ ತಲೆ ಹಾಳಾಯಿತು, ಅವ ಹಾಗೆ ಹೇಳಿದ್ರು, ಇವ ಹೇಗೆ ಹೇಳಿದ್ರು. ಏನು ಪ್ರಯೋಜನ? ಸುಮ್ಮನೆ ಇರಲಿಕ್ಕಾಗುವುದಿಲ್ಲ. ಆದರೆ ಏನು ಮಾಡಬೇಕು ಅಂತ ನಿರ್ಣಯ ಮಾಡು. ಯಾರು ಕರ್ಮ ಮಾಡದೆ ಬಿಡಲಿಕ್ಕಾಗುವುದಿಲ್ಲ. ಹಾಗಾಗಿ ಇದು ಕರ್ಮ ಎಂಥ ಕರ್ಮ ಇದು? ಅದು ಇಂದ್ರಿಯಗಳು ಮಾಡುವುದು. ಜ್ಞಾನೇಂದ್ರಿಯಗಳ ಇದು ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳ ಇದು ಕಣ್ಣು, ಬಾಯಿ, ನಾಲಿಗೆ ಇದೆಲ್ಲ. ನಾಲಿಗೆ ಮಾತಾಡದೇ ಇರಲಿಕ್ಕೆ ಕೇಳುವುದಿಲ್ಲ, ಸುಮ್ಮನೆ ನಮಗೆ ಅಗತ್ಯ ಇಲ್ಲ. ಆದರೆ ಅವರು ಮಾತಾಡುವಾಗ ನಾವು ಮಧ್ಯದಲ್ಲಿ ಬಾಯಿ ಹಾಕಿ ಏನು ಹೇಳ್ತೇವೆ. ಹೇಳಿದ ಮೇಲೆ ಅವರಿಬ್ಬರು ಸರಿ ಇದ್ದಾಗ ಇವನು ನಿಷ್ಠುರಾಗ್ತಾನೆ. ಅದು ಕರ್ಮೇಂದ್ರಿಯದ ಇದು. ಕರ್ಮೇಂದ್ರಿಯದ ಹಿಂದೆ ಎಲ್ಲದರ ಹಿಂದೆ ಇರುವುದು ಮನಸ್ಸು.
ಜ್ಞಾನೇಂದ್ರಿಯದ ಹಿಂದೆಯೂ ಕರ್ಮೇಂದ್ರಿಯದ ನೆನಸು. ನಿಯಮ ಮಾಡುವುದು ಯಾರು? ಮನಸ್ಸು. ಅದು ಬಹುಶಃ ನಾವು ಬುದ್ಧಿಯೋಗ ಸಾಂಖ್ಯದಲ್ಲಿ ಅದನ್ನೇ ಕೇಳಿದ್ದು. ಆದ್ದರಿಂದ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುವುದಿಲ್ಲ. ಸುಮ್ಮನೆ ಕೂತ್ಕೊಳ್ಳೋದೇನೋ ನಡೀತದೆ ನನಗೆ ಇಲ್ಲ. ನಿಯತಂ ಕರ್ಮ ಗುರು. ನಿಯತ ಅಂದರೆ ಯಾವುದು ಅಂತ ಹೇಳಿದ್ರೆ ನೀನು ಮಾಡಬೇಕಾದ ಯಾವುದು ಅಂತ ನೋಡಿ ಅದನ್ನು ಮಾಡು. ಅಮ್ಮ ಮಾಡುವ ಕೆಲಸಕ್ಕೆ ನಾನು ಹೋಗುದು ಬೇಡ, ನಾನು ಮಾಡುವ ಕೆಲಸಕ್ಕೆ ಅಮ್ಮ ಬರುವುದು. ಮನೆಯಲ್ಲೇ ನಿಮ್ಮ ಹತ್ರ ಜಗಳ ಅಲ್ಲ. ನಿಯತಂ ಕರ್ಮ ಗುರು. ನಿನಗೆ ನಿಯೋಜಿಸಲ್ಪಟ್ಟದ್ದು ಏನು? ಆಫೀಸ್ನಲ್ಲಿ ಅಥವಾ ವಿಶ್ವದಲ್ಲಿಯೇ ಎಲ್ರಿಗೂ ಕರ್ಮ ಉಂಟು. ನನಗೆ ನಿಯೋಜಿಸಿದ ಕರ್ಮ ನಾನೇ ಮಾಡಬೇಕು, ಇನ್ನೊಬ್ಬರು ಮಾಡಲಿಕ್ಕೆ ಆಗುವುದಿಲ್ಲ. ಮಾಡಲಿಕ್ಕೆ ಹೋದರೆ ಏನೇನೋ ಆಯಿತು ಆತದ್ದು ಆಗ್ತದೆ. ಅವನು ಮಾಡುವ ಕರ್ಮ ಅದನ್ನು ಇನ್ನೂ ಬಲವಾಗಿ ಹೇಳ್ತಾನೆ. ಇದು ಪುನಃ ಪುನಃ ಬರ್ತದೆ. ನಿಯತ ಕರ್ಮಗಳು. ಈಗ ಕರ್ಮ ಮಾಡುವುದಿಲ್ಲ ಎಂಬಂತಹ ಈ ಸನ್ಯಾಸ ವೈರ ಕಾಲದಲ್ಲಿ ಬಂದರೆ ಅದು ಹುಚ್ಚು. ಇದು ಕರ್ಮ ಮಾಡೋದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಯಾರ ತಂದು ಕೊಟ್ಟರೆ ನಾನು ತಿನ್ನೋದು ಅಂತ ಭಿಕ್ಷು ಕೂತ್ಕೊಟ್ರೆ ಸಾಯ್ತಾನೆ. ಅವು ಕೆಲಸಲ್ಲ ಹೋಗ್ಬೇಕಾಗ್ತದೆ. ಅದು ತಪ್ಪು. ಶರೀರ ಯಾತ್ರೆಗಾಗಿ ಆದರೂ ಕರ್ಮ ಮಾಡಬೇಕು. ಈಗ ನಮ್ಮ ಮೊದಲವರಿಗೆ ಇಷ್ಟೆಲ್ಲ ಇರಲಿಲ್ಲ. ಮನೆ ಕಟ್ಟಬೇಕಾದ್ರೆ ಸಂಪಾದನೆ ಮಾಡಬೇಕು ಇರಲಿಲ್ಲ, ಬದುಕಿದ್ರೆ ಸಾಕು ಅಂತ ಇತ್ತು. ಈಗ ಕೆಲವು ಹೆಚ್ಚಾಗುತ್ತಾ ಬಂದಿದೆ. ಆಮೇಲೆ ಕೆಲವು ಈಗಿನ ಇದೆಲ್ಲ ಅದು ಬೇಕು, ನನಗೆ ಫೋನ್ ಬೇಕು, ಮತ್ತೊಂದು ಬೇಕುಗಳು ಹೆಚ್ಚಾಗಿ ಮಾಡುವುದಕ್ಕೆ ಸಂಪಾದನೆ. ಆಗ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಈಗ ಸಾಧ್ಯ ಉಂಟು ಮಾಡು. ಈಗ ಸಂಪಾದನೆ ಎಂಬುದನ್ನು ಹಿಂದೆ ಮಾಡಿದಷ್ಟು ಈಗ ಮಾಡಿದರೆ ಸಾಕಾಗ್ತದ? ನಮ್ಮ ಬೇಕುಗಳು ಹೆಚ್ಚಾಗಿ. ತಪ್ಪ ಸರಿಯಾ? ತಪ್ಪು ಇಲ್ಲ, ಸರಿ ಇಲ್ಲ. ನಿನಗೆ ಬೇಕಾ ಮಾಡು. ಇಲ್ಲದೆ ಬೇಕು ಅಂತ ಹೇಳಬೇಡ. ನನ್ನ ಹತ್ರ ಹಣವೇ ಇಲ್ಲ, ನನಗೊಂದು ಒಳ್ಳೆಯ ಫೋನ್ ಬಂದಿದೆ, ಅದು ಅಡ್ವರ್ಟೈಸ್ಮೆಂಟ್ ನೋಡಿ ನನಗೆ ಬೇಕು ಅಂತ ಹೇಳಿದರೆ ಮತ್ತೆ ಅವನು ದಾರಿ ತಪ್ಪಿ ಹೋಗಿ ಬಿಡ್ತಾನೆ. ಮತ್ತೆಂತೇಳಿ ಅಂತ ಮನೆ ಬೇಕು ಅಂತ ಹೇಳಿದ್ರು ದಾರಿ ತಪ್ಪಿಕೊಳ್ತಾರೆ. ಇಷ್ಟೇ. ಆದ್ದರಿಂದ ಅದನ್ನು ನಿಯತಂ ಕರ್ಮ. ಆಮೇಲೆ ಕರ್ಮ ಯಾಕೆ ಅಂತ ಕೇಳಿದ್ರೆ ಇದೆಲ್ಲ ಯಾಕೆ, ಇದು ಯಾಕೆ ತೆಗೆದುಕೊಳ್ಳೋದು? ಅದಕ್ಕೆ ಏನು ಬೇಕು? ಅದಕ್ಕೆ ಉದ್ದೇಶ ಬೇಕು. ಯಜ್ಞಾರ್ಥ. ಬಹುಶಃ ಇದರಲ್ಲಿ ಭಾಳ ಚಂದ ಇದೆ. ನನಗೆ ಕೆಲವು ವಿಷಯಗಳನ್ನು ಎಲ್ಲರಿಗೆ ತಿಳಿಯುವಾಗ ಮಾಡಲಿಕ್ಕೆ, ನಿಮಗೆ ಟೆಕ್ನಿಕ್ ನನಗೆ ಬರುವುದಿಲ್ಲ, ಮಾಡಬೇಕು ಅಂತ ನಿಮಗೊಂದು ಉದ್ದೇಶ ಉಂಟು. ಅದಕ್ಕೆ ಇದನ್ನು ತೆಗೆದುಕೊಂಡು ಇನ್ನೆಂತ ಮಾಡಲಿ, ಅದಕ್ಕೆ ಓಡಾಡಲಿ, ಎಲ್ಲ ತಪ್ಪಲ್ಲ. ತ್ಯಾಗಕ್ಕಾಗಿ ಕರ್ಮ, ಕೆಲವೊಂದು ಬರೀ ಭೋಗಕ್ಕಾಗಿ ಕರ್ಮ. ಇದು ಎರಡು ವ್ಯತ್ಯಾಸ ನಮಗೆ ಬಹಳ ಕಷ್ಟ ಏನಾಗುವುದಿಲ್ಲ. ಹೌದು ಹೌದು ಹೌದು. ಆ ಭೋಗಕ್ಕಾಗಿ ಕರ್ಮ ಮಾಡಿದವ ನಾಶವಾಗ್ತಾನೆ, ತ್ಯಾಗಕ್ಕಾಗಿ ಕರ್ಮ ಮಾಡಿದವನು ಉದ್ಧಾರ. ಯಾಕೆ? ತುಂಬ ಹಣ ಸಂಪಾದನೆ ಮಾಡಬೇಕು, ದಾನ ಮಾಡಲಿ, ಬಡವರಿಗೆ ಬರಬೇಕು, ಅದನ್ನೇ ಸರ್ವತ್ರಿಗ ಮಾಡಬೇಡ. ಹೌದು. ಅದನ್ನು ನಾವು ಬಡವರ ಉದ್ಧಾರ ಹೇಳೋದು ಬೇಡ. ನಾವು ತ್ಯಾಗ ಮಾಡಲಿಕ್ಕೆ, ತ್ಯಾಗ ಅಂತ ಹೇಳಿದಾಗ ಇಲ್ಲಿ ನಾವು ಮೂಲಕ್ಕೆ ಬರ್ತೇವೆ. ತ್ಯಾಗ ಅಂದರೆ ದೇವರಿಗಾಗಿ ಹವಿಸ್ಸಾಕುವುದು ಎಂಬ ಸಾಮಾನ್ಯ ಅರ್ಥದಿಂದ ಹಿಡಿದು ಕೊಡುವುದು ಎಂಬ ಅರ್ಥ ತ್ಯಾಗ. ಯಜ್ಞ ಅಂದರೆ ತ್ಯಾಗ. ಇದಂ ನಮಮ ಅಂತೇಳಿ ಹಾಕಬೇಕು. ಹೌದು, ಕರೆಕ್ಟ್. ಊಟ ಹಾಕುವಾಗ ಮನೆಗೆ ಬಂದವನಿಗೆ ಅಲ್ಲಿ ಹಸ್ತೋದ ಕೊಟ್ಟು ಇದಂ ನಮಮ ಅಂತ ಅಲ್ಲಿ ಹೇಳಬೇಕು. ಇಲ್ಲದಿದ್ರೆ ಊಟ ಮಾಡಲಿಕ್ಕಿಲ್ಲ. ಊಟ ಮಾಡಿದರೆ ಮತ್ತೆ ಮರು ದಿವಸ ಇಲ್ಲಿ ಒಂದು ಕೆಲಸ ಮಾಡಬೇಕು. ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ದಕ್ಕೆ ನಾನು ಕೆಲಸ ಮಾಡಬೇಕು, ವ್ಯಾಪಾರ ಆಗ್ತದೆ. ಆದರೆ ಅತಿಥಿ ಸತ್ಕಾರವು ಯಜ್ಞ. ಇವನದ್ದು ನನ್ನದಲ್ಲ ಅಂತ ಹೇಳಿ ಅವನಿಗೆ ಕೊಡಬೇಕು. ದಾನ, ದಕ್ಷಿಣೆ, ಅತಿಥಿ ಸತ್ಕಾರ ಇದೆಲ್ಲ ಯಜ್ಞ. ಯಜ್ಞದ ಸಾಮಾನ್ಯ ಅರ್ಥ ನಮಮ ಅಂತ ಹೋಮಕ್ಕೆ ಹಾಕುವುದು, ಅದನ್ನು ಸರಿಯಿತ್ತು. ಈಗ ಏನು ಅಂತ ಹೇಳಿದರೆ ಸುರುವಿನ ಯಜ್ಞವನ್ನೇ ನೋಡುವ. ನಮಗೆ ಯಜ್ಞದ ಬಗ್ಗೆ ಕಲ್ಪನೆ ಬರೋದೇ ಯಜುರ್ವೇದ ಯಜ್ಞದಲ್ಲಿ ಮಂತ್ರಗಳನ್ನು ಹೇಳಿ ನಮಮ ಅಂತ ಹಾಕುವುದು. ಆಗ ಅಲ್ಲಿ ಎರಡು ಉಂಟು ಲೋಕದಲ್ಲಿ. ಒಂದು ದೇವತೆಗಳು ಅಂತ. ಹೌದು, ಲೋಕದಲ್ಲಿ ನಮ್ಮ ದೇಹದಲ್ಲಿ ಕಣ್ಣು ಒಂದು ದೇವತೆ. ಸೂರ್ಯಾಯ ನಮ ಸೂರ್ಯಾಯ ನಮ ಚಂದ್ರ ಎಲ್ಲ ಹೇಳ್ತೇವೆ. ಹೌದು ಹೌದು. ಅದು ಕಣ್ಣನ್ನು ನೀವು ಎಷ್ಟು ಜಾಗ್ರತೆ ಮಾಡ್ತೀಯೋ ಅದು ಇದು ಮಾಡ್ತದೆ. ಅನವಶ್ಯಕ ಬಿಸಿಲಲ್ಲಿ ನೋಡಿದರೆ ಕಣ್ಣು ಹಾಳಾಗ್ತದೆ. ಯಜ್ಞ ಮಾಡಿದರೆ ಅದನ್ನು ನಾವು ಭಾವಿಸಿದರೆ ಅದು ನಮಗೆ ಸಹಾಯಕವಾಗ್ತದೆ. ಅದನ್ನು ನಾವು ಅಲಕ್ಷ್ಯ ಮಾಡಿದರೆ, ಯಜ್ಞ ಮಾಡಿದರೆ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ದೇವತೆಗಳನ್ನು ನಾವು ಮರೆತು ಬಿಟ್ಟರೆ ಅವರ ಅನುಗ್ರಹ ಮಾಡುವುದಿಲ್ಲ. ಅದನ್ನು ಮತ್ತೆ ದೇವಾನುಭಾವ ಎಂದೇ ನಾನು ಅದನ್ನು ವಿಸ್ತಾರವಾಗಿ ನಮಗೆ ಒಂದು ಇಷ್ಟ ಸಿಗಬೇಕು, ನಮಗೆ ಇಷ್ಟ ಪ್ರಾಪ್ತಿಯಾಗ ದೇವತೆಗಳ ಪ್ರಾರ್ಥನೆ ಮಾಡಿ ಜಪ ಮಾಡಿ
ಇದು ಕರ್ಮದ ಮಾರ್ಗ. ಆಮೇಲೆ ಮಾಡಿ ಆಯಿತೋ ಆಗಲಿಲ್ಲೋ, ಆಗದಿದ್ರೂ ಸಮಾಧಾನ, ಆದರೂ ಸಮಾಧಾನ. ದೇವರ ಹತ್ರ ನನಗೆ ಇದಾಗಬೇಕು ಅಂತ ಹೇಳಿ ಜಪ ಮಾಡಿ, ಹಠ ಇಲ್ಲ. ಆಗಬೇಕು ಅಥವಾ ಆಗಬಹುದಾದರೆ ಮಾಡೋದಲ್ಲೇ ಹೇಳೋದು ನಾನು, ಹಠ ಇಲ್ಲ. ಜಪ ಮಾಡಿ ಆಗದಿದ್ರೂ ನಿಮಗೆ ಶ್ರೇಯಸ್ಸು, ಜಪ ಮಾಡಿ ಆದರೆ ಅಂತೂ ನಮಗೆ ಸಂತೋಷ ಆಗ್ತಲ್ಲ, ಜಪ ಮಾಡಿದ್ರಿಂದ ಆಯಿತು. ಇದು ಜಪ ಯಜ್ಞ, ಇದು ಯಜ್ಞದ ಕ್ರಮವೇ ಹಾಗೆ. ಹಠ ಅಲ್ಲ, ಅದು ಬಿಸ್ನೆಸ್ ಅಲ್ಲ. ನಾನು ಇಷ್ಟು ದುಡ್ಡು ಕೊಟ್ಟಿದ್ದೇನೆ, ಇಷ್ಟು ಕೊಡು, ಅದಿಲ್ಲ. ಅದರಿಂದ ಯಜ್ಞ ಅಂದರೆ ತ್ಯಾಗ, ಯಜ್ಞಶಿಷ್ಟಾಸಿನ. ಅಲ್ಲಿ ಯಜ್ಞಶಿಷ್ಟಾಸಿಗೆ ಕಿಲ್ಬಿಷ ಇಲ್ಲ. ಲಘುವಾಗಿ ನಾನು ಹೇಳಬೇಕಾದ್ರೆ ಕೆಲವರಿಗೆ ಸಿಟ್ಟು ಬರುವಾಗ ಹೇಳೋದು, ಲವ್ ಮಾಡಿ ಮದುವೆ ಆದರೆ ಅದು ಕಿಲ್ಬಿಷ. ಮದುವೆ ಆಗಬೇಕು, ಕುಲ ಶೀಲ ಗೋತ್ರ ನೋಡಿ, ಮತ್ತು ಜಾತಕ ಬೇಕಾದರೆ ಜಾತಕ ನೋಡಿ. ಆದರೆ ದೇಹದ ಆಕರ್ಷಣೆಯಿಂದೋ ಮತ್ಯಾವ ಕೆಲವರಿಗೆ ಸಂಪಾದನೆ ಮಾಡುವಂಥದ್ದಾಗಬೇಕು, ಇಂಥದ್ದೆಲ್ಲ ತಪ್ಪಿದ್ದು. ಅದು ಮದುವೆಯ ಸಂಸ್ಕಾರದ ಬಗ್ಗೆ ನಾವು ಅಲ್ಲೇ ಆದರೆ ಹೆಚ್ಚು ಹೇಳ್ತೇವೆ. ಎಂಥದಕ್ಕೆ ಅಂದರೆ ಧರ್ಮ ಪ್ರಜಾ ಸಿದ್ಧಾರ್ಥ. ನಾನು ಒಬ್ಬನೇ ಇದ್ದರೆ ಧರ್ಮ ಸಿದ್ಧಿ ಮಾಡಲಿಕ್ಕಾಗುವುದಿಲ್ಲ, ಹೆಂಡತಿ ಬೇಕು, ಹೆಣ್ಣಿಗೆ ಗಂಡು ಬೇಕು. ಧರ್ಮ ಪ್ರಜಾ ಅಂದರೆ ಪ್ರಕೃಷ್ಟೇನ ಜಾಯತೆ, ಮಗು ಎಂಬ ಸಾಮಾನ್ಯ ಅರ್ಥ ಅಲ್ಲ. ಒಂದು ತೋಟ ಚೆನ್ನಾಗಿರಬೇಕಾದ್ರೂ ಇವತ್ತೊಂದು ಸಸಿ ನೆಟ್ಟರೆ ನೀರು ಹಾಕುವವರು ಬೇಕಲ್ಲ, ಹೂ ಆದರೆ ಹೂ ಕೊಯ್ದು ಕಟ್ಟುವವರು ಬೇಕಲ್ಲ, ಅದೆಲ್ಲ ಪ್ರಜಾ ಅರ್ಥ. ಪ್ರಯತ್ನದಿಂದ ಪ್ರಕೃಷ್ಟೇನ, ಅದರಲ್ಲಿ ಮಗು ಎಂಬುದು ಒಂದೇ ಅಷ್ಟು ವರ್ಣ, ಅದು ಪ್ರಧಾನ ಅರ್ಥ ಅಂತ ನಾವು ತಿಳ್ಕೊಂಡ್ರೆ ನಾವು ಸಣ್ಣದಾಗಿದ್ದೇವೆ. ಮಗು ಆಗಬೇಕಾದ್ರೆ ಹೆಂಡತಿ ಬೇಕು, ಮದುವೆ ಆಗಬೇಕು. ಅಥವಾ ನನಗೆ ಸುಖ ಬೇಕಾದರೆ ಹೆಂಡತಿ, ಸುಖವು ಮಗು ಅಲ್ಲ. ಅಲ್ಲಿ ಧರ್ಮ ಪ್ರಜಾ ಸಿದ್ಧಿ, ಇಬ್ಬರೊಟ್ಟಿಗೆ ಕೂಡಿದ್ರೆ ಮಾತ್ರ ಸರಿಯಾದಾಗ್ತದೆ. ಅಲ್ಲಿ ಹೋಮ ಕೂತ್ಕೊಳ್ಬೇಕಾದ್ರೆ ಅವ್ರ ನೀರು ಹಾಕಬೇಕು. ಇದನ್ನು ಧರ್ಮ ಪ್ರಜಾ ಸಿದ್ಧಿ. ಅದನ್ನು ತಿಳ್ಕೊಂಡು ಸುಖ ಬೇಕಾ ಬೇಡ ಅಂತ ಕೇಳಿದ್ರೆ ಅಲ್ವೇ. ಆದರೆ ಅದು ಸುಖಕ್ಕಾಗಿ ಅಲ್ಲ, ಉದ್ದೇಶಕ್ಕಾಗಿ, ನನ್ನ ಸಂತೋಷಕ್ಕಾಗಿ ಅಡುಗೆ ಮಾಡೋದಲ್ಲ. ಅತಿಥಿಗಳಿಗೆ ಸತ್ಕಾರ ಮಾಡಿ ಉಳಿದದ್ದನ್ನು ನಾನು, ನಮಗೆ ಇಷ್ಟವಾದ ಅಡುಗೆ ಆಯಿತು, ಅತಿಥಿ ಬಂದ ಎಲ್ಲ ತಿಂದ, ನಮಗೆ ಬಹಳ ಸಂತೋಷ ಆಗಬೇಕು, ಅವನಿಗೆ ತೃಪ್ತಿ ಆಯ್ತಲ್ಲ. ಈ ಮಟ್ಟಕ್ಕೆ ಬರಬೇಕಾದ್ರೆ ಅದು ಯಜ್ಞ ಆಗ್ತದೆ. ಅದಕ್ಕಿಂತ ಕೆಳಗೆ ಬಂದರೆ ಯಜ್ಞ ಅಲ್ಲ, ಅದು ಭೋಗ ಆಗ್ತದೆ. ನಾವು ಯಾಕೆ ಇವತ್ತು ಒಳ್ಳೇದು ಮಾಡಿದ್ವಿ? ಇದು ಕೊಡಲಿಕ್ಕೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ. ನಮ್ಮ ಹಳೆ ಪದ್ಧತಿ ಅಷ್ಟಮಿಗೆ ಇಷ್ಟೆಲ್ಲ ಮಾಡಬೇಕು, ಯಾಕೆ ದೇವರು. ಆಮೇಲೆ ನಮಗೆ ತಿನ್ನಲಿಕ್ಕೆ, ನಾವು ನಮಗೆ ತಿನ್ನಲಿಕ್ಕಾಗಿ ಮಾಡೋದಲ್ಲ, ದೇವರಿಗೆ ಅಂತ ಹೇಳುವುದು ಭಕ್ತಿ. ಅತಿಥಿಗಳಿಗೆ ಒಟ್ಟು ತಿನ್ನೋದು ಇದು. ಹಿಂದಿನಿಂದ ಇದು ಚೆಂದ ಮಾಡಿ ಬೆಳೆದಿತ್ತು, ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ. ಯಾಕಂದರೆ ಅದನ್ನೇ ಸಂಕುಚಿತ ಅಂತ ಹೇಳೋದು. ನಾವು ನಮ್ಮಷ್ಟಕ್ಕೆ ಇರಲಿಕ್ಕೆ ಇದು ಮಾಡಿದರೆ ಆಗುದಿಲ್ಲ. ಇವತ್ತೇನೋ ಒಂದು ಮಾಡಬೇಕು, ಬನ್ನಿ ಇಂಥೇಳಿ ಒಬ್ಬ ಹತ್ತಿರದವರನ್ನು ಇದನ್ನು ಕರೆದವರಿಗೆ ಕೊಟ್ಟು ತಿನ್ನಬೇಕು. ಈ ಎಲ್ಲ ಎಷ್ಟು ಚೆಂದವಾಗಿ ಅದು ಬೆಳೆದಲ್ಪಟ್ಟಿದೆ, ಅದನ್ನು ನಾವು ಬಿಟ್ಟಿದ್ದೇವೆ. ಇಷ್ಟ ಆಗುವ ಯಜ್ಞಶಿಷ್ಟಾಸನ. ಆಮೇಲೆ ಇನ್ನೇನು ಅಂತ ಹೇಳಿದ್ರೆ, ನಮ್ಮ ಮೂಲ ಯಜ್ಞಕ್ಕೆ ಹೇಳ್ತಾರೆ ಅನ್ನ. ಅನ್ನ ಶಬ್ದಕ್ಕೂ ಕೆಲವರಿಗೆ ಅರ್ಥ ಗೊತ್ತಿಲ್ಲ. ಅಕ್ಕಿ ಇದು ಅನ್ನ ಅಂತ ಹೇಳ್ತಾರೆ, ಅಲ್ಲ, ಅತ್ತಿ ಇತಿ ಅನ್ನ. ಯಾವುದು ಜೀರ್ಣ ಆಗಿ ದೇಹ ಬುದ್ಧಿ ನಮ್ಮ ತೇಜಸ್ಸು ಓಜಸ್ಸು ವೃದ್ಧಿ ಆಗ್ತದೆ. ತಿಂದದ್ದು ಅನ್ನ, ವೃದ್ಧಿ ಆದದ್ದು ಇದೆಲ್ಲ. ದೇಹ ಬೆಳೆಯಿತು, ಕೈಕಾಲು ಪುಷ್ಟಿ ಆಯಿತು, ಅದು ಸಾಧಾರಣ ಓಜಸ್ಸು ತೇಜಸ್ಸು, ತೇಜಸ್ವಿ ಆಗ್ತಾರೆ. ಈಗ ನಾನು ಹೆಸರು ಹೇಳಬೇಕಾಗಿಲ್ಲದಿದ್ರು ಸನ್ಯಾಸಿಗಳು ಒಂದು ಊಟ ಮಾಡೋದು, ಸ್ವಲ್ಪ ಊಟ ಮಾಡೋದು, ಒಳ್ಳೆ ತೇಜಸ್ವಿ ಆಗಿರ್ತಾರೆ. ಕರೆಕ್ಟ್, ಹೌದು. ಅಂಥದ್ದನ್ನು ನಾವು ಯೋಚನೆ ಮಾಡೋದು. ನಾವು ಹಸಿವಿಗೆ ರುಚಿಗೆ ತಿಂದವರು ರೋಗಗಳನ್ನು ಮಾಡ್ತೇವೆ. ರೋಗ ಬರದೆ ತೇಜಸ್ವಿ ಓಜಸ್ವಿ ಆಗ್ತಾರೆ. ಇನ್ನು ಕೃಷಿ ಮಾಡುವವ ಹಾಗೆಲ್ಲ ಅವು ಹೆಚ್ಚು ತಿನ್ನಬೇಕು. ಯಾಕಂದರೆ ದೇಹದ ಕೆಲಸ ಉಂಟು, ದೇಹದ ಕೆಲಸ ಇಲ್ಲದವರು ಹೆಚ್ಚು ತಿನ್ನಬಾರ್ದು. ಆದರೆ ಅವರಲ್ಲಿ ತಿಂದದ್ದೇನಾಗ್ತದೆ, ಓಜಸ್ಸು ತೇಜಸ್ಸು ಇದ್ದಾರೆ. ಕೃಷಿಗಳೆಲ್ಲ ಬಹಳ ಬಡಕಲಾಗಿದ್ದರು, ಆದರೆ ಅವರ ಮುಂದೆ ಅವರನ್ನು ಕಣ್ಣೆತ್ತಿ ನೋಡಲಿಕ್ಕಾಗದಷ್ಟು ತೇಜಸ್ಸು ಓಜಸ್ಸು. ಇದನ್ನು ನಾವು ಮೇಲಿಂದ ಮೇಲೆ ತಿಳಿಯುವುದನ್ನು ದೇಹ ಮಾತ್ರ ನೋಡ್ತೇವೆ, ಅಲ್ಲಿವರೆಗೂ ಹೋಗ್ಬೋದು. ಅದರಿಂದ ಅನ್ನ ಅನುಭವಂತಿ ಭೂತಾನಿ. ಒಬ್ಬ ಸನ್ಯಾಸಿ ಇವರು ಆಗುವುದು ಅನ್ನೋದಿಂದಲೇ.
ಕೃಷಿಕನೂ ಅದಾಗೆ, ಜಟ್ಟಿಯು ಸೈನಿಕನು ಎಲ್ಲರೂ ಅನ್ನದಿಂದಲೇ ಅವರವರಿಗೆ ಬೇಕಾದಾಗ ಮಾಡಬೇಕು. ಆದರೆ ಈ ಅನ್ನ ಯಾವುದರಿಂದ ಬರ್ತದೆ ಅಂತ ಹೇಳಿದ್ರೆ ಮಳೆ ಬಿದ್ದರೆ ಮಾತ್ರ ಅನ್ನ. ನಮ್ಮ ಅನ್ನ ಬಿಡುವ, ದನದ ಅನ್ನ ಹುಲ್ಲು. ನಮ್ಮಲ್ಲಿ ಎಷ್ಟು ನಿಯಮ ಇತ್ತು ಅಂದರೆ ಹುಲ್ಲಿನ ಮೇಲೆ ನಡಿಬೇಡ ಅಂತಿತ್ತು. ಹೌದೌದು. ಅನ್ನ ಅದನ್ನು ತುಳಿದು ಹಾಳು ಮಾಡಬೇಡ, ಹಾಗೆ ಈ ಮರ ಕಡಿಬೇಡ ಎಂಬಲ್ಲಿಯೂ ಕೂಡ ಇದೆ. ಅನ್ನದ ಒಂದು ಕಲ್ಪನೆ ಗಾಳಿ ಒಳ್ಳೆಯದಾಗಬೇಕಾದ್ರೆ ಅದೇ ಒಂದು ದೊಡ್ಡ ವಿಷಯ. ನಮ್ಗೆ ಈಗ ಅಷ್ಟು ಸಾಕು. ಅನ್ನ ಭವಂತಿ ಭೂತಾನಿ. ಭೂತ ಅಂತ ಹೇಳುವುದೇ ಇದ್ದು ಹೋಗುವಂಥದ್ದು, ಹುಟ್ಟಿ ಸಾಯುವಂಥದ್ದು, ಅದು ಭೂತ. ಹುಲ್ಲು ಆ ರೀತಿ, ಇರುವೆ ಆ ರೀತಿ, ಎಲ್ಲವೂ ಆ ರೀತಿ. ಮಹಾಭೂತ ಎಂಬುದು ಪಂಚಭೂತಗಳು, ಅದು ಮಹಾಭೂತ. ಅದು ಮೊದಲಿರಲಿಲ್ಲ, ದೇವರು ಒಬ್ಬರೇ ಇದ್ದರು, ಅದರಲ್ಲಿ ಮೊದಲು 5 ಆಯಿತು. ಅದೆಲ್ಲ ಭೂತ. ಭೂತ ಅಂತ ಹೇಳಿದ್ರೆ ಆದದ್ದು ಅಂತಲೇ ಅರ್ಥ. ಆದದ್ದು ಅಂತ ಹೇಳಿದ್ರೆ ಇದೆ, ಹೋಗ್ತದೆ. ಈ 3 ಗುಣ ಬರ್ತದೆ. ಒಂದು ಹೇಳಿದ್ರೆ 3 ಬರ್ತದೆ. ಹುಟ್ಟಿತು ಅಂತ ಹೇಳಿದ್ರೆ ಬೆಳೆಯುತ್ತದೆ, ಇರ್ತದೆ, ಹೋಗ್ತದೆ. ಸೃಷ್ಟಿ ಸ್ಥಿತಿ ಇಲ್ಲ. ಅದು ಲೋಕದಿಂದ ಹಿಡಿದು ಎಲ್ಲರಿಗೂ ಇದನ್ನು ಇರ್ತದೆ. ಈ ಪರ್ಜನ್ಯ ಮಳೆ, ಈ ಪರ್ಜನ್ಯ ಯಾವುದರಿಂದ ಬರುವುದು? ನಮ್ಮ ಸೈನ್ಸ್ ಹೇಳ್ತದೆ, ಬಿಸಿಲಿನಿಂದ ಇದಾಗ್ತದೆ. ಯಜ್ಞ ಸಂಭವ ಅಂತ ಹೇಳ್ತಾರೆ. ಅದನ್ನು ವೈಜ್ಞಾನಿಕವಾಗಿಯೂ ವಿಶ್ಲೇಷಣೆ ಮಾಡುವುದು ಯಜ್ಞ. ಈ ಸಸಿಗಳೆಲ್ಲ ಮಾಡುವುದು ಯಜ್ಞವೇ. ನೀರು ತೆಗೆದುಕೊಂಡು ಆಮ್ಲಜನಕ ಅನ್ನ ತೆಗೆದುಕೊಂಡು ಆಮ್ಲಜನಕ ಬಿಡುವುದು, ನಮ್ದು ಎಲ್ಲವೂ ಯಜ್ಞ. ಅಂದರೆ ಯಾವುದನ್ನೋ ಮಾಡಿ ಯಾವುದನ್ನೋ ಕೊಡುವುದು. ಕೊಡುವುದು ಇರುವುದರಿಂದ ವಿನಃ ಜೀವಿಗಳೆಲ್ಲ ಕೊಡುವುದು ಉಂಟು ಅಂತ ನಾವು ತೆಗೆದುಕೊಳ್ಳುವುದು ಉಂಟು ಮಾತ್ರ ನಾವು ತೆಗೆದುಕೊಳ್ತೇವೆ. ಕೊಡುವುದು ಉಂಟು. ತೆಂಗಿನ ಮರಕ್ಕೆ ಬುಡಕ್ಕೆ ಹಾಕಿ ಗೊಬ್ಬರ ಹಾಕೋದ್ರಿಂದ ನಾವು ಲಕ್ಷ ಅಲ್ಲ, ನಮ್ಮ ಲಕ್ಷ ತೆಂಗಿನ ಮರ ಇದು ತೆಂಗಿನಕಾಯಿ ಹಾಕುವುದಿಲ್ಲ. ಆದರೆ ನಮ್ಮಿಂದ ಏನು ಅಂತ ಹೇಳಿದಾಗ ಅಷ್ಟು ನಾವು ಯೋಚನೆ ಮಾಡುವುದಿಲ್ಲ. ನಾನು ತಿನ್ನಬೇಕು, ನಾನು ಇರಬೇಕು, ನನಗೆ ಬೇಕಾಗಬೇಕು, ನಾನು ಮನೆಯಲ್ಲಿ ಸಂಗ್ರಹಿಸಬೇಕು, ಕೊಡಬೇಕು ಅಂತ ಹೇಳುವ ಯಜ್ಞವನ್ನೇ ಮರೆತು ಬಿಟ್ಟಿದ್ದಾನೆ ಮನುಷ್ಯ ಮಾತ್ರ. ತೆಂಗಿನ ಮರ ಮಾಡಲಿಲ್ಲ, ಅದು ಸಹ ಪ್ರಾಕೃತಿಕವಾಗಿಯೇ ಯಜ್ಞ ಮಾಡ್ತದೆ. ತೆಗೆದುಕೊಳ್ತದೆ, ಕೊಡ್ತದೆ, ಅಥವಾ ತೆಗೆದುಕೊಂಡರೆ ನಮಗೆ ಉಪಯೋಗ ಇಲ್ಲದ್ದು ಬೇರೆ ಯಾವುದಕ್ಕೂ ಉಪಯೋಗ ಉಂಟು, ಅದನ್ನು ತೆಗೆದುಕೊಳ್ಬೇಕು. ನಮಗೆ ತೆಂಗಿನ ಮರ ಪ್ರಧಾನ ಆದರೆ ಎಲ್ಲವೂ ಇಲ್ಲಿ ಯಾವುದು ನಿಷ್ಪ್ರಯೋಜಕವಾದ ಇಲ್ಲ. ಅದು ಅನ್ನ ಬರ್ತದೆ. ಆದ್ದರಿಂದ ಕರ್ಮ ಸಮೋದ್ಭವ. ಯಜ್ಞ ಎಂಬುದು ತ್ಯಾಗ ಎಂಬಲ್ಲೇ ಅದು ವಿಸ್ತಾರವಾದ ಅರ್ಥಕ್ಕೂ, ನಾವು ಮಾಡುವಂಥ ಹೋಮಕ್ಕೂ, ನಾವು ಮಾಡುವ ಕೆಲಸಕ್ಕೂ, ಎಲ್ಲ ಕೆಲಸ. ಅಡುಗೆ ಮಾಡುವುದು ಒಂದು ಯಜ್ಞ, ಭಾವನೆ. ಊಟ ಮಾಡುವುದು ಯಜ್ಞವೇ. ಅದು ಪಂಚದಶೋಧ್ಯಾಯದಲ್ಲಿ ಸರಿ ಹೇಳ್ತಾರೆ. ಅಹಂ ವೈಶ್ವಾನರು ನೋಡು, ನಿನಗೆ ನೀನು ಅಗ್ನಿಯಾಗಿದ್ದಿ, ನೀನಂದರೆ ಅವನೇ ಅಗ್ನಿ. ನಿನಗೆ ನಾನು ಇದುಕೊಳ್ಳು ಹವಿಸ್ಸಂತ ಪಂಚದಶೋಧ್ಯಾಯ ವೈಶ್ವಾನರೋ ಭೂತ್ವ ಪ್ರಾಣಾಂ ದಯಮಾಷ್ಟ ಪ್ರಾಣಾಪಾನ ಸಮಾಷ್ಟ ಪಚಾಮಿ ಅನ್ನಂ ಚತುರ್ವಿಧಂ. ನಿನಗೆ ತಿನ್ನುವುದಲ್ಲ, ನೀನು ಬಾಯಿಯಲ್ಲಿ ತಿನ್ನುವ ಮೂಲಕ ಒಳಗಿದ್ದ ಅಗ್ನಿಗೆ, ವೈಶ್ವಾನರ ರೂಪಿ ದೇವನಿಗೆ, ಅವನೇನು ಮಾಡ್ತಾರೆ? ನಿನಗೆ ಅನ್ನವನ್ನು ಇದು ಮಾಡಿ ನಿನಗೆ ತೇಜಸ್ಸು, ವಜಸ್ಸು, ಶಕ್ತಿ, ಪುಷ್ಟಿ ಅದು ಇದೆಲ್ಲ ಅವನು ಕೊಡ್ತಾನೆ. ನೀನಲ್ಲ, ನಿನಗೆ ಆಗುವುದಿಲ್ಲ. ಅದು ಹೌದು ಅಲ್ಲ. ಮೇಲಿಂದ ಮೇಲೆ ನೋಡುವಾಗ ನಾನೇ, ಆದರೆ ಅದನ್ನು ನಾನು ಎಂಬಲ್ಲಿರುವಂಥ ವೈಶ್ವಾನ ಜೀವ ಹೋದಕ್ಕೆ ಹೆಚ್ಚು ತಿನ್ನಿಸಿ, ಅಥವಾ ಮಗುವಿಗೆ ಹೆಚ್ಚು ತಿನ್ನಿಸಿ, ಎಷ್ಟಾಗಬೇಕು ಅಷ್ಟೇ ಅದನ್ನು. ಆದ್ದರಿಂದ ಇದನ್ನು ಕರ್ಮ, ಇದು ಕರ್ಮ ಅಷ್ಟೇ. ತ್ಯಾಗ ಎಂಬುದೇ ಕರ್ಮ. ಅಂದರೆ ಕರ್ಮದ ಬಂಧನದಲ್ಲಿ ಸಿಲುಕಿಕೊಳ್ಳದೆ ಕರ್ಮ ಮಾಡುವುದು ತ್ಯಾಗವೇ ಕರ್ಮ. ನಾಲಿಗೆ ರುಚಿಗೆ ತಿಂದದ್ದು, ಆದರೆ ನಾಲಿಗೆ ಇಟ್ಟುಕೊಳ್ಳುವುದಿಲ್ಲ, ಒಳಗೆ ಹೋಗ್ತದೆ. ಒಳಗೆ ಹೋದ ಕೂಡಲೇ ಅದೇನಾಗಿ ಬರ್ತದೆ. ರುಚಿಗೆ ತಿನ್ನುವ ಅಲ್ಲಿ ಇಟ್ಟುಕೊಳ್ಬೋದಲ್ಲ. ರುಚಿ ಆಗಬೇಕಾದ್ರೆ ಬಾಯಿಂದ ಒಳಗೆ ಹೋದ ಮೇಲೆ ರುಚಿ ಉಂಟ. ಅದರಿಂದ ತ್ಯಾಗವೇ. ನಾವು ಅಂದರೆ ನನಗೆ ಅಂತ ಮಾಡಿದ್ರು ಅದನ್ನು ತ್ಯಾಗ ಮಾಡಿ ತಿನ್ನಬೇಕು. ಅಲ್ಲಲ್ಲ, ಈಗ ನಾನು ಕೇಳುವುದೇನು ಅಂತಂದ್ರೆ, ನಾವು ಆ ತ್ಯಾಗದ ಮನೋಭಾವ ಇಲ್ಲದೆ ಕರ್ಮ ಮಾಡಿದಾಗ ಏನಾಗ್ತದೆ? ಇಲ್ಲದ ಕರ್ಮ ಮಾಡೋಣ ಸಿಕ್ಕಾಕೊಳ್ತೇವೆ. ಕರ್ಮ ಬಂಧನ ಪುನಃ ಬಂಧನ. ಅದೇ ಅದು ಸರಳವಾದದ್ದು ಕರ್ಮ ಬಂಧನ. ಜ್ಞಾನ ಬಂದರೆ ಜ್ಞಾನ ನೈಜ್ಞಾನೇನ ಸರ್. ಜ್ಞಾನ ಬಂದರೆ ನಾನು ಮಾಡೋದಲ್ಲ ಅಂತ ಹೇಳಿ ಬರ್ತದೆ. ನಾನು ತಿನ್ನುವುದಲ್ಲ. ಯಾರಿಗೆ ಹವಿಸ್ಸು ಕೊಡುವುದು? ಒಳಗಿಂದ ಅಗ್ನಿಗೆ. ಅದೇ ಜೀವ. ಜೀವ ಇದ್ದದ್ದಕ್ಕೆ ತಿನ್ನಲೇಬೇಕಲ್ಲ. ನಾನು ತಿನ್ನೋದು ಅಂತ ಹೇಳಿದ್ರೆ ಒಂದು ಅಜ್ಞಾನದ ಮಾತಲ್ವ. ನಾನು ತಿನ್ನೋದು ಹೌದಾದರೆ ಅವನ ಜೀವ ಹೋದ ಮೇಲೆ ಅದಕ್ಕೆ ತಿನ್ನಿಸುವ. ನಾನು ದೇಹ ಆದರೆ, ಅಥವಾ ಯಾವುದೇ ಆದರೂ, ಅಥವಾ ಮಗುವಿಗೆ ಅಷ್ಟು ಹಾಕುವ, ರೋಗಿಗೆ ಎಷ್ಟು ಹಾಕುವ, ಅದು ಯಾವುದೂ ಇಲ್ಲಲ್ವ.
ಆದ್ದರಿಂದ ಯಾರಿಗೆ ಬೇಕಾಗಿ ಕೊಡಬೇಕು, ಯಾರಿಗೆ ಬೇಕಾಗುವಷ್ಟೇ ಕೊಡಬೇಕು. ಜೀರ್ಣ ಶಕ್ತಿಗೆ ಸಂಬಂಧಪಟ್ಟಂಥ ವೈಶ್ವಾನರನಿಗೆ ಬೇಕಾದಷ್ಟೇ ಕೊಡಬೇಕು. ನಾವು ಕೊಡುವುದು ವಿನಃ ತೆಗೆದುಕೊಳ್ಳುವುದಲ್ಲ. ಊಟ ಮಾಡುವುದು ತೆಗೆದುಕೊಳ್ಳುವುದಲ್ಲ, ಕೊಡುವುದು. ಅವ ಏನು ಮಾಡ್ತಾನೆ? ಅದನ್ನು ಪಚನ ಮಾಡಿ ನಮಗೆ ಎಲ್ಲವನ್ನು ಕೊಡ್ತಾನೆ. ಅದನ್ನೇ ಹೇಳೋದು, ನಾವು ಯಜ್ಞ ಮಾಡಿದರೆ ಮಳೆ ಬರ್ತದೆ, ಮಳೆ ಅನ್ನ ಬೆಳೀತದೆ ಅಂತ ನಾವು ಭೂತಗಳಾಗ್ತೇವೆ. ಇದೇ ಒಂದು ಈ ಸುತ್ತು ನಾವು ಅರ್ಥ ಮಾಡಿಕೊಂಡಾಗ ಎಲ್ಲ ಕಡೆಯಲ್ಲಿ ನಡೆಯಲು ಅದೇ ಸುತ್ತು. ನಾವು ಕೈಕಾಲಲ್ಲಾಡಿಸುವಂಥ ಕರ್ಮದಲ್ಲಿಯೂ ಅದೇ. ಅಲ್ಲಾಡಿಸಿದರೆ ಸ್ವಲ್ಪ ಇದು ಕಡಿಮೆ ಆಗ್ತದೆ, ಅವುಗಳು ಸರಿ ಆಗ್ತವೆ, ಚುರುಕಾಗ್ತವೆ. ಕೈಕಾಲು ಹಾಗೆ ಕೂತಿದ್ರೆ ಮರ ಕಟ್ಟೋದು ಅಂತ ಹೇಳಿದರೆ ಅದೇ, ಅದು ಕೆಲಸ ಮಾಡಲಿಕ್ಕೆ ಹೇಳೋದಿಲ್ಲ ಅವರು. ಅದರಿಂದ ನಾವು ಯಾವುದೇ ಕರ್ಮದ ಬಗ್ಗೆ ಅಲಕ್ಷ್ಯ ಭಾವ ತಾಳಬಾರ್ದು, ಅದನ್ನು ನನಗೆ ಅಂತ ಮಾಡಬಾರ್ದು. ಅದು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನನ್ನ ಪಾಲು, ನಾನು ಮಾಡುವುದು ತ್ಯಾಗ. ಹಾಗಾದರೆ ನಾನು ಅಂದ್ರೇನು? ಈ ಚೇತನಾತ್ಮಕವಾಗಿರುವ ಜೀವ, ಜಡಕ್ಕೆ ಅದಿಲ್ಲ. ಪ್ರಾಣಿಗಳಿಗೆ ಪ್ರಕೃತಿ ಪ್ರಕಾರ ಮಾಡಿಕೊಂಡು ಹೋಗ್ತವೆ, ಅವುಗಳಿಗೆ ಯೋಚನೆ ಇಲ್ಲ. ಮನುಷ್ಯ ನಾನು ಮಾಡ್ತೇನೆ, ಮಾಡುವುದಿಲ್ಲ, ನಾನು ಮಾಡುವುದು, ನಾನು ಮಾಡೋದಿದ್ರೆ ಏನಾಗ್ತದೆ ನೋಡುವ. ಇದೆಲ್ಲ ಅಹಂಕಾರದಿಂದ ಉತ್ಪನ್ನವಾದ ವಿಕಾರಗಳು. ನಮ್ಮ ದನಕ್ಕೆ ಎಮ್ಮಕ್ಕೆ ಅಂತ ವಿಕಾರ ಬಹಳ ಕಡಿಮೆ, ಇಲ್ಲವೇ ಇಲ್ಲ. ಇದು ಇದೆಲ್ಲ ಅದು ಸ್ವಭಾವದಲ್ಲಿ ಬಂದಿತ್ತಷ್ಟೇ. ನಾನು ಹಾಲು ಕೊಡೋದಿದ್ರೆ ಇವತ್ತು ಹೇಗೆ ಚಹಾ ಮಾಡ್ತಾರೆ ಅಂತೇಳಿ ಅದು ಕೇಳಿಸೇ ಇಲ್ಲ. ಆದರೆ ನಮಗೆ ಹಾಲು ಕೊಡೋರು ನೋಡ್ತಾರೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಒಂದು ದಿವಸ ಹಾಲು ಕೊಡಬಾರ್ದು, ಅದಕ್ಕೆ ಮಾಡ್ತಾರೆ ನೋಡಿ. ಈಗೆಲ್ಲ ಸಪ್ಲೈ ಉಂಟು, ಮೊದಲು ಸಪ್ಲೈ ಕೂಡ ಇಲ್ಲ. ಇದು ಮನುಷ್ಯನಲ್ಲಿರುವಂತಹ ಒಂದು ಅಜ್ಞಾನದ ಪ್ರತೀಕ. ಉಣ್ಣುವುದು ನಾನಲ್ಲ, ಅವನಿಗೆ ಹವಿಸ್ಸರ್ಪಿಸುವುದು, ಇಷ್ಟು ಅರ್ಥ ಆದರೆ ನಮಗೆ ಎಲ್ಲ ಅರ್ಥ ಆಯ್ತಲ್ಲ. ಆದರೆ ನಾನು ಹೇಳೋದು, ನಾನು ಉಣ್ಣೋದು, ಕದ್ದುಕೊಂಡಾದರೂ ತಿನ್ನಬೇಕು ನನಗೆ ಅಲ್ವಾ? ಸಣ್ಣ ಮಗುವ ದೊಡ್ಡವರ ಕದ್ದುಕೊಂಡಾದರೂ ಅಲ್ಲಿ ಮಾಡಿಟ್ಟಂದ್ರೆ ನನಗೆ ಒಳ್ಳೆ ಬೇಕು, ತೆಗೆದುಕೊಂಡು ತಿನ್ನೋದು. ನಾನು ತಿನ್ನುವುದು ಎಂಬಲ್ಲಿಯೇ ನಾವು ವಿರಮಿಸಿದ ಕೂಡಲೇ ಸಿಕ್ಕಾಕೊಳ್ತೇವೆ. ಅದರಿಂದ ಇಷ್ಟನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡ್ರೆ ಮತ್ತೆ ಇನ್ನು ಬೆಳೀತಾ ಹೋಗ್ತದೆ. ಕರ್ಮದ ಒಂದು ಸಿದ್ಧಾಂತ ಹಾಗೆ. ಇದು ಈ ಕರ್ಮ ಏನು ಅಂತ ಹೇಳಿದ್ರೆ ಅದು ಬ್ರಹ್ಮೋದ್ಭವ. ಇಲ್ಲಿ ನಾವು ಪುನಃ ಸಿಕ್ಕಿ ಬೀಳ್ತೇವೆ. ಯಾಕೆ ಮಾಡಿದ? ಬುದ್ಧಿಜೀವಿಗಳೆಲ್ಲ ಬರ್ತಾರೆ, ದೇವರಿಗೆ ಬುದ್ಧಿ ಇಲ್ವೋ? ಇದನ್ನೆಲ್ಲ ಯಾಕೆ ಮಾಡಿದ? ನನ್ನನ್ನು ಮಾತ್ರ ಹುಟ್ಟಿಸಿದಾಗಲ್ಲ, ಹಸುವೆಯಾಗಿ ಹುಟ್ಟಿಸಿದ್ರು, ಎಲ್ಲ ಹುಚ್ಚು. ಅದು ಬ್ರಹ್ಮನನ್ನು ಪ್ರಶ್ನಿಸುವುದು ನಾವು ಬೇಡ. ನಿಜವಾಗಿ ಪ್ರಶ್ನೆಯೂ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಜಗತ್ತೇ ಮಿಥ್ಯ. ಈಗ ಕೆಲಸಕ್ಕೆ ಸೇರಿದ ಮೇಲೆ ನಾನು ಯಾಕೆ ಆ ಕೆಲಸ ಮಾಡಬೇಕು ಹಾಗೆ ಹೇಳಿಕ್ಕೆ ಉಂಟ? ಕೆಲಸಕ್ಕೆ ಸೇರದಿದ್ರೆ ಮಾಡುವ ಪ್ರಶ್ನೆ ಇಲ್ಲ. ಹೌದು, ಯಾರು ಮಾಡ್ತಾರೆ? ಹುಟ್ಟದೇ ಇದ್ರೆ ಬದುಕುವ ಪ್ರಶ್ನೆ ಇಲ್ಲ. ಹೌದು, ಕರ್ಮವೇ ಇಲ್ಲ. ಬದುಕುವುದು ಪ್ರಶ್ನೆ ಅಲ್ಲ, ಕರ್ಮವೇ ಇಲ್ಲ. ಹುಟ್ಟಿದ ಮೇಲೆ ಕರ್ಮ ಉಂಟು. ಯಾರಿಗೆ ಸೇರಿದ ಮೇಲೆ, ಈ ಕುಟುಂಬಕ್ಕೆ ಬಂದ ಮೇಲೆ ಏನ ಜಾತೇನ ವಂಶದ ಉನ್ನತಿ, ನಮ್ಮ ವಂಶದ ಉದ್ಧಾರಕ್ಕೆ ನಾನೇ ಮಾಡಬೇಕು. ನೀವು ಮಾಡ್ತೀರಾ ನನ್ನ ವಂಶದ ಉದ್ಧಾರಕ್ಕೆ? ಅಲ್ಲ, ಅದೆಂಥದ್ದು ಅದೆಲ್ಲ ನನಗೆ ಅದು ಯಾಕೆ? ಬ್ರಾಹ್ಮಣನಿಗೆ ಇಷ್ಟು ಕಷ್ಟ ಯಾಕೆ, ಅವನಿಗೆ ಇಷ್ಟು ಅದೆಲ್ಲ ನೀನು ಹುಟ್ಟಿದ್ದು ಯಾಕೆ ಅಂತೇಳಿ ಗೊತ್ತುಂಟ? ಅದು ಬ್ರಹ್ಮ ಸಮುದ್ಭವ ಅಂತ ಹೇಳಿದರೆ, ಕರ್ಮ ಅಂತ ಹೇಳ್ತಾನೆ ನಮ್ಮೆ, ಅದು ದೇವರು ಮಾಡಿದ್ದು. ಕಲ್ತದ್ದು ನಾನು ಅಂತ ಹೇಳ್ತೇವೆ ನಾವು, ಅದು ಅಲ್ಲ. ನಿಜವಾಗಿ ಬ್ರಹ್ಮ ಸಮುದ್ಭವ. ಇಂದಿನ ಕರ್ಮದಲ್ಲಿ ಕಲಿಯುವಂಥ ಇದಿದ್ರೆ ಇದು ಬ್ರಹ್ಮನೇ ಮಾಡುವುದಿಲ್ಲ, ಕರ್ಮ ಮಾಡುವುದು ಅಂತ ಹೇಳುವ ಒಂದು ಕರ್ಮಯೋಗದ ಸಿದ್ಧಾಂತ. ಅಲ್ಲಿ ಸುಮಾರು ಚರ್ಚೆ ನಡೀತಾರೆ. ಚರ್ಚೆ ಮಾಡುವವರು ಯಾವಾಗ ಅರ್ಥ ತಿಳಿದವರು. ನಮ್ಮಲ್ಲಿ ಚರ್ಚೆ ಇಲ್ಲ, ಜಿಜ್ಞಾಸ ತಿಳಿಯುವುದು. ನಾವು ಅದನ್ನು 100 ಸಲ ಹೇಳಿದರೂ ತಪ್ಪಲ್ಲ. ಮನುಷ್ಯನಿಗೆ ಜಿಜ್ಞಾಸೆ ತಿಳಿಬೇಕು ಅಷ್ಟೇ. ನಾನು ಹೇಳಿದ್ದು ಸರಿ ಎಂಬ ಹಠ ಬೇಡ. ಅವನು ಹೇಳಿದ್ದು ಅವ ತಪ್ಪು ಹೇಳ್ತಾನೆ, ಹೇಳಿ, ಅವನು ಬೇಕಾದ್ರೆ ನಾವು ಸರಿ ಮಾಡಿಕೊಳ್ತಾ ಹೋಗುವುದೇ ಜಿಜ್ಞಾಸೆ. ಆದ್ದರಿಂದ ಆ ಜಿಜ್ಞಾಸೆಯಲ್ಲಿ ಬ್ರಹ್ಮ ಎಂಬುದನ್ನು ತಿಳುವರು. ಬ್ರಹ್ಮ ಯಾರು ಅಂದರೆ ಅಕ್ಷರ. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಾಗದಿರುವಂಥದ್ದು. ಕರ್ಮಕ್ಷರ. ಈಗ ನಾನು ಕಾಫಿ ಕುಡಿದೆ, ಮಧ್ಯಾಹ್ನ ಆಗುವಾಗ ಎಂಚಿನುಂಟು, ಎಂಥದುಂಟು, ಎತ್ತದು ಅಂತ ಅಡಿಗೆ ಮಾಡಿದೆ ಅಂತ ಹೋಗ್ತೇವೆ ಇಲ್ವಾ? ಅದು ಅಷ್ಟಕ್ಕೆ ಆಯಿತು. ಅದು ಕ್ಷರ ಅಲ್ಲ ಪುರ. ಅದರಲ್ಲಿ ಉಂಟಾದಂಥ ಶಕ್ತಿ ಆಯುಧ ಕೆಲವು ದಿವಸ, ಈಗ ಮಧ್ಯಾಹ್ನ ಊಟ ಇಲ್ಲ, 4 ದಿವಸ ಊಟ ಇಲ್ಲದಿದ್ದರೂ ಈಗ ಬೆಳಿಗ್ಗೆ ಕಾಫಿ ಕುಡಿದ್ರದ್ದು ಎಲ್ಲ ಉಳಿತದೆ. ಆದರೆ ನಮ್ಮ ಇದು ಏನು ಹೇಳ್ತದೆ? ಜೀರ್ಣ ಆಗಿ ಹೋಯಿತು. ಜೀರ್ಣಕ್ರಿಯೆಯಲ್ಲಿ ಅದು ಕ್ಷರ ಆಗಿ ಆಯಿತು. ಆದರೆ ಅದರ ಉಳಿವಿಕೆ ಇರ್ತದೆ. ಹೌದು, ಅದೆಲ್ಲ ಅಷ್ಟು ಸೂಕ್ಷ್ಮ. ಆದ್ದರಿಂದ ನಾವು
ಅವಸರದ ನಿರ್ಣಯ ಮಾಡಬಾರ್ದು. ಆದರೆ ಕ್ಷರ ಎಂಬುದು ಅರ್ಥ ಆದರೆ ಸಾಕು. ಆದರೆ ಬ್ರಹ್ಮ ಎಂಬುದು ಮಾತ್ರ ಕ್ಷರ ಅಲ್ಲ. ಏಕಂ ಸತ್. ಅದಕ್ಕೆ ಹೆಸರೆಂಥದ್ದು? ವಿಪ್ರಾಬಹುದಾವದಂತೆ. ಕೃಷ್ಣನ ಆಯ್ತಪ್ಪ, ಶಿವನು ಆಯ್ತು, ದುರ್ಗೆ ಚರ್ಚೆ ಒಂದು ಮಾಡೋದು ಬೇಡ, ಜಗಳ ಒಂದು ಮಾಡೋದು. ನೀನು ಹೀಗೆ ಮಾಡು ಅಂತೇಳಿ ಹುಚ್ಚು ಅವನಿಗೆ ಅವನು ತಲೆ ಹಾಡು ಮಾಡೋದು ಬೇಡ ಬೇರೆಯವರಿಗೆ. ನೀನು ಕೃಷ್ಣನೇ ದೇವಸ್ಥಾನಕ್ಕೆ ಬಂದ್ಯಾ, ದೇವರಿಗೆ ನಮಸ್ಕಾರ ಮಾಡು. ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅದನ್ನು ಯಾಕೆಂದರೆ ಅದು ಈಗ ಆಗಿರುವಂಥ ವಿಚಿತ್ರವಾದ ಬೆಳವಣಿಗೆಯಲ್ಲಿ ಅದನ್ನು ಆಗಾಗ ನಾವು ಹೇಳಬೇಕಾಗ್ತದೆ. ಅದರಿಂದ ಬ್ರಹ್ಮ ಅದು ನಿತ್ಯ ಅಕ್ಷರ. ಬ್ರಹ್ಮ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಅವನು ಸಿಕ್ಕಿದ್ರೆ ಕೇಳುವ. ಅವನು ಯಜ್ಞ ವ್ಯವಸ್ಥೆಯಲ್ಲಿ ಲೋಕವನ್ನು ಬಿಟ್ಟುಬಿಟ್ಟಿದ್ದಾನೆ. ಯಜ್ಞದ ವ್ಯವಸ್ಥೆ ಮಾಡಿ ಲೋಕವನ್ನು ಬಿಟ್ಟುಬಿಟ್ಟಿದ್ದಾನೆ. ಗಂಡ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಸಾಮಾನೆಲ್ಲ ತಂದು ಹಾಕಿ ಅಡುಗೆ ಮಾಡು ಅಂತ ಹೇಳಿದ್ದಾನೆ. ಯಾರ ಕೆಲಸ? ಅಡುಗೆ ಮಾಡುವವರ ಕೆಲಸ. ಹಾಗಾದರೆ ಅದು ಗುಲಾಮಗಿರಿಯ? ಅವು ಸಾಮಾನು ತಂದು ಹಾಕಿದ್ರೆ ಅಡುಗೆ ಮಾಡು ಅಂತ ಹೇಳಿದರೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಯಜ್ಞವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾನು ಯಾಕಿದೆ ಅದು ಮಾಡಬೇಕು ಅಂತ ಕೇಳಲಿಕ್ಕಿಲ್ಲ. ನಿಮ್ಮನ್ನು ಸೃಷ್ಟಿ ಮಾಡಿದ್ದೆ, ಯಜ್ಞ ಮಾಡಿದ್ದೆ. ಮಾಡಲಿಕ್ಕೆ ಯಜ್ಞ ಅಂದರೆ ಕರ್ಮ. ಮಗು ಕೂಗಲೇಬೇಕು, ಹುಟ್ಟಿದ ಕೂಡಲೇ ಕೂಗಲೇಬೇಕು. ಅಥವಾ ಮಗುವಿನ ಎಲ್ಲ ಚೇಷ್ಟೆಗಳನ್ನು ಮಾಡಲೇಬೇಕು, ಯುವಕನು ಮಾಡಲೇಬೇಕು, ಅದನ್ನು ಮಾಡಲೇಬೇಕು. ಅದನ್ನು ಇದು ಒಂದು ಚಕ್ರ, ಕರ್ಮ ಚಕ್ರ. ಈ ಚಕ್ರದಲ್ಲಿ ಇದು ಈ ಸಣ್ಣ ಚಕ್ರ ನೋಡುವ ನಾವು. ಯಜ್ಞ, ದೇವತೆಗಳ ತೃಪ್ತಿ, ಅವರು ಮಳೆ ಕೊಡ್ತಾರೆ, ಅನ್ನ ಆಗ್ತದೆ, ಅನ್ನದಿಂದ ಇವು ಕರ್ಮ ಮಾಡ್ತಾರೆ. ಇದೊಂದು ಚಕ್ರವನ್ನು ಪೂರ್ಣವಾದ ಪೂರ್ಣವಿದವೆಂಬಲ್ಲಿ ನಾವು ಅಲ್ಲಿಂದ ಮತ್ತೆ ಮುಂದೆ ಹೋಗುವಾಗ ಇದನ್ನು ನಾವು ಮಾಡಬೇಕಾಗ್ತದೆ. ಇದನ್ನು ಹಿಂದಿನವರೆಲ್ಲ ಏನಾಯಿತು ಗೊತ್ತುಂಟ, ಇದನ್ನು ಚಂದ ಮಾಡಿ ನಡೆಸಿಕೊಂಡಿದ್ದು. ಅದನ್ನು ನಡೆಸುವುದಿಲ್ಲ ನಾನು ಅಂತ ಹೇಳುವ ಮನುಷ್ಯ ಮಾತ್ರ ಮೂರ್ಖ. ಯಾವ ನಮ್ಮ ಮರ ಸಸಿ ಪ್ರಾಣಿ ಮಾಡುವುದಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಅದು ಬುದ್ಧಿಜೀವಿಗಳಲ್ಲ. ಅವನು ಬದುಕಿರುವುದು ವ್ಯರ್ಥ, ಅವು ಬದುಕಿ ನರಕಕ್ಕೆ ಹೋಗ್ತಾನೆ. ವೇದದಲ್ಲಿ 2-3 ಕಡೆ ಬರ್ತದೆ, ನಾನು ಓದುವಾಗ. ಮೋಘಮನ್ನಂ ವಿಂದತೆ ಅಪ್ರಚೇತ. ನಾನು ಇಲ್ಲಿ ಬಂದೆ, ನೀವು ಅನ್ನ ಹಾಕಿದ್ರಿ, ನೀವು ನಾನು ಊಟ ಮಾಡಿದೆ, ನಗ್ನ ಮಾಡಿದೆ, ಎದ್ಕೊಂಡು ಹೋದೆ. ಸನ್ಯಾಸಿಗೆ ಒಂದು ಹೇಳ್ತಾನೆ, ಆಗ ನಿಮಗೆ ಒಂದು ಸಂತೋಷ ಆಗ್ತದೆ, ನಾವು ಅವನಿಗೆ ಊಟ ಹಾಕಿದ್ದೇವೆ, ತೃಪ್ತಿ ಆಯಿತು, ಅದಷ್ಟೇ. ಆದರೆ ನನಗೆ ಊಟ ಮಾಡಲಿಕ್ಕೆ ಇಲ್ಲಿ ಬರುವುದು. ಅಲ್ಲಿ ಒಳ್ಳೆ ಇವತ್ತು ಅಡುಗೆ ಮಾಡಿದ್ದಾರೆ ಅಂತೇಳಿ ಬಂದು ಕೂತ್ಕೊಳ್ತು, ನೀವು ಊಟ ಮಾಡ್ತೀರಿ, ಒಬ್ಬ ಕರ್ಮ ಬಂದಿದ್ದಾನೆ ಇಂಥ ಹಿಂದೆ ಇತ್ತು. ಅಂಥದ್ದಾಗಬಾರ್ದು. ಊಟ ಮಾಡಿದ್ದಕ್ಕೆ ಏನು ಮಾಡಿದೆ? ನಮ್ಮ ದೇವಸ್ಥಾನದ ಮಠದ ಅನ್ನ ಎಂಥದ್ದು ದೇವರ ಪ್ರಸಾದ, ಇದು ಸಮರ್ಪಣೆ ಎಂಥದ್ದು ಅಂಥದ್ದು ಅಂತ ಹೇಳ್ತಾರೆ. ಇಲ್ಲವೇ ಇಲ್ಲ. ದೇವಸ್ಥಾನಕ್ಕೆ ಯಾಕೆ ಅನ್ನ ಹಾಕಬೇಕು? ಅದೇ ತೀರ್ಥ ಯಾಕೆ ತೆಗೆದುಕೊಳ್ಬೇಕು? ಅಭಿಷೇಕ ಮಾಡಿಸಿದ್ರೆ ತೀರ್ಥ, ಇಲ್ಲದ್ರೆ ನಿಮಗೆ ತೀರ್ಥ ಬಂದವರಿಗೆಲ್ಲ ತೀರ್ಥ ಕೊಡೋದಕ್ಕೆ ಏನರ್ಥ? ಪ್ರಸಾದ ಎಂಥದ್ದು? ಗಂಧವು ದೇವರಿಗೆ ಇಟ್ಟು ಆಮೇಲೆ ಕೊಟ್ಟರೆ ಅದು ಪ್ರಸಾದ ದೇವರಿಂದ. ಹೂವು ದೇವರಿಗೆ ಇಟ್ಟರೆ ನೀನು ಹೂ ಕೊಂಡೋಗೋದಿಲ್ಲ, ಇದು ಕೊಂಡೋಗೋದಿಲ್ಲ, ಪೂಜೆ ಮಾಡಿಸಲಿಲ್ಲ, ನಿಂದ ಮಾಡಲಿಲ್ಲ, ನಿಮಗೆ ಪ್ರಸಾದ ಕೊಡಬೇಕು ಅಂದರೆ ಅದು ಒಂದು ಬಿಸ್ನೆಸ್ಸಿನ ಒಂದು ಕೆಲವು ಕೇರಳದಲ್ಲಿ ಇಲ್ಲ, ಪೂಜೆ ಆದಮೇಲೆ ಮಾತ್ರ ಕೊಡೋದು. ಈಗ ಶುರು ಮಾಡ್ಬೋದು. ಬಹುಶಃ ನಮ್ಮಲ್ಲಿ ಯಾವುದೋ ಪುರಾಣದ ನೆಲೆಯಲ್ಲಿ ಲಡ್ಡು ಪ್ರಸಾದ ಮಾರುವುದು ತಿರುಪತಿಯಲ್ಲಿ ಮೊದಲು ಶುರುವಾದ್ದು. ನಾವು ಸಣ್ಣದಿರುವಾಗ ಬೇರೆ ಎಲ್ಲಿಲ್ಲ, ಈಗ ಎಲ್ಲರೂ ಶುರು ಮಾಡಿದ್ದಾರೆ. ಅದು ದುಡ್ಡಾಗುತ್ತೆ. ಪ್ರಸಾದ ಎಂಬುದು ಮಾಡಲಿಕ್ಕೆ ಸಿಗ್ತದಾದರೆ ಎಲ್ಲರೂ ಕೃಷ್ಣನ ಪರಮ ಭಕ್ತರಾಗ್ತಾರೆ, ದುಡ್ಡು ಕೊಟ್ಟವರೆಲ್ಲ. ಇದು ನಮ್ಮ ಧರ್ಮದ ಅವಹೇಳನ. ಹಾಗಾದರೆ ದೇವರಿಗೆ ಹರಕೆ ಕೊಡುವುದು ಅಲ್ಲ, ಹರಕೆ ಬಿಟ್ಟರೆ ಪ್ರಸಾದ ಸಿಗ್ತದೆ. ನಿಮಗೆ ಹರಕೆ ಸಂಕಲ್ಪ ಉಂಟಲ್ಲ, ನಾನು ಕಟೀಲಿನಲ್ಲಿ ಸ್ವಯಂವರ ಭಾರತ ಮಂತ್ರ ಮಾಡ್ತೇನೆ, ನನ್ನ ಮಗಳಿಗೆ ಮದುವೆ ಆಗಬೇಕು. ಆಗುತ್ತದ ಎನ್ನುವುದು ಎಂಬುದು ನಿಮ್ಮ ಶ್ರದ್ಧೆಗೆ ಮತ್ತು ಕರ್ಮಕ್ಕೆ ಉಂಟು. ಆದರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಅವರು. ಇದನ್ನು ಇಷ್ಟು ದಿವಸ ಹಚ್ಚಿಕೊಳ್ಳಿ ಅಂತ ಹೇಳ್ತಾರೆ. ಪ್ರಸಾದವು ಸೇವೆ ಮಾಡಿದ್ರಿಂದ ಸಿಗುವುದು ವಿನಃ ಹರಕೆಯ ಪೂಜೆಯ ಅದು ಕಾಮ್ಯವ ಅಥವಾ ನಿಷ್ಕಾಮವ ಎಂಥದ್ದು ಬೇಕಾದ್ರೂ ಆಗಲಿ ಅದಕ್ಕೆ ಸರಿಯಾಗಿ ಏ ಯಥಾಮ ಪ್ರಪದ್ಯಂತೆ. ನನ್ನ ಹತ್ರ ಯಾರು ಹೇಗೆ ಬರ್ತಾರೋ ಅವರಿಗೆ ಹಾಗೇ ನಾನು ಅನುಗ್ರಹ ಮಾಡ್ತೇನೆ. ಕಳ್ಳವನ್ನು ನಾನು ಇವತ್ತು ಸಿಕ್ಕಿ ಬೀಳಬಾರ್ದು ಅಂತ ದೇವರಿಗೆ ಅರಿಕೆ ಹಾಕಿದರೆ ಅವ್ರು ಸಿಕ್ಕಿ ಬೀಳದ ಕಳ್ಳತನ ಮಾಡಲಿಕ್ಕೂ ಅನುಗ್ರಹ ಮಾಡ್ತಾನೆ. ಅವನಲ್ಲಿ ಶ್ರದ್ಧೆ ಇದ್ದರೆ ಕಳ್ಳತನ ಒಳ್ಳೆಯದ ಕೆಟ್ಟದ್ದು ದೇವರಿಗೂ ಇಲ್ಲ, ಅವನಿಗೂ ಇಲ್ಲ.
ನಮಗೆ ಸಮಾಜಕ್ಕೆ ಮಾತ್ರ. ನಾವೇನು ಮಾಡ್ತೇವೆ, ನಾವು ಸಿಕ್ಕಿದ್ರೆ ಸರಿ ಬಾರಿಸ್ತೇವೆ, ಬೇಲಿಗಾಗ್ತೇವೆ. ಇದು ಕರ್ಮದ ಚಕ್ರ. ಆದರೆ ದೇವರಿಗೆ ಆ ಕರ್ಮದ ಚಕ್ರದ ವಿಶೇಷ ಲೇಪ ಇಲ್ಲ. ಯಾರು ಯಾವ ರೀತಿಯ ಕಾಮನೆಯನ್ನು ಹೇಳಿದ್ರು ಮಾಡ್ತಾರೆ. ಬಹುಶಃ ಇಲ್ಲಿ ಒಂದು ಸ್ವಲ್ಪ ನಾವು ಆಚೆ ಈಚೆ ಹೋಗ್ಬೋದೇನ. ಒಬ್ಬರು ಪುರೋಹಿತರು ಹೇಳಿದ್ರು, ನಾನು ಶತ್ರುನಾಶಕ್ಕೆ ಹೋಮ ಮಾಡ್ತೇನೆ ಅಂತ ಹೇಳಿದ್ರು. ಎಂಥದ್ದು ಮಾಡಿದ್ರೆ ಅದು ಶತ್ರುನಾಶ? ಅವನಿಗೆ ಉಪದ್ರವ ಸತ್ತು ಹೋಗಬೇಕು ಅಲ್ಲ, ಶತ್ರು ಭಾವನಾಶ. ಅವ ಯಾಕೆ ಶತ್ರು ಆದ್ದು? ಅವನಿಗೆ ಬೈದರ ಎಂಥದ ಮಾಡಿದ್ರೆ ನೀವು ಶತ್ರು ಅಂತ ತಿಳ್ಕೊಂಡೆ. ಅವ ನಿಮ್ಮನ್ನು ಹೊಗಳಿದ್ರೆ ಹೋಯ್ತಲ್ಲ ಶತ್ರು. ಮಿತ್ರ ಅಲ್ಲ. ಈ ಶತ್ರು ಮಿತ್ರವು ಸತ್ಯ ಅಲ್ಲ, ಭಾವ. ಶತ್ರುವೋ ಮಿತ್ರವೋ, ನಮಗೆ ಅನುಕೂಲವೋ ಪ್ರತಿಕೂಲವೋ ಎಂಬ ನಮ್ಮ ಭಾವದಲ್ಲಿ ಇರಲಿಲ್ಲ. ಆ ಕಲ್ಲು ನಮಗೆ ಅನುಕೂಲವೋ ಪ್ರತಿಕೂಲ, ಕಾಲಿಗೆ ಎಡವಿಟ್ಟು ಮಾಡಿದ್ರೆ ಕೆತ್ತು ಬಿಸಾಡಬೇಕಾಗ್ತದೆ. ಎಂಥ ಒಂದು ಈ ಸಾಮಾನ್ಯ ಭಾಷೆಯಲ್ಲಿ ಅದು ಎಂಥ ಅದು ಬೈಲಿಕ್ಕೆ ಎಲ್ಲ ಉಂಟು, ಏನೆಲ್ಲ ಶಬ್ದ ಉಂಟು. ಕಲ್ಲು ಶತ್ರು ಅಲ್ಲ, ಮಿತ್ರನಲ್ಲ. ನಮಗೆ ಕಾಲಿಗೆ ತಾಗಿತ್ತು ಶತ್ರು ಅಂತ ಹೇಳ್ತೇವೆ. ಇನ್ನೇನಂತದ ಗವ್ಯತಾಯಿತು ಒಂದು ಈ ಅಡಿಕೆ ತಿನ್ನುವಾಗ ಅಡಿಕೆ ಹಿಡಿದು ಮುದ್ಲಿಕ್ಕೆ ಬೇಕಾಯ್ತು, ಆ ಕಲ್ಲು ಮಿತ್ರ ಆಗ್ತದೆ. ಅದು ಕಲ್ಲಲ್ಲಿಯೇ ಉಂಟು ಶತ್ರು ಮಿತ್ರ. ಹಾಗೆ ಮನುಷ್ಯರು ಶತ್ರು ಅಲ್ಲ, ಮಿತ್ರನಲ್ಲ. ಅದು ಭಾವ. ಆದ್ದರಿಂದ ಶತ್ರುನಾಶ ಎಂಬ ಸಾಮಾನ್ಯ ಉಪಯೋಗಿಸುವಲ್ಲಿಯೂ ಕೂಡ ನಾವು ದೇವರಿಗೂ ಹಾಗೆ ಶತ್ರುನಾಶದ ಅದಕ್ಕೆ ಹೇಳ್ಬೋದು. ನಮಗೆ ಅರ್ಥ ಆದರೆ ಏನು, ಶತ್ರು ಭಾವ ನಾಶ ಆಗಲಿ. ಈಗ ನಮಗೆ ಪಾಪ ಹಿಡಿಯುವುದಿಲ್ಲ. ಶತ್ರು ಭಾವನಾಶ ಆಗಲಿ, ಅವು ಮಿತ್ರರಾಗಲಿ. ನನಗೆ ಕೆಟ್ಟದ್ದು ಮಾಡುವವರವರ ಭಾವನಾಶ ಆದರೆ ಏನಿಲ್ಲ. ಯಾಕೆ ನಮಗೆ ವಿರೋಧ ಆದದ್ದು ಹೇಗೆ? ಯಾರಾದರೂ ವಿರೋಧ ಆದದ್ದು ಹೇಗೆ? ಪ್ರತಿಕೂಲ ಅನುಕೂಲ ಆದರೆ ವಿರೋಧ ಇಲ್ಲ. ದೇಹದಲ್ಲಿಯೋ ಅಥವಾ ವ್ಯಕ್ತಿಯಲ್ಲಿಯೋ ನಮಗೆ ವಿರೋಧವೂ ಅಲ್ಲ, ಅನುಕೂಲ ಪ್ರತಿಕೂಲಗಳ ಮೇಲೆಲ್ಲ. ಹಾಗಾಗಿ ನಾವು ಶತ್ರುನಾಶ ಎಂದು ಹೇಳುವಾಗಲೂ ಅಷ್ಟು ಅರ್ಥ ಮಾಡಿಕೊಟ್ರೆ ನಮಗೆ ಬಹಳ ದೊಡ್ಡ ದೋಷ ಇಲ್ಲ. ಇಲ್ಲದ್ರೆ ಅವರು ಅದು ಅಪುರೋಹಿತರೇ ಅಷ್ಟೇ, ಅವ ಸಾಯಬೇಕು, ಅದಕ್ಕೆ ನಾನು ಇಷ್ಟು ಜಪ ಮಾಡ್ತೇನೆ ಆಗ್ತದಂತೆ. ನಮ್ಮಲ್ಲಿ ಇನ್ನವರು ಹೇಳ್ತಾ ಇದ್ರು, ಗಾಯತ್ರಿ ಇಷ್ಟು ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಹಾಳಾಗಿ ಹೋಗುವಂಥದ್ದು ಇದೆಲ್ಲ ಒಟ್ಟಿಗೆ ಶ್ರದ್ಧೆಯ ಮೇಲೆ. ಆದರೆ ಹಾಗೆ ಮಾಡಬೇಡ, ಅವು ಬದಲಾಗಲಿ ಅಂತ ಹೇಳಿದರೆ ಸರಿಯಲ್ಲ. ಶತ್ರು ಎಂಬುದು ಭಾವದಲ್ಲಿ ಅದನ್ನು ನಾವು ಮಾಡಿದರೆ, ಅದರಿಂದಲೇ ಈ ಚಕ್ರವನ್ನು ನಾವು ಅರ್ಥ ಮಾಡಿಕೊಂಡು ಹೋದರೆ ನಮ್ಮದು ನಷ್ಟ ಅಲ್ಲ. ಅರ್ಥ ಮಾಡದೆ ಮಾಡಿದರೆ ನಾವು ಸಿಕ್ಕಿ ಹಾಕ್ಕೊಳ್ತೇವೆ. ಶತ್ರುನಾಶ ಆಗಬೇಕು ಅಂತ ಹಾಗೆ ಭಾವಿಸಿದರೆ ಅವ ನಮ್ಮ ಹುಟ್ಟಿ ನಾವು ನಾಶ ಆಗಲಿಕ್ಕೆ ಏನಾದರೂ ಮಾಡ್ತಾನೆ. ನಾವು ಅವನಿಗೆ ಹೊಡೆದ್ರೆ ಇನ್ನೊಂದು ಸಂದರ್ಭ ನೋಡ್ತಾನೆ, ಅವ್ರು ಸಿಕ್ಕಬೇಕು, ನಾನು ಬಾರಿಸ್ತೇನೆ. ನಾನು ಇದು ಇದೆ ಅಲ್ಲ, ಇದು ಚಕ್ರ. ಇದೆಂತ ಚಕ್ರ? ವಿಷಯ. ಇದು ಅದ್ಭುತವಾಗಿ ನಮ್ಮ ವಿನಾಶಕಾರಿ ಚಕ್ರ. ಆ ಚಕ್ರದ ಇದನ್ನು ತಿಳಿದುಕೊಂಡು ಮಾಡಿದವನಿಗೆ ಬದುಕು ವ್ಯರ್ಥ ಅಲ್ಲ. ಮೋಘ ಅಂದರೆ ವ್ಯರ್ಥ, ಅಮೋಘ. ಅರ್ಜುನನ ಬಾಣ ಅಮೋಘ ಅಂದರೆ ಅದು ವ್ಯರ್ಥ ಆಗುವುದಿಲ್ಲ. ಹೊಡಿಬೇಕು ಅಂದರೆ ಹೊಡೆಯುತ್ತಾರೆ, ಕೊಲ್ಲಬೇಕು ಅಂತ ಕೊಡ್ತಾರೆ. ಹಾಗೆ ನಮ್ಮ ಕರ್ಮ ಅಮೋಘ ಆಗಬೇಕಾದ್ರೆ ಶತ್ರುನಾಶ ಎಂಬ ಕರ್ಮ ಅಮೋಘ ಆಗುವುದು ಯಾವಾಗ? ಶತ್ರು ಭಾವನಾಶ ಮಾಡುವುದು ಎಂಬ ಅರ್ಥದಲ್ಲಿ ಸರಿಯಾಗಿ ಮಾಡಿದರೆ ಶತ್ರುನಾಶ ಆಯ್ತಾ ಇಲ್ವಾ? ಹೌದು, ಆಯಿತು. ಆದರೆ ನಮ್ಮ ಸಾಮಾನ್ಯರಿಗೆ ಈಗ ಇಲ್ಲಿವರೆಗೆ ನಮಗೆ ಅರ್ಥ ಎಂಥದ್ದು? ಶತ್ರುನಾಶ ಅಂದರೆ ಅವ ಸಾಯಬೇಕು. ಅವು ಸತ್ತರೆ ಶತ್ರುನಾಶ ಆಯ್ತಾ? ಅವು ಇನ್ನೊಮ್ಮೆ ಹುಟ್ಟಿ ಬಂದು ಏನು ಮಾಡ್ತಾನೆ? ಶತ್ರುವಾಗಿ ಇರ್ತಾರೆ. ಮಗನಾಗಿ ಹುಟ್ಟಿ ಬರ್ಬೋದು, ಋಣಪುತ್ರ ಅಂತೇಳಿ. ಅದು ಹುಚ್ಚು ಅಥವಾ ಅರ್ಥ ಆಗದೆ ಮಾಡುವ ಕರ್ಮ. ಚಕ್ರವೇ. ಅದು ನಾವು ಅರ್ಥ ಮಾಡಿಕೊಂಡ್ರೆ ಏನಿಲ್ಲ, ಅಮೋಘ, ನಮಗೆ ಬಂಧನ ಇಲ್ಲ. ಶತ್ರುನಾಶದಂತಹ ಒಂದು ಸಾಮಾನ್ಯ ಒಂದು ವಿಪರೀತವಾಗಿ ಕಾಣುವ ಕರ್ಮವೂ ಬಂಧನ ಇಲ್ಲದೆ ನಾವು ಅದನ್ನು ಮಾಡಿಕೊಂಡು ಹೋಗ್ಬೋದು. ಇದು ಕರ್ಮದ ಈ ಮುಖಗಳೆಲ್ಲ ಅದೆಲ್ಲ. ಆದ್ದರಿಂದ ಇನ್ನೊಂದು ಅಲ್ಲಿ ಅದಕ್ಕಿಂತ ಸ್ವಲ್ಪ ಹಾಗೆ ಹೇಳ್ತಾರೆ, ಇದು ಯಾಕೆ ಮಾಡ್ತಿದ್ದು? ಆತ್ಮ ಎಂಬ ಭಾವಕ್ಕೆ ಬಂದಾಗ ಇದೆಲ್ಲ ಬರುವುದಿಲ್ಲ. ನನ್ನ ದುಡ್ಡು ಮೋಸ ಮಾಡಿದ ಎಂಬಾಗ ಶತ್ರು ಮಿತ್ರ ಬರ್ತದೆ. ದುಡ್ಡು ಬಂದಿದೆ ಹೋಗಿದೆ ಅಂತ ಹೇಳಿದಾಗ ಬರುತ್ತದೆ. ಅದರಿಂದ ಇದು ಒಮ್ಮೆ ಈಗ ಅರ್ಥ ಆಗುವುದಿಲ್ಲ. ಆತ್ಮನ್ಯೇವ, ಆತ್ಮರತಿ, ನಮ್ಮ ಆತ್ಮದ ಬಗ್ಗೆ ನಮಗೆ ರತಿ ಇದ್ದರೆ ಇದೆಲ್ಲ ನಮಗೆ ತಿಳಿಯೋದಿಲ್ಲ. ನಾನೊಂದು ಸಣ್ಣ ಉದಾಹರಣೆ ಹೇಳೋದು. ನಮಗೊಂದು ಹಾಬಿ ಬಂದರೆ
ನಮ್ಮ ನಿತ್ಯದ ದುಃಖ ಹೆಚ್ಚು ತಲೆಗೆ ನಮಗೆ ಬಾಧಿಸುವುದಿಲ್ಲ. ಹೌದು. ಏನಿಲ್ಲದ್ರೆ ಕೂತ್ಕೊಂಡ ಕೂಡಲೇ ರಾತ್ರಿ ಒಂಚೂರು ಬಂದರೆ ಮತ್ತೆ ರಾತ್ರಿ ಇಡೀ ನಿದ್ದೆ ಬರುವುದಿಲ್ಲ, ಹುಚ್ಚು ಹಿಡಿಯುತ್ತದೆ, ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದೆಲ್ಲ ಏನು ಅಂದರೆ ಆತ್ಮಜ್ಞಾನದ ಅಭಾವ. ಈಗ ತಾತ್ಕಾಲಿಕವಾದಂಥ ಯಾವುದೋ ಪ್ರತಿಕೂಲವನ್ನೇ ನಿದ್ದೆ ಬರುವುದಿಲ್ಲ, ಮಾಡುವುದಿಲ್ಲ. ಆಯಿತು ನೋಡುವ, ಚೆಂದ ಮಾಡಿ ನಿದ್ದೆ ಬರ್ತದೆ. ನಿದ್ದೆ ಬಂದರೆ ಅವನಿಗೆ ಪ್ರತಿಕೂಲ ಅನುಕೂಲ ಇಲ್ಲ. ಅದರಿಂದಲೇ ಈ ಆತ್ಮತೃಪ್ತ ಇದೀಗ ಒಮ್ಮೆ ಅರ್ಥ ಆಗುವುದಿಲ್ಲ, ಆದರೆ ಇನ್ನೊಂದು ದಿನ ಪುನಃ ಹೇಳ್ತಾರೆ. ಆತ್ಮತೃಪ್ತನಾದವನಿಗೆ ಈ ಕರ್ಮ ಬಂದ ಇಲ್ಲ, ಕರ್ಮ ಮಾಡಬೇಕಾಗಿ ಇಲ್ಲ ಅಂತ ಜಪ ಮಾಡೋದು ಬೇಡ ಅಂತ. ಯಾರಿಗೆ ಆತ್ಮತೃಪ್ತಿ ಇದ್ದವನಿಗೆ, ಆತ್ಮವನ್ನೇ ಆತ್ಮರತಿ, ಆತ್ಮದ ಬಗ್ಗೆ ಯೋಚನೆ ಮಾಡುದವ, ಆತ್ಮದಲ್ಲೇ ತೃಪ್ತ. ಊಟ ಸಿಕ್ಕಿತ ಸಿಕ್ಕಿತು, ಸಿಗಲಿಲ್ಲ ಬೇಡ. ಬದುಕಿನ ಬದುಕಿದೆ, ಬದುಕದಿದ್ರೆ ಬೇಡ. ಸಾಯುವುದು ಬದುಕುವುದು ಊಟ ಮಾಡುವುದು ಮಾಡುವುದು. ಹೌದು, ಇದು ಪುನಃ ಸಾಂಖ್ಯಕ್ಕೆ ಬಂತಲ್ಲ. ಸಾಂಖ್ಯಕ್ಕಿಂತಲೂ ಸ್ವಲ್ಪ ಆಳವಾಗಿ ಬಂತು. ಸಾಯುವುದರಿಂದ ನಷ್ಟವಲ್ಲ, ಹೋಗುತ್ತಿಲ್ಲ. ಈಗ ನಮಗೆ ಅದನ್ನು ಅಲ್ಲಿಗೆ ಬರಲಿಕ್ಕೆ ಬರುವುದಿಲ್ಲ. ಆತ್ಮದ ಜ್ಞಾನ ಬಂದವನು ಬರುವಂತಹದ್ದು ಈ ಭ್ರಾಂತನ್ನು ಹೇಳುವಂತಹದ್ದು ಒಂದೇ. ಈ ಆತ್ಮಹತ್ಯೆ ಮಾಡಿಕೊಳ್ಳುವುದು, ಆತ್ಮಹತ್ಯೆ ಶಬ್ದವೇ ಇಲ್ಲ, ಅದನ್ನು ಬಿಡುವ ನಾವು. ಅಂಥದ್ದಕ್ಕೂ ಹುಚ್ಚರಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವವನಿಗೂ ಆತ್ಮಜ್ಞಾನಿಗೂ ತೋರಿಕೆಯಲ್ಲಿ ಒಂದೇ ಕಾಣುತ್ತೆ. ಇವತ್ತು ಸಾಯ್ತದೆ, ಆಯ್ತಪ್ಪ. ಆ ಸಂತೋಷದಿಂದ ಸಮಾಧಾನದಿಂದ ಸಾಯುವವನು ಯೋಗಿ. ಭ್ರಾಂತಿಯಿಂದ ಸಾಯುವವನು ಏನೋ ಮಾಡಿ ಸಾಯೋದು. ಮತ್ತು ನಮ್ಮ ಮನೆ ಹತ್ರದಲ್ಲಿ ನಡೆಯಿತು. ಅವು ಸರಿ ಏನು ಮಾಡಿದ ಅಂತ ಹೇಳಿದ್ರೆ ವಿಷ ಇಟ್ಕೊಂಡೋದ, ಅದು ಕುಡಿಲಿಕ್ಕೆ ಒಂದು ಬಾಟ್ಲಿ ಇಟ್ಕೊಂಡೋದ, ಮತ್ತೆ ಬಹುಶಃ ಎಂಥದ ಒಂದು ಇಟ್ಕೊಂಡು ಹೋದ. ಸಾಯುವಾಗ ಓಡ್ಲಿಕ್ಕಾಗಬಾರ್ದು, ಕೂಗ್ಲಿಕ್ಕಾಗಬಾರ್ದು, ಎಂಥದ್ದು ಆಗಬಾರ್ದು. ಇದು ಸ್ಮೃತಿ ತಪ್ಪ ಅಂತ ಎಂಥದ ಮಾಡಿಕೊಂಡು ಸಣ್ಣ. ಯಾಕೆ ಅಂತ ಹೇಳಿದ್ರೆ ಅವನ ಮಾಡಿದ ಇದರಲ್ಲಿ ಅವನಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಹೇಳಲಿಕ್ಕೆ ಸಾಧ್ಯ ಇಲ್ಲದನ್ನು ಮಾಡಿಕೊಂಡಿದ್ದಾರೆ. ಇದು ಅಜ್ಞಾನದ ಅಥವಾ ಈ ಇದರಲ್ಲಿ ಬುದ್ಧಿವಂತರು ಇಂಥದ್ದೆಲ್ಲ ಸಿಕ್ಕೊಳ್ತಾರೆ. ಇದು ತೋರಿಕೆಗೆ ಅವ ಅಜ್ಞಾನ ಹೇಳಿಕೊಂಡು ನಾವು ಏನೇನೋ ಹಾರಿಸಿಬಿಡ್ತೇವೆ, ಅದೇನಲ್ಲ ಅವನು ಮಾಡಿದ ಕರ್ಮದ ಇದು. ಆದ್ದರಿಂದ ಆತ್ಮರತಿ ಇದ್ದವನಿಗೆ ಕರ್ಮ ಇಲ್ಲ, ಮಾಡಬೇಕಾಗಿಲ್ಲ. ಅವು ಕೂತ್ಕೊಂಡು ಅಲ್ಲಿ ಸಾಯ್ತಾನೆ, ತೊಂದರೆ ಇಲ್ಲ. ಆತ್ಮಹತ್ಯೆಯೂ ಅಲ್ಲ, ಬದುಕುವುದು ಸಾಯುವುದು ಒಂದೇ ಅಂತ ಹೇಳ್ತಾನೆ. ಹಾಗೆ ಅಂತೇಳಿ ಸಾಯುವುದಿಲ್ಲ ಅವ, ಅದು ದೇವರಿದ್ದಾನೆ ಅವನಿಗೆ. ಬದುಕಬೇಕಾದಷ್ಟು ದಿವಸ ಯಾಕೆ ಬದುಕ್ತಾನೆ ಒಂದು ಹೇಳಿದ್ರು. ಅದಕ್ಕಿಂತಲ ಜ್ಞಾನಿಯೂ ಬದುಕ್ತಾನೆ, ಜೀವನ ಮುಕ್ತನೂ ಬದುಕ್ತಾನೆ. ಯಾಕೆಂದರೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳ್ತಾನೆ. ಬೇರೆಯವರಿಗೆ ಸಹಾಯ ಮಾಡಿದಂತ ಹೇಳುವುದಿಲ್ಲ. ದೇವರು ನೀನು ಸ್ವಲ್ಪ ಬದುಕು. ಶಂಕರಾಚಾರ್ಯ 16 ವರ್ಷ ಆಯುಷ್ಯ ಇದ್ದಂತೆ ಎಲ್ಲ ಕಲ್ತಾಯಿತು, ಮುಗೀತು. ಆದರೆ ದೇವರಿಗೆ ಅನುಗ್ರಹ ಬುದ್ಧಿಯಿಂದ ಇನ್ನು 16 ವರ್ಷ ನೀನು ಮತ ಪ್ರಚಾರ ಮಾಡೋದು, ಇನ್ನು ತತ್ವ ಪ್ರಚಾರ ಮಾಡು ಅಂತ ಹೇಳಿದರು ಕಥೆ ಉಂಟು. ಅದು ಸರಿಯಾದ, ಅದು ದೇವರೇ ಇಚ್ಛೆ. ಅವರಿಗೆ ಬದುಕುವುದು ಬೇಡ ಅಂತ ಹೇಳೇನಿಲ್ಲ. ಅದು ಸಾಯಲಿಕ್ಕೂ ಅವ್ರು ಕಲ್ತಾಯಿತು, ತಿಳಿದಾಯಿತು, ಜ್ಞಾನ ಬಂತು. ಸಾಯುವುದು ಒಂದೇ, ಬದುಕುವುದು ಒಂದೇ. ಇಂಥವರಿಗೆ ಕರ್ಮ ಉಂಟೋ ಇಲ್ವೋ? ಹರಿದಾಸರ ಒಂದು ಕಥೆ ಉಂಟು ಹೇಳಬೇಕಾದ್ರೆ, ಬೇರೆ ಏನು ಸಂಶಯ ಏನು? ಅಲ್ಲ ಇಂಥವರಿಗೆ ಕರ್ಮ ಈ ಉಂಟು ಅಂತ ಹೇಳಿದ್ರೆ ಉಂಟು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಯಾರೋ ಗುರುಗಳು ಶಿಷ್ಯರು ಹೋಗ್ತಿದ್ರಂತೆ, ಬಾಯಾರಿಕೆ ಆಗಿದೆ. ಯಾರೋ ಎಂಥದ್ದು ಬೇಡ ಅಂತ ವಾಟಿಸ್ ಮಾಡ್ತಿದ್ದಾರೆ, ಅದನ್ನು ಕುಡಿದ್ರಂತೆ. ಶಿಷ್ಯರು ನೋಡಿದ್ರು, ಒಳ್ಳೆಯದಾಯಿತು, ನಮಗೆ ನಾವು ಸಹ ಕುಡಿಯುತ್ತೇವೆ ಅಂತ ಆಯಿತು. ಮುಂದೆ ಹೋದರು. ಅಲ್ಲಿ ಒಬ್ಬ ಕಮ್ಮಾರನ ಯಾರೋ ಒಂದು ಇದು ಈ ಲೋಹ ಕರಗಿಸುವಂಥದ್ದು ಉಂಟಲ್ಲ, ಅದನ್ನು ಮಾಡಿ ಬಂದರು. ಅವನ ಹತ್ರ ಅದನ್ನು ಸರಿ ಒಂದು ಲೋಟ ಕೊಡುತ್ತಾರೆ, ಅದನ್ನು ಕುಡಿದಿರ್ತಾರೆ. ಅವರ ಗುರು ಯೋಗಿ ಇವು ಕಂದಾಗ ಅದನ್ನು ಕುಡಿಬೇಕು ಅಂತ ಕಂಡಿತು, ಇದನ್ನು ಕುಡಿಯೋ ಸಾಮರ್ಥ್ಯ ಇಲ್ಲ. ಅಲ್ಲಿ ಎಂಥದೊಂದು ಸಿಕ್ಕಿದ್ದನ್ನು ತೆಗೆದುಕೊಳ್ಳಬಹುದು, ನಿಷಿದ್ಧ ಇಲ್ಲ ಅಂತ ಹೇಳಿದಾಗ ನಿಷಿದ್ಧ ಇಲ್ಲದವನಿಗೆ ಯಾವುದಕ್ಕೂ ತಯಾರಿರಬೇಕು. ಇದು ಕತೆ, ಅದು ಕಥೆಯ ತತ್ವ. ಅದು ಅದೇ ಕೃಷ್ಣ ಒಂದು ಕಡೆ ಹೇಳ್ತಾನೆ, ನಾನು ಬ್ರಹ್ಮಚಾರಿ ಆಗಿದೆ. ಯಾರೋ ಒಂದು ಕಡೆಯಲ್ಲಿ ಅವರು ಊಟ ಮಾಡಿದ, ನಾನು ಇವತ್ತು ಉಪವಾಸ ಮಾಡಿದ್ದಿದ್ರೆ ಇದು ನಡೀಲಿ ಅಂತ ನಡೀತು. ನಾನು ಉಂಡದ್ದಲ್ಲ ಎಂಬ ಭಾವನೆ, ಉಂಡಿದ್ದಾನೆ ಅಂತ ಹೇಳಿ ನಾವು ಹೇಳುವಂಥದ್ದು. ಅವನು ಊಟ ಆಗಿದೆ ಅಂತ ಹೇಳ್ತೇವಲ್ಲ ನಾವು, ನಾನಲ್ಲ, ಅದು ಅದರಲ್ಲಿ ಕೆಲಸ ಮಾಡಿದೆ. ಇಷ್ಟು ಮದುವೆ ಆಗಿಯೂ ಕೂಡ ನಾನು ಬ್ರಹ್ಮಚಾರಿ. ಬ್ರಹ್ಮಚಾರಿ ಎಂಬಲ್ಲಿಯೂ ಕೂಡ ಭಾವ ಪ್ರಧಾನ. ಇದೆಂಥದ್ದು?
ಹೆಂಡತಿ ಆದ್ದು ಮಕ್ಕಳನ್ನು ಪಡೆದದ್ದು ಎಂಥದ್ದು ಅದು ಕರ್ಮ. ಯಾರು ಅದು ಅದರಷ್ಟಕ್ಕೆ ಮಾಡ್ತದೆ. ದೇಹ ಉಂಟು, ಅದು ಉಂಟು, ಮಾಡ್ತದೆ. ನಾನಲ್ಲ, ನಾನು ಬೇಕು ಅಂತ ಹೇಳಲೂ ಇಲ್ಲ. ಬಹುಶಃ ನಾನು ಕೃಷ್ಣನ ಹತ್ರ ಹೇಳಿದ್ರಿಂದ ಒಂದೇ ಒಂದು ಮದುವೆಯನ್ನು ಅವನು ಬೇಕು ಅಂತ ಮಾಡಲಿಲ್ಲ. ಅವರು 16,000 ಜನ ಹೆಂಗಸರು, ನನಗೆ ಯಾರು ಗೊತ್ತಿಲ್ಲ, ನೀನೇ ಮದುವೆ ಆಗ ಆಯಿತು. ರುಕ್ಮಿಣಿ ಬರೆದು ನಾನು ಮದುವೆ ಆಗಬೇಕು ಆಯಿತು. ಅದು ತಪ್ಪಲ್ವಾ? ಕೃಷ್ಣನಿಗೆ ಬೈಲಿಕ್ಕೆ ಅದೇ ಮದುವೆ ಎಷ್ಟು ಮದುವೆ ಆಗೋದು? ಅವ ಮದುವೆ ಆಗಲೇ ಇಲ್ಲ. ಆಶ್ರಯ ಕೊಟ್ಟ ಅವರು ಬಯಸಿದ್ದ ಮಕ್ಕಳನ್ನು ಬೇಕು ಅಂದರೆ ವಹಿಸಿಕೊಟ್ಟ. ನಾನು ಬ್ರಹ್ಮಚಾರಿ ಎಂಬುದನ್ನು ಹೇಳುವಂತಾಗಿ ಇದು ಸ್ವಲ್ಪ ಮೇಲಕ್ಕೆ ಹೋಗುವಾಗ, ಆದರೆ ಅಷ್ಟು ಅರ್ಥ ನಮಗೆ ಸ್ವಲ್ಪ ಆದರೆ ನಮಗೆ ಸುಮಾರು ಬಿಡಿಸಿಕೊಳ್ಳಿಕ್ಕೆ ಸುಲಭವಾಗ್ತದೆ. ನಾನು ಮಾಡಿದ್ದಲ್ಲ, ಆದ್ದರಿಂದ ಆತ್ಮರತಿ ಎಂಬಂದರ ಅವನಿಗೆ ಮಾಡಬೇಕಾಗಿಲ್ಲ. ಹಾಗಾದ್ರೆ ಏನು ಮಾಡೋದಪ್ಪ? ನಾವು ಆ ಮಟ್ಟಕ್ಕೆ ಮುಟ್ಟದೇ ಇರಲ್ಲ, ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಈಗ ಅದೆಲ್ಲ ಬೇಡ. ಅಸಕ್ತ. ಅಡುಗೆ ಒಳ್ಳೇದಾಗಿದೆ ಅಂತ ಹೇಳು, ಆದರೆ ಒಳ್ಳೇದಾಗಿದೆ ಅಂದರೆ ಇನ್ನೊಬ್ಬ ಸ್ವಲ್ಪ ಹಾಕಿ ನನಗೆ ಇನ್ನೊಂದು ಸ್ವಲ್ಪ ಹಾಕಿ ತಿನ್ನಿಸ್ತಿಲ್ಲ. ಅಸಕ್ತ. ಅದು ಸಾಧಾರಣ ಉದಾಹರಣೆ. ಅವನು ಮಕ್ಕಳನ್ನು ಪಡೆದಿದ್ದಾನೆ, ಅದರಲ್ಲಿ ಆಸಕ್ತಿ. ಇದು ಅದರಷ್ಟಕ್ಕೆ ನಡೆಯುತ್ತದೆ. ಇಲ್ಲಿ ಒಂದು ಸೊಳ್ಳೆ ಕಚ್ಚುತ್ತದೆ, ನಾನು ಕೊಲ್ಲುವುದಿಲ್ಲ. ಕೈ ತನ್ನಷ್ಟಕ್ಕೆ ಬರೆದು ಅದು ಸತ್ತಿದೆ. ನಾನು ಕೊಲ್ಲಿಲ್ಲ ಸೊಳ್ಳೆಯನ್ನು ಅಂತ ಹೇಳಿದ್ರು ಸರಿ. ಸೊಳ್ಳೆ ಕಚ್ಚಿದೆ ಅಂತ ಹೇಳಿದ್ರು ತಪ್ಪೆ. ಯಾಕಂದ್ರೆ ಅದಕ್ಕೆ ಯಾವುದು ಆಗ್ತದೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಆಗ್ತದೆ ನೋಡಿ. ಹೇಗೆ ಅಂತಂದ್ರೆ, ಈಗ ಈ ಕೊಲೆಗಾರರು, ಕಳ್ಳರು, ಅದು ನಾನು ಮಾಡಿದ್ದಲ್ಲ, ಅದು ಕರ್ಮ ಹಾಗೆ ಆಗಿ ಹೋಯ್ತು ಅಂತ ಹೇಳಿದ್ರಿ. ಮೂರ್ಖರ ಪ್ರಶ್ನೆ ಹೌದು. ಆದರೆ ತಿಳಿದವನ್ನು ಋಷಿಗಳು ಶಾಪ ಕೊಡ್ತಾರೆ. ಅದು ಕೊಟ್ಟು ಹೋಯಿತು. ಯಾಕೆ ಗೊತ್ತು ಅಂತ? ಅದು ಅವನದ ಗಟ್ಟೆ. ಅವನು ಸಾಯಬೇಕಿತ್ತು. ರಾಮ ಕೊಲ್ಲಿಲ್ಲ, ಅವ ಕೊಲ್ಲಲ್ಪಟ್ಟ. ನಾನು ಕೊಲ್ಲದೆ ಎಂಬ ವರ್ತೃತ್ವ ಭಾವ ರಾಮನಲ್ಲಾಗಲಿ ಇಲ್ಲಾಗಲಿ ಇರಬಾರ್ದು. ನಮ್ಮಲ್ಲಿ ಇಲ್ಲದೇ ಇದ್ರೆ, ನನ್ನ ಕಾಲಲ್ಲಿ ಒಂದು ಇರುವೆ ಸತ್ತಿದೆ, ಅದಕ್ಕೆ ಶ್ರಾದ್ದ ಮಾಡಲಿಕ್ಕೆ ಹೋಗ್ಬೇಕಾ? ನಾನು ನೋಡಿ ಕಾಲಿಟ್ಟದ್ದಲ್ಲ. ಇದು ತನ್ನಷ್ಟಕ್ಕೆ ನಡೀತದೆ. ಅದರಷ್ಟಕ್ಕೆ ನಡೆಯುವ ಕರ್ಮಕ್ಕೆ ನಾವು ನಿಮಿತ್ತರಲ್ಲ, ನಾವು ಕರ್ತೃಗಳಲ್ಲ ಎಂಬುದನ್ನು ಹೇಳಲಿಕ್ಕೆ ಇದು ಉದಾಹರಣೆ. ಅಂದ್ರೆ ನಾವು ಕರ್ತೃತ್ವ ತಗೊಂಡು ಮಾಡಿದ ಕರ್ಮಕ್ಕೆ ನಾವೇ ಜವಾಬ್ದಾರರು. ನಾನು ಹುಡುಗಿಯನ್ನು ಮದುವೆ ಆಗಿದ್ದೇನೆ, ಮಗು ಹುಟ್ಟಿದೆ, ನಾನಲ್ಲ. ಅದು ತನ್ನಷ್ಟಕ್ಕೆ ನಡೆಯುವ ಒಂದು ಚಕ್ರ. ಬೆಕ್ಕು ಆಗ್ತದೆ, ನಾಯಿ ಆಗ್ತದೆ. ಇದು ನನ್ನ ಮಗು, ನನ್ನ ಹೆಂಡತಿ, ಇಲ್ಲಿಂದ ಬಂತಲ್ವಾ? ಅಹಮ್ಮವ ಬಂದದ್ರಿಂದಲ್ವಾ? ನಾಯಿಗೆ ಅಹಮ್ಮವ ಉಂಟಾ? ಇಲ್ಲ. ನಾಯಿ ಗಂಡು ನಾಯಿ ಮಗನ ನನ್ನ ಮನೆ ಅಂತ ಹೇಳ್ತದ? ಇಲ್ಲಲ್ಲ. ತಪ್ಪ ಅಲ್ವಾ? ನೀನು ಮಾಡಿದ್ರೆ ತಪ್ಪು ಅಂತ ಹೇಳ್ತದೆ, ಅದು ಮಾಡಿದ್ರೆ ತಪ್ಪು ಅಂತ ಹೇಳೋದಿಲ್ಲ. ನಿಮಗೆಲ್ಲ ಬುದ್ಧಿ ಉಂಟಾಗಿ ಹೇಳಿದ್ರೆ ಏನು ಹೇಳೋದು? ಇದು ಚಕ್ರವನ್ನು ನಾವು ತಿಳಿದುಕೊಂಡ ಹಾಗೆ ಇರೋದು. ಹಾಗಾದ್ರೆ ತಂದೆಯಾಗಿ ನೀನು ಮಗುವನ್ನು ಸಾಕಬೇಕಾ ಬೇಡ ಅಂದ್ರೆ ಅದು ಕರ್ತವ್ಯ. ಅಲ್ಲಿಯೂ ನಾನು ಮಾಡುವುದಲ್ಲ. ಈಗ ಒಂದು ಹೂವಿನ ಸಸಿಯಲ್ಲಿ ಬೆಳೆದಿದೆ, ಕೆಲವು ಸ್ವಲ್ಪ ನಾವು ನೆಟ್ಟರೂ ಆಗ್ಬೋದು, ತನ್ನಷ್ಟೇ ಅದೊಂದು ಚಂದ ಉಂಟು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ನಾನು ಮಾಡಿದ್ದು ಅಂತ, ನಾನು ನೆಟ್ಟು ಬೆಳೆಸಿದ್ದು ಎಂಬ ಅಭಿಮಾನ ಬಂದ್ರೆ ಮಾತ್ರ ಅದು ಅಹಂಕಾರ. ಸಸ್ಯ ಜಾಗ ಉಂಟು, ಸಸ್ಯ ನೆಟ್ಟಿದೆ, ಬಂದಿದೆ, ಅದಕ್ಕೆ ನಾನು ನೀರು ಹಾಕ್ತೇನೆ. ಅದು ಕರ್ಮ. ನಾನು ಮಾಡುವುದೇನು ಅಂತಲ್ಲ, ಜಾಗ ಇರುವುದರಿಂದಲ್ಲ ಮಾಡೋದು. ಕೃಷಿ ಮಾಡುವವನು ಅಷ್ಟು ಬಿಡಿಸಿಕೊಳ್ಬೋದು. ಜಾಗ ಉಂಟು, ಕೃಷಿ ಮಾಡ್ತೇನೆ. ನಾನು ಕೃಷಿ ಮಾಡಿದೆ, ನಾನೆಷ್ಟು ಬೆಳೆಸಿದೆ. ಅಲ್ಲಿ ಅಹಮ್ಮಮ ಪ್ರವೇಶ ಆಗದ ಹಾಗೆ ಇರುವಂತಹದ್ದೇ ಆತ್ಮರತಿ. ಅದು ಅದರಷ್ಟಕ್ಕೆ ನಡೆಯುತ್ತದೆ ಅಂತ ಹೇಳುವಾಗ ನಾನು ಎಂಬುದು, ಈಗ ಕೈ ಮಾಡಿದ ಕೆಲಸವನ್ನು ನಾನು ಅಂತ ಹೇಳೋದು ಯಾಕೆ? ಪ್ರೇರಣೆ ಕೊಟ್ಟವ ನಾನಲ್ವಾ? ಈಗ ಕೊಲ್ಲಿಕ್ಕೆ ನನ್ನ ಮನಸ್ಸು ಹೇಳಿ ಕೈ ಕೊಂದ್ರೆ ಕೊಂದದ ಪಾಪ ಯಾರಿಗೆ? ಅವನಿಗೆ, ಮನಸ್ಸಿಗೆ ಅಲ್ವಾ? ಹೌದಲ್ವ? ಕಾಲಿನ ಕೈಯಿಂದ ತನ್ನಷ್ಟಕ್ಕೆ ಆದರೆ ಅದು ಇಲ್ಲಲ್ವ? ಇದು ಸೂಕ್ಷ್ಮ, ಆದರೆ ಅರ್ಥ ಆಗುತ್ತದೆ. ಆದ್ರಿಂದಲೇ ಆತ್ಮರತಿ ಎಂಬಲ್ಲಿ ಆ ಕಾರ್ಯ ಕರ್ಮಣ್ಯ ಸಂಸಿದ್ಧಿ. ಈಗ ಜನಕ ಮಹಾಜ್ಞಾನ ಅಂತ ಹೇಳ್ತಾರೆ, ಯಾವ ಕರ್ಮವನ್ನು ಬಿಡಲಿಲ್ಲ. ಅವ ನಮಗಿಂತ ಚೆನ್ನ ಮಾಡಿ ಪೂಜೆ ಮಾಡ್ತಿದ್ರೆ ಅವ್ರಿಗೆ ಎಂತ ಬೇಕಪ್ಪ? ಅದು ಲೋಕ ಸಂಗ್ರಹ ಅಂತ ಹೇಳ್ತಾರೆ. ಜನಕನೇ ಮಾಡದಿದ್ರೆ, ರಾಜ ಮಾಡದಿದ್ರೆ ಉಳಿದವರು ಮಾಡ್ತಾರೆ.
ರಾಜನಿಗೆ ಬೇಡ. ನನ್ನ ಹತ್ರ ತುಂಬ ಸಂಪತ್ತುಂಟು, ಆದರೆ ನನ್ನ ಗದ್ದೆ ಖಾಲಿ ಬಿಟ್ಟರೆ ಅವನು ಖಾಲಿ ಬಿಡ್ತಾನೆ. ನಮ್ಮ ಮನೆಯಲ್ಲಿದ್ದ ಸಂಪತ್ತನ್ನು ಕದ್ದು ಹೊಡಿ ಬದುಕುತ್ತೇನೆ ಅಂತ ಹೇಳ್ತಾನೆ. 6 ಕೋಟಿ 4 ಎಂಟು ತಯಾರು ಮಾಡ್ತೀನಿ ಅಂತ ಹೇಳ್ತಾನೆ. ಲೋಕ ಸಂಗ್ರಹ ಅಂದರೆ ಅದು ಇದು ಮಾತ್ರ ಒಳ್ಳೆಯ ಶ್ಲೋಕ. ಯದ್ಯದಾಚರಿಸಿ ಶ್ರೇಷ್ಠ. ನನಗೆ ಸರಿ ಗೊತ್ತುಂಟು ಬ್ರಾಹ್ಮಣರಲ್ಲಿ. ನನ್ನ ಅಪ್ಪ ಜಪ ಮಾಡಲಿಲ್ಲ, ಉಪನಯನವಾಗಿದೆ, ಮಾಡಲಿಲ್ಲ, ನಾನು ಮಾಡುವುದಿಲ್ಲ. ಮಗು ಹೇಳಿದರೆ ಮಗುವಿನ ತಪ್ಪುಂಟ, ಆ ತಪ್ಪಿಗೆ ಮಾಡಿಕೊಟ್ಟದ್ರಾಗ ಅವನಿಗೆ ಜಪ ಮಾಡಲಿಕ್ಕೆ ಮನಸ್ಸಿಲ್ಲ, ಅಲ್ಲೇ ಮಾಡು. ನಾನು ಉಪನಯನ ಆಗುವಾಗ ಯಾರು ಹೇಳಿದೆ, ನೀವು ಮಾಡಲಿಲ್ಲಲ್ಲೋ ಎಷ್ಟರೊಳಗೆ ಇನ್ನು ಮಾಡುವಾಗ. ಮಾಡಿದರೆ ಏನಾಗ್ತದೆ ಅಂದರೆ ಅದರ ಫಲ ನಿಧಾನವಾಗಿ ಆದರೂ ಸಿಗ್ತದೆ. ನನಗೆ ಶ್ರದ್ಧೆ ಇಲ್ಲ, ಆದರೂ ಮಾಡು. ಅದಕ್ಕೆ ಲೋಕ ಸಂಗ್ರಹ. ನಾನು ಬ್ರಾಹ್ಮಣ, ಹೀಗಿರ್ತೇನೆ ಅಂತ ಮಾಡು. ನಾನು ಎಲ್ಲ ವಿಷಯಗಳಿಗೆ ಹೇಳುವುದಿಲ್ಲ, ಅಂಗಿತ ಊಟ ಮಾಡಬೇಕು ಎಂಬುದನ್ನು ನನಗೆ ಮನಸ್ಸಿಲ್ಲ ಅಂದರೆ ಆ ಪಂಕ್ತಿಯಲ್ಲಿ ಹಾಗೆ ಮಾಡಬೇಕು ಅಂತ ಹೇಳೋದನ್ನು ವಿರೋಧಿಸುವುದು ಬೇಡ. ಇಲ್ಲದಿದ್ದರೆ ಬೇರೆ ಹೋಗು, ಊಟಕ್ಕೆ ಬರಲ್ಲ. ಬಂದರೆ ಆ ಲೋಕಾಪವಾದದ ಭಯ ಅಥವಾ ನಾನು ಅದು ಇದು ಬಹಳ ವಿಪರೀತವಾಗಿ ಒಂದು ನಡೆದಂತಿತ್ತು. ಇಂಡಿಯಾದಲ್ಲಿ ಬ್ರಾಹ್ಮಣ ಪಂಕ್ತಿ ಬೇರೆ ಹಾಕಿದಾಗ ಸುರತ್ನಲ್ಲಿ ಹೇಳ್ತಾರೆ ಬ್ರಹ್ಮವಲಸದಲ್ಲಿ ಒಬ್ಬ ಬಂದು ಕೂತ್ಕೊಂಡಂತೆ. ಸುರತ್ನಲ್ಲಿ ಹಾಕಲಿ ಮುಳ್ಳಿ ಒಂದಕ್ಕೆ ಎಲ್ಲ ಕೋಡೆ ಒಟ್ಟು ಗಡ ಬರ್ತಾರೆ. ಹಾಗೆ ಅಂತ ಗೊತ್ತಾಗ್ತದೆ. ಬ್ರಾಹ್ಮಣ ಇವನಿಗೆ ಅವನ ನೀನು ನಿನ್ನೆ ಕುಡಿದಿದ್ದು ಬರೋದು ಬೇಡ ಅಂತ ಹೇಳಲಿಕ್ಕೆ ಇವ್ರಿಗೆ ಗೊತ್ತಿಲ್ಲ, ಆಗುದಿಲ್ಲ. ಬ್ರಾಹ್ಮಣ ಅಂತ ಇವ ಹೇಳಿದ್ದು ಸರಿ ಅಲ್ಲ. ಅದು ಕಲಿಯುಗದ ಮಹಾತ್ಮೆ ಅಥವಾ ನಮ್ಮ ತಪ್ಪು. ಬ್ರಾಹ್ಮಣ ಕುಡಿದದ್ದು ತಪ್ಪು, ಆಮೇಲೆ ಬ್ರಾಹ್ಮಣ ಅಂತ ಹೇಳಿದ್ದು ಪುನಃ ಒಂದು ತಪ್ಪು. ಆಚಾರ ಬಿಟ್ಟವ ಬ್ರಾಹ್ಮಣ ಅಂತ ಹೇಳೋದು ಪುನಃ ತಪ್ಪು. ಆಫೀಸ್ನಲ್ಲಿ ಹೋಟೆಲ್ನಲ್ಲಿ ಹಂಗೆ ಹಾಕ್ಕೊಂಡಿರ್ತಾನೆ, ಆದರೆ ಪಂಕ್ತಿಗೆ ಬಂದು ಕೂತ್ಕೊಂಡು ಅದೇನಾಗ್ತದೆ. ನಮ್ಮಲ್ಲಿ ದೊಡ್ಡವರೇ ಹೇಳಿದರು ಬಡಿಯನ್ನು ಹಾಕಿದ್ರೆ ಸಾಕ ಮತ್ತೆಲ್ಲ ಬಿಡುವ ಅದನ್ನೆಲ್ಲ. ಅಂಥದ್ದು ವಿಚಾರ ನಮ್ಮ ಹತ್ರ ಬರಬಾರ್ದು. ಜನಕನಿಗೆ ಕರ್ಮ ಬೇಡ. ಅದನ್ನು ಕೃಷ್ಣ ಬಹಳ ಚಂದ ಮಾಡಿರ್ತಾರೆ. ನನಗೆ ಯಾಕೆ ಕರ್ಮ ಮಾಡೋಣ? ರುಕ್ಮಿಣಿಯನ್ನು ಯಾಕೆ ಮದುವೆ ಆಗಬೇಕು? ಮದುವೆ ಬಿಡಬೇಕಾ ಅಥವಾ ಅಡುಗೆ ಮಾಡಲಿಕ್ಕ? ರುಕ್ಮಿಣಿಗೆ ನಾನು ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಆಗಬೇಕು. ಮದುವೆ ಆದಮೇಲೆ ಏನಾಯಿತು? ಮನೆ ಉಂಟು ನಾನು ಮಾಡಿದ್ದಲ್ಲ. ನನಗೆ ಯಾವ ಕರ್ಮವೂ ಇಲ್ಲ. ಆದರೆ ಲೋಕದಲ್ಲಿ ನಾನು ಕಂಡು ಬಂದರೆ ನಾನು ಎಲ್ಲ ಕರ್ಮ ಮಾಡಬೇಕು. ನನ್ನ ಪಾರ್ಥಾಸ್ತಿ ಕರ್ತವ್ಯಂ. ನನಗೆ ಕರ್ತವ್ಯ ಇಲ್ಲ. ಲೋಕದಲ್ಲಿ ಬಂದರೆ ಮಾಡಬೇಕು. ದೇವಸ್ಥಾನಕ್ಕೆ ಹೋದರೆ ಹೀಗಿರಬೇಕು, ಆಫೀಸಿಗೆ ಹೋದರೆ ಹೀಗಿರಬೇಕು. ಆಫೀಸ್ನಲ್ಲಿ ಎಷ್ಟು ಕೆಲಸ ಮಾಡಬೇಕು ಯಾರು ಹೇಳ್ತಾರೆ? ಹೋದರೆ ಜಾಬಿಗೆ ಸೇರಿದರೆ ಎಷ್ಟು ಮಾಡಬೇಕು, ಹುಟ್ಟಿದ್ದಕ್ಕೆ ಮಾಡಬೇಕು. ಅಲ್ಲಿಂದ ನಾವು ಹೇಳ್ಕೊಳ್ತೇವೆ. ಯಾಕೆ ಮಾಡಬೇಕು? ನನಗೆ ಮನಸ್ಸಿಲ್ಲ. ನಿನಗೆ ಮನಸ್ಸುಂಟು ಅಂತ ಮಾಡುವುದಲ್ಲ, ಮನಸ್ಸಿಲ್ಲ ಅಂತ ಬಿಡುವುದು. ಅದು ಕೃಷ್ಣನಿಗೆ ಮದುವೆ ಆಗುವ ಮನಸ್ಸಿಲ್ಲ, ಆದರೆ ಬಿಡಲಿಕ್ಕಾಗುವುದಿಲ್ಲ. ರುಕ್ಮಿಣಿ ನನಗೆ ಮದುವೆ ಆಗಬೇಕು ಆಯಿತು. ಈಶ್ವರನ ಮದುವೆ ಆಗುವವನೇ ಅಲ್ಲ, ಭಾರತ ತಪಸ್ಸು ಮಾಡಿದ್ರೆ ಮದುವೆ ಆದ. ಈ ಎಲ್ಲ ಕಥೆಯನ್ನು ನಾವು ಪುರಾಣವನ್ನು ಹಾಗೆ ತೆಗೆದುಕೊಂಡಾಗ ನಮಗೆ ಸರಿ ಅರ್ಥ ಆಗ್ತದೆ. ಹಾಗೇ ನಾನು ಅಂತ ಬಂದರೆ ಏನಾಗ್ತದೆ? ಜ್ಞಾನ ಹೇಳ್ತಾನೆ. ಹಾಗೆ ನಾನು ಅಂತ ಬರಲಿಲ್ಲ, ಆದರೆ ಹೀಗೊಂದು ಉಂಟು ಅಂತ ತಿಳಿದ್ರೂ ಇವನು ಸುಮಾರು ಬಿಡಿಸ್ಕೊಳ್ತಾನೆ. ನನಗೆ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದು ನಾನು ಮಾಡಿದ್ದು ಚಂದನ ನೋಡಿ ಮಾಡಿದ್ದು ಆಯಿತು ಆಯಿತು, ಆದರೂ ಇನ್ನೂ ಅದಕ್ಕೆ ಅರ್ಥ ಎಷ್ಟು ತಿಳ್ಕೊ. ನಾನಲ್ಲ, ಅದು ಆ ಪ್ರಾಯದಲ್ಲಿ ಕಂಡಿದ್ದು ಹಾಗೆ ಮಾಡಿದ್ದು. ತಪ್ಪಾಯಿತು, ತಪ್ಪಾದರೆ ಅದನ್ನು ಸರಿ ಮಾಡಿಕೊ. ಚಂದನ ನೋಡಿ ಮದುವೆ ಆದರೆ ತಪ್ಪಾಯಿತು ಅಂತ ಆಯಿತು, ಆಯಿತು. ಏನು ಮಾಡೋದು? ಒಂದ ಅನುಭವಿಸು, ಇಲ್ಲದ್ರೆ ಸಾಧ್ಯ ಇದ್ದರೆ ಸರಿ ಮಾಡು, ಬಗ್ಗಬೇಕು, ಏನಾದರೂ ಮಾಡಬೇಕು. ಚಂದ ನೋಡಿ ಮದುವೆ ಆದದ್ದು ಅಂತ ನಮ್ಮ ಶಾಸ್ತ್ರ ವಿರೋಧ ಅಲ್ವಾ? ಆದರೆ ಈಗ ತುಂಬ ಹಾಗೆ ನಡೆಯುವುದಿಲ್ಲ. ಹೌದೌದು. ಹಾಗಾದರೆ ಅನುಭವಿಸು, ಕೂಗಬೇಡ, ಅಥವಾ ಸಾಧ್ಯ ಇದ್ದರೆ ಸರಿ ಮಾಡು. ಅಷ್ಟನ್ನು ಇದನ್ನು ತಿಳಿಸುತ್ತೆ. ಆದ್ದರಿಂದ ಕರ್ತವ್ಯ ಮಾಡಲೇಬೇಕು. ತಿಳಿದವನು ಮಾಡಬೇಕು, ತಿಳಿಯದವನು ಮಾಡ್ತಾನೆ, ತಿಳಿಯದವನು ಅರ್ಥ ಮಾಡಿಕೊಂಡಕ್ಕೆ ಕರ್ಮದಿಂದ ಬಿಡುಗಡೆ ಮಾಡಿಕೊಳ್ತಾನೆ. ಇವನಿಗೆ ಕರ್ಮದ ಬಂಧನವೇ ಇಲ್ಲ, ಆದರೂ ಅವನು ಮಾಡ್ತಾನೆ. ಬಹಳ ಚೆಂದ ಮಾಡಿ ಹೇಳ್ತಾನೆ ಏನಂತ ಹೇಳಿದರೆ, ಈ ತಿಳಿದವನು ತಿಳಿಯದವನಿಗಿಂತ ಹೆಚ್ಚು ಶ್ರದ್ಧೆಯಿಂದ ಮಾಡ್ತಾನೆ. ನಾನು
ಹಾಲು ದುಡ್ಡಿಗಾಗಿ ದನ ಸಾಕುವುದಕ್ಕಿಂತ ಈ ಜ್ಞಾನಿಯಾದ ಗೋಸೇವೆ ಎಷ್ಟು ಮಾಡ್ತಾನೆ, ಅವ ಬಹಳ ಶ್ರದ್ಧೆಯಿಂದ ಮಾಡ್ತಾನೆ. ಅವನಿಗೆ ಹಾಲು ಲಾಭವೇ ಅಲ್ಲ, ಆ ಗೋವಿಗೆ ಸಂತೋಷ ಆದದ್ದೇ ಅವನಿಗೆ ಗೋವಿಂದ ವರ ಸಿಗ್ತಾನೆ. ಹಾಗೆಯೇ ಅವನು ಯೋಚಿಸುವುದಿಲ್ಲ. ಅವನು ಅಸಕ್ತನಾಗಿ ಕರ್ಮ ಮಾಡಿದವನಿಗೆ ಫಲ ಹೆಚ್ಚು. ಅವನಿಗೆ ದುಡ್ಡಾಗಲಿಲ್ಲಲ್ಲೋ, ಇವು ದುಡ್ಡಿಗೋಸ್ಕರ ಮಾಡಿದರೆ ದುಡ್ಡಾಯಿತು. ದೇವರ ಹತ್ರ ದುಡ್ಡು ಪ್ರಾರ್ಥಿಸಿದರೆ ದುಡ್ಡು ಸಿಕ್ಕಿತು. ಆದರೆ ದುಡ್ಡಿಗಲ್ಲ, ದೇವರನ್ನು ಪ್ರಾರ್ಥಿಸಿದರೆ ಅವನಿಗೆ ಏನು ಸಿಗ್ತದೆ? ಹೆಚ್ಚು ಫಲ ಸಿಗ್ತದೆ. ನನಗೆ ಫಲ ಬೇಡ ಅಂತ ಪ್ರಾರ್ಥಿಸಿದರೆ ಅದು ಆತ್ಮ, ಅದು ಅಲ್ಲಿ ಬರ್ತದೆ. ಅದು ಕೆಲವು ಸಲ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೂ ಕಷ್ಟ ಆಗ್ತದೆ, ಆದರೆ ಅರ್ಥ ಆಗ್ತದೆ. ಆದ್ದರಿಂದಲೇ ಅಸಕ್ತನಾಗಿ ಜ್ಞಾನಿಯು ಕರ್ಮ ಮಾಡ್ತಾನೆ, ಸಕ್ತನಾಗಿ ಕರ್ಮಸಂಗಿ ಮಾಡ್ತಾನೆ. ಈಗ ದನ ಸಾಕುವುದರಲ್ಲಿ ಅದು ಭಾಳ ಚೆಂದ ಬರ್ತದೆ. ದನವನ್ನು ಸಾಕುವುದು, ದನವನ್ನು ಪ್ರೀತಿಸುವುದು, ಗೊಡ್ಡು ದನ ಇದು ಮಾಡಿದಾರೆ, ಅದನ್ನು ಪ್ರೀತಿಯಿಂದ ಸಾಕಿ ಮತ್ತು ಅದಕ್ಕೆ ಇದು ಮಾಡುವಂಥದ್ದು ಎಲ್ಲ ಉಂಟು. ಆ ಪ್ರೀತಿಯ ಒಂದು ಕರ್ತವ್ಯ ನಿಷ್ಠೆಯು ಅದು ಜ್ಞಾನಿಗೆ ಮಾತ್ರ ಸಾಧ್ಯ. ಅಲ್ಲಿ ಸಾಮಾನ್ಯ ಕೋಣ ದನ ಎಲ್ಲ ಕೊಡ್ತಿರ್ಲಿಲ್ಲ, ಅದು ಇದಾಗದೆ ಕೆಲವರು ಅದನ್ನೆಲ್ಲಿ ಇಟ್ಟುಕೊಳ್ಳದೆ. ಈಗ ಸಾಯವರನ್ನು ನಾವು ಬೈತೇವೆ, ದನ ತಿನ್ನುವವರನ್ನು. ದನ ತಿನ್ನುವವರಿಗೆ ಕೊಟ್ಟದ್ದು ಯಾರು? ಶುರು ಮಾಡಿದ್ದು ಯಾರು? ಒಬ್ಬೊಬ್ಬನನ್ನು ಹೇಳೋದು ಬೇಡ, ಅದು ಚಟ ಆದದ್ದು ಹೇಗೆ, ಅದರಿಂದ ಅದು ಏನು ಮಾಡಬೇಕು. ಈಗ ಅದಕ್ಕೆ ಅದರ ವಿರೋಧ ಬರುವಂಥ ಇದಕ್ಕೆಲ್ಲ ನಾವು ಮಾಡೋದು ತಪ್ಪು ಅಂತ ಹೇಳಲಿಕ್ಕಿಲ್ಲ. ತಪ್ಪಿಗೆ ಬೀಜ ಇಲ್ಲಿಂದ ಬಹಳ ಗೋವನ್ನು ದೇವರು ಅಂತೇಳಿ ಪೂಜೆ ಮಾಡಿದವನಿಂದಲೇ ಅದರ ಬೀಜ ಬಂದಿದೆ, ಅದನ್ನು ಬಿಡುವ ನಾವು. ಇನ್ನು ನಾವು ಪುನಃ ಅದಕ್ಕೆ ಹೋಗುವ. ಈ ಕರ್ಮವು ಪ್ರಕೃತಿಯ ಗುಣ. ನಾವೇ ಮಾಡಿ ಮನುಷ್ಯ ಆಗುವುದಿಲ್ಲಲ್ಲ, ಇಲ್ಲ ಆಗುದಿಲ್ಲ. ಅದು ಯಾಕೆ ಆಗುವುದಿಲ್ಲ? ಅದು ಪ್ರಕೃತಿ. ಈ ಹುಳಿ ಮಾವಿನ ಮರದಲ್ಲಿ ಸಿಹಿಮಾವಿನ ಹಣ್ಣು ಆಗುವುದಿಲ್ಲಲ್ಲ, ಹಾಗೆ ದುರ್ಬುದ್ಧಿಯಲ್ಲಿ ಸದ್ಬುದ್ಧಿ ಬರುವುದಿಲ್ಲ. ಎಲ್ಲದು ಕಷ್ಟ ಆಯ್ತಲ್ಲ. ಹಾಗಾದರೆ ಅದು ಹುಳಿ ಮಾವಿನ ಮರ ಇಲ್ಲ. ಮನುಷ್ಯನಿಗೆ ಬದಲಾಯಿಸುವ ಸಾಧ್ಯತೆ ಉಂಟು. ಇದು ಮನುಷ್ಯನಿಗೆ ಮಾತ್ರ. ಪಾಪಿಯು ಸಂತನಾಗುವುದು. ನಿನ್ನೆ ಪಾಪಿ ಆಗಿದ್ದವ ನಾಳೆ ದೊಡ್ಡ ಸಂತನಾಗುವುದು. ಇವತ್ತು ಕರ್ಮ ಬಂಧನಲ್ಲಿದ್ದವ ಇದಾಗುವುದು. ಬಡವ ಶ್ರೀಮಂತನಾಗಿದ್ದಾನೆ ಆಗಬಹುದು, ಶ್ರೀಮಂತ ಬಡವ ಆಗಬಹುದು. ನಾವು ಶ್ರೀಮಂತಿಗೆ ಬಂದಾಗಲೂ ನಾವು ಜಾಗ್ರತೆ ಮಾಡಬೇಕು. ಇದು ಯಾರಿಗೆ ಸಾಧ್ಯ? ಪಶುಗಳಿಗೂ ಬಹುಮಟ್ಟಿಗೆ ಇಲ್ಲ, ಸಸ್ಯಗಳಿಗೆ ಇಲ್ಲ, ಸ್ಥಾವರ ಜಂಗಮಗಳಲ್ಲಿ ಮನುಷ್ಯನಿಗೆ ಮಾತ್ರ ಅಂತ ಹೇಳ್ತಾನೆ. ಸ್ವಲ್ಪ ಸ್ವಲ್ಪ ಬೇರೆ ಪ್ರಾಣಿಗಳಿಗೆ ಉಂಟು ಅಂತ ಹೇಳ್ತಾನೆ, ಅದು ಬೇಡ ನಮಗೆ. ಮನುಷ್ಯನಿಗೆ ಉಂಟು ಅಂತ ನಮ್ಗೆ ಅರ್ಥ ಆಗ್ತಲ್ಲ. ನಾವು ಏನಿದ್ದದ್ದು ಏನೂ ಆಗಬಹುದು. ಅದು ಜ್ಞಾನವೋ, ಪ್ರಯತ್ನವೋ, ಕರ್ಮವೋ, ಬೋಧೆಯೋ ಏನು ಬೇಕಾದ್ರೆ ಆಗ್ಬೋದು. ನಾವು ಒಂದೊಂದೇ ಯಾವುದು ಹಿಡ್ಕೊಳ್ಬೇಕಾಗಿಲ್ಲ. ಭಗವದ್ಗೀತೆ ಹೋದರೆ ಬದಲಾವಣೆ ಅಂತ ನಾವು ಶುರು ಮಾಡುವಾಗ ಹೇಳಿದೆ. ಹೌದು, ನಮ್ಮ ಹತ್ರ ಇದು ಬೇಕು, ಅದು ಇಲ್ಲ. ಆದರೆ ಭಗವದ್ಗೀತೆಯಿಂದ ಅದು ಹುಟ್ಟುತ್ತದೆ, ಸ್ವಲ್ಪ ಉಂಟು, ವೃದ್ಧಿ ಆಗ್ತದೆ. ಅದು ಇದ್ದವರಿಗೆ ಭಗವದ್ಗೀತೆ ಹೆಚ್ಚು ಪ್ರಯೋಜನಕ್ಕೆ ಬರ್ತದೆ. ಹೀಗೆ ಅದು ಹಿಂದೆಯೂ ಆಗ್ಬೋದು, ಮುಂದೆಯೂ ಆಗ್ಬೋದು. ಅದರಿಂದ ಮನೆ ಇಲ್ಲದವರಿಗೆ ಹೊರಡುವುದು ಮನೆಯಿಂದ ಬರುವುದು ಮನೆಗೆ. ಮನೆಯ ಇಲ್ಲದಿದ್ದವ ಸನ್ಯಾಸಿ ಆದರೆ ಒಂದು ದಿವಸಕ್ಕೆ ಅಲ್ಲಿಗೆ ಹೊರಡ್ತಾನೆ. ಒಂದು ದೇವಸ್ಥಾನದಲ್ಲಿ ಕ್ಯಾಂಪ್ ಮಾಡಿದ್ದಾನೆ, ಎಂಥದ್ದು ಅವನ ಬಟ್ಟೆ ನಗಟ್ಟೆ ಇರ್ತಿದ್ದಾನೆ, ಆ ದಿವಸ ಅಲ್ಲಿಗೆ ಬರ್ತಾನೆ. ಅವನು ಅಷ್ಟೇ, ಆ ಒಂದು ಮನೆ. ಮರು ದಿವಸ ಇನ್ನೊಂದು ಕಡೆ. ನಾವು ಕೂಡ ಅಷ್ಟೇ. ಇದು ಎಷ್ಟು ದಿವಸ ಈ ಮನೆ, ಎಷ್ಟು ದಿವಸ ಅಂತ ಇಲ್ಲ. ಅಥವಾ ದೇಹ ಇದ್ದಷ್ಟು ದಿವಸ ಅಲ್ಲ ಮ್ಯಾಕ್ಸಿಮಮ್. ಹೌದು. ವಾನಪ್ರಸ್ಥನಿಗೆ ಬೇಡ ಅಲ್ಲ, ಸನ್ಯಾಸಿಗೆ ಬೇಡಲ್ಲ. ವಾನಪ್ರಸ್ಥ ಸನ್ಯಾಸ ಈ 4 ತೆಗೆದುಕೊಂಡ್ರೆ ಅದು ಎಲ್ಲ ಸರಿ ಆಗ್ತದೆ. ಅಲ್ಲದಿದ್ರೂ ಕಡೆಗೆ ಅವನು ಬಿಡಲೇಬೇಕಲ್ಲ. ಅದರಿಂದ ನಂದು ಅಂತ ಹೇಳುವುದು ತಾತ್ಕಾಲಿಕ, ಎಷ್ಟು ಹೊತ್ತು ಎಂಬುದು ಅವನವರಿಗೆ ಸಂಬಂಧಪಟ್ಟ ವಿಷಯ. ಹಾಗಾಗಿ ಅಸಕ್ತ. ಆದ್ದರಿಂದಲೇ ಈಗ ಇನ್ನು ಏನು ಕಾಣ್ತದೆ, ಮತ್ತೆ ಇನ್ನೊಂದು ಚಂದದ ಮಾತುಂಟು ಇಲ್ಲಿ. ನಬುದ್ಧಿ ಭೇದಂ ಜ್ಞಾನೇ ಪ್ರಾಜ್ಞ ಅಜ್ಞಾನಂ ಕರ್ಮ ಸಂಗೀನ. ಒಬ್ಬ ಕುಡಿತಾನೆ, ನೀನು ಕುಡಿಯುವುದರಿಂದ ಹಾಳಾಗಿ ಹೋಗ್ತೀವಿ, ನಾನು ಹೇಳುವುದು ಬೇಡ. ಯಾಕೆ ಹೇಳುವುದು ಬೇಡ? ಕಡಿಮೆ ಮಾಡು ಮಾರಾಯ, ಬಿಡು ಮಾರಾಯ ಅಂತ ಹೇಳಬೇಕು. ನಾನು ಅವನನ್ನು ಒಮ್ಮೆ ನಿನಗೆ ಲೋಕ ಇಲ್ಲ, ಅದೇ ನಿತ್ಯ ನಾರಕಿಗೆ ಮೊನ್ನೆಲ್ಲ ಚರ್ಚೆಗೆ ಬಂತು. ಶೂದ್ರರಿಗೆ ಇದಿಲ್ಲ ಎಂಬ ಚರ್ಚೆಯೂ ಬಂತು. ಕಾರಣ ಏನಾದರೂ ಹೇಳಿದರೆ ಇವತ್ತು ಶೂದ್ರ ಅಲ್ಲಿ ನೇರವಾಗಿ ಅವನಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಶೂದ್ರನು
ಸತ್ಯವಂತನಾದರೆ ಹೋಗ್ತಾನೆ. ಅವನು ಜಪ ಮಾಡೋದು ಬೇಕು ಅಂತ ಹೇಳುವುದಿಲ್ಲ. ನನಗೆ ಅದೇ ಗಾಯತ್ರಿ ಜಪ ಮಾಡಬೇಕಾಗ ಹೇಳ್ತಾರೆ ಹೆಂಗಸರು, ಮಾಡಬೇಕಾದ್ರೆ ಮಾಡಬೇಕು ಅಂತಿಲ್ಲ. ನಿನಗೆ ಬೇರೆ ಇಲ್ವೋ? ನಮ್ಮ ಕರ್ಮ ಪ್ರಕಾರ ನಮಗೆ ಪರಂಪರೆಯಿಂದ ಬಂದದ್ದನ್ನು ಬಿಡಬಾರ್ದು. ಬಹುಶಃ ಆಗ ಮೊದಲು ಹೇಳಿದ್ದೇನೆ ಅಥವಾ ಇನ್ನೆಲ್ಲ ಬರ್ತದೆ ಅದು. ಪೂರ್ವತರ ಕೃಷಿ ಮಾಡೋ, ಕೃಷಿ ಮಾಡುವಾರ ಇದಲ್ವ ನಮ್ಮ ಈ ಮಿಕ್ಸರ್ ಬಂದ ಮೇಲೆ ಪುರೋಹಿತರ ಮಗ ಪುರೋಹಿತನೇ ಕೃಷಿ ಮಾಡುವವನು ಅಡುಗೆ ಮಾಡುವವನೇ ಆಗಿತ್ತು ಅಲ್ವ? ಏನು ತೊಂದರೆ ಇಲ್ಲ. ಅದರಲ್ಲಿಯೂ ಮೋಕ್ಷಕ್ಕೆ ಹೋಗ್ಲಿಕ್ಕಾಗ್ತದೆ. ಶ್ರದ್ಧಾವಾನ್ ಲಭತೆ. ಕೆಲಸ ಯಾವುದೂ ಆಗಿತ್ತು. ಬಹುಶಃ ರಾಮಾಯಣದಲ್ಲಿ ಅದರಲ್ಲಿ ಬರ್ತದೆ 90ರಲ್ಲಿ, ಈ ಮಾಂಸ ಮಾರುವವನು ಮೋಕ್ಷಕ್ಕೆ ಅರ್ಹನಾದ ಗುರುವಾಗಿದ್ದ. ಈ ಬ್ರಾಹ್ಮಣನು ಅವನ ಶಿಷ್ಯನಾಗಬೇಕಾಯ್ತು. ಕೌಶಿಕ ಎಂಬ ಬ್ರಾಹ್ಮಣನ ಕಥೆ ಬರ್ತದೆ. ಹೌದು ಹೌದು. ಒಂದು ಹೆಂಗಸಿನ ಕಥೆ. ಗಂಡನ ಸೇವೆ ಮಾಡುವುದರಿಂದಲೇ ಅವಳು ಜ್ಞಾನಿ ಆದ್ಲು. ಇವತ್ತು ತಪಸ್ಸು ಮಾಡಿ ಅಜ್ಞಾನಿ ಆದ. ನನ್ನ ತಪಸ್ಸಿನಿಂದ ಒಂದು ಸಾಕಿತು ಎಂತ ಜ್ಞಾನ. ಅದೇ ತುಲಾಧಾರ ವೈಶ್ಯ. ವೈಶ್ಯ ಧರ್ಮ ಪಾಲಿಸಿಯೇ ಮೋಕ್ಷಕ್ಕೆ ಹೋಗ್ಬೋದು, ಗುರು ಆಗ್ಬೋದು. ಈ ಚಂಡಾಲ ಮಾಂಸ ಮಾರಿಯೇ. ಹಾಗಾದ್ರೆ ನಾವೇನು ಹೇಳೋದು? ಶ್ರದ್ಧೆ ಅದು ಪುನಃ ಅಲ್ಲಿಗೆ ಬರ್ತದೆ. ಅದರಿಂದ ಅವರವರ ಕರ್ಮ ಅವರವರು ಮಾಡಿರ್ತಾರೆ. ಅದನ್ನು ಇದಕ್ಕಿಂತ ಆ ಕರ್ಮ ಮಾಡಿದ್ರೆ ಅದಕ್ಕಿಂತ ಇದು ಒಳ್ಳೆಯದು. ಇದು ನಮ್ಮ ಈ ಬ್ರಿಟಿಷರ ವಿದ್ಯೆಯಿಂದ ಬಂದಂಥ ಒಂದು ನಮಗೆ ಬಿಡು. ಈಗ ನಮ್ಗೆ ಒಮ್ಮೆ ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ. ಈಗ ಏನಂತ ಹೇಳಿದ್ರೆ, ಈ ಕರ್ಮ ನಾನು ಇದನ್ನು ಮಾಡುವುದರ ಮಧ್ಯದಲ್ಲಿ ಅದರಲ್ಲಿ ಎಷ್ಟು ಉಳಿಸಿಕೊಳ್ತೇನೆ ಹಿಂದಿನಲ್ಲಿ ಅಂತ ಹೇಳಿದ್ರೆ 5 ಮಿನಿಟ್ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಸಾಕು. ಅದು ಮತ್ತೆ ವೃದ್ಧಿ ಆದೀತು. ಸಾಧ್ಯ ಇದ್ರೆ ಪುನಃ ಅದೇ ಬಂದೀತು. ಯಾಕಂದ್ರೆ ಇದು ಚಕ್ರ. ಬ್ರಾಹ್ಮಣ್ಯವು ಪುನಃ ಹಾಗೆ ಬಂದೀತು. ನಮ್ಮ ಯುಗ ಪ್ರವರ್ತನೆಯಲ್ಲಿ ಕೃತಯುಗ ಪ್ರಭಾವ ಬರ್ತದೆ ಅಂತ ಹೇಳ್ತಾರೆ. ನಾವು ಬೀಜವನ್ನು ನಾಶ ಮಾಡಬಾರ್ದು. ನಮ್ಮಲ್ಲಿ ನಮಗೆ ಅದೇ ಆದದ್ದು. ನಾವು ಉದ್ದು ಹಾಕಿದೆವು, ಅದು ಸರಿಯಾಗಲಿಲ್ಲ. ಅವೆಲ್ಲ ಹಾಕಿದ್ರೆ ನಮ್ಮಲ್ಲಿ ಬೀಜ ಭೌತಿಕ ಬೀಜವೂ ಹೌದು. ಆದರೆ ಧರ್ಮದ ಬೀಜದ ಬಗ್ಗೆ ಇಂದು ನಾವು ಜಾಗ್ರತೆ ಮಾಡಬೇಕು. ಈಗ ನಮ್ಮನೆ ತರಕಾರಿ ಬೀಜ ಇತ್ತು, ಅದು ಹೋಯಿತು, ಅದು ತಪ್ಪೇ, ನಾವು ಬಿಡಬಾರದು. ಆದರೆ ಧರ್ಮ ಕರ್ಮ ಅಂತ ಹೇಳಿದ್ರೆ ಒಂದೇ ಆದರೂ ಕೂಡ ನಮಗೆ ಸ್ವಲ್ಪ ಕಾಣ್ತದೆ. ಧರ್ಮ ಆಚರಣೆಯಲ್ಲಿ, ಕರ್ಮ ಕೆಲಸದಲ್ಲಿ. ಧರ್ಮ ಕರ್ಮಗಳ ಬಗ್ಗೆ ನಾವು ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು. ಸಮುದ್ರದಲ್ಲಿಯೂ ಭರತ ಇಳಿತ ಬರಬಹುದು, ಅದು ಪ್ರಕೃತಿ. ಆದರೆ ಇಳಿತ ಅಂತ ಹೇಳಿ ಸಮುದ್ರ ದಾಟಲಿಕ್ಕೆ ಆಗುವುದಿಲ್ಲ. ಹೌದೌದು. ನಮ್ಮ ನದಿಯ ತೋಡು ದಾಟಿದೆ. ಬೇಸಿಗೆ ಕಾಲದಲ್ಲಿ ತೋಡು ಮುಚ್ಚಿಯೇ ಬಿಡುವುದು. ಬೇಕಾದ್ರೆ ಮಳೆಗಾಲದಲ್ಲಿ ಮತ್ತೆ ಇವರನ್ನು ಮುಳುಗಿಸ್ತದೆ. ಆ ಹೆಚ್ಚು ಕಡಿಮೆಗಳು, ಋತುಚಕ್ರ, ಈ ಕಾಲಚಕ್ರ, ನಮ್ಮ ಪುರಾಣ ಈ ಯುಗಗಳ ಚಕ್ರ ಅಂತ ಹೇಳ್ತಾರೆ. ಅದರಿಂದ ನಾವು ಇಟ್ಟುಕೊಳ್ಬೇಕಾದ್ದು ಬೀಜ. ಬೈಬಲ್ನಲ್ಲಿ ಅಂತದ್ದು ಕಥೆ. ನಾವೇ ಅಲ್ಲಿ ಬೀಜಗಳನ್ನು ಅಥವಾ ಗಂಡು ಹೆಣ್ಣು ಎತ್ತದರು, ಅದು ಕಥೆಯೇ ಕೇಳುವ ನಾವು. ಆದರೆ ಅದರ ತತ್ವ ಏನು ಅಂತ ಹೇಳಿದ್ರೆ, ನಾವು ಉಳಿಸಿಕೊಳ್ಬೇಕು. ಕಡಿಮೆ ಆಗ್ಬೋದು, ಹೆಚ್ಚಾಗಬಹುದು. ಪರಂಪರೆ ಇದನ್ನು ಉಳಿಸಿಕೊಳ್ಳಬೇಕು. ಅದರ ಬಗ್ಗೆ ಪ್ರಶ್ನೆ ಬೇಡ. ನಾನು ಯಾಕೆ ಈ ತರಕಾರಿ ಮಾಡಬೇಕು? ಅದು ಆ ಮಣ್ಣಿಗೆ ನನ್ನ ಅಜ್ಜ ಮಾಡಿದ್ದಾರೆ, ನಾನು ಅದನ್ನು ಮಾಡುವಾಗ ಒಂದು ವೇಳೆ ಈ ವರ್ಷ ಆಗಲಿಲ್ಲ, ಸ್ವಲ್ಪ ಬೀಜ ಆದರೂ ಉಳಿಸುವ. ಇನ್ನೊಮ್ಮೆ ಆಗಿತ್ತು. ಆ ಮಣ್ಣು, ಆ ಫಲ, ಇದಕ್ಕೆಲ್ಲ ಈಗ ಇಲ್ಲಿ ತೆಂಗಿನವರ ಬೆಳೆಯೋಷ್ಟು ಬೇರೆ ಕಡೆಯಲ್ಲಿ ಬೆಳೆಯುವುದಿಲ್ಲ. ಅವನೇನೋ ಮಾಡ್ತಾನೆ, ನಾವು ಮಾಡೋದು ಬೇಡ ಇತ್ಯಾದಿ ಸಾಮಾನ್ಯ ಉದಾಹರಣೆಗಳಿಂದ ನಮ್ಮ ಧರ್ಮ ಕರ್ಮಗಳ ಬೀಜಗಳನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಆದಕ್ಕೆ ನಾವು ಜವಾಬ್ದಾರರಲ್ಲ. ಬುದ್ಧಿಭೇದ ಆಯ್ತಲ್ಲ. ಆದ್ದರಿಂದ ಇನ್ನು ಚಾತುರ್ವರ್ಣ್ಯದ ಬಗ್ಗೆ ಬರ್ತಾರೆ. ಏನು ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಗುಣಕರ್ಮಗಳ ಬಗ್ಗೆ ಬರ್ತಾರೆ. ಯಾವ ಕರ್ಮ ಮಾಡಬೇಕು? ನಮಗೆ ಬುದ್ಧಿಯನ್ನೇ ಹೆಚ್ಚು ಉಪಯೋಗಿಸುವ ಕೃಷಿ ಮಾಡಲಿಕ್ಕಾಗುವುದಿಲ್ಲ. ಅವನಿಗೆ ಒಂದು ಚಂದದ ಒಂದು ಕಥೆ ಉಂಟು. ಒಬ್ಬ ಪಂಡಿತನ ಹತ್ರ ಒಂದು ಹಟ್ಟಿಗಾಗಲಿಕ್ಕೆ ಒಂದು ಗಂಟ ಸೊಪ್ಪು ತಾವಂತೆ, ಗುಡ್ಡೆ ಸೊಪ್ಪು ಉಂಟು. ಅವೆಲ್ಲ ಹೋದ. ಇದು ಸೊಪ್ಪು ಇದಕ್ಕಾಗ್ತದೆ, ಇದು ಈ ಮದ್ದಿಗೆ ಆಗ್ತದೆ. ಅವ ಹಿಂದೆ ಬಂದ. ಏನು ಮಾರಾಯ ನಿಮಗೆ ಅಷ್ಟು ಹೊತ್ತು ಹೋಗಿ ಒಂದು ಈಗ ದನಗಳೆಲ್ಲಿದ್ದಾರೆ, ಅದು ಸೊಪ್ಪು ಇಲ್ಲ ಅಲ್ಲಿ, ಎಲ್ಲ ಅಲ್ಲಿ ಆಯುರ್ವೇದ ಮದ್ದಿರುವುದು. ಅದನ್ನು ನಾವು ಇರಕ್ಕಾಗ್ತದೆ, ಅದು ಕಷಾಯ ಮಾಡಲಿಕ್ಕೆ ಬೇಕಾಗ್ತದೆ, ಅದನ್ನು ಅಡಿಯಬೇಕು. ಇದು ಒಂದು ರೀತಿಯಲ್ಲಿ ಹುಚ್ಚು, ಮತ್ತೊಂದು ರೀತಿಯಲ್ಲಿ
ಅದನ್ನು ಏನು ಅಂತ ಹೇಳಿದರೆ ಆ ಪ್ರಕೃತಿಯ ಪ್ರಕಾರ ಆಗ್ತದೆ. ಅದನ್ನೇನೋ ಕಷಾಯದ್ದೇ ಆದರೂ ನೀನು ಸೊಪ್ಪು ತರಲಿಕ್ಕೆ ಹೋದವ ಹಟ್ಟಿಗೆ ಇವತ್ತು ಗೊಬ್ಬರಕ್ಕೆ ಹಾಕ್ಬರ್ತಾ ಅದು ನಾಳೆ ಬರ್ತದೆ. ಹಾಗಾಗಿ ನಾನು ತಿಳಿದುಕೊಂಡದ್ದೇನೇ ಸರಿ ಎಂದು ಹೇಳಿಕೊಂಡು ನಮ್ಮ ಕರ್ಮ ಬಿಡಬಾರ್ದು. ಇದೆಲ್ಲ ದಂಡ, ಜಪ ಮಾಡೋದು ವ್ಯರ್ಥ, ಹೀಗೆ ಬರ್ತದಲ್ಲ, ಅದು ಎಲ್ಲಿಯೋ ತಪ್ಪು. ನಿನಗೆ ಈಗ ಅದಕ್ಕೆ ಬಿಡುವಿಲ್ಲ, ಕಡಿಮೆ ಮಾಡು, ಅಥವಾ ಒಳ್ಳೆ ಮದ್ದಿನ ಗಿಡ ಬಿಟ್ಟು ಬಿಡು, ಉಳಿದದ್ದು ಸೊಪ್ಪು ಹೊತ್ತುಕೊಳ್ಳುವ. ಈ ಕತೆಗೂ ನಾವು ಅನ್ವಯ ಮಾಡುವುದು ನಾವಲ್ಲ. ಇದು ಎಲ್ಲ ಕರ್ತದಂತೇಳಿ ಸೊಪ್ಪು ತರದೆ ಕೂತ್ಕೊಂಡ್ರೆ ಅದು ಒಂದು ರೀತಿಯಲ್ಲಿ ಅವನ ಬುದ್ಧಿಯಲ್ಲಿ ವಿಕಲ್ಪ ಅಂತ ಆಯ್ತು. ಗುಣ ಗುಣೇಶು ವರ್ತಂತೆ. ಈಗ ಗೊತ್ತುಂಟು, ಅದನ್ನು ಸ್ವಲ್ಪ ಇದು ಮಾಡೋದು. ಹಾಗಾದ್ರಿಂದ ಈ ಕೃಷಿ ಯಾರು ಮಾಡಬೇಕು, ವ್ಯಾಪಾರ ಯಾರು ಮಾಡಬೇಕು, ಲೆಕ್ಕಾಚಾರ ಇದ್ದವರು ವ್ಯಾಪಾರ ಮಾಡಬೇಕು. ಅದು ಹುಟ್ಟಿನಿಂದಲೂ ಬಂದದ್ದು. ಹೌದು, ಹುಟ್ಟಿನಿಂದ ಬಂದದ್ದು ಹೇಗೆ ಅಂದರೆ ತಂದೆಯಲ್ಲಿದ್ದ ಗುಣ ಇವನಲ್ಲಿ ಬರ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದು ಬರ್ತದೆ. ಅದನ್ನು ನಾಶ ಮಾಡಬಹುದು, ಮಾಡಬೇಡ. ಅದನ್ನೇ ಹೆಚ್ಚು ಬೆಳೆಸು. ವ್ಯಾಪಾರದವನು ವ್ಯಾಪಾರಿಯೇ ಆಗಲಿ. ವ್ಯಾಪಾರ ಎಂಬುದು ನಮ್ಮದು ಇದು ವೈಶ್ಯ ಕರ್ಮ ಅಲ್ಲ. ಕೃಷಿ, ವ್ಯವಸಾಯ, ವಾಣಿಜ್ಯ ಇರ್ಬೋದು. ಭಗವದ್ಗೀತೆಯಲ್ಲಿ ಚಂದ ಮರೆಯುತ್ತದೆ. ಯಾವುದು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಇದು ಮಾಡುವ ಬ್ರಾಹ್ಮಣ. ನಿನಗೆ ಆಗ್ತದ ಅಂತ ಇರುವ ಪ್ರಶ್ನೆ ಕೇಳಿದರೆ ಕನಿಷ್ಠ ಮಾಡು ಅಂತ ಹೇಳ್ತೇವೆ. ಕ್ಷತ್ರಿಯ ಯಾರು? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಪ್ರಜಾಪರಿಪಾಲನೆ ಅಂತ ಹೇಳಿದೆ. ವೈಶ್ಯ ಯಾರು? ಉತ್ಪನ್ನ ವಿತರಣೆ ಕೊಡುವುದು, ದುಡ್ಡಕ್ಕೆ ಕೊಡ್ಬೋದು, ಲಾಭ ಇಟ್ಟು ಕೊಡಬೇಕು. ಲಾಭ ಎಷ್ಟು? ವೈಶ್ಯದವನು. ಶೂದ್ರ ಅಂದರೆ ಅವನಿಗೆ ಯಾವುದೂ ಅವನ ತಲೆಗೆ ಹೋಗುತ್ತಿಲ್ಲ. ಹೇಳಿದ ಕೆಲಸ ಮಾಡೋದು, ಚೆಂದ ಮಾಡಿ. ಅವನಷ್ಟು ಸುಖಿ ಯಾರೂ ಇಲ್ಲ. ಇವತ್ತು ನಾವು ಹೇಳಿದ ಕೆಲಸ ಎಲ್ಲ ಮಾಡಿ ಮಾಡಿದ್ರೆ ನಿಮಗೆ ಭಾಳ ಖುಷಿ ಆಯಿತು, ಸಂಬಳದ ಮೇಲೆ ಕೊಟ್ಟು ಅವ ಚೆಂದ ಮಾಡಿ ನಿದ್ದೆ ಮಾಡಿ. ನಾಳೆ ಬೆಳಿಗ್ಗೆ ಇದ್ದ ಯಾರ ಹತ್ರ ಹೋಗ್ತಾನೆ, ನಾನು ಅವನು ಕೊಡೋದು ಅಂತ ಹೇಳ್ತಾನೆ. ಎಷ್ಟು ಸುಖ ಜೀವನೆಂದರೆ ಅವನನ್ನು ಕೀಳು ಅಂತ ಯಾರು ಹೇಳಿದ್ರು? ಮತ್ತೆ ಈ ಉಪನಿಷತ್ತಿದ್ದು ಬ್ರಾಹ್ಮಣಸ್ಯ ಎಂಥದ್ದು ಪಾದ, ಶೂದ್ರ ಪಾದದಿಂದ ಬಂದ ಪಾದದಷ್ಟು ನಮಗೆ ಯಾವುದುಂಟಪ್ಪ? ನನಗೆ ಇದು ಉರಿ ಬರುವುದಿದ್ರೆ ನನಗೆ ಕಷ್ಟ ಆಗ್ತದೆ. ಪಾದದ ಆಧಾರ, ಪಾದ ಅಂದರೆ ಕಾಲು ಆಧಾರ. ನಮ್ಮ ಎಲ್ಲ ಡೆಕೋರೇಷನ್ ಮಂಟಪದಲ್ಲಿ ಅದರ ಕಾಲು ಗಟ್ಟಿ ಇಲ್ಲದಿದ್ದೇನಾಗ್ತದೆ. ಅಂದರೆ ಪಾದದಿಂದ ಅಂತಂದರೆ ಅದು ಆಧಾರ ಅಂತ ಅರ್ಥ. ಆಧಾರ, ಅದರದ್ದಾದಂಥ ಕರ್ತವ್ಯ ಬಹಳ ಮುಖ್ಯ. ಆದರೆ ಗೌಣ ಎಂದು ತಿಳಿಯಲ್ಪಡುತ್ತದೆ. ಶೂದ್ರ ಕೀಳಲ್ಲ, ಶೂದ್ರನ ಮೇಲೆ ನಿಂತಿದೆ. ಸಂಖ್ಯೆ ಹೆಚ್ಚು, ವಿಸ್ತಾರ ಹೆಚ್ಚು. ಪಾದದ ವಿಸ್ತಾರ, ಪಂಚಾಂಗದ ಗಟ್ಟಿ, ಹೌದು, ಪಂಚಾಂಗದ ಮೇಲೆ ನಿಂತಿದೆ. ಈ ಬಣ್ಣ ಗಿಣ್ಣ ಎಲ್ಲ ಆಗ್ತದೆ. ಅದರಿಂದ ಶೂದ್ರ ಕೀಳುತ್ತೆ ಆಗಿದೆ. ಹಾಗಾದರೆ ಆ ಕಲಶ ಬೇಡೋದು, ಬ್ರಾಹ್ಮಣ ಬೇಡೋದು. ಅವನು ಈ ಕೆಲಸ ಮಾಡುವುದಿಲ್ಲ. ಆದರೆ ಅವ ಏನು ಮಾಡ್ತಾನೆ? ಅಧ್ಯಯನ, ಅಧ್ಯಾಪನ, ಪ್ರವಚನ, ಅಧ್ಯಾಯ, ಪ್ರವಚನ ಇತ್ಯಾದಿಗಳ ಮೂಲಕ ಇವನಿಗೆ ಓದಲಿಕ್ಕೆ ಗೊತ್ತೋದಿಲ್ಲ. ಆದರೆ ಅದು ಆರು ಪಡ್ತಾ ಇರೋದು ಹೇಳಿ ಅಲ್ಲ, ಅವನು ಸ್ವಲ್ಪವಾಗಿ ಇದು ಮಾಡ್ತಾನೆ. ಅವನು ದೇವಸ್ಥಾನ ಕೂಡ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡು ವರ್ಷಗಳು ತಿಂಗಳಿಗೆ ಹೋದ್ರೆ ನಾನು ಇವನಿಗೆ ದಿನ ಬೇಡ, ದಿನ ಹೋಗಿ ಪೂಜೆ ಮಾಡುವಾಗ ತಿಂಗಳಿಗೆ ಒಂದು ಹಣ್ಣು ಕಾರ್ಯ. ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಪೂಜೆ ಮಾಡುವವರಿಗಿಂತ ಮೊದಲು ಅವನಲ್ಲಿ ಹೋಗ್ತಾನೆ. ಬೈಬಲಲ್ಲಿ ಆಗ ಈ ಕ್ರೈಸ್ಟಿಯನ್ ಒಳ್ಳೆ ಕಥೆ ಇತ್ತು. ಅಲ್ಲಿ ಅವರಿಗೆ ಒಂದೇ ಜನ್ಮ ಅಲ್ವಾ. ಯಾರೋ ಒಬ್ಬರಿಗೆ ಪಾದರ್ ಹೇಳ್ತಿದ್ರು, ಆದಿತ್ಯವಾರ ಬರುವುದಿಲ್ಲ, ನೀನು ನರಕಕ್ಕೆ ಹೋಗ್ತೀವಿ. ಸತ್ತ ನರಕಕ್ಕೆ ಹೋಗ್ಲಿಕ್ಕೆ ತಯಾರು. ನನಗೆ ಪಾದರ್ ಮೊದಲೇ ಇಲ್ಲ, ನಾನು ನರಕಕ್ಕೆ ಹೋಗ್ತೇನೆ. ನರಕಕ್ಕೆ ಹೋಗುವ ಬಾಗಿಲಿನಲ್ಲಿ ಇವ ಇದ್ದಾರಂತೆ ಪಾದರು. ಅವನು ಗಾಬರಿ ಅದ, ಇವ ನರಕ ಹೋಗುತ್ತಾನೆ. ನಾವು ಹೇಳಿದ್ದಾನೆ, ಅವ್ರು ಯಾಕೆ ನರಕಕ್ಕೆ ಬಂದದ್ದು? ಇವರು ಹೇಳುತ್ತಿಲ್ಲ, ಮಾತಾಡುವ ಕೋಪದ ಒಳಗಿದ್ದಾರೆ, ನರಕದ ಒಳಗಿದ್ದಾರೆ. ಇನ್ನು ಕ್ರಿಶ್ಚಿಯನ್ಸ್ಗೆ ತಲೆಹಾಳು ಮಾಡಲಿಕ್ಕೆ ನಾವು ಉಪಯೋಗಿಸಲಿಲ್ಲ. ಇದರ ಅರ್ಥ ಆ ನರಕಕ್ಕೆ ಹೋಗಲಿಕ್ಕೆ ತಯಾರಾದ ಸಾಮಾನ್ಯ ಮನುಷ್ಯನು ಅವನಲ್ಲಿ ಯಾವುದೋ ಒಂದು ಭಾವನೆಯನ್ನು ನಮಗೆ ಹೋಗ್ತಾನೆ. ನಮ್ಮಲ್ಲಿ ಒಂದು ಕಥೆ ಉಂಟು. ಕಾಶಿಗೆ ಅಂತ ಹೊರಡು, ಯಾರೋ ಒಂದು ಇದಕ್ಕೆ ಅವರ ಸೇವೆ ಮಾಡಿಕೊಂಡು ಒಬ್ಬ ಕೂತ್ಕೊಂಡ. ಆದರೆ ಅವನಿಗೆ ದಿನನಿತ್ಯ ಏನು ಯೋಚನೆ ಅಂತೇಳಿದ್ರೆ ಅದು ಬೈಬಲ್ನಲ್ಲಿ ಉಂಟು, ನಮ್ಮಲ್ಲಿ ಉಂಟು. ಕಾಶಿಗೆ ಹೋಗಿ ಇವಾಗ ಕಾಶಿಗೆ ಹೋದ, ನಾನೆಲ್ಲ ದುಡ್ಡು ಖರ್ಚು ಮಾಡಿದೆ,
ಅವನು ಸುಖವಾಗಿದ್ದಾನೆ, ಇದು ಸಿಕ್ಕ ಅವನಿಗೆ ಮನೆ ಇರುತ್ತದೆ, ದೇವರ ಮುಂದೆ ನಿಂತಿದ್ದಾನೆ, ಅವನಿಗೆ ಪಕ್ಕ ಕಂಡಿದ್ದಂತೆ ಅವನು ದೇವರ ಹತ್ರ ಇದ್ದಾನೆ. ಇವ ಹೇಗೆ ಬಂದ? ಅದು ಸತ್ಯ ದರ್ಶನ, ವಿರಾಟ್ ರೂಪ ದರ್ಶನ. ಇವ ದೇವರ ಹತ್ರ ಇಲ್ಲ, ಇವ ಎಲ್ಲಿದ್ದಾನೆ? ಕಾಶಿಗೆ ಹೋಗಿದ್ದಾನೆ, ದೇವರ ಮಂದಿರದಲ್ಲಿದ್ದಾನೆ, ಇವ ಇಲ್ಲ, ಪೂಜೆ ಮಾಡುವವ ಇಲ್ಲ. ಅಲ್ಲ, ಅದರಿಂದ ಭಾವಿಸು. ನಮಗೆ ಒಳ್ಳೆ ಶ್ಲೋಕ ನಿತ್ಯ ಹೇಳ್ಬೋದು. ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮ, ನ ಸಂಸಾರಿ, ನಾನು ಸಂಸಾರಿ ಅಲ್ಲ ಅಂತ ಭಾವಿಸು. ಹೆಂಡತಿ ಮಕ್ಕಳನ್ನು ಬಿಡುವುದು ಬೇಡ, ಅಥವಾ ಮನೆಯ ಕೆಲಸ ಬಿಡುವುದು ಬೇಡ, ಭಾವಿಸು. ಇದು ಮಾಡ್ತೇನೆ, ನಾನು ಬ್ರಹ್ಮ ಅಥವಾ ನಾನು ಬ್ರಹ್ಮಾಸ್ಮಿ ನ ಸಂಸಾರಿ ಇತ್ಯೇವಂ ಪರಿಭಾವಯೇತು. ಭಾವಿಸು. ಭಾವಿಸಿದಾಗ ಅದರ ಫಲ ಸಿಕ್ಕಿಬಿಡ್ತದೆ ಕಡೆಗೆ ಒಂದು ದಿವಸ. ಇದು ಅಲ್ವೇ ಅಲ್ಲ, ಅದು ಹೌದು ಅಂತೇಳಿ ದೃಢವಾಗಿ ಬಿಟ್ಟರೆ ಇವ ಯಾವ ಯೋಗ ಮಾಡೋದು ಬೇಡ, ಯಾವ ವಧು ಮಾಡೋದು ಬೇಡ, ಯಾವ ಪೂಜೆ ಬೇಡ, ಇದು ಬೇಡ, ಅದು ಭಾವಿಸಿದರೆ ಸಾಕು ಅಂತೇಳಿ. ಅಂಥ ಒಂದು ಇದರಲ್ಲಿ ನಾವು ಮೇಲು ಕೀಳು ಎಂಬಂಥ ಶಬ್ದ ಉಪಯೋಗಿಸಿ ಎಲ್ಲ ಮೂರು ಧರ್ಮವನ್ನು ನಾವು ನಾಶ ಮಾಡಿದ್ದೇವೆ. ಶ್ರದ್ಧೆಯೋ ಜ್ಞಾನವೋ ಅದರ ಬಗ್ಗೆ ಯೋಚಿಸು. ಕರ್ಮ ಏನು, ಶ್ರದ್ಧೆ ಏನು, ಜ್ಞಾನ ಏನು? ಶ್ರದ್ಧೆ ಜ್ಞಾನ ಬೇಕಾ? ಬೇಡ, ಕರ್ಮ ಸಾಕು. ಶ್ರದ್ಧೆ ಜ್ಞಾನ ಅಲ್ಲ, ನಿಮಗೆ ಯಾವುದು ಬೇಕು ಅದನ್ನು ನೀನು ಮೇಲೆ ಹತ್ತುವ ಮೆಟ್ಟಿನಲ್ಲಿ ಬರಬೇಕು. ಅವೊಂದು ಒಳ್ಳೆದುಂಟು ಅಂತ ಇದನ್ನು ಬಿಡುವುದು ಬೇಡ, ಇದು ಬಿಟ್ಟು ಇತೋ ಭ್ರಷ್ಟ ತಥೋ ಭ್ರಷ್ಟ ನಮ್ಮ ದಾರಿಯಲ್ಲಿ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿದ್ದಂತಿ ಮಾನವ. ಎಲ್ಲ ಮಾನವರಿಗೂ ಉಂಟು. ನಾನು ಮೇಲೆ, ನನಗೆ ದೇವರ ಹತ್ರ ಹೋಗಲಿಕ್ಕೆ ಸುಲಭ ಇಲ್ಲ, ಅವನಿಗೆ ಕಷ್ಟ ಇಲ್ಲವೇ ಇಲ್ಲ. ಚಾತುರ್ವರ್ಣ್ಯದ ವ್ಯವಸ್ಥೆಯಲ್ಲಿ ಇದನ್ನು ಆರೋಪಿಸಿ ನಾವೆಲ್ಲ ಅದರದ್ದು ನಾಶ ಮಾಡಿದ್ದೇವೆ. ಅದು ಏನಿಲ್ಲ, ಅದು ಗುಣ ಕರ್ಮ ವಿಭಾಗಗಳು. ಗುಣ ಅಂದರೆ ಸ್ವಭಾವ, ಅದು ಗುಣ ದೊಡ್ಡ ವಿಷಯ ಅಲ್ಲ. ಅದು ಹಿಂದೆ ಮಾಡಿದ ಕರ್ಮದಿಂದ ಆ ಗುಣ ಬಂತು. ಕಳ್ಳನಿಗೆ ಕಳ್ಳತನದ ಗುಣ ಬಂತು, ಮಾಡಲಿ. ಒಮ್ಮೆ ಬಿಡಿಸಿಕೊಳ್ಳೋದು ಬೇಡ, ಮತ್ತೆ ಅವರು ಬಿಡಿಸಿಕೊಳ್ಳಿ. ಕಳ್ಳತನ ಮಾಡಿ ಅವರಿಗಾದ್ರು ಸ್ವಲ್ಪ ದಾನ ಮಾಡಿ, ಶುರುವಿಗೆ ಹೇಳೋದು ನೀನು ಕಳ್ಳತನ ಮಾಡಿದ್ರೆ ಇಷ್ಟು ದಾನ ಮಾಡಿ. ಕೆಲವರು ದೇವರಿಗೆ ಸ್ವಲ್ಪ ಕಾಣಿಕೆ ಹಾಕಿ ಕಳ್ಳತನ ಮಾಡ್ತಾರೆ, ಅದು ದೇವರಿಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ತಪ್ಪಲ್ಲ, ಯಾಕಂದರೆ ಅವನು ಸುಧಾರಣೆ ಆಗ್ತಾರೆ. ವೃತ್ತಿಯನ್ನು ನಾವು ಎಷ್ಟೋ ಸಲ ನಾನು ಈ ಭಯೋತ್ಪಾದಕರ ಉದಾಹರಣೆ ಹೇಳುವಾಗ ಎಷ್ಟೋ ಮಂದಿ ಬಂದರೆ ಇವರೆಲ್ಲ ಇರ್ತದೆ ಭಯೋತ್ಪಾದಕ ಅಲ್ಲ. ಅದು ಯಾಕೆ ಮಾಡ್ತಾನೆ ಎಂಬುದರ ನೆಲೆಯಲ್ಲಿ ಅವನ ಶ್ರದ್ಧೆ ಎಷ್ಟು ಅಥವಾ ಅವನು ಎಷ್ಟು ಅದಾಗಿದ್ದಾನೆ ಎಂದಾಗ ಅವನಾಗ ಹಾಗೆ ಆಗಿದೆ, ಏನು ಮಾಡುವುದು? ಅದು ನಾಯಿಯಾಗಿ ಹುಟ್ಟಿಯಾಗಿದೆ, ಏನು ಮಾಡುವುದು? ಹಾಗೆ ಅದು ಗುಣಕರ್ಮವನ್ನು ಒಮ್ಮೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ, ತಿದ್ದಿಕೊಳ್ಬೋದು. ಆದರೆ ಆ ಗುಣಕರ್ಮಕ್ಕನುಗುಣವಾಗಿ ಅವನು ಹೇಗೆ ಅದರಲ್ಲಿ ಶ್ರದ್ಧೆ ತೋರಿಸ್ತಾನೆ ಅದನ್ನು ಗುರುತಿಸಿ. ಭಗವದ್ಗೀತೆಯಲ್ಲಿ ಅದೇನು ಹೇಳೋದು, ಆಸಕ್ತಿಯಿಂದ ಸಂಸಾರಿಗಳು ಮಾಡುವುದಕ್ಕಿಂತ ಆಸಕ್ತಿ ಇಲ್ಲದೆ ಜ್ಞಾನಿಯಾದವ ಮಾಡುವ ಕರ್ಮ ಹೆಚ್ಚು ಫಲ. ಹಾಗಾದರೆ ಸಂಸಾರ ಮಾಡುವುದು ಫಲ ಇಲ್ಲ, ಆಸಕ್ತರಾಗಿ ಮಾಡಿದರೂ ಫಲ ಉಂಟು. ಆದರೆ ನಾವು ಆಸಕ್ತಿ ಇಲ್ಲದೆ ನಾನು ಮಾಡುವ ಕರ್ಮ ಎಂಬುದು ಜ್ಞಾನಿಗೆ ಹೆಚ್ಚು ಫಲ. ಅದರಿಂದ ದಾರಿಗಳು ತಪ್ಪೇ, ಕಳ್ಳತನಾದಿಗಳು ಎಲ್ಲ ತಪ್ಪೆ. ಆದರೆ ಅದನ್ನು ಹೇಗೆ ಮಾಡ್ತಾನೆ ಎಂಬುದರಿಂದ ಅರಿತದ್ದು. ಇದರಿಂದ ಇದನ್ನೆಲ್ಲ ಅಂತ ಹೇಳಿದ್ರೆ ಸತ್ತ ಕರ್ಮಾಣಿ ಇದೇ ಇದನ್ನು ಹೇಳ್ತಾನೆ. ಇಲ್ಲಿ ಒಂದು ನಾವು ಯಾವುದನ್ನು ಇದು ಮಾಡಿದ್ರೆ ಚಾತುರ್ವರ್ಣ್ಯವನ್ನು ಹೇಳಿ ಆಯಿತು, ಕಷ್ಟ ಆಯಿತು. ಹಾಗಾದರೆ ಇದು ಪ್ರಕೃತಿ ಅಂತ ಹೇಳಿಬಿಡ್ತಾರೆ. ಇನ್ನು ಪ್ರಕೃತಿ ಅಂತ ಹೇಳಿದಾಗ ನಾವು ಪುನಃ ಒಂದು ಹೊಸ ಪ್ರಕೃತಿ ಅಂದರೆ ಸಹಜವಾಗಿ ಬಂದದ್ದು ಪ್ರಕೃತಿ. ಮಗು ಹುಟ್ಟುವುದ ಬೆಳೆಯುವುದ ಇದೆಲ್ಲ ಪ್ರಕೃತಿ. ಅದಕ್ಕೆ ನಾವು ಸಹಾಯ ಮಾಡಬೇಕು. ಮಗು ಬೆಳೆಯುತ್ತದೆ, ನಾವು ಬೆಳೆಸುವುದಲ್ಲ. ನಾವು ಹೇಳ್ತೇವೆ ನಾನು ಮಗುವನ್ನು ಬೆಳೆಸಿದ್ದು, ನಾನು ಅವನಿಗೆ ಮಾಡಿ, ಅದು ಬೆಳೆಯೋದಕ್ಕೆ ನಾವು ಸಹಾಯ ಮಾಡಬೇಕು. ಬಹುಶಃ ಎಜುಕೇಷನ್ ನಾನು ಕಲಿಸಿದ್ದು ಹೇಳಬೇಡ, ಅವನಲ್ಲಿ ಇದ್ದದ್ದನ್ನು ಹೊರಗೆ ತರಬೇಕು. ವಿವೇಕಾನಂದ ವಾಟ್ ಈಸ್ ಎಜುಕೇಷನ್? ಅದು ಅವನಲ್ಲಿ ಇದ್ದದ್ದನ್ನು ಹೊರಗೆ ತರಬೇಕು. ಆ ಬೀಜವನ್ನು ನಾನು ಸಸಿ ಮಾಡಿದ್ದು ಅಂತ ಹೇಳಬೇಡ, ಆ ಬೀಜ ಸಸಿ ಆಗಲಿಕ್ಕೆ ನಾನು ಮಣ್ಣನ್ನಿಟ್ಟು ನೀರು ಹಾಕಿದ್ದು ನಮ್ಮದು ಹೌದು. ಆದರೆ ಪ್ರಕೃತಿ, ಅದಕ್ಕೆ ನೀನು ಸಹಾಯ ಮಾಡುವುದು ನಿನ್ನ ಕರ್ಮ. ಆದರೆ ಹಣ್ಣು ನಿನಗೆ, ಹಣ್ಣು ತೆಗೆದುಕೊಳ್ಳೋದು ತಪ್ಪಲ್ಲ. ಮತ್ತೆ ಯಾರ್ಯಾರು ಬೆಳೆಸಿದ್ರೆ ಅದು ಹಣ್ಣು ತೆಗೆದುಕೊಂಡ್ರೆ ಕಳ್ಳತನ ಆಯಿತು.
ಅವನು ಬೆಳೆಸಿ ಹಣ್ಣು ತೆಗೆದುಕೊಂಡ್ರೆ ಕಳ್ಳತನ ಅಲ್ಲ, ಆದರೆ ಅದು ಅವನು ಬೆಳೆಸಿದ್ದಲ್ಲ ಹಣ್ಣು, ಅದು ಪ್ರಕೃತಿ. ಹೀಗೆ ಅಷ್ಟನ್ನು ಇಟ್ಟುಕೊಂಡು ಅಲ್ಲಿಂದ ಈಗ ಕರ್ಮಯೋಗದಿಂದ ಅಲ್ಲಿ ಭಕ್ತಿಯನ್ನು ತರ್ತಾನೆ. ಯಾವಾಗಲೂ ಇದಕ್ಕೆ ಈಗ ಈ ಕರ್ಮಯೋಗದ ಒಂದು 2 ವಾಕ್ಯದಲ್ಲಿ ನೀವು ಹೇಳುದಿದ್ರೆ ಇದು ಏನು ಅಂತ ಹೇಳ್ತೀರಿ? ಸಹಾಯ ಮಾಡಬೇಕು, ಮಾಡುವುದು ನಾನು ಅಷ್ಟೇ. ಅಂದ್ರೆ ಸಹಜವಾಗಿ ಅದು ನಮ್ಗೆ ಬರಬೇಕು. ನಾವು ಹುಟ್ಟಿದ್ದೇವ, ಜಗತ್ತುಂಟೋ, ಇದು ಕರ್ಮ ಸಹಜ. ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದು ನಾವು ಮುಂದೆ ಹೇಳಿದೆ, ಕರ್ತವ್ಯ ಕರ್ಮ ಅಕರಣ ಅಂತ, ನಿಷಿದ್ಧ ಕರ್ಮ ಕರಣ ಅಂತ. ಯಾವ ಕರ್ಮ ಎಂಬುದು ಸಹಜವೇ. ಕಡೆಗೆ ನಿರ್ಣಯ ಮಾಡುವುದು ಅವನ ಮನಸ್ಸು. ಮನುಷ್ಯನಿಗೆ ಒಂದು ಮನಸ್ಸು ಉಂಟು, ಹೌದು. ಪ್ರಾಣಿಗಳಿಗೆ ಮನಸ್ಸಿಲ್ಲ. ಹಾ, ಅದು ಪ್ರಕೃತಿಯ ಕರ್ಮ ಮಾಡ್ತಾರೆ. ಕರ್ಮವು ಪ್ರಕೃತಿಯು ವಿಶ್ವವು ಅವಿನಾಭಾವ ಸಂಬಂಧ. ಇಷ್ಟಕ್ಕೆ ನಾನು ಅದಕ್ಕೆ ಕಾರಣ. ನಾನು ಮಾಡುವುದಿಲ್ಲ ಹೇಳಿದ್ರೆ ತಪ್ಪು. ಮಾಡುವಾಗ ನಾನು ಮಾಡಿದೆ ಎಂಬ ಅಹಂಭಾವ ಬೇಡ. ನಾನು ಬಿಟ್ಟೆ ಎಂಬುದು ಎಷ್ಟು ಅಪರಾಧವೋ ನಾನು ಮಾಡಿದೆ ಎಂದು ಹೇಳುವುದು ಅಪರಾಧ. ಹಾಗಾದರೆ ಅದು ಅದರಷ್ಟಕ್ಕೆ ನಡೆಯುತ್ತದೆ. ನಾನು ನಡೆಸುವುದಲ್ಲ ಎಂಬುದು ಅದರಿಂದ ಮುಕ್ತಿ, ಕರ್ಮದಿಂದ ಮುಕ್ತಿ. ನಾನು ಕಟ್ಟಿದ ಮನೆ ಅಂತ ಇವತ್ತು ನಿಲ್ಕೊಂಡು ಸತ್ತರೆ ಇನ್ನೊಮ್ಮೆ ಅಲ್ಲಿಗೆ ಬರಬೇಕಾಗ್ತದೆ. ನನ್ನದು ಅಂತ ಭಾವ ಇದೆ. ಕೊನೆಗಾದರೂ ಅದು ಉಂಟು, ನನ್ನದಲ್ಲ. ನಾನು ಅಲ್ಲಿ ಏನು ಮಾಡಬೇಕೆಂದ್ರೆ ಮಾಡಿದೆ. ನಾವು ರಿಟೈರ್ ಆಗುವ ದಿವಸ ಆಫೀಸ್ನಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಸಂಬಳ ತೆಗೆದುಕೊಂಡಿದ್ದೇನೆ, ಮುಗೀತು. ನಾಳೆ ಅದು ನಮಗೆ ಗುರ್ತ ಬೇಡ. ಹೌದು. ಹಾಗೆಂತೇಳಿ ಸ್ವಲ್ಪ ನಮಗೆ ನೆನಪಿರ್ತದೆ. ಅದು ಭೂತ ಅಂತ, ಭೂತಾರಾಧನೆ ಸ್ವಲ್ಪ ಬೇಕು ಅಂತ. ವಿನಃ ಅದು ನಾನು ಬೆಳೆಸಿದ ಸಂಸ್ಥೆ, ನಾನು ಅಲ್ಲಿ ಹಾಗೆ ಮಾಡಿದ್ದೇನೆ, ಇದನ್ನೇ ನಾವು ಕಟ್ಟಿಕೊಳ್ಳುವುದು. ನಾನು ಮಾಡಬೇಕಿತ್ತು, ಮಾಡಿದ್ದೇನೆ, ಮುಗಿಯಿತು. ಈಗ ನಾನು ಬೇರೆ, ನಾನು ಆತ್ಮ. ಪುನಃ ಅಲ್ಲಿ ಕರ್ಮದಿಂದ ಎಲ್ಲಿ ಆತ್ಮನ್ಯೇವ ಸಂತುಷ್ಟ. ನಾನು ಆತ್ಮ. ಕರ್ಮ ಮಾಡುವುದು ಕರ್ತವ್ಯ ಅಥವಾ ಸಹಜ, ಅದು ಅನಿವಾರ್ಯ. ಕರ್ಮದ ಬಂಧನದಿಂದ ಬಿಡಿಸಿಕೊಳ್ಳಬಹುದು. ಕರ್ಮದ ಬಂಧನದಲ್ಲಿದ್ದರೆ ಪುನಃ ಪುನಃ ಅದರಲ್ಲಿ ಸಿಟ್ಟು ಬರ್ಬೋದು. ಇಷ್ಟೇ ಕರ್ಮ. ದೇವರು ಬೇಕು ಅಂತ ಇಲ್ಲ. ಆದರೆ ಈಗ ಕೊನೆಗೆ ಅದನ್ನು ಉಪಸಂಹಾರ ಮಾಡುವಾಗ ಹೇಳ್ತಾರೆ ಅಂದರೆ, ಕರ್ಮ ಮಾಡು, ನನಗೆ ಸಮರ್ಪಣೆ ಮಾಡು. ಕೆಲವರು ಕೃಷ್ಣಾರ್ಪಣ ಮಾಡು ಅಂತಲೇ ಹೇಳಿಬಿಟ್ರು. ಹೌದು, ಕೃಷ್ಣಾರ್ಪಣ ಅಲ್ಲ, ಬ್ರಹ್ಮಾರ್ಪಣವೋ ಹೌದಾ? ಅರ್ಪಣ ಯಾರಿಗೆ? ಅದಕ್ಕೆ ಬಹುಶಃ ಒಬ್ಬ ಕಾಮುಕ, ನಾನು ಸಂಕಲ್ಪ ಮಾಡಿದೆ, ನನಗೆ ನನ್ನ ಕಾಮನೆ ಸಿದ್ಧಿ ಆಯಿತು, ಮುಗಿಯುತ್ತದೆ. ಅದೊಂದು ವ್ಯವಸ್ಥೆ ಆಯಿತು. ನಾನಲ್ಲ, ನನಗೆ ಇಲ್ಲಿ ಬೇಕು ಅಂತ ಕಂಡಿತು, ಅದನ್ನು ಹಿಡ್ಕೊಂಡು ಬಂದೆ. ಪೇಟೆ ಹೋಗಿದ್ದು ನನಗೆ ಇವತ್ತಿಂಥ ತರಕಾರಿ ಬೇಕು ಕಂಡಿತು, ದುಡ್ಡು ಉಂಟು, ಇಟ್ಕೊಂಡು ಬಂದೆ. ಕದ್ದುಕೊಂಡು ಬಂದರೆ ಸಿಕ್ಕಿಬಿಡ್ತಲ್ಲ. ಅದಕ್ಕೆ ದೊಡ್ಡ ಇದೆ ಕಾಮನೆ ತಪ್ಪಲ್ಲ. ಇವತ್ತು ಇಂಥ ತರಕಾರಿ ತರಬೇಕು, ಇವತ್ತು ಇಂಥ ಅಡಿಗೆ ಅದರಲ್ಲೇ ಬಂಧನ ಮಾಡಿಕೊಂಡು ಬೇಡ. ಆಮೇಲೆ ಅದನ್ನೇ ಹೆಚ್ಚು ಮಾಡಬೇಕು. ಸಿಕ್ಕಿದ್ದು ತಿಂದರೆ ಸಾಕು ಎಂಬಂಥ ವೈರಾಗ್ಯ ಬರಬೇಕು. ಬಹುಶಃ ಇನ್ನೊಂದು ಕಡೆಯಲ್ಲಿ ಅದನ್ನು ಹೇಳ್ತಾರೆ. ಇದೆಲ್ಲ ಸಾಧ್ಯ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಮನಸ್ಸು ಕೇಳುವುದಿಲ್ಲ. ಅರ್ಜುನನನ್ನು ಒಪ್ಪಿ ಕೃಷ್ಣ ಹೇಳ್ತಾನೆ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇನ ಚಲಿಷ್ಯತ. ನಾನು ಎಂಬುದು ಬರುವುದನ್ನು ಅಲ್ಲ ಅಂತ ಹೇಳುವುದು ಬೇಡ. ಅಥವಾ ಒಮ್ಮೆ ನನಗೆ ಇವತ್ತು ತಿನ್ನಬೇಕು ಆಗ್ತದೆ, ಅದು ಬೇಡವೇ ಬೇಡ ಅಂದರೆ ಹಾಗೆ ಅದನ್ನು ನಿರ್ಬಂಧಿಸುವುದು ಬೇಡ. ನಾವು ಇನ್ನೊಂದು ಜ್ಞಾನ ಕರ್ಮಕ್ಕೆ ಅದರಲ್ಲಿ ನಾವು ಅದನ್ನು ಬರ್ತೇವೆ. ಅದರದ್ದು ಬೀಜ ಇಲ್ಲಿ ಹೇಳಿದ್ದಾರೆ. ಕಾಮನೆಯ ಕುಲಕ್ಕೆ ಎಂತಾದ್ರೂ ಕರ್ಮವನ್ನು ಆದೀತು. ಕರ್ಮದ ಬಗ್ಗೆ ಮತ್ತೆ ಯೋಚನೆ ಮಾಡುವ, ಕರ್ಮ ಅಂತೂ ಮಾಡು, ಆಮೇಲೆ ಬಿಡಿಸಿಕೊಳ್ಳಿಕ್ಕೆ ನೋಡು. ಇಷ್ಟೇ. ಅದು ನನ್ನದೂ ಅಲ್ಲ, ದೇವರದೂ ಅಲ್ಲ. ಅದು ಒಂದು ವ್ಯವಸ್ಥೆ. ದೇವರು ಮಾಡಿದ್ದು ಹೌದು, ನಾನು ಮಾಡಿದ್ದಲ್ಲ ಅಂತ ಹೇಳ್ತಾನೆ. ಅದು ಎರಡನ್ನೂ ಒಪ್ಪಿಕೊಳ್ಬೇಕು. ಅದು ಒಂದು ವ್ಯವಸ್ಥೆ. ಈಗ ನಾವು ಎಷ್ಟು ಬಯಾಲಜಿ ಕಲ್ತೇವೋ, ಎಷ್ಟು ಇದು ಕಲ್ತೇವೋ, ಎಲ್ಲ ನಾವು ಕಲ್ತಾಗ ಅದು ನಮಗೆ ಸರಿ ಅರ್ಥ ಆಗ್ತದೆ. ನಾವು ಮಾಡುವುದೇನು ಅಂತ ಹೇಳಿದ್ರೆ ಇದ್ದದ್ದನ್ನು ಇದ್ದ ಹಾಗೆ ಇರಲಿಕ್ಕೆ ಅನುಕೂಲ ಮಾಡಿಕೊಡುದು. ಸಸಿಗೆ ನೀರು ಹಾಕುವುದು ನಮ್ಮ ಕೆಲಸ. ಹೂ ಬೆಳೆಸಿದ್ದು ನಾನು ಅಂತ ಹೇಳಬಹುದಾ ಏನೋ, ಆದರೆ ಅದು ಸತ್ಯ ಅಲ್ಲ. ಹೌದು. ನಾನು ಸಹಾಯ ಮಾಡಿದ್ದು, ನಾನು ಮಕ್ಕಳಿಗೆ ಕಲಿಸಿದ್ದು, ಅವನಿಗೆ ಕಲಿಸಿದ್ದು ನಾನು ಅಂತ ಹೇಳುವಂಥದ್ದು ಅಹಂಕಾರದಿಂದ ಹೇಳಬೇಡ. ಸತ್ಯ ಹಾಗೆ ಅಲ್ಲ. ಅವನಲ್ಲಿ ಇದ್ದದ್ದನ್ನು ನಾನು ಬೆಳೆಸುವುದಲ್ಲ. ಈ ಬೀಜದಲ್ಲಿ ಇದ್ದ ಸತ್ವವನ್ನಲ್ಲ ನಾನು ಕೃಷಿ ಮಾಡಿದ್ದು. ಕರೆಕ್ಟ್. ಇಷ್ಟನ್ನು ನಾವು ಯೋಚನೆ ಮಾಡಿದಷ್ಟಕ್ಕೆ ನಮಗೆ ಈ ಕರ್ಮದ ಅರ್ಥ ಆಗ್ತದೆ. ಕರ್ಮ ಬಂಧನದಿಂದ ನಾವು ಬಿಡುತ್ತೇವೆ. ಇನ್ನೊಂದು ಮಾರ್ಗವನ್ನು ಹೋಗುವ ತೇರಿತಾನೆ ಯಾವುದು ಅಂತ ಹೇಳಿದ್ರೆ, ನನಗೆ ಅರ್ಪಣೆ ಮಾಡು. ನಾನು ಯಾರು?
ಕೃಷ್ಣ ಆಯ್ತು ಆಯ್ತು ಆಯ್ತು, ಶಿವ ಆಯ್ತು, ದುರ್ಗೆ ಆಯ್ತು, ಗಣಪತಿ ಆಯ್ತು, ಏನಿಲ್ಲ. ನೀನು ಪೂಜೆ ಮಾಡುವಾಗ ಯಾವ ದೇವರ ಪೂಜೆ ಮಾಡಿದ್ರೆ ಅವರಿಗೆ ಅರ್ಪಣೆ ಮಾಡು. ಗಣಪತಿ ಪೂಜೆ ಮಾಡಿ ಕೃಷ್ಣ ಅರ್ಪಣೆ ಮಾಡೋದು ವಿಕೃತಿ. ಹೌದೌದು, ಹಾಗೆ ಹೇಳೋದು ಬೇಡ, ಹಾ ನಾವು ಮಾಡೋದು ಬೇಡ. ಕರೆಕ್ಟ್. ಹಾಗೆ ಮಾಡುವವರಿಗೆ ಹೇಳಲಿಕ್ಕೆ ಹೋಗಿ ನಾವು ಸುಮ್ಮನೆ ಹಂಚಿಕೊಳ್ಳೋದು. ಹಾಗೆ ಅವ್ರು ಮಾಡಿದ್ದು ತಪ್ಪ ನಮ್ಗೆ ಗೊತ್ತಿಲ್ಲ, ಅವರಿಗೆ ಹಾಗೆಯೇ ಶ್ರದ್ಧೆ. ಅದಕ್ಕೆ ಇದು ಉಪನಿಷತ್ತು ಹೇಳ್ತದೆ ಎಂಥದ್ದು, ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವಂ ವಿಷ್ಣು ಎಲ್ಲ ಒಂದೇ ಅಂತ ಹೇಳಿಬಿಡ್ತದೆ. ಆದರೆ ಕೃಷ್ಣ ಹೇಳಿದ್ರಿಂದ ನಮಗೆ ನಷ್ಟ ಏನಿಲ್ಲ, ನಮಗೆ ಹೇಳಬೇಕು ಅಂತ ಕಾಣೋದಿಲ್ಲ. ಈ ದಾರಿಗಳು ನಮಗೆ ತೆರೆದಿವೆ, ನಾವು ಬೇಕಾದ್ರಲ್ಲಿ ಹೋಗುವ, ಇನ್ನೊಂದು ದಾರಿಯಲ್ಲಿ ಹೋಗುವ ಅನ್ನೋ ಸುದ್ದಿ ನಮಗೆ ಬೇಡ. ಕರೆಕ್ಟ್. ನಮಗೆ ಬರುವಾಗ ನಾನು ಸ್ವಲ್ಪ ಅದನ್ನು ಚೇಷ್ಟೆ ಮಾಡಿ ಹಾಕೊಂಡಿದ್ದು, ಅದು ಯಾವುದಕ್ಕಾಗಿ ಹೇಳಿದ್ರು ಅಂದರೆ ನಮಗೆ ಅರ್ಥ ಆಗಲಿಕ್ಕೆ ಹೇಳಿದ್ರಿಂದ ಅವ್ರು ಮಾಡಿದ್ರು. ಅರ್ಪಣೆ ಯಾರಿಗೆ ಅಂದರೆ ತಾವು ಸಂಕಲ್ಪ ಮಾಡಿದವನಿಗೆ ಅರ್ಪಣೆ, ಫಲ ಸಿಕ್ಕಿತು. ಕರ್ಮ ಮಾಡಿದರೆ ಫಲ ಸಿಕ್ಕಿತು, ನನಗೆ ಸಂಬಂಧ ಇಲ್ಲ. ನನಗೆ ಅಂದರೆ ನಾನು ಆತ್ಮ ಎಂಬಂಥ ಭಾವ ಅಲ್ಲಿ ಬರಬೇಕು. ಮನಸ್ಸು ಎಂಬ ಭಾವ ಬಂದಾಗ, ನಾನು ಇಂಥವ ಎಂಬ ಭಾವ ಬಂದಾಗ ಸಂಬಳ ಯಾರಿಗೆ ಸಿಗಬೇಕು? ರಂಗನಾಥನಿಗೆ ನೀನು ಕೆಲಸ ಮಾಡಬೇಕು, ಹೌದು, ಅವನು ಮಾಡಿದ್ರೆ ನಿನ್ನ ಬ್ಯಾಂಕಿನ ದುಡ್ಡು ನೀನೇ ತೆಗೆದುಕೊಳ್ಳಬೇಕು, ಇನ್ನು ಯಾರೋ ಮೋಸ ಮಾಡಿ ತೆಗೆದುಕೊಟ್ರೆ ಅನ್ಯಾಯ ಅಲ್ವ? ಹಾಗೆ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಎಲ್ಲ ಹಂತವನ್ನು ಅರ್ಥ ಮಾಡಿಕೊಂಡು ಕಡೆಗೆ ಇದು ಎಲ್ಲವೂ ಏನು ಅಂತ ಹೇಳಿದರೆ ಆರೋಪಿಸಲ್ಪಟ್ಟದ್ದು ತಾತ್ಕಾಲಿಕವಾಗಿರುವಂಥದ್ದು, ನಿರಂತರ ಅಲ್ಲ, ಕರ್ಮವೂ ಅಲ್ಲ. ಆದರೆ ಕರ್ಮ ಮಾಡದೇ ಇರುವುದು ತಪ್ಪು ಇತ್ಯಾದಿಗಳನ್ನು ಅದು ಎಲ್ಲ ಮುಖದಲ್ಲಿಯೂ ನಮಗೆ ಸ್ಪಷ್ಟ ಅರ್ಥ ಆದರೆ ಈ ಕರ್ಮಯೋಗ, ತಿಲಕರು ಅದೇ ಭಗವದ್ಗೀತೆಯನ್ನು ಇಡೀ ಕರ್ಮಯೋಗ ಅಂತ ಹೇಳಿ ತಪ್ಪೇನಿಲ್ಲ. ನಾವು ಯಾರು ತಿಳಿಬೇಕು ಅಂತ ಹೇಳಿದ. ಆದ್ದರಿಂದಲೇ ನನಗೆ ಸಮರ್ಪಣೆ ಮಾಡು, ಒಳ್ಳೆಯ ಶಬ್ದ ಕೊಟ್ಟಿದ್ದಾನೆ. ವಿಗತ ಜ್ವರ, ಜ್ವರ ಅಂದರೆ ತಾಪ, ಪಶ್ಚಾತ್ತಾಪವ ಪೂರ್ವತಾಪವ, ಅಯ್ಯೋ ಹೀಗಾಯಿತು ತಾಪ ಅಂತೇಳಿ ಡಾಕ್ಟ್ರೇ ಹೇಳೋದು ಬಿಸಿ ಆಗೋದು ತಾಪ. ಅದಕ್ಕೆ ಸೂರ್ಯನ ಎದುರಲ್ಲಿ ಕೂತ್ಕೊಂಡು ತಾಪ. ಜ್ವರ ಅಂದರೆ ಮಾನಸಿಕವಾದ ಯಾವುದೋ ಒಂದು ರೀತಿ ಚಿಂತೆ. ಅದಕ್ಕೆ ಏನು ಹೇಳೋದು? ಅದಕ್ಕೆ ನಮಗೆ ಆ ಮನಸ್ಸಿನಲ್ಲಿ ವಿಕೃತಿಗಳು, ಅಯ್ಯೋ ಹೀಗಾಯಿತು ಎಂಬ ಚಿಂತೆ, ಮಾಡಿದೆ ಎಂಬ ಅಹಂಕಾರ ಇತ್ಯಾದಿಗಳನ್ನು ಬಿಟ್ಟು ಅದು ನಡೆದಿದೆ, ನಾನು ನಡೆಸಿದ್ದು ಸರಿಯೂ ಹೌದು, ಸುಳ್ಳು ಹೌದು, ಸತ್ಯ ಸುಳ್ಳುಗಳನ್ನು ಎರಡನ್ನೂ ನಾವು ಒಪ್ಪಿಕೊಳ್ಳುವ ಸ್ಥಿತಿ ಬಂದಾಗ ಮಾತ್ರ ನಮಗೆ ಜ್ಞಾನ. ಸತ್ತು ಹೌದು ಅಸತ್ತು ಹೌದು ಅಂತ ತಿಳ್ಕೊಂಡಾಗ ಮಾತ್ರ ನಮಗೆ ಅದರಲ್ಲಿ ಬರ್ತದೆ. ಆದ್ದರಿಂದ ಇನ್ನೇನು ಅಂತ ಹೇಳಿದರೆ, ಈಗ ಮಾಡಿದವನು ಕರ್ಮದಿಂದ ಮುಕ್ತನಾಗ್ತಾನೆ. ಈ ಲೋಕ ಅಂದರೆ ಏನು ಅಂದರೆ ಅದೇ ಕರ್ಮ ಬಂಧನ. ಸಸಿ ನೆಟ್ಟಿದ್ದೇನೆ, ಹೂ ನನಗೆ ಹೂ ಮಾರಿ ದುಡ್ಡ ಬರ್ತಂತ, ದನ ನೆಟ್ಟು ಸಾಕಿದ್ದೇನೆ ದುಡ್ಡ, ಇದರಿಂದ ಇಲ್ಲ, ಮುಕ್ತನಾಗಬೇಕು. ಬಂದಿದೆ, ಹೌದು ದುಡ್ಡು ಬಂದಿದೆ, ನಂದು ಅಲ್ಲ, ಅದು ನನ್ನಲ್ಲ, ಇದು ನಂದಲ್ಲ, ನಂದಲ್ಲ ಅಂತ ಹೇಳುವ ಭಾವನೆ ಉಂಟಲ್ಲ, ಅದು ಅನುತಿಷ್ಠಂತಿ ಶ್ರದ್ಧಾವಂತೋ. ಅಲ್ಲಿ ಬರುವಾಗ ಪುನಃ ಆತ್ಮವನ್ನು ನಾವು ಹೇಳ್ತೇವೆ. ಅನಸೂಯಂತೋ, ಅನಸೂಯ ಇದೊಂದು ಪುನಃ ಇದೆ. ಅವರದನ್ನ ಹೆಚ್ಚು ಆಗಿರ್ತದೆ, ನನ್ನದನ್ನು ಆಗುವುದಿಲ್ಲ. ಇದಕ್ಕೆ ನಾವು ಬಿಟ್ಟುಕೊಳ್ಳುವುದು. ಅವ ನಮಗೆ ಹೆಚ್ಚು ಮಾರ್ಕ್ ಸಿಕ್ಕಿದೆ, ನಮ್ಮ ಮಗನಿಗೆ ಇಲ್ಲಿ ಶಿಕ್ಷೆ, ನೀನು ಯಾಕೆ? ಇದು ಬಹಳ ದೊಡ್ಡ ವಿಷಯ. ಅವನ ಮಗ ಅವನ ಕೆಪಾಸಿಟಿ ಸತ್ತಾಗಂತ ಈ ನಮ್ಮ ಕಾಂಪಿಟೇಷನ್ ಈಗ ಶಿಕ್ಷಣವೇ ಪೂರಾ ಕೆಲವಟ್ಟು ಹೋಗಿದೆ. ನಾವು ಒಬ್ಬರನ್ನೊಬ್ಬರು ಹೋಲಿಸ್ಲಿಕ್ಕೆ ಪ್ರೈಸ್ ಕೊಡುವುದನ್ನು ನಾನು ವಿರೋಧಿಸ್ತೇನೆ. ಬಹುಶಃ ಅದನ್ನು ಹೇಳಿದರೆ ತಪ್ಪಾಗೋದು. ನಾನು ಮೊದಲಿಂದ ಹೇಳ್ತಿದ್ದೆ, 80 ಮಾರ್ಕ್ ಸಿಕ್ಕಿರೋರಿಗೆ ನಾನು ಪ್ರೈಸ್ ಕೊಡುವುದಿಲ್ಲ, 35 ಸಿಕ್ಕಿರೋರಿಗೆ ಪ್ರೈಸ್ ಕೊಡ್ತೇನೆ. ಅವನ ನಿಜವಾದಂಥ ಅರ್ಹತೆ 90 ಮಾರ್ಕ್. ಅವ ಬೇಡವಾದ್ದು ಮಾಡಿ 80 ಪಡೆದಿದ್ದಾನೆ. ಅವನಿಗೆ ನಾವು ಕರೆದು ಪ್ರೈಸ್ ಕೊಟ್ಟು ಅವನು ಸನ್ಮಾನ ಮಾಡ್ತೇವೆ. ಇವನ ನಿಜವಾದ ಯೋಗ್ಯತೆ, ಅವನ ಮನೆಯ ವಾತಾವರಣ 25. ಅವ ಕಷ್ಟಪಟ್ಟು ನಾನು ಹಾಗೆ ಮಾಡಿ ಕೊಟ್ಟದ್ದು. ಆದರೆ ಅದನ್ನು ಹೇಳಿದ್ದನ್ನು ಯಾರೂ ಕೇಳಲಿಕ್ಕೆ ತಯಾರಿಲ್ಲ, ಅಥವಾ ಅದನ್ನು ನಾನು ಪ್ರಚಾರ ಮಾಡುವುದಿಲ್ಲ. ಇದು ತತ್ವ ಶ್ರದ್ಧೆ. ಅವನು ಏನಾಗಿದೆ, ಅವನು ಇಷ್ಟಿದ್ದಾನೆ ಎಂಬಾಗ ಅವನ ಮೂಲ ಸ್ವತ್ತು ಏನು ನೋಡಬೇಕು. ಮಗು ಇಷ್ಟು ಎತ್ತುತ್ತದೆ ಅಂತ ಹೇಳುವುದೇ ಅದಕ್ಕೆ ಪ್ರೈಸ್ ಕೊಡೋದು.
ಆ ಮಗು ಅಂತಂದ್ರೆ ನಾನು ಎಷ್ಟು ಹೆಚ್ಚಿನ ಅಂತ ಹೇಳಿದೆ, ನಿನಗೆ ನಿನ್ನಂಥವರನ್ನು ಹೋಲಿಸು. ಇಷ್ಟನ್ನು ನಾವು ಹೆಚ್ಚು ಯೋಚನೆ ಮಾಡಬೇಕು. ಅದು ಶಾಲೆಯಲ್ಲಂತೂ ಬಹಳ ನಮ್ಮ ಇದರಲ್ಲಿ ಬರ್ತದೆ. ಆದ್ದರಿಂದ ಅವರಲ್ಲಿ ಇದನ್ನು ಮಾಡಿಕೊಂಡು ಅನಸೂಯ ಎಂಬ ಶಬ್ದಕ್ಕೆ ನಾನು ಇಷ್ಟು ಹೇಳುವುದು. ಅವನು ಹೊಗಳೋದು ಬೇಡ, ನೋಡೋದು ಬೇಡ. ಅವನ ನಾನು ಅದೇ 80 ಮಾರ್ಕನ್ನು ಹೊಗಳಿಸ್ತಾ ಇಲ್ಲ. ಅವನು ನಿಜವಾಗಿ ತಪ್ಪು ಮಾಡಿದವ, ಅವನಿಗೆ ಶಿಕ್ಷೆ 30 ಮಾರ್ಕಿನವನಿಗೆ ಒಂದು ಪ್ರೈಸ್ ಅಥವಾ ಬಹುಮಾನ ಅಥವಾ ಅವನಿಗೆ ಹೊಗಳಿಕೆ. ಯಾಕೆಂದರೆ ಅವನು ಏನು ಮಾಡಿದ್ದಾನೆ, ಎಷ್ಟು ಮಾಡಿದ್ದಾನೆ ಎಂಬುದು ಹೋಲಿಸಿಕೊಂಡು ನಾವು ಹೋಗಬೇಕು. ಎಲ್ಲವನ್ನು ನಾವು ಒಂದಕ್ಕೊಂದು ಮಾಡೋದು. ಇರುವೆಯನ್ನು ಬಲಿಸ್ತಾ ಅಂತ ಹೇಳ್ತಾರೆ ಆನೆಗಿಂತ. ಹೌದು, ಆ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆನೆ ಅದರಷ್ಟು ದೊಡ್ಡದನ್ನು ಎತ್ತುವುದಿಲ್ಲ, ಇರುವೆ ಅದಕ್ಕಿಂತ ಹೆಚ್ಚು ದೊಡ್ಡದನ್ನು ಎತ್ತುತ್ತದೆ. ಹೌದು, ನಮಗೆ ತಮಾಷೆ ಆದರೂ ಅದೇ ಸತ್ಯ. ಹಾಗಾದ್ರೆ ನಾವು ಬಲಿಷ್ಠ ಯಾವುದು ಅಂತ ಇದನ್ನು ತಾವು ವ್ಯಾವಹಾರಿಕ ಹೇಳುವಂತಹದ್ದನ್ನು ಅರ್ಥ ಮಾಡಿಕೊಂಡಾಗ ವ್ಯವಹಾರಕ್ಕಿಂತ ಏನಿರ್ತದೆ. ಇಲ್ಲಿ ಏನಂತ ಹೇಳಿದ್ರೆ ಅವನ ಗುಣಕರ್ಮಕ್ಕೆ ಸರಿಯಾಗಿ ಚೇಷ್ಟೆ ಮಾಡ್ತಾನೆ, ಕಳ್ಳ ಮಾಡ್ತಾನೆ, ಸುಮ್ಮನೆ ಬೈಬೇಡಿ, ಅದನ್ನು ತಿದ್ದಲಿಕ್ಕೆ ಬುದ್ಧಿವಂತನಾಗಿದ್ದಾನೆ, ಅದನ್ನು ಸುಮ್ಮನೆ ಹೊಗಳಬೇಡಿ. ಅವ ಏನಾಗಿದ್ದಾನೆ ಅದನ್ನು ಪೂರ್ಣ ಆಗಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಿಂದ ಹೊರಡೋದು? ನಾವು ಎಲ್ಲಿದ್ದೇವೋ ಅಲ್ಲಿಂದ ಪೂರ್ಣತೆಗೆ. ಒಬ್ಬರ ಹಾಗೆ ಇನ್ನೊಬ್ಬರು ಇಲ್ಲವೇ ಇಲ್ಲ. ಈ ಕರ್ಮಯೋಗದಲ್ಲಿ ಅದೊಂದು ಅದ್ಭುತವಾದ. ನಾನು ಎಲ್ಲಿದ್ದೇನೋ ಅಲ್ಲಿ. ಈಗ ಇಲ್ಲಿಂದ ನಾನು ಕೃಷ್ಣನ ನೋಡಲಿಕ್ಕೆ ಹೋಗಲಿಕ್ಕೆ ನನಗೆ ಎಷ್ಟು ಹೊತ್ತು ಬೇಕು. ಅಲ್ಲಿ ಬದಿಯಲ್ಲಿದ್ದವರು ವೇಗದವರು, ನಾನು ದೂರದವರು ಕಾಶಿಗೆ ಹೋಗುವುದಿಲ್ಲ. ಹಾಗೆಯೇ ಈ ಕರ್ಮ ಅಥವಾ ಇದರ ಬಗ್ಗೆ ಅದರಿಂದ ಲಾಭ ನಷ್ಟ ಇಲ್ಲ. ಇದು ಇಂದ್ರಿಯಗಳು ಇದೆಲ್ಲ ಮಾಡ್ತದೆ. ಅದರಲ್ಲಿ ಇಂದ್ರಿಯಗಳು ಮೊದಲು ಮಾಡುವ ತಪ್ಪೇನು ಅಂದರೆ ರಾಗ ದ್ವೇಷ. ದ್ವೇಷ ಅಂದರೆ ಪರ, ರಾಗ ಅಂದರೆ ಮಮ. ಅಹಂ ಮಮ ಎಂಬುದನ್ನೇ ಇಷ್ಟೇ. ರಾಗ ದ್ವೇಷ ಅಂದರೆ ಮತ್ತೇನು? ರಾಗ ನನ್ನ ಮಗು ಮಾಡಿದರೆ ತಪ್ಪಲ್ಲ, ನ್ಯಾಯಾಲಯದಲ್ಲಿ ಅವನ ಮಗ ಮಾಡಿದರೆ ಅದರ ತಪ್ಪಲ್ಲ ಅಂತ ಹೇಳಿ ಎಲ್ಲ ಪುಸ್ತಕ ಹುಡುಕಿ ಇದನ್ನು ಕ್ಷಮಿಸಬೇಕು ಅಂತೇಳಿ ತೀರ್ಮಾನಕ್ಕೆ ಬರ್ತಾನೆ. ಅವನಿಗೆ ಆಗದಿದ್ದವನು ಸಣ್ಣ ತಪ್ಪು ಮಾಡಿದರೂ ಅದಕ್ಕೆ ದೊಡ್ಡ ಶಿಕ್ಷೆ ಕೊಡುವುದಕ್ಕೆ ಬೇಕಾದ ಮಾಡ್ತಾನೆ. ರಾಗ ದ್ವೇಷ. ಇನ್ನು ಇದಕ್ಕೂ ಎಲ್ಲದಕ್ಕೆ ಹಾಗೆ ಇದು ಬಹಳ ಶ್ರೇಷ್ಠವಾದಂಥ ಒಂದು ವಾರಗಳು. ಶ್ರೇಯಾನ್ ಸ್ವಧರ್ಮೋ ವಿಗುಣ. ಸ್ವಧರ್ಮ ವಿಗುಣ ಅಂದರೆ ಅಷ್ಟು ಒಳ್ಳೆಯದಲ್ಲ. ಇವಾಗ ಆಫೀಸರ್ ಕಾರ್ನಲ್ಲಿ ಹೋಗ್ತಾನೆ, ನಾನು ನಡ್ಕೊಂಡು ಹೋಗಬೇಕು ಅಂತ ಮಾಡಿ. ಆದರೆ ಯಾರಿಗೆ ಹೆಚ್ಚು ಫಲ, ಶ್ರದ್ಧೆಯಿಂದ ಕೆಲಸ ಮಾಡಿದ ಕೆಳಗಿನ ಮಟ್ಟದ ಇವನೇ ನಿಜವಾಗಿಯೂ ಮುಕ್ತನಾಗುವುದು. ಅಲ್ಲಿ ಏನೇನೋ ಮಾಡಿದಂಥ ಮೇಲ್ಮಟ್ಟದ ಬಹಳ ಒಂದು ದೊಡ್ಡವ ಅಂತ ಕಾಣುವವನು ಬಂಧನಕ್ಕೆ ಒಳಗಾಗ. ಇದನ್ನು ಕರ್ಮದ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡಾಗ ಸ್ವಧರ್ಮ, ನನ್ನ ಧರ್ಮ ಏನು, ಇಲ್ಲಿ ಪುನಃ ವಿವೇಕ, ನಾನೇನು, ವಾಟ್ ಯು ಆರ್, ವ್ಯಾರ್ ಯು ಆರ್, ಅಲ್ಲಿಂದ ಹೊರಡು. ವಾಟ್ ಹೀ ಈಸ್, ವ್ಯಾರ್ ಹೀ ಈಸ್ ಎಲ್ಲಿ ಎಂಬುದರಿಂದ ನೀನು ಹೊರಡಬೇಡ. ಅದರ ಬಗ್ಗೆ ಅಸೂಯೆ ಪಡೋದು ಬೇಡ, ಅದರ ಬಗ್ಗೆ ತಿರಸ್ಕಾರ ಮಾಡೋದು ಬೇಡ. ಅವ ಅಯೋಗ್ಯ ಇಲ್ಲ, ಇವ ಯೋಗ್ಯ ಬೇಡ, ನಾನೇನು ಅಂತ ತಿಳ್ಕೊ. ಅಲ್ಲಿಂದ ಆ ಸಂದರ್ಭದಲ್ಲಿ ಏನು ಮಾಡಿ ನಾನೇನು ಮಾಡಬಹುದು, ಸ್ವಕರ್ಮಣ ತಮಭ್ಯರ್ಥ. ಇಲ್ಲಿ ತಮಭ್ಯರ್ಥ ಎಂದಾಗ ಭಕ್ತಿಭಾವ ಬಂತು, ದೇವರಾದರೆ ಆತ್ಮ ಅಂದರೆ ಜ್ಞಾನ ಬಂತು. ತಮ್ಮ ಅಂತ ಹೇಳಿದ್ರೆ ಆತ್ಮ ಅಂತ ಹೇಳಿದ್ರೆ ನನಗೆ ಕಾಣದ ಯಾರೋ ಒಬ್ಬ ಇಲ್ಲಿದ್ದಾನೆ, ಅದು ಆತ್ಮ. ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಗಳನ್ನೆಲ್ಲ ಹೇಳಿದರೆ ಬೇರೆಯವರಿಗೆ ಸಿಟ್ಟು ಬರ್ತದೆ, ನಮಗೆ ಸಿಟ್ಟು ಬರುವುದಿಲ್ಲ. ತಮ್ಮ ಅಂದರೆ ಯಾರನ್ನು? ತತ್ವಮೆಂಬಲ್ಲಿರೋ ತೊಂಬನ್ನು ನೋಡೋದು. ತತ್ವಮೆಂಬ ತೊಂಬಂದ ಕೂಡಲೇ ಕೃಷ್ಣನೇ ನಾನು ಅಂತ ಹೇಳುವಂತಹದ್ದು ಬಹುಶಃ ರಾಮಕೃಷ್ಣ ಪರಮಹಂಸರು ಅಂತಲ್ಲಿ ಆಗಬೇಕು. ದೇವರಿಗೆ ಬಾಯಿಗೆ ಕೊಡೋದಕ್ಕೆ ಅದು ಒಂದೇ ಅಂತ ಹೇಳುವಂಥ ಭಾವ ಬರುವವರೆಗೆ ಅದು ಮಾಡೋದು ಬೇಡ. ದೇವರಿಗೆ ನಾವೇನು ಇಟ್ಟದನ್ನು ತಿಂದು ಇಡುದು ಬೇಡ, ಅಥವಾ ಬೇಡರ ಕಣ್ಣಪ್ಪ ಕಣ್ಣನ್ನು ಇಟ್ಟದ್ದು ಅದೆಲ್ಲ ಇದರ ಭಾವದಲ್ಲಿ. ಅದರಿಂದ ತಮ್ ಎಂಬುದನ್ನು ಅಥವಾ ತಮಭ್ಯರ್ಥ ಎಂಬಲ್ಲ, ತಮ್ ಎಂಬುದನ್ನು ನಾವು ನಮ್ಮ ಮಟ್ಟದಲ್ಲಿ ನಮ್ಮ ಅರಿವಿನಲ್ಲಿ ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡದ್ದು ಸರಿಯೇ ಅಂತ ಹಠ ಬೇಡ, ಅವರವರು ಭಾವಿಸ್ತೇವೆ.
ಯತಃ ಮಾಂ ಪ್ರಪಂಚಂತೆ, ಯಾರು ಹೇಗೆ ಭಾವಿಸ್ತಾರೋ ಹಾಗೆ ದೇವರಿದ್ದಾರೆ. ಇಷ್ಟನ್ನು ತಿಳ್ಕೊಂಡ್ರೆ, ಆದ್ದರಿಂದ ಇಂದ್ರಿಯಗಳು ನಾನು, ಜ್ಞಾನ, ಕರ್ಮ, ಬಂಧನ ಇತ್ಯಾದಿ ಇದೆಲ್ಲ. ಆಗ ಒಂದು ಸಣ್ಣ ಪ್ರಶ್ನೆ ಹೇಳ್ತಾರೆ, ಮತ್ತು ಸ್ವಲ್ಪ ನಾವು ಇವಾಗ ಇಲ್ಲಿ ಅಧ್ಯಾಯ ಮುಗೀತದೆ, ಅಂದರೆ 3ನೇ ಅಧ್ಯಾಯ ಮುಗೀತದೆ. ಅದಕ್ಕೆ ಅದನ್ನು ಮುಖ್ಯವಾದ ಇಲ್ಲ ಬಂದು ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ನನಗೆ ಗೊತ್ತುಂಟು ಇದು ಮಾಡಬಾರ್ದು ಅಂತ, ಆದರೆ ಮಾಡಿ ಹೋಗ್ತದೆ. ಅದು ಯಾಕೆ? ಇದು ಯಾಕೆ ಪಾಪ ಮಾಡುವುದು? ಪುಣ್ಯಸ್ಯ ಫಲವಚ್ಚಂತಿ ಪಾಪಂ ಕುರುವಂತಿ ಅರ್ಥತಃ. ಪಾಪ ಅಂತ ಗೊತ್ತಿಲ್ಲದೆ ಮಾಡಿದರೆ ಕಡಿಮೆ ಆಗ ತಪ್ಪು, ಗೊತ್ತಿದ್ದು ಮಾಡ್ತದಲ್ವಾ, ಅದಕ್ಕೆ ಕಾರಣ ಹೇಳಿಬಿಡ್ತಾನೆ. ಇನ್ನು ಮುಂದೆ ಅದನ್ನು ಬೆಳೆಸ್ತಾನೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಸತ್ವಗುಣ ಅಲ್ಲ ಅದು, ತಮೋಗುಣ ಅಲ್ಲ. ಕಾಮ ಕ್ರೋಧಗಳು ಬರುವುದು, ಸಿಟ್ಟು ಬರುವವನು ರಾಜಸಗುಣ. ರಜೋಗುಣ ಸಮುದ್ಭವ ಅದು ಉಂಟು. ಎಲ್ಲಿಂದ ಬಂತು ಅಂತ ಹೇಳುವಾಗ ಇಂದಿನ ಕರ್ಮದಿಂದ ಬಂತು, ದೇವರು ಕೊಟ್ಟರೆ ಎಂಥದ್ದು ಬೇಕಾದರೆ ಹೇಳಿ, ಅದು ಉಂಟು ಎಂಬುದನ್ನು ಒಪ್ಪಿಕೊಳ್ಬೇಕು. ಕಡಿಮೆ ಉಂಟಾ? ನೀವು ಒಳ್ಳೆಯವರು. ಹೆಚ್ಚು ಉಂಟಾ? ನೀವು ಕೆಟ್ಟವರು. ಅವ ಹೇಳ್ತಾನೆ, ನೀವು ಒಳ್ಳೆಯವರ ಕೆಟ್ಟವರ ತಲೆಗೆಡಿಸ್ಕೊಳ್ಬೇಕು. ನೀವು ಎಲ್ಲಿದ್ದೀರಾ ದೇವರಿಗೆ, ಅದನ್ನು ಏನು ಮಾಡಬೇಕು? ಬಿಡ್ಲಿಕ್ಕೆ ನೋಡಬೇಕು. ಇದೊಂದು ದುರಭ್ಯಾಸ ನನ್ನಲ್ಲಿ ಉಂಟು. ಮಾತಾಡಿದರೆ ಸಿಟ್ಟು ಬರ್ತದೆ. ತಿನ್ನುವ ಚಟ ಆಗಲಿ, ಕುಡಿಯುವ ಚಟ ಆಗಲಿ, ಯಾವ ಚಟವೇ ಆಗಲಿ, ಅದು ಉಂಟು ಎಂಬುದನ್ನು ಒಪ್ಪಿಕೊಳ್ಬೇಕು. ಮೊದಲು ಸುಮ್ಮನೆ ಇಲ್ಲಿಲ್ಲ ಅಂತಂದ್ರೆ, ಇಲ್ಲಪ್ಪ ನಾನು ಹಾಗೆ ಮಾಡೋದಿಲ್ಲ ಅದೆಲ್ಲ ಬೇಡ. ಆತ್ಮವಂಚನೆ ಬೇಡ. ಉಂಟು ಅಂತ ಒಪ್ಪಿಕೊಳ್ಳಿ. ಪ್ರಚಾರ ಮಾಡೋದು ಬೇಡ, ಒಪ್ಪಿಕೊಳ್ಳಿ. ಅಲ್ಲಿಂದ ಅದನ್ನೇನು ಮಾಡಬೇಕು? ಅದನ್ನೇ ಮಹಾಶನೋ ಮಹಾಪಾಪನ. ಅದು ಹೆಚ್ಚಿದಷ್ಟು ಗಾನ. ಯಯಾತಿಯ ಬಗ್ಗೆ ಇವಾಗ ಗಿರೀಶ ಕಾರ್ನಾಡಿನ ನಾಟಕಗಳು ನಮಗೆ ಬೇಸರ ಆಯ್ತದೆ. ಅಂದರೆ ಯಯಾತಿ ಮತ್ತು ಮಹಾಕಾಮಿ ಅಂತ ಚಿತ್ರಿಸಿದೆ. ಇಲ್ಲ, ಅವನು ಕಾಮ ತೃಪ್ತಿ ಆಗುವವರೆಗೆ ಅನುಭವಿಸಿ ಏನು ಹೇಳಿದೆ ಗೊತ್ತು? ಅದಕ್ಕೊಂದು ದೊಡ್ಡ ಉಪದೇಶ ಹೇಳ್ತಾರೆ. ಕಾಮೋಪಭೋಗೇನ ನ ಶಾಮ್ಯತಿ. ಅಲ್ಲಿ ಬೆಂಕಿ ಉಂಟು, ಅದಕ್ಕೆ ಕಟ್ಟಿಗೆ ತುಪ್ಪ ಆಗ್ತಾ ಹೋದರೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಅದಕ್ಕೆ ಏನು ಸಿಕ್ಕದ ಹಾಗೆ ಮಾಡಿ ನಂದಿಸುವುದು ಬೇಡ, ನಂದಿಸುವುದು ಬೇಡ, ಅದೇ ನಂದಿ ಹೋಗ್ತದೆ. ಅದಕ್ಕೆ ಸಿಕ್ಕದ ಹಾಗೆ ಮಾಡಿ ಕಡಿಮೆ ಮಾಡುವುದು. ಮನಸ್ಸಿನಲ್ಲಿ ಯೋಚಿಸಬೇಡಿ. ಅಥವಾ ಅಂಥ ಅನುಭವ ಮಾಡಲೇಬೇಕು ಅಂತ ಇನ್ನೊಮ್ಮೆ ಮಾಡುವುದಿಲ್ಲ ಅಂತ ಹೇಳಿ, ಇನ್ನು ಹಾಕುವುದಿಲ್ಲ ಅಂತ ಹೇಳಿ ನಿಧಾನವಾಗಿ ಏನಾಗ್ತದೆ. ಆದ್ದರಿಂದ ಅದನ್ನು ಬಿಡಬೇಕು ಅಂತ ಅನುಭವದಿಂದ ಹೇಳಿದ. ಅದು ಮಾತ್ರ ಅನುಭವ ಮಾಡಿ ಹೇಳುವುದು. ಈಗ ನಾವು ಮಗುವಿಗೆ ಬೆಂಕಿಯಲ್ಲಿ ಆಡಬೇಡ, ಅದು ಸುಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿಲ್ಲ, ಅದು ಕೇಳುವುದಿಲ್ಲ. ಬೆಂಕಿ ಕೈ ಆಗ್ತದೆ, ಸುಟ್ಟ ಮೇಲೆ ಅದು ಹಾಕೋದಿಲ್ಲ. ಅನುಭವ ಮಾಡಿ ಹೇಳಿದ್ದನ್ನು ಕೇಳುವುದು ಒಳ್ಳೆಯದಲ್ಲ. ಕೈ ಸುಟ್ಟುಕೊಂಡು ಅಗ್ನಿಯಿಂದ ದೂರ ಒಳ್ಳೆಯದಲ್ಲ. ಅಪ್ಪ ಹೇಳಿದ್ದಾರೆ ಅಂತ ಬೆಂಕಿ ಮುಟ್ಟದಿರುವುದು. ಹೌದು, ಅದೇ ಅದು ಒಳ್ಳೆಯದು. ಅಂದರೆ ನಾವು ಹಿಂದಿನಿಂದ ನಡ್ಕೊಂಡು ಬಂದದ್ದನ್ನು ಮುಂದುವರಿಸುವುದೇ ಬಹಳ ಒಳ್ಳೆಯದು. ಒಳ್ಳೆಯದು. ಮತ್ತೆ ಅಲ್ಲದಿದ್ದು ಸಣ್ಣ ಬಿಸಿ ಆದಾಗ ಬಿಟ್ಟು ಇದು ಸರಿಗೈಯಾಗಿದ್ರೆ ಪೂರ ಸುಡ್ತದೆ ಅಂತ ಹೇಳಿದ್ದಾರೆ ಅಂತೇಳಿ ಅಷ್ಟಾದ್ರು. ಸಣ್ಣದು ಗೊತ್ತಾದಾಗ ಉಪದೇಶ ಕೇಳಿದ್ರೆ ಇದು ಬೇಡ ಅಂತ ಬಿಡ್ಲಿಕ್ಕಾಗ್ತದೆ. ಅದರಿಂದ ಉಪದೇಶದ ಲಾಭ ಉಂಟು, ಅನುಭವದ ಲಾಭ ಮಾತ್ರ ಅಲ್ಲ. ಪ್ರಾಣಿಗಳಿಗೆ ಅನುಭವದ ಲಾಭ ಮಾತ್ರ ಅಂತ ಹೇಳ್ತಾರೆ, ಆದರೆ ಪ್ರಕೃತಿಯಲ್ಲಿ ಉಂಟವುಗಳಿಗೆ ಉಪದೇಶದ ಲಾಭ. ಅದನ್ನು ಮಾಡಿಕೊಂಡು ಅದರಿಂದ ಕಾಮಕ್ರೋಧಗಳನ್ನು ಮಾಡಬೇಕು. ಅದೇ ಅಜ್ಞಾನ, ಅದೇ ಏನು ಆವರಣ. ಈಗ ಕಣ್ಣಿಗೆ ಪರೆ ಬಂದರೆ ಕಣ್ಣು ಕಾಣುವುದಿಲ್ಲ, ಅದು ತೆಗಿಬೇಕು. ಅಜ್ಞಾನದ ಪರೆಯನ್ನು ತೆಗಿಬೇಕು. ಆವರಣ ಜ್ಞಾನವೇ. ಜ್ಞಾನ ಅಜ್ಞಾನ. ಅಜ್ಞಾನ ಅಂದರೆ ಅಜ್ಞಾನ ಇಲ್ಲ. ನಾನು ಮೊನ್ನೆ ಸಣ್ಣ ಹೇಳಿದೆ, ಕೆಲವು ಶಬ್ದ ಮಾತ್ರ ಇರುವುದು, ಅದಕ್ಕೆ ವಿರುದ್ಧ ಶಬ್ದ ಇಲ್ಲ. ಹೌದು ಹೌದು. ನಾ ಜ್ಞಾನ, ಜ್ಞಾನ ಇಲ್ಲದಿರುವುದು ಅಜ್ಞಾನ. ನಾ ಧರ್ಮ, ಅದು ಅಧರ್ಮ. ಅಧರ್ಮ ಎಂಬ ಶಬ್ದ ಇಲ್ಲ ಈ ಪ್ರಪಂಚದಲ್ಲಿ. ಅಧರ್ಮ ಎಂಬ ಶಬ್ದವೇ ಇಲ್ಲ. ಧರ್ಮ ಇಲ್ಲದೆ ಇರುವುದು ಅಧರ್ಮ, ಜ್ಞಾನ ಇಲ್ಲದಿರುವುದು ಅಜ್ಞಾನ. ಆದರೆ ಇರುವುದು ಶಬ್ದ ರೋಗ. ರೋಗ ಇಲ್ಲದಿರುವುದು ಎಂಬ ಶಬ್ದ ಇಲ್ಲ. ರೋಗ ಇಲ್ಲದಿದ್ದರೆ ಆರೋಗ್ಯ. ಆರೋಗ್ಯ ಎಂಬ ಶಬ್ದ ಇಲ್ಲ, ರೋಗ ಎಂಬ ಶಬ್ದ. ರೋಗ ಬರುವುದು ಸಹಜ, ಆದರೆ ಅದು ಇಲ್ಲದಿದ್ದರೆ ಧರ್ಮ ಸಹಜ. ಅದನ್ನು ಬಿಟ್ಟರೆ ನಾನು ಬಿಟ್ಟದ್ದು ಅಂತ ಒಪ್ಪಿಕೊಳ್ಳು. ಇದು ನನ್ನ ಧರ್ಮ, ಸ್ವಕರ್ಮ, ಧರ್ಮ, ಅದನ್ನು ನಾನು ಬಿಟ್ಟಿದ್ದೇನೆ. ಆದ್ದರಿಂದ ಅದನ್ನು ಶಬ್ದಗಳ ಮೇಲೆ ಇದು. ಇನ್ನೀಗ ನಾವು ಎಲ್ಲಿಂದ ಶುರು ಮಾಡುವುದು ಅಂತ ಹೇಳಿದರೆ, ಜ್ಞಾನ ಅಜ್ಞಾನವನ್ನು ನಿಲ್ಲಿಸಿದವರು ಇದು ಎಲ್ಲಿಂದ ಬರ್ತು? ಇಂದ್ರಿಯಗಳು ಶುರು ಮಾಡೋದು.
ನಾಲಿಗೆ ಶುರು ಮಾಡ್ತದೆ, ಅದು ಇನ್ನೂ ಹೆಚ್ಚು ತಿನ್ನು ಅಂತ, ನಾಳೆ ರೋಗ ಬರ್ತದೆ. ಕಣ್ಣು ಶುರು ಮಾಡ್ತದೆ, ಇನ್ನೆಂಥದ್ದು ಶುರು ಮಾಡ್ತದೆ. ಕಾಮ ಉತ್ಪತ್ತಿ, ಕಾಮಕ್ಕೆ ಯಾವ ಅರ್ಥದಲ್ಲಿ ತೆಗೆದುಕೊಂಡ್ರೆ ಬಯಕೆ, ಬಯಕೆ ಇದನ್ನು ಇಂದ್ರಿಯಗಳಿಂದ ಪ್ರಚೋದನೆ. ಎಲ್ಲಿ ಸ್ವಾತಂತ್ರ್ಯ ಉಂಟು? ಕಣ್ಣು ನೋಡ್ತದೆ. ಈಗ ಅಲ್ಲಿ ದೇವರಂತ ನೋಡಿ ನಾನು ಕೈ ಮುಗಿದ್ರೆ ಅದು ನಾನು ಕೈ ಮುಗಿದದ್ದು. ಅದು ನೋಡಿದಾಗ ಕೈ ಮುಗಿಬೇಕು ಅಂತ ಕಾಣ್ತದ. ಯಾವುದನ್ನು ನಾವು ಯಾವುದನ್ನಾದ್ರೂ ಬಯಸಿದರೆ ಅದು ಕಣ್ಣು ನೋಡಿದ್ರಿಂದ ಮಾಡುವ ದಾರಿ ತಗ್ತದೆ. ಬಯಸದೇ ಇದ್ದರೆ ಒಂದು ಚಂದದ ಹೆಣ್ಣು ನೋಡ್ತದೆ, ಏನಾಗ್ತದೆ? ಏನೂ ಆಗುವುದಿಲ್ಲ, ಏನಾಗುವುದಿಲ್ಲ, ಏನೇನಾಗ್ತದೆ? ಕಾರಣ ಯಾರು? ಮನಸ್ಸು. ಆದ್ದರಿಂದ ಇಂದ್ರಿಯಗಳ ಬಗ್ಗೆ ನೀನು ತಲೆಗೆಡಿಸಿಕೊಳ್ಬೇಡ. ಕಣ್ಣು ನಿನಗೆ ಏನು ಮಾಡುವುದಿಲ್ಲ, ನೋಡಿ ಏನಾಗುವುದಿಲ್ಲ, ಕೇಳಿ ಏನಾಗುವುದಿಲ್ಲ, ದೇವರನ್ನು ನೋಡಿ ಏನಾಗುವುದಿಲ್ಲ. ಮನಸ್ಸು ಆ ಕಡೆ ಇರಬೇಕು. ಅದರಿಂದ ಮನಸ್ಸು. ಆದ್ದರಿಂದ ಈ ಮನಸ್ಸು ಹಾಗಾದರೆ ಆಯ್ತಲ್ಲ, ಮನಸ್ಸು ಬಂದಾಗೆ ಮಾಡೋದು ಸ್ವೇಚ್ಛಾಚಾರ ಅಲ್ಲ. ಅದಕ್ಕೆ ಒಂದು ಸಾರಥಿ ಇದ್ದಾನೆ, ಮನಸ್ಸು ಕುದುರೆ, ಅವ ಬುದ್ಧಿ. ಯೋಚನೆ ಮಾಡು. ನನಗೆ ಮದುವೆ ಕೃಷ್ಣ ರಾಮಂದ ಅಷ್ಟೇ, ಅದು ಹೆಣ್ಣು ಬರ್ತದೆ, ಚಂದ ಉಂಟು ಯಕ್ಷಗಾನದಲ್ಲಿ, ರಾಮಾಯಣದಲ್ಲಿಲ್ಲ. ಹೌದು, ನೀನು ಚಂದ ಇದ್ದೀನಿ ಇರುತ್ತ, ಹೌದು, ಆದರೆ ನಾನು ಮೊದಲು ಒಬ್ಬಳನ್ನು ಮದುವೆ ಆಗಿದ್ದೇನೆ. ಅದು ಬುದ್ಧಿ ಹೇಳುವುದು. ಚಂದ ಇದೆ ನನಗೆ ಬೇಕು ಅಂತ ಕಾಣುವುದು ಇಂದ್ರಿಯ ಅಥವಾ ಮನಸ್ಸು. ಮನಸ್ಸು ಹೇಳ್ತದೆ ಚಂದ ಇದೆ, ಇದು ಚಂದ ಇಲ್ಲ, ಅದು ಚಂದ ಇದೆ ಬೇಕು ಅಂತ ಹೇಳ್ಬೋದು ಮನಸ್ಸು. ಅದು ಬುದ್ಧಿ ನನಗೆ ಮದುವೆ ಆಗಿದೆ ಅಂತ ಹೇಳೋದು ಬುದ್ಧಿ. ಅದು ಒಂದು ಉದಾಹರಣೆ. ಎಲ್ಲದರಲ್ಲಿ ಬುದ್ಧಿಯನ್ನು ಹೆಚ್ಚು ಇದು ಮಾಡಿ. ಇಂದ್ರಿಯಗಳು ಅಲ್ಲ ಅಂತ ಹೇಳಬೇಡಿ. ಇಂದ್ರಿಯಗಳು ಸರಿಯೋ ತಪ್ಪು ಅಂತ ಹೇಳಲಿಕ್ಕೆ ಮನಸ್ಸು, ಮನಸ್ಸಿನ ಮೇಲೆ ಬುದ್ಧಿ, ಬುದ್ಧಿಯ ಮೇಲೆ ಏನು ಅಂತ ಹೇಳಿದ್ರೆ ಅದೇ ಧೀಶಕ್ತಿ ಅಂತ ಹೇಳ್ತಾರೆ. ಆಮೇಲೆ ಆತ್ಮ. ಒಂದೊಂದು ಹೆಜ್ಜೆ ನಾವು ಮೇಲೆ ಹೋಗಬೇಕು. ಅದರಲ್ಲಿ ಎಷ್ಟು ಮೆಟ್ಟಲು ಅಂತ ಲೆಕ್ಕ ಬೇಡ. ಇಂದ್ರಿಯಗಳು ಖಂಡಿತ, ಮನಸ್ಸು ಖಂಡಿತ. ಮನಸ್ಸಾಗೋದೊಂದು, ನನಗೆ ಮನಸ್ಸಾಯಿತು ಮಾಡ್ತೇನೆ. ಆಮೇಲೆ ಬುದ್ಧಿ, ಆಮೇಲೆ ಆತ್ಮ ಎಂಬಲ್ಲಿ ನಿಲ್ತದೆ. ಮಧ್ಯದಲ್ಲಿ ಕೆಲವನ್ನು ಹೇಳ್ತಾರೆ, ಯೋಚನೆ ಬೇಡ. ಇದರಲ್ಲಿ ಏನು ಮಾಡಿದ್ರೆ ಅಂದರೆ ಮೇಲೆ ಹೋದಷ್ಟಕ್ಕೆ ಜ್ಞಾನ, ಕೆಳಗೆ ಬಂದಷ್ಟಕ್ಕೆ ಅಜ್ಞಾನ. ನಮ್ಮ ಸೆಳೆತವು ಕೆಳಗೆ ಇದ್ದಷ್ಟಕ್ಕೆ ಅಜ್ಞಾನ. ರೂಪ ಮಾತ್ರ ನೋಡಿ ಬಯಸುವುದು, ನಾಲಿಗೆ ರುಚಿ ಮಾತ್ರ ನೋಡಿ ತಿನ್ನುವುದು, ಇದೆಲ್ಲವೇನು ಅಜ್ಞಾನದಲ್ಲಿ ಬರ್ತದೆ. ಬುದ್ಧಿಯನ್ನು ಉಪಯೋಗಿಸಿ ಡಾಕ್ಟರ್ ಏನು ಹೇಳಿದ್ದಾರೆ ಕೇಳಿದ್ದಾರೆ. ಆದ್ದರಿಂದ ಇಂದ್ರಿಯಗಳನ್ನು ನಿಯಮಿಸಬೇಕು. ಆಮೇಲೆ ಮನಸ್ಸನ್ನು ನಿಗ್ರಹಿಸಬೇಕು. ಮನೋನಿಗ್ರಹ, ಇದು ಯೋಗದ ಬಗ್ಗೆ ಹೇಳಿದ್ರೆ ಅಂದರೆ ಮನೋನಿಗ್ರಹವೇ ಇದು ಸರಿ ನೆನಪಿತ್ತು. ಇದನ್ನ ಯೋಗದಲ್ಲಿ, ಪತಂಜಲಿ ಯೋಗದಲ್ಲಿ ಮನಸ್ಸನ್ನು ನಿಗ್ರಹಿಸುವುದು, ಬುದ್ಧಿಯನ್ನು ನಿಗ್ರಹಿಸುವುದು, ಏನು ಬೇಕಾದರೂ ನಿಗ್ರಹಿಸುವ ಅದೇ ಪ್ರಯೋಗ. ಇದನ್ನು ಧೀಶಕ್ತಿಯನ್ನು ಪ್ರಚೋದಿಸು ಅಂತ ಹೇಳ್ತಾನೆ. ಆತ್ಮ ಎಂಬಲ್ಲಿಗೆ ನಿಲ್ತದೆ. ಇಂದ್ರಿಯಗಳಿಂದ ಪ್ರಾರಂಭ ಆಗಿ ನಾವು ಆತ್ಮ ಎಂಬಲ್ಲಿಂದ ನಾವು ಸೆಳೆಯಲ್ಪಡ್ತೇವೆ. ನಾವು ಮೇಲೆ ಹೋದಷ್ಟಕ್ಕೆ ನಾವು ಇದಾಗ್ತೇವೆ. ಇಂದ್ರಿಯಾಣಿ ಪರಜ್ಞಾನ, ಇಂದ್ರಿಯ ಪರಮನ, ಮನಸ್ಸತ್ತು ಪರವ ಬುದ್ಧಿ, ಬುದ್ಧಿಯಷ್ಟು ಮನಸ್ಸು ಮತ್ತು ಆತ್ಮ. ಈ ನಾಲ್ಕನೇ ಹೇಳಿಬಿಟ್ಟು ಸಾಕು, ಇನ್ನು ಏನಾದರೂ ಸೇರಿಸಿದ್ದು ತೊಂದರೆಯಿಲ್ಲ. ಆದ್ದರಿಂದ ಈ ಮೂರನೇ ಕರ್ಮದ ವಿಷಯ ಹೇಳಿ ಹೇಳಿ ಎಲ್ಲದಕ್ಕಿಂತ ಬುದ್ಧಿ ಪ್ರಧಾನ ಅಂತ ಹೇಳಿದರು. ಹೌದು. ಈಗ ಇನ್ನು ಪುನಃ ಅರ್ಜುನ ಗೊಂದಲ ಮಾಡಿಕೊಂಡು ಪ್ರಶ್ನೆ ಹೇಳ್ತಾರೆ. ಕಡೆ ಅಧ್ಯಾಯಕ್ಕೆ ಬರುವುದಿಲ್ಲ. ಬುದ್ಧಿ ಪ್ರಧಾನ, ಬುದ್ಧಿ ಹೇಳಿದಾಗೆ ಮಾಡು. ಬುದ್ಧಿಗಿಂತ ಹೆಚ್ಚು ಏನು ಅಂದರೆ ಧೀಶಕ್ತಿ ಅಥವಾ ಆತ್ಮ ಎಂಬುದು ಬೇಕಾದರೆ ಅದು ಹೇಳಿದಾಗ ಮಾಡು. ಶಾಸ್ತ್ರ ಕರ್ತವ್ಯ ಎಲ್ಲ ಬೇಡ ಅಂತ ಹೇಳಿದಾಗ ಆಗ್ತದೆ, ಬೇಡ ಅಂತ ಹೇಳಿದಲ್ಲ. ಆಗ ಅದನ್ನು ಪ್ರಧಾನವಾದನ್ನು ನೋಡು. ಇದನ್ನು ಇನ್ನು ಬರುವ ಸಂಶಯಕ್ಕೆ ಮುಂದೆ ನಾವು ಬೆಳೆಸುವಂಥದ್ದು. ಭಗವದ್ಗೀತೆ ಹಾಗೆ ಅದನ್ನು ಹೇಳುವಾಗಲೇ ಒಮ್ಮನೇ ಸಂಶಯ ಇರಲಿಲ್ಲ. ಸಂಶಯ ಬರುವ ಹಾಗೆ ಹೇಳಿದ್ರು ಅದನ್ನು ನಿರ್ವಹಣೆ ಮಾಡ್ತಾ ಹೋಗುವಂಥದ್ದು ಭಗವದ್ಗೀತೆ. ಇದರಿಂದ ಮುಂದೆ ಏನು ಅಂತ ಹೇಳಿದ್ರೆ ಜ್ಞಾನ, ಕರ್ಮ, ಸನ್ಯಾಸ ಮೂರನ್ನು ತರ್ತಾರೆ. ಸಾಂಖ್ಯದ ಜ್ಞಾನ, ಇಲ್ಲಿ ಹೇಳಿದ ಕರ್ಮ, ಆಮೇಲೆ ಮುಂದೆ ಹೇಳಬೇಕಾದಂಥ ಸನ್ಯಾಸ, ಈ ಮೂರನ್ನು ಹೇಳ್ತಾರೆ. ಅದು ಕೂಡ ಅಷ್ಟೇ, ಇಲ್ಲಿಯೂ ಸ್ಪಷ್ಟ ಆಗ್ತದೆ. ಮತ್ತೆ ಸ್ಪಷ್ಟ ಆಗಿ 18ನೇ ಅಧ್ಯಾಯದಲ್ಲಿ ಸ್ಪಷ್ಟ ಆಗಿ ಅರ್ಜುನ ಹೇಳ್ತಾನೆ, ನನಗೆ ಮೋಹ ನಷ್ಟ ಆಯಿತು, ನಾನು ಮಾಡ್ತೇನೆ, ಕರ್ಮ ಮಾಡ್ತೇನೆ, ಕರ್ಮ ಬಿಡ್ತೇನೆ ಹೇಳಿದಲ್ಲ. ಕರ್ಮ ಮಾಡಬೇಕಾದ್ರೆ ಮೋಹ ಇಲ್ಲದೆ ಮಾಡುವುದು, ಒಂದು ಲೆಕ್ಕದಲ್ಲಿ ಅಷ್ಟು ಸಾಕು ನಮಗೆ.
ಆದರೆ ಅಷ್ಟನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಇದನ್ನು ಇಷ್ಟೇ ಅಲ್ಲ, ಎಷ್ಟು ವಿಸ್ತರಿಸ್ಬೋದು, ಎಷ್ಟು ಕಡಿಮೆ ಮಾಡಿದ್ರು ಒಂದೊಂದು ಅರ್ಥ ಮಾಡಿಕೊಂಡ್ರು ಸಾಕು. ಅದರಿಂದ ಪೂರ್ಣವಾದ ಪೂರ್ಣವಿದಮೆಂಬಂಥ ನೆನಪು ಮಾಡಿಕೊಂಡು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುಜಯೇತ್. ಇದು ಒಂದು ಚಿಂತನೆ ಮಾಡಬೇಕಾದ ವಿಷಯ. ನಾರಾಯಣ ಎಂಬುದು ಪರಬ್ರಹ್ಮನಿಗೆ ಒಂದು ಹೆಸರು ಅಂತ ನಾವು ಒಪ್ಪಿಕೊಳ್ಳಬೇಕು. ಅದರದ್ದೇ ಸ್ವರೂಪ ಯಾರು? ನರ. ನರನಾರಾಯಣರು ಅಂತ ಅವರ ಅವತಾರದ ಪುರಾಣ ಕಥೆ ಉಂಟು. ಅದಕ್ಕಿಂತಲೂ ನರನು ನಾರಾಯಣನೇ, ನಾವು ನರರು ನಾರಾಯಣನೇ ಎಂಬುದನ್ನು ಹೇಳುವ ಒಂದು ಸೂಚ್ಯವಾದಂಥ ಮಾರ್ಗ ಉಂಟು. ಆಮೇಲೆ ಇದಕ್ಕೆ ನಮಗೆ ಯಾರು ಗೊತ್ತುಂಟ? ನಮ್ಮ ಮಾತಿಗೆಲ್ಲಾಗೋ ದೇವಿ ಸರಸ್ವತಿ ಅವರನ್ನು ಸ್ಮರಣೆ ಮಾಡಿದರೆ ವಾಗ್ದೇವತೆಯ ಸ್ಮರಣೆ ನಮಗೆ ಮಾತಿನ ಮೂಲಕ ಕೇಳಿದೆಲ್ಲ ವಾಗ್ದೇವತೆ. ತಥೋ ಜಯ ಮುದೀರೇತು ಅಂದರೆ ಒಳ್ಳೆಯ ಸಾಹಿತ್ಯ. ಜಯ ಅಂದರೆ ಒಳ್ಳೆಯ ಸಾಹಿತ್ಯ. ಸಾಹಿತ್ಯವು ಸಿಕ್ಕಿದ್ದನ್ನು ಓದಿದರೆ ಜಯವೋ ಅಪಜಯವೋ ಪತನವೋ ಉದ್ಧಾರವೋ ಉದ್ಧಾರ ಇದೆಲ್ಲ ಕಾರಣ. ಜಯ ಎಂದು ಸಾಮಾನ್ಯ ಮಹಾಭಾರತಕ್ಕಂಥ ಮಹಾಭಾರತದ ಸ್ವಾರವೋ ಸರ್ವಸ್ವವೋ ಗೀತೆ. ಒಂದು ಶ್ಲೋಕವಾಗಿತ್ತು, 18 ಅಧ್ಯಾಯವಾಗಿತ್ತು, ಹೆಚ್ಚಾಗಿತ್ತು, 18 ಪುರಾಣವಾಗಿತ್ತು. ಎಲ್ಲವೂ ಜಯ. ನರ ನಾರಾಯಣ, ದೇವಿ ಸರಸ್ವತಿ, ಮತ್ತು ಕರ್ತ ವ್ಯಾಸ. ವ್ಯಾಸ ಅಂದರೆ ವಿಸ್ತಾರ ಅಂತ ಅರ್ಥ. ಮತ್ತೇನಿಲ್ಲ, ಸಣ್ಣದನ್ನು ವಿಸ್ತಾರ ಮಾಡಿರೋ ವ್ಯಾಸ ಬೇಕು ನಮಗೆ. ಎಷ್ಟೋ ಸಲ ನಮಗೆ ಸಣ್ಣದನ್ನು ದೊಡ್ಡದ ಮಾಡಿ ತೋರಿಸುವುದರ ಮೂಲಕ ಈಗ ಕೆಲವು ವಿಭಾಗಗಳು ಬೆಳೆದಿವೆ. ಖಗೋಳವ ಅಥವಾ ಈಗ ಶಾಸ್ತ್ರಗಳು ಬೆಳೀತದೆ. ಅದರಿಂದ ಅದು ನಮ್ಮ ಈ ಜ್ಞಾನಕ್ಕೆ ಅದು ಬೇಕು ಅಂತ ಮಾಡಿದ ಮೇಲೆ ಈಗ ನಾವು ಕರ್ಮ ಯೋಗ ಎಂಬ ಅಧ್ಯಾಯ, ಅದರಲ್ಲಿ ಕೇವಲ ಕರ್ಮ ಅಲ್ಲ, ಅದರಲ್ಲಿ ಪುನಃ ಜ್ಞಾನ, ಅದರಲ್ಲಿ ಅದರಲ್ಲಿ ದೇವರು ಭಕ್ತಿಯು ಎಲ್ಲವೂ ಸೇರ್ತದೆ. ಯಾವುದೇ ಒಂದು ಪ್ರಧಾನ ಪಾಯಸ ಅಂತ ಹೇಳಿದ್ರೆ ಉಪ್ಪಿಲ್ಲ ಅಂತ ಹೇಳಿಕೊಡು, ಅಥವಾ ಅನ್ನ ಇಲ್ಲ ಅಂತ ಹೇಳಲಿಕ್ಕೆ ಕೊಡು. ಆದರೆ ಪ್ರಧಾನವಾದ ಯಾವುದು ರಸ ಉಂಟು ಆದ್ದರಿಂದ ಅದನ್ನು ಸಿಹಿ ಅಂತ ಹೇಳ್ತೇವೆ. ಯಾವುದೇ ಒಂದು ರಸದಲ್ಲಿ ಎಲ್ಲವೂ ಮಿಶ್ರವಾಗಿದೆ, ಪ್ರಧಾನ ಅಂತ. ಹಾಗೆ ನಾವು ಇಲ್ಲಿ ಹೆಸರು ಕೊಟ್ಟದ್ದು ಯಾರೋ ಬೇರೆ ಕೊಟ್ಟದ್ದು ಆಯಾ ಅಧ್ಯಾಯ. ಈಗ ಬರುವ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ, ಬೇರೆ ಬೇರೆ ಒಟ್ಟಿಗ ಗೊತ್ತಿಲ್ಲ, ಹೇಗೆ ಬೇಕಾದ್ರೆ ಹೇಳಿ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿದ್ರು ತುಂಬ ಅದನ್ನು ನೋಡೋಣ ನಾವು. ಈಗ ಇಲ್ಲಿಂದ ಏನಾಗ್ತದೆ ಅಂದರೆ, ಇಲ್ಲಿ ಆಗ ಎಲ್ಲ ಅರ್ಜುನ ಪ್ರಶ್ನೆ ಆಗಿದೆ, ಈಗ ಕೃಷ್ಣನೇ ಒಂದು ಹೊಸ ವಿಷಯ ಇರ್ತಾನೆ. ಇದು ಈಗ ನಾನು ಏನು ಹೇಳಿದ್ದು ಗೊತ್ತುಂಟ ನಿನಗೆ? ಹಿಂದೆ ವಿವಸ್ವಾನಿಗೆ ಹೇಳಿದ್ದೇನೆ. ವಿವಸ್ವಾನ ಅಂತ ಹೇಳಿದ್ರೆ ಸೂರ್ಯನ ಮಗ ಅಂತ ಮನು. ಅವನು ಅದೇ ವಿವಸ್ವತ ಅಂದರೆ ಸೂರ್ಯನ ಮಗ ಮನುವಿಗೆ ಹೇಳಿದೆ. ಅದೆಲ್ಲ ಈಗ ಏನಾಗಿದೆ, ಅಳ್ತಾಗಿದೆ. ನಮ್ಮ ಗೋಡೆಗೆ ವೈಟ್ ವಾಶ್ ಮಾಡಿ ಒಳ್ಳೆದಿತ್ತು, 5 ವರ್ಷ ಆಗೋದಾಗಿತ್ತು. ನಾವು ಇದನ್ನು ನನಗೆ ಹೇಳಿದೆ ಅಷ್ಟೇ, ಮತ್ತೇನಿಲ್ಲ. ಅದು ವಸ್ತು ಕಟ್ಟಿದ್ದಲ್ಲ, ಮನೆ ಹೊಸ್ತಾಯ್ತಲ್ಲ ಮನೆ ಅಂತ ಕೇಳಿದ್ರೆ ಏನು ಮಾಡಿದ್ದು ಮಾತ್ರ ಇದ್ದ ಬಣ್ಣ ಹೋದದ್ದನ್ನು ಬಣ್ಣ ಕೊಟ್ಟದ್ದು ಅಷ್ಟೇ ಹೇಳಿದೆ. ಹಾಗೆ ನಾನು ನಿನಗೆ ಹೇಳಿದ್ದೇನೆ, ರಾಜಸ ನಷ್ಟವಾಗಿದೆ, ಅದನ್ನು ನಿನಗೆ ಹೇಳಿದ್ದೇನೆ. ನಿನಗೆ ಹೇಳಿದ್ದನ್ನು ಯಾರು ಬಯಸುವುದು? ಮನೆಗೆ ಹೊಸ್ತು ಮಾಡಿದ್ದು ನೀವು ನೋಡುವವರೆಲ್ಲ ಅದರಿಂದ ಸಂತೋಷವ, ಅದರಿಂದ ಏನೋ ಆಗ್ತದೆ, ಹೇಳ್ತಾರೆ ನಮ್ಮ ಮನೆ ಹೀಗೆ ಮಾಡಬೇಕು ಅಂತ ಹೇಳ್ಬೋದು. ಅದರ ಪ್ರಯೋಜನ ಮಾಡ್ತಾರೆ ಅಷ್ಟೇ ವಿನಃ ಧರ್ಮ ಎಂಬಂಥ ಇದನ್ನು ಅದು ಪೂರ್ಣ ನಷ್ಟ ಅಲ್ಲ, ಅದರ ಆಕರ್ಷಣೆ ನಷ್ಟ ಆಗಿದೆ, ಅಥವಾ ಅದರ ಲಕ್ಷಣ ನಷ್ಟ ಆಗಿದೆ. ಅದನ್ನು ಪುನಃ ಹೇಳಿದೆ ಅಂತ ಹೇಳಿದ. ಇದು ಅರ್ಜುನನಿಗೆ ಪುನಃ ಒಂದು ಎಂಥದ್ದು ಹೇಳು ನೀನು? ದೇವಕಿ ವಸುದೇವನ ಮಗನಾಗಿ ಹೊರಟಿದವ ನಿನ್ನೆ. ಬಹುಶಃ ಅರ್ಜುನಿಗೆ ಅವರಿಗೆ ಸಮಪ್ರಾಯ. ಭೀಮ ನೀನು ಹೇಳ್ತೀವಿ ವಿವಸ್ವತ ಅಂತ ಹೇಳಿದ್ರೆ ಈ ಸೃಷ್ಟಿಯ ಆದಿಯಲ್ಲಿ ವಿವಸ್ವಾಮಿ ಸೂರ್ಯ ಎಂಥದೋ ಹೇಳ್ತಾರೆ. ಈಗ ನೀನು ಏನು ಹೇಳ್ತೀವಿ ಅಂತ ಹೇಳಿದಾಗ ಕೃಷ್ಣ ಇನ್ನೊಂದು ರಹಸ್ಯ ಹೇಳ್ತಾನೆ. ನಿನಗೆ ಗೊತ್ತಿರುವುದು ಅಷ್ಟು, ಗೊತ್ತಿಲ್ಲದಿರುವಂಥದ್ದು ಇಷ್ಟು ಅಂತ ಹೇಳ್ತಾನೆ. ಅದು ಶಾಸ್ತ್ರ ಶಿಕ್ಷಣದಲ್ಲಿ ಸಚಿಪಾಗುವ. ಆಗ ಇವನು ಸರಳವಾಗಿರ್ತಾನೆ. ಬಹುವಿನಮೇ ವ್ಯತೀತಾನಿ ಜನ್ಮಾನಿ ತವ, ಜನ್ಮಗಳು ಬಹುವಾಗಿ ಹೋಗಿದೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು.
ಬುದ್ಧಿಮಾಂದ್ಯ ಬಂದವನಿಗೆ ಹಾ ಬಾಲ್ಯದೆಲ್ಲ ಎಂತದಂತ ಹೇಳ್ತಾನೆ, ಅವ್ರಿಗೆ ಯಾರು ಗೊತ್ತಾಗುವುದಿಲ್ಲ. ಹ್ಮ್ ಬುದ್ಧಿ ಸರಿ ಇದ್ದವನಿಗೆ ಬಾಲ್ಯದಿಂದ ಹಿಡಿದು ಗೊತ್ತುಂಟಲ್ಲ, ಹೌದು. ಆದರೆ ಯಾರಿಗೂ ತಾಯಿ ಹೊಟ್ಟೆಲಿದ್ದದ್ದು ಗೊತ್ತಿಲ್ಲ. ಪ್ರಕೃತಿಯಲ್ಲಿ ಎಲ್ಲೋ ಒಂದು ಮಿತಿ ಉಂಟು. ಕೆಲವರಿಗೆ ಸಣ್ಣ 2-3 ವರ್ಷದ ಕೆಲವು ಘಟನೆಗಳಿಂದ ನೆನಪಿರ್ತದೆ. ಕೆಲವರಿಗೆ ಮರ್ತು ಹೋಗ್ತದೆ, ಅದು ಬೇಡ ನಮಗೆ. ಆದರೆ ನೆನಪಿದ್ದವರು ಇದ್ದಾರೆ ಅಂತ ತಿಳ್ಕೊಂಡ್ರೆ ಗರುಡ ಪುರಾಣ ಹೇಳ್ತದೆ, ನೀನು ತಾಯಿಯ ಹೊಟ್ಟೆಯಲ್ಲಿ ಈ ಮಾಡಿದ್ದೆ ಯಾರು ಮಾಡಿ ಹೇಳ್ತದೆ, ಹೌದಾ ಗೊತ್ತಿಲ್ಲ. ಆದರೆ ಹಾಗೆ ಹೌದು ಅಂತ ಹೇಳೋದನ್ನು ಹೇಳ್ತದೆ. ಆದರೆ ನಮಗೆ ಖಂಡಿತ ನೆನಪಿಲ್ಲ, ತಾಯಿ ಹೊಟ್ಟೆಯಲ್ಲಿ ಇದ್ದ ನೆನಪಿಲ್ಲ, ಹುಟ್ಟಿದ್ರೆ ನೆನಪಿಲ್ಲ ಅಂತ ನೆನಪಿಲ್ಲ. ನಮಗೆ ಸಾಮಾನ್ಯ 4-5 ವರ್ಷದ ನಂತರ ಒಂದೊಂದು ನೆನಪಾಗ್ತದೆ. ಇತ್ತೀಚೆಗೆ ಹೆಚ್ಚು ನೆನಪಾಗ್ತದೆ. ಹೆಚ್ಚು ಮಾತಾಡಿದ್ರೆ ಇವತ್ತು ಮಧ್ಯಾಹ್ನ ಊಟ ಮಾಡಿದ್ರೆ ಏನು ಪದಾರ್ಥ ಅಂತ ಹೇಳಿದ್ರೆ ನೆನಪಾಡ್ಬೇಕಾದ್ರೆ ತಲುತ್ತದೆ. ಹೌದು, ಎಲ್ಲವೂ ನೆನಪಿಡಿಯುವುದಿಲ್ಲ. ಬಿಟ್ಟರೆ ಇದ್ದವರಿದ್ದಾರೆ ಅಂದರೆ ಅದೇ ದೇವರು. ಯಮ ಅಂತೇಳಿ ಯಾರು ಹೇಳಿ ಎಲ್ಲ ರೆಕಾರ್ಡು ಒಳ್ಳೆ ಪ್ರಾಣ ಅದನ್ನು ಚೆನ್ನ ಮಾಡಿ ಹೇಳ್ತಾರೆ. ನೀನು ಏನು ಯೋಚಿಸಿದ್ದಿ, ನೀನು ಏನು ಮಾತಾಡಿದ್ದಿ, ನೀನು ಏನು ಕೆಲಸ ಮಾಡಿದ್ದಿ ಎಲ್ಲ ಉಂಟು, ಅದರ ಫಲ ಉಂಟು. ಒಂದರಿಂದ ಒಂದು ಏನಾಗುವುದು, ಮೈನಸ್ ಆಗ್ಬೋದು, ಇದಾಗ್ಬೋದು. ಈಗ ಇಷ್ಟು ಉಳಿದಿದೆ, ಬ್ಯಾಲೆನ್ಸ್ ಇಷ್ಟು. ಗರುಡ ಪುರಾಣ ಯಾಕೆ ಒಳ್ಳೆಯದಂದ್ರೆ ಚಿತ್ರಗುಪ್ತನಿಗೆ ಗೊತ್ತುಂಟು, ನಮಗಂತೂ ಗೊತ್ತಿಲ್ಲ. ಮರ್ತೋದ್ರೂ ಅದು ಉಂಟು. ಆದ್ದರಿಂದ ಈಗ ನನ್ನ ವಿಷಯ ನಾನು ಹೇಳ್ತೇನೆ, ನಿನ್ನ ವಿಷಯ ಹೇಳೋದು ಬೇಡ. ನಮಗೆ ಸುಮ್ಮನೆ ಜ್ಯೋತಿಷ್ಯ ಕೇಳಿ ಹಾಕ್ಬೇಕು. ಜ್ಯೋತಿಷ್ಯದಲ್ಲೇ ಹೇಳ್ತಾನೆ, ನಿಮ್ದು ಇದಿದ್ದು ಅಥವಾ ನಿಮಗೆ ಇದಿತ್ತು ಅದಿತ್ತು, ಬೇಕಾದರೆ ಮಾತ್ರ ಕೇಳಬೇಕಿದ್ರೆ ಬೇಡ. ಆದರೆ ನನ್ನ ವಿಷಯ ಏನು ಹೇಳ್ತೇನೆ ಅಂದರೆ, ನಾನು ದೇವರು, ಆತ್ಮಜ್ಞಾನ ಉಳ್ಳವ. ಆತ್ಮ ಯಾವ ಅರ್ಥ ಬೇಕಾದರೂ ತೆಗೆದುಕೊಳ್ಳಿ. ಕೃಷ್ಣ ಹೇಳ್ತಾರೆ, ನಾನಾಗಿ ಹುಟ್ಟುವುದು. ಉಳಿದವರೆಲ್ಲ ಪಾಪ ಕರ್ಮದಿಂದ ಅವರು ಲೋಕಕ್ಕೆ ದೂಡಲ್ಪಡುವುದು. ಹುಟ್ಟುವುದು ಅಂದರೆ ಪತನ, ಪುಣ್ಯ ಪಾಪಗಳನ್ನು ಅನುಭವಿಸಲಿಕ್ಕೆ ಪುನಃ ಬರುವುದು. ಅದು ಬರುವುದು, ಕೆಳಗೆ ಬರುವುದಲ್ಲ, ಬೀಳುವುದು. ಜನ್ಮಕ್ಕೆ ಬೀಳುವುದು, ಭೂಮಿಗೆ ಪತನ. ಪತನ ಅಂದರೆ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ, ಸ್ವರ್ಗದಲ್ಲಿ ಮೇಲಿದ್ದ ಪಾಪ ಪುಣ್ಯ ಹೋದ್ಮೇಲೆ ಪುನಃ ಭೂಮಿಗೆ ಬಂದ. ಹೌದು, ನರಕ ಕೆಳಗಾದ್ರೆ ಉದ್ಧಾರ ಅಂತ ಹೇಳ್ಬೋದೇ ಇಲ್ಲ. ಪತನವೋ ಉದ್ಧಾರವೋ ಒಂದೇ. ನರಕದಲ್ಲಿ ಒದ್ದಾಡ್ತಿದ್ದ ಭೂಮಿಗೆ ಬಂದ. ಈಗ ನಿಮ್ಮ ಅಕೌಂಟ್ಸ್ ಅಲ್ಲಿ ನಿಲ್ಲ ಆಗಿದೆ ಅಂತ ಹೇಳ್ಬೋದು, ಅಥವಾ ಹೆಚ್ಚಿನ ಬ್ಯಾಲೆನ್ಸ್ ಹೋಗಿದೆ, ಪಾಪದ್ದು ಆಗಿದೆ, ಇನ್ನು ಶುರು ಮಾಡಿ. ಅದು ಗೊತ್ತೇ ಇಲ್ಲ ನಮಗೆ. ಅವನು ಮಾತ್ರ ಸ್ವರ್ಗ ನರಕಕ್ಕೆ ಹೋಗುವವನಲ್ಲ, ಆತ್ಮಜ್ಞಾನ. ಅವನು ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಆಗೊಂದು ಹೇಳಿದ್ದಾನೆ, ನನಗೆ ಮಾಡಬೇಕಾದ್ದೇನಿಲ್ಲ, ಆದರೆ ಮಾಡ್ತೇನೆ. ಈ ಧರ್ಮ ನಾಶ ಆದರೆ ಅವನಿಗೆ, ಜನಗಳಿಗೆ ಆತ್ಮಗಳು ಹಾಳಾಗ್ತಾರೆ. ಅದಕ್ಕೆ ಅದು ನಾಶವಾದಾಗ ಇವರಿಗೆ ಪುನಃ ಅದನ್ನು ಉದ್ಧಾರ ಮಾಡಲಿಕ್ಕೆ ಗೊತ್ತಿಲ್ಲ. ಹೌದು. ಆಗ ಅವರ ಉದ್ಧಾರಕ್ಕಾಗಿ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಂಥದಕ್ಕೆ ಮಾರಾಯಣನೊಂದು ಇಲ್ಲಿ ಬರುವುದು, ಇದೆಲ್ಲ ಇದ್ದವರು ಸಾಧ್ಯ. ಪರಿತ್ರಾಣಾಯ ಸಾಧೂನಾಂ. ಒಳ್ಳೆಯದಾದವನಿಗೆ, ಅವನಿಗೆ ಒಳ್ಳೇದು ಮಾಡಿದ್ದು ಸರಿಯಾದ ತಪ್ಪ ಅಂತ ಗೊತ್ತಿಲ್ಲ, ಅವನಿಗೆ ಕೂಡಲೇ ಈ ದೇವಸ್ಥಾನಕ್ಕೆ ಹರಿಕೆ ಹೇಳಿದರೆ ಆಗುತ್ತದೆ. ಅದು ಒಂದು ಅವತಾರ ದೇವಸ್ಥಾನ, ಅಲ್ಲಿ ಒಂದು ಇದು ಹೇಳಿದರೆ ಆಗ್ತದೆ. ಈ ಮಾತು ಸತ್ಯ. ಕೃಷ್ಣನ ಅವತಾರ ಎಂಬುದಂತೂ ಸತ್ಯ. ರಾವಣಾದಿಗಳ ಹರಣಕ್ಕೆ ನಾನು ಹುಟ್ಟಿದ್ದು ಅಂತ ಹೇಳ್ತಾನೆ. ಈ ದ್ವಾಪರದಲ್ಲಿದ್ದಂತಹ ದೊಡ್ಡವರನ್ನು ಕೆಟ್ಟವರನ್ನು ಎಲ್ಲರನ್ನು ನಾಶ ಮಾಡಲಿಕ್ಕೆ ನಾನು ಹುಟ್ಟಿದ್ದು ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಜುನ ಕೈಕಾಲು ಬಿಡ್ತಾನೆ, ನಾನಲ್ಲ ಅಂತ ಆಗ್ತದೆ. ನಾನು ಕೊಲ್ಲುವುದಿಲ್ಲ ಎಂಬ ಮಾತನ್ನು ಅವನು ಹೇಗೆ ಇದು ಮಾಡಿದಂದರೆ, ಇವನು ನಾನು ಸೇರಿದ್ದು ಸುಳ್ಳು ಅಂತ ಹೇಳಿದಲ್ಲ, ಅದಲ್ಲ ನಿಜ. ಇದು ನೀನು ಹಾಗಾದ್ರೆ ಎಂಥದ್ದು, ನೀನು ನಿಮಿತ್ತ ಮಾತ್ರ. ಅದು ಒಳ್ಳೆ ಮಾತು ಬರ್ತದೆ, ಆ ಮಾತಿಗೆ ಹೋಗುವ. ಮತ್ತೆ ನಾವು ಪರಿತ್ರಾಣಾಯ ಸಾಧುನ. ಸಾಧು ಅಂದರೆ ಒಂದೇ ಸಾಧು, ಯುಕ್ತವಾದನ್ನು ಮಾಡುವ ಸಾಧು, ಧರ್ಮಸಮ್ಮತವಾದನ್ನು ಮಾಡುವ ಸಾಧು ಶಬ್ದ ಇರುವುದು. ಅದನ್ನು ಮಾಡದಿದ್ದರೆ, ಅದನ್ನು ಬಿಟ್ಟರೆ ಅಸಾಧು. ಎರಡೇ ಶಬ್ದ ಸಾಧು. ನಾವೇನಾಗಬೇಕು, ಅಸಾಧು ಆಗಬಾರ್ದು, ಸಾಧು ಆಗಬೇಕು. ಸಾಧುನ ವಿನಾಯಕ ದುಷ್ಟತ. ಕೃತ ಅಂತ ಉಂಟು, ಅದು ದುಷ್ಟವಾ ಇಲ್ಲ. ಗದ್ದೆಯಲ್ಲಿ ನೇಗಿಲಿಟ್ಟಿದ್ದೇನೆ, ಅದರೊಟ್ಟಿಗೆ ಇದು ಕಳೆ ಬಂದಿದೆ, ತೆಗೆದು ಬಿಸಾಡಬೇಕು. ನನಗೆ ಬೆಳೆ ಬೇಕಾದರೆ ತೆಗೆದು ಬಿಸಾಡಬೇಕು.
ಹಾಗಾದರೆ ಬೆಳೆಬೇಕಾದವ ಅವ ಯಾವುದನ್ನು ತೆಗೆದು ಬಿಸಾಡ್ತಾನೆ? ಕಳೆಯನ್ನು ತೆಗೆದು ಬಿಸಿರ್ತಾನೆ. ಕಳೆ ಅಂದರೆ ದುಷ್ಕೃತ. ನನ್ನ ಭತ್ತದ ಗದ್ದೆಯಲ್ಲಿ ಎಂಥದ್ದು ನಳ್ಳೆ ಬಂದದ್ದು ಅದು ನನಗೆ ಬೇಡ. ಅದು ಕೆಟ್ಟದ ಒಳ್ಳೆದಂತ ನನ್ನದು ಪ್ರಶ್ನೆ ಅದು. ನಮ್ಮ ಬೆಳೆ ಬರಬೇಕು, ನಮಗೆ ಅದು ಬೇಡ ಅಂತ. ಅದನ್ನು ಪುನಃ ನಾವು ಯಾವುದನ್ನು ಕೀಳಬೇಕು ಯಾವುದನ್ನು ಕೀಳಬಾರದು ಅಂತ ಇವನಿಗೆ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಗೊತ್ತಿದ್ದವರೇ ಕೇಳಬೇಕು. ಇದನ್ನು ನಾವು ಅದೇ ಜನಕ್ಕಿಂತ ಹಾಕಿ ಅದನ್ನು ಉಳಿಸ್ಬೋದು, ಪಕ್ಕ ಗೊತ್ತಾಗೋದಿಲ್ಲ. ಅದು ಗೊತ್ತಿರಬೇಕು. ಅದು ನಾನು ಮಾಡ್ತೇನೆ. ವಿನಾಶಾಯ ದುಷ್ಟ ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮ ಎಂಥದ್ದು? ನೆಟ್ಟದ್ದು ಭತ್ತ ಆಗಲಿಕ್ಕೆ. ಆ ಕಳೆ ಇದ್ದರೆ ಭತ್ತ ಆಗುವುದಿಲ್ಲ. ಈ ಹುಟ್ಟಿದ್ದು ಜೀವ ಧರ್ಮಾಚರಣೆಗೆ, ಧರ್ಮದಿಂದ ಉದ್ಧಾರ ಆಗಲಿಕ್ಕೆ. ಧರ್ಮೋ ರಕ್ಷತೆ ರಕ್ಷಿತ. ಧರ್ಮ ಧಾರಣ ಅಂತ ಧರ್ಮ. ಹುಟ್ಟಿದ ಉದ್ದೇಶವೇ ಧರ್ಮಾಚರಣೆ. ನಾಯಿಗೆ ಬೇಡ, ಅದು ಪ್ರಕೃತಿ. ಸಸ್ಯಕ್ಕೆ ಬೇಡ, ಅದು ಪ್ರಕೃತಿ. ಮನುಷ್ಯನಿಗೆ ಒಂದು ಗಂಡಾಂತರ. ಧರ್ಮ ಮಾಡ್ಬೋದು, ಧರ್ಮ ಅಂತ ತಿಳ್ಕೊಂಡು ಅಧರ್ಮ ಅಂದರೆ ಮಾಡ್ಬೋದು. ಅದು ಭತ್ತದ ಸಸ್ಯ ತಿಳ್ಕೊಂಡು ಯಾವುದನ್ನೇ ಚೆಂದ ಮಾಡಿ ಬೆಳೆಸ್ಬೋದು, ಕಳೆಯನ್ನೇ ಬೆಳೆಸ್ಬೋದು. ಹೌದು, ಅದು ಗೊತ್ತಿದ್ದವರು ಹೇಳಬೇಕು. ಪಡವಾರೆ ಇದು ಕಳೆ, ಇದು ಧರ್ಮ. ಅದೇ ಧರ್ಮಶಾಸ್ತ್ರ, ಅದೇ ವೇದ, ಅದೇ ಭಗವದ್ಗೀತೆ, ಅದೇ ಗುರುಗಳ ವಾಕ್ಯ. ಎಲ್ಲ ಹೇಳಿದರೆ ಸಾಕಾಗುತ್ತದ? ಕೆಲವು ಸಲ ಮಾಡಿಸಬೇಕು ಅಂತ ಗುರುವಾಕ ಮಾಡಬೇಕು. ಕಲಿಯುತ್ತೆ, ಮಗ್ಗಿ ಕಲಿಯಲಿದೆ 2 ಪೆಟ್ಟು ಕೊಟ್ಟು ಕಲಿಸಬೇಕು. ಅದು ತಂದೆಯ ಕೆಲಸ. ಮಗ್ಗಿ ಕಲಿಯುವುದರಿಂದ ಏನಾಗ್ತದೆ? ಅವನ ಜೀವನಕ್ಕೆ ಅನುಕೂಲ ಆಗ್ತದೆ. ನಮ್ಮ ಕಾಲದ ಉದಾಹರಣೆ ಅದಕ್ಕೆ ಬಿಟ್ಟು ಕೊಟ್ಟಾದರೂ ಮಾಡಿಸ್ಬೇಕು. ಕಲಿಯುವುದಿಲ್ಲ ಅಂತ ಹೇಳಿದ್ರೆ ಅದು ಮಾಡಬೇಕು. ಹಾಗೆ ಅದು ಅಂತ ಒಂದು ಇದನ್ನು. ಇದು ನನ್ನ ಜನ್ಮ. ನಂದು ಪತನ ಅಲ್ಲ, ಅವತಾರ. ನಾನು ಇಳಿದು ಬಂದದ್ದು, ಉಳಿದವರೆಲ್ಲ ಈ ಭೂಮಿಗೆ ಬಿದ್ದದ್ದು. ಬಿದ್ದದ್ದ ಎದ್ದು ಬಂದದ್ದು ಅಂತ ಚರ್ಚೆ ಬೇಡ ನನಗೆ. ಸೌಗಾಗ್ತಾನೆ ಬಿಟ್ಟುಕೊಂಡು ಅವ್ರು ಸೌಗರ್ಯದಿಂದ ಕೆಳಗೆ ಬಿದ್ದವರು. ಅಲ್ಲಿ ಅದೇ ಮಾತನ್ನು ಹೇಳ್ತಾನೆ, ಬೀಳ್ತಾನೆ ಅವಂತ. ಪುಣ್ಯ ಮುಗಿದ ಕೂಡಲೇ ಬೀಳ್ತಾನೆ. ಈ ತಿಂಗಳಲ್ಲಿ ನನ್ನ ಸಂಬಳ ಉಂಟು, ಅಕೌಂಟಲ್ಲಿಂಟು. ಈ ತಿಂಗಳಲ್ಲಿ ಎಲ್ಲ ರಜೆ ಮಾಡಿದ್ರೆ ಬರೋ ತಿಂಗಳಲ್ಲಿ ಬರೋ ತಿಂಗಳಲ್ಲಿ ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕು. ಈ ತಿಂಗಳಲ್ಲಿ ಕೆಲಸ ಮಾಡಬೇಕು. ನನ್ನಲ್ಲಿ ಈ ತಿಂಗಳಲ್ಲಿ ದುಡ್ಡು ಉಂಟು, ಯಾಕೆ ಈಗ ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇದು ಎಷ್ಟು ಚಂದದಲ್ಲಿ ನಮ್ಮ ಜೀವನವನ್ನು ಹೇಳ್ತದೆ ಅಂದರೆ, ಆಲಸ್ಯವ ಅಥವಾ ಅಜ್ಞಾನವ ನಮ್ಮನ್ನು ಕೆಳಗೆ ಬೀಳ್ತದೆ. ಹಾಗೆ ಅದರಿಂದ ಪುಣ್ಯ ಇದ್ದರೆ ಪುಣ್ಯ ಮಾಡೋಣ, ಪಾಪ ಇದ್ದರೆ ಪಾಪ ಕಡೆ. ಪಾಪಕ್ಷಯ ದ್ವಾರ. ಪಾಪಕ್ಷಯ ಎಂಬುದನ್ನು ಒಂದು ಅರ್ಥ ಮಾಡಬೇಕು. ಕತ್ತಲೆ ಹೋಗಬೇಕು. ಇಷ್ಟು ಬಲ್ಬ್ ಹಾಕಿದೆ, ಕತ್ತಲೆ ಹೋಗಬೇಕು ಉಂಟು. ಒಳ್ಳೆದ ಕೆಟ್ಟದಲ್ಲಿ ಹಾಗಾದರೆ ಕತ್ತಲೆ ನಷ್ಟ ಹೋಗ್ತದೆ. ಸೂರ್ಯೋದಯ ಅದು ಬೇರೆ ವಿಷಯ. ಅದನ್ನು ಬಿಟ್ಟರೆ ಜನ್ಮ, ಇದು ನನ್ನ ಜನ್ಮ ಕರ್ಮ. ಹಾಗಾದರೆ ನನಗಾಗಿ ಅಲ್ಲ, ನನ್ನದೇ ಸ್ವರೂಪವಾದ ಜೀವಿಗಳ ನಾನೇ ಅಜ್ಞಾನದಿಂದ ಆವೃತವಾದ ಜೀವಿಗಳಾಗಿ. ಮಗ ಅಂದರೆ ನಾನೇ. ಅದು ಸಣ್ಣದಿರುವಾಗ ಅವರಿಗೆ ಶಿಕ್ಷೆ ರಕ್ಷೆ ಕೊಡಲಿಕ್ಕಾಗಿ ತಂದೆ ಬೇಕು. ತಂದೆ ತಾಯಿಗಳ ಕರ್ತವ್ಯ ಮಾಡದೇ ಇದ್ದದ್ರಿಂದ ಮಕ್ಕಳು ಹಾಳಾಗ್ತಾರೆ. ಅಲ್ಲಿ ಶಿಕ್ಷೆ ರಕ್ಷೆ ಇದೆಲ್ಲ ಬರ್ತದೆ. ಶಿಕ್ಷೆ ರಕ್ಷೆ ದೇವರಿಗೆ ಶಿಕ್ಷೆ ಕೊಡುವುದು ಕೆಲಸ, ರಕ್ಷೆ ಕೊಡುವುದು ಕೆಲಸ. ಅದೇ ಅಷ್ಟೇ ನಮ್ಮಲ್ಲಿ ಉಂಟಲ್ಲ. ಅಧ್ಯಾಪಕರು ಶಿಕ್ಷೆ ರಕ್ಷೆ ಎರಡು ಬೇಕು. ಶಿಕ್ಷೆ ಇಲ್ಲ ರಕ್ಷೆ ಮಾತ್ರ ಅಂತ ಹೇಳಿದರೆ ಅದು ಹುಚ್ಚ ಆಗ್ತದೆ. ಆದ್ದರಿಂದ ಸರಿ, ಈಗ ಇನ್ನು ನನ್ನನ್ನು ಕೃಷ್ಣನನ್ನು ಆದೀತು. ಗೋಪಿಯರು ಪ್ರಾಣಪ್ರಿಯ ಅಂತ ಇದು ಮಾಡಿದ್ರು. ಅವರಿಗೆ ಬೇಕಾದ ಕೊಟ್ಟರು. ರುಕ್ಮಿಣಿ ಮದುವೆ ಆಗಬೇಕು ಬೇಕಾದ ಕೊಟ್ಟರು. ಅರ್ಜುನ ನನಗೆ ಮೋಹ ಬಂದಿದೆ, ನನಗೆ ಸ್ವಲ್ಪ ಬೇಕಾಗ್ತದೆ. ಕುಚೇಲನಿಗೆ ಬೇಡಲೇ ಇಲ್ಲ, ಆದರೆ ಅವನಿಗೆ ಬೇಕಾದ ಸಂಪತ್ತನ್ನು ಏ ಯಥಾ ಮಾಂ ಪ್ರಪಂಚಂತೆ. ಬಾಯಲ್ಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಅವನ ಯಾವ ಉದ್ದೇಶಕ್ಕಾಗಿ ದೇವರನ್ನು ಇದು ಮಾಡಿದಾರ ಅದನ್ನು ತಾಂಸ್ತತಯ್ಯೋ ಬಜಾಮ್ಯವು. ಕಳ್ಳನಿಗೆ ಕಳ್ಳತನ ಮಾಡಲಿಕ್ಕೆ ಅನುಕೂಲ ಮಾಡಿಯೂ ನಾನು ಕೊಡ್ಬೋದು. ಅವ ಪ್ರಾಮಾಣಿಕವಾಗಿರಬೇಕು. ಅವ ದೇವರು ಅಂತ ಒಪ್ಪಿಕೊಂಡು ನನಗೆ ಇವತ್ತು ಇದು ಮಾಡಲಿಕ್ಕೆ ಹೇಳು ಅಂತ ಹೇಳೋದು. ಆಗ ನಮ್ಮ ಒಳ್ಳೆಯದು ಕೆಟ್ಟದನ್ನು ನಾವು ಬದಿಗಿಡಬೇಕು. ಅದು ಅವನ ಅನುಭವಿಸ್ತಾನೆ. ಆದರೆ ದೇವರು ಕೊಡ್ತಾನೆ. ಕೊಡುವಾಗ ಯಾರಿಗೆ ಕೊಡೋದು? ಅವನನ್ನು ಶರಣಾದವರಿಗೆ ಕೊಡುವುದು. ದೇವಿ ಭಾಗವತದಲ್ಲಿ ಅದೇ ಬರುವುದು. ವೈಶ್ಯ ಜ್ಞಾನ ಕೇಳಿದ, ಮುಕ್ತಿ ಕೇಳಿದ, ಸೀದಾ
ಇವ ಏನು ಹೇಳಿದ, ನನಗೆ ರಾಜ್ಯ ಬೇಕು ಅಂತ ಹೇಳಿದ, ರಾಜ್ಯ ಆಯಿತು. ಮತ್ತೆ ಮನುವಾಗಿ ಬಹಳ ಸಮಯ ರಾಜ್ಯ ಆಡಿದ. ಯಾವುದು ಬೇಕು ಅಂತ ಹೇಳೋದು, ಯಾರ ಸ್ವಾತಂತ್ರ್ಯ, ದೇವರಿಗೇನೂ ಇಲ್ಲ, ಅವನ ಸ್ವಾತಂತ್ರ್ಯ. ಇದರ ಆಧಾರದ ಮೇಲೆ ನಾವೆಲ್ಲವನ್ನು ಅಳವಡಿಸಿಕೊಂಡು ಬರ್ತದೆ. ಅದರಿಂದ ಯಥಾಮಾಂ ಪ್ರಪದ್ಯಂತೆ, ದೇವರು ಎಂಬುದನ್ನು ತಿಳಿಯುವಲ್ಲೇ ಇದು ಭಕ್ತಿ ಯೋಗಕ್ಕೆ ಬರುವುದು. ಹಾಗೆ ನಾವು ಇದಕ್ಕೆಲ್ಲ ಕಾರಣ ದೇವರು. ಆಫೀಸ್ನಲ್ಲಿ ಮ್ಯಾನೇಜರೋ ಅಥವಾ ಅದರ ಓನರೋ ಅಥವಾ ಸರ್ಕಾರವೋ ಕಾರಣ ಅಂತ ತಿಳ್ಕೊಂಡು ನಾನು ನನ್ನ ಕೆಲಸ ಮಾಡಿದರೆ ಸರಿ, ಕೆಲಸಕ್ಕೆ ಸರಿಯಾಗಿ ಅವರು ಮಾಡ್ತಾರೆ. ಸಂಬಳ ಎಂಬ ಸೀಮಿತ ಅರ್ಥವನ್ನು ಸ್ವಲ್ಪ ವಿಸ್ತಾರ ಮಾಡಿದರೆ ಸಾಕು, ಅಷ್ಟೇ. ನನ್ನದಲ್ಲ, ನನಗೆ ಈಗ ಸದ್ಯಕ್ಕೆ ಸಿಕ್ಕಿದೆ, ಈ ದೇಹ ನನ್ನದಲ್ಲ, ಅದು ನನಗೆ ಸಿಕ್ಕಿದೆ. ಈಗ ಅದನ್ನು ಉಪಯೋಗಿಸುವ ಒಂದು ಅಧಿಕಾರ ನಮಗುಂಟಲ್ಲ. ದುರುಪಯೋಗ ಮಾಡ್ಬೋದು, ಸದುಪಯೋಗ ಮಾಡ್ಬೋದು, ಒಳ್ಳೇದು ಮಾಡಬೇಕು. ಅದನ್ನು ನನ್ನದಲ್ಲ ಅಂತ ತಿಳ್ಕೊಂಡು ನಾವು ಊದಿಸ್ಕೊಳ್ಬೇಕು. ನಾವು ಹೇಗೆ ಉಪಯೋಗಿಸ್ತೇವೆ ಅದು ಆ ಕೆಲಸ ಮಾಡ್ತಾರೆ. ಒಬ್ಬ ದುಷ್ಟ ಆಗ್ತಾನೆ, ಆಗಲಿ, ಅದು ದೇವರಲ್ಲ. ಹೌದು. ಒಬ್ಬ ಒಳ್ಳೆ ಸಜ್ಜನ ಆಗ್ತಾನೆ, ಹೌದು. ಇಷ್ಟು ಮನುಷ್ಯನಿಗೆ ಒಂದು ಅದ್ಭುತವಾದಂಥ ಅವಕಾಶ ಕೊಟ್ಟಿದ್ದಾರೆ. ಅರ್ಥ ಮಾಡೋದಿದ್ರೆ ನಾವು ಗೊಂದಲಕ್ಕಿರ್ತದೆ. ಆ ಗೊಂದಲಕ್ಕೆ ಪುನಃ ಮೊನ್ನೆ ಅದೆಲ್ಲ ಇಂದ್ರಿಯಗಳು ನಮ್ಮನ್ನು ಕೆಳಗೆ ಇಳಿತವೆ, ಮನಸ್ಸು ಎಲ್ಲೆಲ್ಲಿಗೂ ಇಳಿತದೆ, ಬುದ್ಧಿ ಸ್ವಲ್ಪ ಇದು ಮಾಡ್ತದೆ. ಆತ್ಮಜ್ಞಾನ ಬಂದಾಗ ನಾವು ಎಲ್ಲ ಸರಿಯಾಗ್ತೇವೆ. ಇದೇ ಇದನ್ನು ಇಷ್ಟನ್ನು ಮಾಡಿಕೊಂಡು ಅದನ್ನು ಮಾಡ್ತಾರೆ. ಇನ್ನು ಕರ್ಮದ ಬಗ್ಗೆ ಪುನಃ ಇಲ್ಲಿ ಹೇಳ್ತಾರೆ. ಯಾಕೆ ಕರ್ಮ ಮಾಡ್ತೀನಿ, ಅವ ಯಾಕೆ ಗದ್ದೆ ಹೇಳ್ತಾನೆ, ಕೃಷಿ ಮಾಡಬೇಕು ಮಾಡ್ತಾನೆ. ನೀನು ಯಾಕೆ ಜಪ ಮಾಡ್ತೀವಿ, ಕಷ್ಟ ಹೋಗಬೇಕು ಜಪ ಮಾಡ್ತೀವಿ, ಎಂಥದೇ ಆಗಲಿ ಯಾವುದೇ ಕರ್ಮವು. ನಿದ್ದೆ ಯಾಕೆ ಮಾಡ್ತೀವಿ, ನನಗೆ ಆಯಾಸ ಆಗಿದೆ, ಆಯಾಸ ಹೋಗ್ಲಿಕ್ಕೆ ಸಾಕು, ಎಂಥ ಇಲ್ಲದಿಲ್ಲ. ನಮಗೊಂದು ಸಿದ್ಧಿಗಾಗಿ ಕರ್ಮ. ಮಲಗುವುದು ಯಾಕೆ ಅಂತ ಕೇಳಿದರೆ ಅದೊಂದು ಸಿದ್ಧಿ. ಮಲಗಿದರೆ ನಾನು ಫ್ರೆಶ್ ಆಗ್ತದೆ. ಕೃಷಿ ಮಾಡಿದರೆ ನನಗೆ ಊಟಕ್ಕೆ ಸಿಗ್ತದೆ. ಮನೆಯಲ್ಲಿ ಬೇಕಾದಷ್ಟು ಅಕ್ಕಿ ಉಂಟು, ಆದರೆ ಕೃಷಿ ಮಾಡ್ತೇನೆ, ನಾನು ತೆಗಿಬೇಕು. ಈಗ ನನ್ನ ಹಣ ಉಂಟು, ನಾನು ಇದು ಮಾಡ್ತೇನೆ. ಆದ್ದರಿಂದ ಈ ಕಾಂಕ್ಷತ ಕರ್ಮಣಾಂ ಸಿದ್ಧಿ, ಕರ್ಮಕ್ಕೆ ಸಿದ್ಧಿಗೆ ಸಂಬಂಧ ಉಂಟೇ ಉಂಟು. ಅಡುಗೆ ಮಾಡಬೇಕು ಊಟಕ್ಕೆ, ಅಥವಾ ಅತಿಥಿ ಸತ್ಕಾರಕ್ಕೆ ಬೇಕಾದ್ರೂ ಮಾಡಿ, ಅಥವಾ ಅಡುಗೆಯವರೊಂದಿಗೆ ಮಾಡೋದಕ್ಕೆ ಸಂಬಳಕ್ಕೆ, ಎಂಥದೋ ಬೇಡ, ಅದು ಏನೇ ಇಲ್ಲ. ಆದ್ದರಿಂದ ಅದರದ್ದು ಕೂಡಲೇ ಸಿಗ್ತದೆ. ಈಗ ಅಡುಗೆ ಮಾಡಿದವರಿಗೆ 500 ರೂಪಾಯಿ ಕೊಟ್ಟು ಬಿಡ್ತೇವೆ ನಾವು. ಅದು ಒಂದು ದಿವಸ ಅಡುಗೆ ಮಾಡಿದವರಿಗೆ ಸಿಗ್ತದೆ. ಕಾಂಕ್ಷತ ಪುರೋಹಿತರಲ್ಲಿ ಬಂತು, ನಾವು ಸಂಬಳಕ್ಕಾಗಿ ಮಾಡಬಾರ್ದು, ಚೆನ್ನಾಗಿ ಮಾಡಿ, ಅಲ್ಲಿ ನಿಮಗೆ ದೋಷ ಇಲ್ಲ. ಮಾಡುವುದು ಸ್ವಲ್ಪ ಕೆಲಸ, ಹೆಚ್ಚು ಪಡೆದುಕೊಳ್ಳುವುದು, ಇಡೀ ರಾಜಕೀಯ ಎಲ್ಲವೂ ನಮ್ಮದು ಹಾಳಾದದ್ದು ಅಲ್ಲಿ. ಕರ್ಮಕ್ಕೆ ಸರಿಯಾಗಿ ಫಲ ಸಿಗುವುದು, ಕೊಡುವವ ಅವ ಹಾಗೆ ಕೊಡುವುದು. ಆದರೆ ನಾವು ಬಾಚಿಕೊಳ್ತೇವೆ, ನಿಮ್ಮದನ್ನು ಅವರದನ್ನು ಯಾರದನ್ನು ನಮ್ಮ ಹಕ್ಕಿಲ್ಲದನ್ನು ಮಾಡ್ತೇವೆ. ಅದು ಮಾಡಬಾರ್ದು. ಇದಕ್ಕೆ ಪುನಃ ಚಾತುರ್ವರ್ಣ್ಯ ಹೇಳ್ತಾರೆ. ಕರ್ಮಕ್ಕೆ ಚಾತುರ್ವರ್ಣ್ಯ, ಇನ್ನ ವರ್ಣದ ಕರ್ಮ. ವರ್ಣ ಹುಟ್ಟ ಸಾವು ಗೊತ್ತಿಲ್ಲ, ಆದರೆ ಹುಟ್ಟು ಹೌದು. ಯಾಕೆ ಹೇಳಿದ್ರೆ ಗುಣ ಕರ್ಮ, ಕರ್ಮವೂ ಹುಟ್ಟುವಾಗ ಬಂದಿದೆ, ಗುಣವೂ ಹುಟ್ಟುವಾಗ. ಯಾಕೆ ಬ್ರಾಹ್ಮಣನಾಗಿ ಹುಟ್ಟಿದ್ದೆ ಅಂದರೆ ನೀನು ಜ್ಞಾನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಿನಗೆ ಅವಕಾಶ ಅಂದರೆ ನೀನು ಅದಕ್ಕೆ ತಯಾರು ಮಾಡಿದ್ದಿ. ಯಾವುದಕ್ಕೆ ಅಪಾಯಿಂಟ್, ಕ್ಲಾರ್ಕಾಗಿ ಅಪಾಯಿಂಟ್ ಮಾಡಬಾರ್ದು, ಅದಕ್ಕೆ ಇದಾದಲ್ಲ, ಸ್ಟೆನೋಗ್ರಾಫರ ಮತ್ತೊಂದಕ್ಕೆ ಅಪಾಯಿಂಟ್ ಮಾಡಿ, ಅವನಿಗೆ ಯಾವುದಕ್ಕೆ ಕಲ್ತಿದ್ದಾನೆ ಅದಕ್ಕೆ ಅಲ್ವ. ಹೌದು. ಹಾಗೆ ಹುಟ್ಟೇ ಏನು ಅಂದರೆ ನೀನು ಯಾವುದನ್ನು ಸಾಧನೆ ಮಾಡಿದ್ಯೋ ಅದರಲ್ಲಿ ಮುಂದುವರಿಯಲಿಕ್ಕೆ ನಿನಗೆ ಹುಟ್ಟು. ಅದರಿಂದ ಹುಟ್ಟಿನಿಂದ ಕರ್ಮ ಅಂತ ಹೇಳಿದರೆ ತಪ್ಪಲ್ಲ. ಅದೀಗ ಹೆಚ್ಚು ಕಡಿಮೆ ಆಗಿದೆ ಎಂಬುದು ಬೇರೆ ವಿಷಯ. ಸ್ವಭಾವ ಖಂಡಿತ ಉಂಟು. ಅದೇ ಮಂಜುನಾಥನಿಗೆ ನಾನು ಹೇಳಿದೆ, ನೀನು ಥಂಡವಾರ ಅಂತ ಕೇಳಿದೆ, ತಪ್ಪಲ್ಲಲ್ಲ, ನೋಡುವಾಗ ಗೊತ್ತಾಗ್ತದೆ ಅಥವಾ ಇದಾಗ್ತದೆ. ಸ್ವಭಾವ ಅಂತ ಉಂಟು. ಸ್ವಭಾವದವನಿಗೆ ಸೈನ್ಯಕ್ಕೆ ಸೇರಿಸಿದ್ರೆ ಏನಾದಿತ್ತು, ತಂಡ ಸ್ವಭಾವ ಆಗಲಿಕ್ಕಿಲ್ಲ. ಸೈನ್ಯಕ್ಕೆ ಸೇರಿ ಜಗಳ ಮಾಡುವವನು ನಾವಿಲ್ಲಿ ಉಪದೇಶ ಮಾಡಲಿಕ್ಕೆ ಅದು ಏನು ಮಾಡಿದ್ದು, ಅದು ಹೋಗ್ತಾನೆ, ಯಾರ ಬಾಯ ಕಳಿಸಿದ್ರೆ ಅವನಿಗೆ ಅಲ್ಲಿಂದ ಬಾಯಿಸಿ ಬರ್ತಾನೆ, ಅಂದರೆ ಅವನಿಗೆ ತಿಳಿಯಾಗ ಸ್ವಭಾವ. ಇದನ್ನು ದೇವರು ಸರಿಯಾಗಿ ಮಾಡಿದ್ದಾನೆ. ಅದು ನಮ್ಮ ಐರೋಪ್ಯ ಶಿಕ್ಷಣದಿಂದ ನಾವು ಸಿಕ್ಕಿದಲ್ಲಿಗೆ ಹೋಗ್ತೇವೆ, ನಾವು ನುಗ್ಗುತ್ತೇವೆ. ಎಲ್ಲಿ ಹೆಚ್ಚು ಸಂಬಳ ಉಂಟು ಅದಕ್ಕೆ ಹೋಗ್ತೇವೆ, ಕೂಡುದು. ಆಗ ಚಾತುರ್ವರ್ಣ್ಯವೇ ನಡೀತಿದ್ರೆ ಒಳ್ಳೆಯದಿರ್ತೇನೆ. ಆಮೇಲೆ ಮಯಾಶ್ರೇಷ್ಠ ಚಾತುರ್ವರ್ಣ್ಯ. ಇನ್ನು ಆಶ್ರಮ ಉಂಟು, ಅದು ಇನ್ನೊಂದು ಕಡೆಯಲ್ಲಿ ಬರ್ತದೆ. ಬಾಲ್ಯದ ಕೆಲಸ ಮಾಡಿ ಮಗು ಆಡಲಿ,
ಈಗ ನನಗೆ ಉಪದ್ರ ಆಗ್ತಾ ಇದ್ರೆ ದೂರ ಕೊಂಡೋಗಿ ಅಂತ ಹೇಳಿದಿನ ಅದನ್ನು ನೀನು ಆಡಬಾರ್ದು ಅಂತ ಹೆಚ್ಚು ಹೇಳಬಾರ್ದು. ಹೌದು. ಯೌವನದವನು ಮದುವೆ ಆಗುವುದಾ, ಅವನು ಸ್ವಲ್ಪ ದಾರಿ ತಪ್ಪುವುದಾ, ತಪ್ಪಲಿ ಸರಿ ಮಾಡಿಕೊಳ್ಳಿ. ವೃದ್ಧಾಪ್ಯದಲ್ಲಿ ವೈರಾಗ್ಯ ಬರಲಿ, ವಾನಪ್ರಸ್ಥ, ಇದು ಬಹಳ ಒಂದು ವೈಜ್ಞಾನಿಕ. ನಾನು ಹಾಗೆ ಹೇಳುವಾಗ ಈಗಿನ ಕಾಲಕ್ಕಂತ ಎಲ್ಲರೂ ಕೂಡಲೇ ಪರ್ಸನಾಲಿಟಿ ಬಿಡ್ತಾರೆ. ಕಾಲ ಏನೇ ಇದ್ರೆ ಅದೇನು ಬದಲಾಗಿಲ್ಲ. ವೃದ್ಧಾಪ್ಯದ ಬೋಧನೆಯನ್ನು, ವೃದ್ಧಾಪ್ಯದ ರೀತಿಯನ್ನು ಬ್ರಹ್ಮಚರ್ಯದಲ್ಲಿ, ಯೌವನದಲ್ಲಿ ಮಾಡಬಾರ್ದು. ಆಯಾಯ ಕಾಲಕ್ಕೆ ವರ್ಣ, ಆಶ್ರಮ, ಈ ನಾಲ್ಕನ್ನು ಬಹಳ ವ್ಯತ್ಯಾಸಗಳು ಎಷ್ಟು ಬೇಕಾದ್ರೂ ಮಾಡಿ. ಯೌವನ ಅಂತ ಹೇಳೋದ್ರಲ್ಲಿ ಸುರು ಮಧ್ಯ ಎಷ್ಟು ಬೇಕಾದ್ರೂ ಮಾಡಿ, ಅದುವೇ ಆ ಚಾತುರ್ಯ. ಈಗ ಇಲ್ಲದು ಪುನಃ ಪ್ರಶ್ನೆ ಬರ್ತದೆ, ದೇವರು ಮಾಡಿದ್ದಾರೆ ಜವಾಬ್ದಾರಿ ಅವನೇ. ಹೌದು, ಅದು ಹೆಚ್ಚಿನ ಜನ ಕೇಳ್ತಾರೆ, ದೇವರು ಮನಸ್ಸು ಕೊಡುವುದಾದ್ರೆ ನನಗೆ ಕರ್ಮದ ಲೇಷ ಹೇಗೆ? ಅಲ್ಲಲ್ಲ, ದೇವರಿಗೆ ಕೃಷಿ ಮಾಡು ಅಂತ ಹೇಳಿದ್ರೆ ಕೃಷಿಯ ಫಲ ಅವನಿಗೆ. ಹೌದು, ಈಗ ಅದು ಶೂದ್ರ ವೃತ್ತಿ ಬಂತು. ನೀನು ಗದ್ದೆ ಉತ್ತಾದ್ರೆ ನಿಮಗೆ ಸಂಬಳ ಕೊಟ್ಟರೆ ಮುಗಿಯಿತು. ಅದರ ಕೃಷಿ, ಅದು ಫಲ ಯಾರಿಗೆ? ಪುಣ್ಯ ಪಾಪ ಯಾರಿಗೆ? ಯಜಮಾನಿಗೆ. ದೇವರಿಗೆ ಹೋಗ್ಬೇಕಲ್ವ. ನನಗೆ ಕರ್ಮದ ಫಲ ಆಗಲಿ ಇದಾಗಲಿ ನನಗೆ ತಿರುವಿದೆ, ನನಗೇನು ಆಗುವುದಿಲ್ಲ. ಯಾಕೆಂದರೆ ನಾನು ಸೂಚಿಸಿದ್ದು ಮಾತ್ರ, ಆರಿಸಿದ್ದು ನೀನು. ಇಲ್ಲಿ ಒಂದು ಪೋಸ್ಟ್ ಉಂಟು ಅಂತ ಹೇಳಿದ್ರು. ಅದಕ್ಕೆ ಪೋಸ್ಟಿಗೆ ನಾನು ಅರ್ಹ ಅಂತೇಳಿ ಸುಳ್ಳು ಸರ್ಟಿಫಿಕೇಟ್, ಅವಳ ಸರ್ಟಿಫಿಕೇಟ್ ಕೊಂಡು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಸೇರಿದ್ದೀನಿ. ಅಲ್ಲಿ ನಿನಗೆ ಕರ್ಮ ಮಾಡಿದರೆ ಫಲ, ಅಲ್ಲಿ ಏನೇನೋ ಮಾಡಿದರೆ ಇದು. ನಾವು ಓಟು ಕೊಟ್ಟದ್ದು ನಾನು, ಆ ಪುಣ್ಯ ಪಾಪ ಅವನಿಗೆ ಮಾಡುವಲ್ಲಿ. ಓಟು ಕೊಟ್ಟವರು ಮಾಡುವಂಥ ಅನಾಹುತವನ್ನು ನೋಡುವಾಗ ಹಾಗಾದರೆ ನೀನು ಜವಾಬ್ದಾರಿ ಅಲ್ಲ, ಓಟು ಕೊಟ್ಟವಲ್ಲ ಅವನು. ನೀನು ಆಗ್ಬೋದು ಅಂತ ಹೇಳಿದಷ್ಟೇ, ಆಮೇಲೆ ಅವನೇ ಜವಾಬ್ದಾರಿ. ಅದನ್ನು ಒಂದು ಉದಾಹರಣೆ ಹೇಳುವಾಗ ಅದನ್ನು ಖಂಡಿಸ್ಲಿಕ್ಕೆ ಬರ್ತದೆ, ಅದಕ್ಕಾದರೆ ಬೇರೆ ರೀತಿ ಹೋಗ್ತದೆ. ಹಾಗಾದರೆ ನನಗೆ ಸಂಬಂಧ ಇಲ್ಲ, ನಾನು ಉಂಟು ಅಂತ ತೋರಿಸಿದ್ದು ಮಾತ್ರ. ಸೇರಿಕೊಂಡವನೇನು, ಮಾಡುವವನೇನು, ಫಲ ನಿನಗೆ. ನನಗೆ ಇಲ್ಲವೇ ಇಲ್ಲ. ನನಗೆ ಕೃಷಿಯ ಫಲ ಬೇಕು ಅಂತ ನಾನು ಹೇಳಿದ್ದಲ್ಲ. ನೀನು ಸುಮ್ಮನೆ ಇರಬಾರ್ದು, ನಿನಗೊಂದು ಕರ್ಮ ಬೇಕು ಅಂತ ಕೃಷಿಯನ್ನು ನಾನು ತೋರಿಸಿದ್ದು. 4 ವೃತ್ತಿಯನ್ನು, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ವೃತ್ತಿಯನ್ನು ನಾನು ತೋರಿಸಿದ್ದೇನೆ. ಅನಿಸಿಕೊಂಡವನೇನು ಸರಿ ಮಾಡುತ್ತಾ ಮೋಕ್ಷ. ಕರ್ಮವನ್ನು ಸರಿ ಮಾಡಿ ಮುಗೀತದೆ. ಸರಿ ಮಾಡಲಿಲ್ವ ಬಂಧನ. ಕರ್ಮದಿಂದಲೇ ಮೋಕ್ಷ, ಕರ್ಮದಿಂದಲೇ ಬಂಧನ. ಮೇಲೆ ಹತ್ತುವುದು ಮೆಟ್ಲಿಂದ, ಕೆಳಗಿರುವುದು ಮೆಟ್ಲಿಂದ. ಇದು ಮೆಟ್ಲು ಮಾಡಿದವರಿಗೆ ಸಂಬಂಧ ಇಲ್ಲ. ಹತ್ತಬೇಕಾ ಬೇಡ, ಹತ್ತಬೇಕಾ ಇಳಿಬೇಕಾ ಅವನಿಗೆ ಸಂಬಂಧ. ಅದು ಸಾಧಾರಣ ಅರ್ಥಕ್ಕೆ ಬೇರೆ ಬೇರೆ ಉಂಟು. ನಮಗೆ ಹತ್ತಬೇಕು ಇಳಿಬೇಕು ಅದಲ್ಲ. ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಅರ್ಥದಲ್ಲಿ ಕರ್ಮಗಳು ಅದು ಉದ್ಧಾರ ಆಗಲಿಕ್ಕೂ ಪತನ ಆಗಲಿಕ್ಕೂ ಅದೇ ಕಾರಣ ಆಗ್ತದೆ. ಆದ್ದರಿಂದ ಇದನ್ನು ನನ್ನ ಮೇಲೆ ಭರಿಸಬೇಡಿ. ನೀನೆಲ್ಲ ಮಾಡಿದ್ದು ನನಗೇನು, ನೀನು ಹೇಳಿದಾಗೆ ನಾನು ಮಾಡಿದ್ದೇನೆ. ಇದು ದೇವರು ನನಗೆ ಪ್ರೇರಣೆ ಕೊಟ್ಟಿದ್ದಾರೆ, ನಾನು ಮಾಡಿದ್ದೇನೆ. ಅದೆಲ್ಲ ಆಗುವುದಿಲ್ಲ. ದೇವರ ಕಳ್ಳತನ ಮಾಡಲಿಕ್ಕೆ ನನಗೆ ಪ್ರೇರಣೆ ಕೊಟ್ಟರೆ ನಾನು ಮಾಡಿದ್ದೇನೆ. ಅಲ್ಲಿ ದೇವರು ಅಂತ ಹೇಳಿದ್ರೆ ಯಾರು ಅಂದರೆ ಈ ಆತ್ಮ, ಜೀವಾತ್ಮ. ದೇವರು ಹೌದು, ಜೀವಾತ್ಮ. ಅವನ ಆತ್ಮಸಾಕ್ಷಿಯ ಸರಿ ಇಲ್ಲ, ಅದನ್ನು ಹಾಳು ಮಾಡಿಕೊಂಡಿದ್ದಾನೆ. ಅದಾಗುವುದಿಲ್ಲ. ಅವನು ಸೂಚಿಸಿದ್ದು ಮಾತ್ರ. ಇಂಥ ಕ್ವಾಲಿಫಿಕೇಶನ್ ನಾವು ಇದಕ್ಕೆ, ಇಂಥ ಕ್ವಾಲಿಫಿಕೇಶನ್ ಸೂಚಿಸಿದ್ದಾನೆ. ಸೇರಿಕೊಳ್ಳುವಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಮ್ಯಾನೇಜರ್ ಕೊಡಲಿಕ್ಕಿಲ್ಲ, ಸರ್ಕಾರದಲ್ಲಿ ಕೊಡೋದು, ಸರ್ಕಾರದಲ್ಲಿ ಮಾಡೋದಿಲ್ಲ, ಇನ್ಫ್ಲೂಯೆನ್ಸ್ನಲ್ಲಿ ಎಲ್ಲ ಬರೋದಿಲ್ಲ. ಅದೇ ರೀತಿಯದು ಅವನಿಗೆ ಸಂಬಂಧ ಇಲ್ಲ. ಈಗ ಸರ್ಕಾರ ನಮ್ಮ ದೇಶ ಹಾಳಾದರೂ ಮತದಾರನಿಗೆ ಪೂರ ಹೊಣೆಗಾರಿಕೆ ಅಲ್ಲ, ಅವನಿಗೆ ಒಂದು ಹೊಣೆಗಾರಿಕೆ. ಆಗ್ಬೋದು ಆಗಬಾರ್ದು ಅಂತ ಅವನು ಊಹಿಸ್ತಾನೆ, ಆದರೆ ಪ್ರತ್ಯೇಕ ಗೊತ್ತಾಗೋದು ಮತ್ತೆಲ್ಲ. ಆದ್ದರಿಂದ ಆ ಸ್ಥಾನದಲ್ಲಿರುವವ ತಪ್ಪಿಸಿ ಬಿಡಲಿಕ್ಕೆ ಬರುವುದಿಲ್ಲ, ಅಥವಾ ಸ್ಥಾನದಲ್ಲಿರುವವನೇ ಕೊನೆಗೆ ಜವಾಬ್ದಾರಿ. ಅದು 5 ವರ್ಷ ಅಂದರೆ 5 ವರ್ಷ, ನಮ್ಮದೊಂದು ಜೀವನ. ವ್ಯವಸ್ಥೆ ಮಾಡಿದವನಿಗೆ ಪೂರ್ಣ ಇಲ್ಲ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ದೇವರಿಗೆ ಪೂರ್ಣ ಇಲ್ಲ, ಎಲ್ಲ ಜೀವಾತ್ಮನಿಗೆ ಪೂರ್ಣ ಇಲ್ಲ. ಆದ್ದರಿಂದ ಇನ್ನು ಇಷ್ಟನ್ನು ತಿಳಿದುಕೊಂಡು ಹೇಗೆ ದೇವರಿಗೆ ಪೂರ್ಣ ಇಲ್ವಾ? ಅಲ್ಲ, ದೇವರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು. ಕೃಷಿಯ 4 ವರ್ಣ, 4 ಆಶ್ರಮ ಸೃಷ್ಟಿ ಮಾಡಿದವರು. ಇಂಥವ್ರು ಇಂಥದ್ದು ಮಾಡಬೇಕು ಅಂತ ಹೇಳಿದವರು. ಮಾಡಿದರೆ ಜವಾಬ್ದಾರಿ ಇವನಿಗೆ. ಅಂದರೆ ಅಪಾಯಿಂಟ್ಮೆಂಟು ಅವನು ಕೊಟ್ಟದ್ದಲ್ಲ, ತೋರಿಸಿದ್ದು ಪೋಸ್ಟ್ ಮಾತ್ರ ಅವನು. ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟವನು ಇದಾಗ್ತಾನೆ. ಹೌದು, ಕರೆಕ್ಟ್. ನಮ್ಮ ವ್ಯವಹಾರ ಯಾವಾಗಲೂ ಉದಾಹರಣೆಗಳು ಪೂರ್ಣ ಸತ್ಯ ಆಗುವುದಿಲ್ಲ. ಉಪಮ, ಅಲಂಕಾರ, ವ್ಯಾಕರಣದಲ್ಲಿ ಬರ್ತದೆ.
ಅದು ಸರಿ ಅರ್ಥ ಮಾಡಿಬಿಡ್ಬೇಕು. ಅಲ್ಲಿ ಸ್ವಲ್ಪ ಗೊಂದಲ ಮಾಡಬೇಕು. ಇಲ್ಲಿ ಯಾರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟವನಿಗೂ ಜವಾಬ್ದಾರಿ ಇರಬೇಕು ಅಲ್ವಾ? ಅಲ್ಲಿ ಇಲ್ಲ. ಅವ ತೋರಿಸಿದ್ದು ಮಾತ್ರ, ನೋಡಿ ಇದು ದಾರಿ, ಇದು ದಾರಿ, ಇದು ದಾರಿ, ಯಾರು ಬೇಕಾದ್ರೆ ಹೋಗಿ ನೋಡಿ, ಇದು ಮೇಲೆ ಹೋಗ್ಲಿಕ್ಕಾಗ್ತದೆ, ಕೆಳಗೆ ಹೋಗ್ಲಿಕ್ಕಾಗ್ತದೆ ಅಂತ ಹೇಳಿದ್ದಾರೆ. ಮೇಲೆ ಹೋಗು ಕೆಳಗೆ ಹೋಗು ಅಂತ ಹೇಳೋದು ಯಾರು ನಿರ್ಣಯ ಮಾಡೋದು? ಅದು ನಾವೇ ಮಾಡಬೇಕು. ಹೌದು. ಇದು ಉಪ್ಪರಿಗೆ ಮತ್ತೆ ಇದರಲ್ಲಿ ಅಪಾಯ ಇರಲಿಲ್ಲ, ಉಪ್ಪರಿಗೆ ಹೋಗುವುದು ಬರೋದು ಒಂದೇ. ಆದರೆ ಪತನ ಮತ್ತು ಉದ್ಧಾರ ಎಂಬ ಅರ್ಥ ಆದಾಗ ನಾನೇ ಜವಾಬ್ದಾರಿ, ನಾನಲ್ಲ, ಮಾಡಿದವಲ್ಲ, ವ್ಯವಸ್ಥೆ ಮಾಡಿದವಲ್ಲ, ಜೀವಾತ್ಮ. ಅದು ಬೇರೆ ಉದಾಹರಣೆಗಳಲ್ಲಿ ಸರಿ ಅರ್ಥ ಆಗೋದಿಲ್ಲ. ಆದ್ದರಿಂದ ಈಗ ನಿಮಗೆ ಸ್ವಲ್ಪ, ಈಗ ಜೀವಾತ್ಮನಾದ ನಿನಗೆ ಸ್ವಲ್ಪ ಸುರುವಿಂದ ಮಾಡ್ತೇವೆ ನಾವು. ಅದನ್ನು ನಾನು ಏನು ಮಾಡಬೇಕು ಗೊಂದಲ ಆಗ್ತದೆ. ಅದಕ್ಕೆ ಜ್ಞಾತ್ವ ಪೂರ್ವೈ ಪೂರ್ವತರ ಕೃತಂ. ನೀನು ಯಾವುದನ್ನು ಶುರು ಮಾಡು, ನೀನು ಯಾವ ಭಾಷೆ ಮಾತಾಡು, ಮಾತೃಭಾಷೆ. ಮಧ್ಯದಲ್ಲಿ ತುಳು ಮಾತಾಡುವ, ಕನ್ನಡ ಮಾತಾಡಲಿಕ್ಕೆ ನೋಡಿಲ್ಲ, ತಂದೆ ತಾಯಿಗಳದ್ದು ಸ್ವಲ್ಪ ತುಳುವೇ ಮಾತಾಡು. ಆಮೇಲೆ ಕಲಿ, ಬೇರೆ ಭಾಷೆ ಬೇಕಾ ಮತ್ತೆ ಕಲಿ. ಶುರುವಿಗೆ ಇಂಗ್ಲೀಷ್ ಕಲಿಸುವುದು ಎಷ್ಟು ಒಂದು ವಿಪರ್ಯಾಸ. ಈ ಭಗವದ್ಗೀತೆಗೆ ಒಳ್ಳೆದಂತದೆ ಅಂತದೆ. ಹಿಂದಿನವರೇನು ಮಾಡಿದ್ರು, ಮನೆಯಲ್ಲಿ ತುಳುವೇ ಮಾತಾಡಿದ್ರು. ನಮ್ಮ ಗರ್ಭಗ್ರಹ ದೇವರುಂಟು, ಅದು ಕೂಡ ಹೆಚ್ಚಾದ ಒಳ್ಳೆ ಪದ್ರ ಆಗ್ತದೆ. ನಮಗೆ ಒಂದೇ ಪದ್ರ ಆಯಿತು, ನಾವು ಅದೇ ಮಾತಾಡುವ. ನನಗೊಂದು ಸಾಮಾನ್ಯ ಉಂಟು, ಯಾರ ಹತ್ರ ಯಾವ ಭಾಷೆ ಮಾತಾಡಿದ್ರು ಅಂತ ಅದೇ ಮಾತಾಡ. ಆದರೆ ಮನೆಯಲ್ಲಿ ಅದನ್ನೇ ಮಾಡುತ್ತೆ. ಭಾಷೆಯ ಬಗ್ಗೆ ಹೇಳಿದ ಹಾಗೆ ಕರ್ಮಗಳು ಪೂರ್ವೈಗೆ ಪೂರ್ವತರ ಊಟ. ನಾವು ಟೇಬಲ್ ಇಟ್ಟುಕೊಂಡು ಊಟ ಮಾಡೋದು ಬೇಡ, ಮನೆಯಲ್ಲಿ ಆದರೂ ಬೇಡ. ಮಾಡಿದರೆ ಏನು ಅಂತ ದೊಡ್ಡ ಸಭೆ ಮಾಡಬೇಕು, ಅದು ಗೌಣ ಅಂದರೆ ಮಾಡೋಣ ಹೋಗಿ. ಆದರೆ ಇದು ಪ್ರಶಸ್ತ. ಟೇಬಲ್ ಇಟ್ಟು ಊಟ ಮಾಡಿದ್ರೆ ಮತ್ತೆ ಹೆಚ್ಚಿನವರು ಬಿಟ್ಟರು, ಯಾಕೆಂದರೆ ಗಂಟು ನೋವು ಬೇರೆಸು. ಹೌದೌದು ಹೌದು. ಈಗ ಕೂತ್ಕೊಂಡಿದ್ದು ಮಾಡಿ ಗಂಟು ನೋವು ಮತ್ತೆ ತಡ ಆಯ್ತು. ಈಗ ಬರ್ಬೋದು ಬರಬಾರ್ದು ಅಂತಲ್ಲ. ಹಾಗೆ ಪೂರ್ವ ಈ ಪೂರ್ವತರ ಹಂಗೆ ಹಾಕೊಳ್ಳೋದು ಬೇಡ. ಯಾಕೆಂದರೆ ಇಲ್ಲಿ ಇದಕ್ಕೆ ಇಲ್ಲಿಯ ವಾತಾವರಣಕ್ಕೆ ಅದು ಸರಿ ಬರೋದು. ನಮ್ಮ ಡಿಗ್ರಿಟಿಗೆ ಕಡಿಮೆ ಆಗ್ತದೆ. ಸೂಟು ಊಟ ಎಲ್ಲ ಹಾಕೊಂಡು ಅದು ಆರೋಗ್ಯ ಆಯ್ತು. ಅವನಿಗೆ ನಮಗೆ ಜವಾಬ್ದಾರಿ ಇಲ್ಲ. ಇಲ್ಲಿಯ ವಾತಾವರಣಕ್ಕೆ ದೇವರು ಪೂಜೆ ಮಾಡುವವರು ಹಂಗೆ ಹಾಕಬಾರ್ದು, ಅದೇ ಅಲ್ಲಿ ಮಾಡುವುದಿಲ್ಲ. ಇಲ್ಲಿ ಏನು ನಡೆದಿದೆ ಅದನ್ನೇ ಮಾಡೋದು, ಪೂರ್ವೈಕ. ಇನ್ನು ಅದರಲ್ಲಿಯೂ ನಮಗೆ ಕಿಂ ಕರ್ಮ. ನಾನೀಗ ಏನು ಮಾಡಬೇಕು ಗೊತ್ತಾಗುತ್ತೆ. ಈಗ ನಿದ್ದೆ ಮಾಡಬೇಕಾ ಓದಬೇಕಾ ಅದು ಗೊತ್ತಾಗುವುದಿಲ್ಲ. ಕಿಂ ಕರ್ಮ ಕಿಂ ಅಕರ್ಮ. ಈಗ ನಾನು ಓದಬೇಕಾ ನಿದ್ದೆ ಮಾಡಬೇಕಾ? ಯಾರಪ್ಪ ಹೇಳೋದು? ನೀನು ನಿದ್ದೆ ಮಾಡಬಾರ್ದು, ಓದು. ನಾವೇ ನಿರ್ಧಾರ ತಗೊಳ್ಬೇಕು. ಅಲ್ಲಿಯೂ ಅದು ಕೂಡ ತಪ್ಪು ನಿರ್ಧಾರ. ಬೇರೆಯವರು ನಿರ್ದೇಶ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಒತ್ತಿಕೊಳ್ಳುವ. ಪರೀಕ್ಷೆಯಲ್ಲಿ ನಮಗೆ ಒಳ್ಳೆ ಮಾರ್ಕ್ಸ್ ಸಿಗಬೇಕು ಎಂಬುದರ ಬಗ್ಗೆ ನಿರೀಕ್ಷೆ. ಯಾವಾಗ ಓದಬೇಕು, ಎಷ್ಟು ಓದಬೇಕು, ಎಷ್ಟು ಓದೋದು ಬೇಡ ಅದವರ ಕೆಲವರಿಗೆ ಅಪ್ಸರ್ ಓದಬೇಕಾಗ್ತದೆ, ಕೆಲವರಿಗೆ ಅದೇ ಸಾಕು. ಅದೆಲ್ಲ ಅವರವರ ವೈಯಕ್ತಿಕವಾಗಿ. ಆಮೇಲೆ ಕವಯೋಕ್ರಮ. ನಾವು 10 ಸತ್ತು ಓದಿದಂತೆ ನನ್ನ 3 ಸಲ ಆದದ್ದು ಹಾಗೆ ಓದಿರ್ತಲ್ಲ ಅಲ್ಲಿ ಸಿಕ್ಕಿದಾಗ. ಹೌದು, ನನ್ನ ಕಾಲದಲ್ಲಿ ಇಷ್ಟು ನಮ್ದು ಏನಾಯಿತು, ರಿವಿಷನ್ ಆಯಿತು ಅಂತ ಹೇಳ್ತಿದ್ದ. ಈಗ ಅದೆಲ್ಲ ಇಲ್ಲ. ಆಗ ನಮಗೆ ಇಲ್ಲ, ನಿನಗೆ ಒಂದೇ ಸಲವೂ ಸಾಕಾಗಿ ಏನೋ, ನಿನಗೆ ಬರುವವರೆಗೆ ರಿವಿಷನ್ ಮಾಡು. 100 ಸಲ ಅಂತೂ ಮಾಡು. 100 ಆದಿತ್ತು, ಒಂದೇ ಆದಿತ್ತು. ಅದೆಲ್ಲ ವ್ಯತ್ಯಾಸಗಳು ಇರ್ತದೆ. ಅದಕ್ಕೆ ಸರಿಯಾಗಿ ನೀನೇ ನಿರ್ಣಯ ಮಾಡುವುದು. ಅಲ್ಲಿ ಪ್ರತ್ಯೇಕ ಕರ್ಮ ಪ್ರವಕ್ಷಾಮಿ. ಈಗ ಹಾಗಾದ್ರಿಂದ ಕರ್ಮ ಏನು ಎಂಬುದು. ಈಗ ನಾನು ಏನು ಮಾಡಬೇಕು? ನಾನು ಇಲ್ಲಿ ಬರಬೇಕಾ, ಅಲ್ಲಿ ಇರಬೇಕಾ, ಈಗ ಏನು ಮಾಡಬೇಕು? ಅಥವಾ ನಮಗೆ ಆಗಬೇಕು ಅಂತೇಳಿ ನಾವು 12 ಗಂಟೆ ಕೂತ್ಕೊಂಡ್ರೆ ಏನಾಗ್ತದೆ? ಹಾಗಾದರೆ ಅಲ್ಲಿ ಕರ್ಮ, ಅಕರ್ಮ, ವಿಕರ್ಮ ಅಂತ ಹೇಳಿದ. ವಿಕರ್ಮ ಅಂದರೆ ವಿಶೇಷ ಕರ್ಮ. ದೀಪಾವಳಿ ದಿವಸ ಬೆಳಿಗ್ಗೆ ಎದ್ದು ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು, ಅದು ವಿಕರ್ಮ. ಮಾಡಬೇಕು ಬೇಡ, ಅದು ಇನ್ನವ್ರು ಮಾಡಿದ್ದಾರೆ, ಮಾಡುವಪ್ಪ, ಸುಲಭದಲ್ಲ. ಬಿಟ್ಟರೆ ಏನಾಗ್ತದೆ? ಅದೊಂದು ವಿಕಲ್ಪ ಆಗ್ತದೆ. ಹಾಗೆ ಸಾಧಾರಣ ಉದಾಹರಣೆ, ಈ ಕರ್ಮ, ಅಕರ್ಮ, ವಿಕರ್ಮ. ಅಕರ್ಮ ಅಂತ ಹೇಳಿದ್ರೆ ನಿಷಿದ್ಧ ಕರ್ಮ. ಇದಕ್ಕಿಂತ ಇನ್ನೊಂದು ಚಂದವಾದಂಥ ಉದಾಹರಣೆ ಜೀವನ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸದುಪಯೋಗ, ದುರುಪಯೋಗ, ನಿರುಪಯೋಗ. ಸುಮ್ಮನೆ ಆಲಸ್ಯ ಆಗ್ತದೆ. ಎರಡು ಮಹಾಪಾಪ. ದುರುಪಯೋಗ ಅಂತೂ ಪಾಪ ಅಂತ ಗೊತ್ತಾಗ್ತದೆ, ನಿರುಪಯೋಗವೂ ಪಾಪವೇ. ಹೌದು, ಅಂದರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಕೊಟ್ಟದಲ್ಲ. ಅಲ್ಲ, ಅದೇ ಅದು ಉಂಟು. ಕತ್ತಿಯನ್ನು ಹಾಗೆ ಇಟ್ಟು ಬಿಟ್ಟರೆ ಮಣ್ಣು ಹಿಡಿದು ಹಾಗೆ ಹೋಗ್ತದೆ. ಕತ್ತಿಯನ್ನು ಕಡಿಲಿಕ್ಕೆ ಇಲ್ಲದಿದ್ದರೂ ಅದನ್ನು ಮಸೆ ಇಡುವ ಕ್ರಮ ಇತ್ತು ನಮ್ಮಲ್ಲಿ. ಹೌದು,
ಹಾಗೆ ದೇಹವನ್ನಾಗಲಿ ಬುದ್ಧಿಯನ್ನಾಗಲಿ ನಮ್ಮ ಸಮಯವನ್ನಾಗಲಿ ನಿರುಪಯೋಗ ಮಾಡುವುದು ಮಹಾಪಾಪವೇ. ನಾನು ಕೆಟ್ಟದ್ದು ಮಾಡಲಿಲ್ಲ, ಅದೇ ಪಾಪ ಮಾಡಬೇಕು. ಹೌದು, ಕೆಟ್ಟದ್ದು ಮಾಡಲಿಲ್ಲ, ನೀನು ಒಳ್ಳೇದು ಮಾಡಲಿಲ್ಲ. ಅದಕ್ಕಿಂತ ಕೆಟ್ಟದಾದ್ರೂ ಮಾಡೋದು. ಟಿವಿಯಲ್ಲಿ ಏನಾದರೂ ಮಾಡ್ತಿದ್ರು ತಮ್ಮ ಅಂತ, ಒಳ್ಳೇದು ಮಾಡ್ಲಿಕ್ಕಾಗಲಿ ಕೆಟ್ಟದಾದ್ರೂ ಮಾಡು, ಮತ್ತೆ ಬುದ್ಧಿ ಬರ್ತದೆ. ಸುಮ್ಮನೆ ನಿರುಪಯೋಗ ಮಾಡಬೇಡ. ಅದು ಒಂದು ಲೆಕ್ಕದಲ್ಲಿ ದುರುಪಯೋಗ ಇದ್ರು ನಿರುಪಯೋಗ. ಹೌದು, ನಾವು ಹೆಚ್ಚು ಆಳಕ್ಕೆ ಹೋಗದಿದ್ರು ಆದ್ರಿಂದಲೇ ಅದನ್ನು ತಿಳ್ಕೊಳ್ಳುವಾಗ ಅಕರ್ಮ ವಿಕರ್ಮ ಅಂತ ಬರ್ತದೆ. ಆಮೇಲೆ ಮಾಡಿದ್ರೂ ನಾನು ಮಾಡಲಿಲ್ಲ ಎಂದು ತಿಳಿಯುವಂತ ನಿಮ್ಮನ್ನೇ ಆಗ ಒಂದು ಸ್ವಲ್ಪ ಅದನ್ನು ಹೇಳಿದೆ, ನಾನು ಮಾಡಿದ್ದಲ್ಲ ಎಂದು ಮಾಡಿದೆ. ಹಾಗೆ ತಿಳ್ಕೊಳ್ಳೋದು ಒಂದು ವಿಶೇಷ. ಮಾಡಿದ್ದು ಹೌದು, ನಾನು ಮಾಡಿದ್ದು ಅಂತ ಹೇಳಬಹುದು. ಇದೆಲ್ಲ ಯಾರು ಮಾಡಿದ್ದು ಗೊತ್ತುಂಟಲ್ಲ. ಆದರೆ ಅದೇ ಸ್ವಲ್ಪ ಪ್ರಕಟಣೆ. ಇದು ನನ್ನಿಂದ ಆಯಿತು. ಭಕ್ತನ ಹೇಳಿ ದೇವರು ಇಷ್ಟು ಮಾಡಿಸಿದ. ಎಷ್ಟು ಒಳ್ಳೆಯ ಮಾತುಗಳು ಬರ್ತವೆ. ನಾನು ನಿದ್ದೆ ಮಾಡಿದೆ ಅಂತ ಹೇಳಿದ್ರೆ ಸಂಜೆ ನಿದ್ದೆ ಬಂತು ಅಂತ ಹೇಳೋದೇ ಒಳ್ಳೇದು. ಹೌದು. ನಾನು ಮಾಡಿದೆ ಅಂತ ಹೇಳೋದಕ್ಕಿಂತ ನನಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿತು ಅಂತ ಹೇಳುದು ಒಳ್ಳೇದು. ಅಲ್ಲ, ಅದು ನಿದ್ದೆ ತನ್ನಷ್ಟಕ್ಕೆ ಬರ್ತದೆ. ನಿದ್ದೆ ಬಂದಾಗ ನಾವು ನಿದ್ದೆ ಮಾಡಿದ್ದು. ನಿದ್ದೆ ಬರದಿರುವ ನಿದ್ದೆ ನಾನು ಮಾಡಿದೆ ಅಂತ ಹೇಳಿದ್ರೆ ನಾಳೆ ಮಾಡು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅದು ಒಳ್ಳೆಯದು. ದೇವರು ಮಾಡಿಸಿದ ಅಂತ ಹೇಳುವುದು ಭಕ್ತನ ಇದು. ಪ್ರಕೃತಿ ಮಾಡಿಸಿದೆ ಅಂತ ಹೇಳುವುದು ಸಾಂಖ್ಯದಲ್ಲಿಯೋ ಅಥವಾ ಕರ್ಮದಲ್ಲಿ ಬರ್ತದೆ. ನಿದ್ದೆ ಬಂತು, ನಿದ್ದೆ ಮಾಡಿದೆ, ಯಾಕೆ ನಿದ್ದೆ ಮಾಡಿದ್ದೇನೆ, ನಿದ್ದೆ ಬಂತು, ನಿದ್ದೆ ಮಾಡಿದೆ, ಮುಗೀತದಲ್ಲಿ. ಅಂಥದ್ದೊಂದು ಇದು ಮಾಡಿದೆ. ನಾನು ಮಾಡಿದೆ ಅಂತ ಹೇಳಿದಾಗ ಪುನಃ ಎಲ್ಲ ಕಡೆ ಸಿಕ್ಕಿ ಬಿಡ್ತೇವೆ ನಾವು. ನಾನು ಎಂಬುದಿಲ್ಲ. ಅದ್ರ ಬೋಧ ಹೇಳ್ತಲ್ಲ, ಕರ್ಮ ಬುದ್ಧಿಮಾನ್ ಪಶ್ಯೇದ ಕರ್ಮಣಿ. ನಾನು ಕರ್ಮ ಮಾಡಿದ್ದಲ್ಲ ಅಂತ ಹೇಳಿದರೆ ನಾನು ನಿದ್ದೆ ಮಾಡಿದ್ದಲ್ಲ, ನಿದ್ದೆ ಬಂದದ್ದು. ಹೆಚ್ಚುಕೊಂಡೋಗಿ ನಾನು ಪಾಪ ಮಾಡಿದ್ದಲ್ಲ, ಅದು ಆಗದ ಆದದ್ದು ಅಂತ ಹೇಳಿದರೆ ನ್ಯಾಯದಲ್ಲಿ ಅದನ್ನು ಬಿಡುವುದಿಲ್ಲ. ಅತಿ ಆಗಬಾರ್ದು. ಆದರೆ ನಾನು ಎಂಬ ಅಹಂಕಾರಕ್ಕೆ ಕಡಿಮೆ ಮಾಡಬೇಕು. ಒಳ್ಳೇದು ಮಾಡಿದಾಗ ನಾನು ಅಂತ ಹೇಳ್ತೇವೆ, ಕೆಟ್ಟದ್ದು ಮಾಡಿದಾಗ ಇನ್ನೊಬ್ಬರ ಮೇಲೆ ಹಾಕ್ತೀವಿ. ಇನ್ನೊಬ್ಬರ ಮೇಲೋ ಅಥವಾ ಕಾರಣಗಳನ್ನು ಅದು ದೇವರು ಮಾಡಿಸಿದ್ದು. ಅದನ್ನು ಅರ್ಥ ಎಲ್ಲೇ ಕಲ್ತಿದ್ದೇನೆ. ಇದರಲ್ಲಿ ನೀನೇನು ಮಾಡಿದ್ರೆ ದೇವರು ಮಾಡಿಸಿದ್ದು. ಅದು ಕೊಲೆ ದೇವರು ಮಾಡಿಸಿದ ಆಗುವುದಿಲ್ಲ. ಅಲ್ಲಿ ನಾನಿದ್ದೇನೆ, ಅದಕ್ಕೆ ನಾನಿಲ್ಲ. ಇದು ಎರಡು ಬಹಳ ಒಂದು ಸೂಕ್ಷ್ಮವಾದಂತಹ ಒಂದು ಕಲೆ, ಜೀವನ ಕಲೆ. ದಿವಿಜರು ಅದಕ್ಕೆ ಕಲಿತದ್ದು ಜೀವನ ಧರ್ಮ ಯೋಗ. ಕಲೆ ಯೋಗ ಅಂದರೆ ಅದು ಯುಜ್. ನಾವು ಅದಕ್ಕೆ ಅರ್ಥವನ್ನು ಜೋಡಿಸಬೇಕು. ಶಬ್ದ ಉಂಟು, ಅರ್ಥ ನಾವು ಜೋಡಿಸಬೇಕು. ಅದನ್ನು ಕರ್ಮಣ್ಯ ಕರ್ಮಣಿ ಅದೆಲ್ಲ ಅದು ಪುನಃ ಎಂಥದ್ದು, ನೀನು ಕಾಮ ಸಂಕಲ್ಪ ಬಿಟ್ಟು ಮಾಡಿದ ಕರ್ಮ ಅಕರ್ಮ. ನಮ್ಮ ನಿತ್ಯ ಪೂಜೆ ಅಕರ್ಮ. ಅದನ್ನೇನು ಯಾಕೆ ಮಾಡಬೇಕು? ನಾನು ಅಕರ್ಮ ಆದರೆ ಫಲ ಇಲ್ಲ ಅಂದರೆ ನನಗೆ ಯಾಕೆ ಮಾಡಬೇಕು? ಅದೇ ಕಲೆ. ನನಗೆ ಇದಾಗಬೇಕು ಅಂತ ನಾನು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಸಿಗಬೇಕು ಅಂತ ಪೂಜೆ ಮಾಡಿದರೆ ಅಲ್ಲಿ ಮುಗೀತು. ಮಾರ್ಕ್ಸ್ ಸಿಕ್ಕಿದ್ದು ಉಂಟು. ಮಾರ್ಕ್ಸ್ ಸಿಗಬೇಕಾ ಬೇಡವಾ ಅವನಿಗೆ ಬಿಟ್ಟದ್ದು. ಅದು ಆಗ ನಿನ್ನೆ ಹೇಳಿದ ಮಾತು, ಕರ್ತವ್ಯ ಕರ್ಮ ಅಕರಣ. ಕರ್ತವ್ಯ ಕರ್ಮ ಅಂತ ತಿಳಿದಾಗ ಫಲದ ಬಗ್ಗೆ ಯೋಚನೆ ಬೇಡ. ಆದರೆ ಫಲ ಸಿಗ್ತದೆ. ಆಫೀಸ್ನಲ್ಲಿ ಕೆಲಸ ಮಾಡುವುದು ಸಂಬಳಕ್ಕಾಗಿ ಅಂತ ಹೇಳುವುದಕ್ಕಾಗಿ ಕೆಲಸ ಮಾಡುವ ಮೋಸ ಮಾಡ್ತಾರೆ. ತೆಂಗಿನ ಕಟ್ಟಲಿಗೆ ನಾವು ನೋಡಿದರೆ ಕೆಲಸ ಮಾಡ್ತಾನೆ, ನೋಡದಿದ್ದರೆ ಇದು ಅಪಾಯಕಾರಿ. ದೊಡ್ಡ ಪಾಪ ಆಗುವುದು ಹಾಗೆ. ಸಂಬಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಇವತ್ತು ಯಾವುದಕ್ಕೆ ನಿಯೋಜಿಸಬೇಕು? ನಿಮಗೆ ನೆನಪಾಗುದಾಗೆ ನಮ್ಮಲ್ಲಿ ಕಟ್ಟಿಗೆ 8 ಆಣೆ ಏನೋ ಕೊಡ್ತಿದ್ದರು ನಾನು ಸಂಘಗಳು. ಅವ ಯಾರಾದರೂ ನೆಂಟರು ಅಪರೂಪಕ್ಕೆ ಬಂದರೆ ಒಂಚೂರು ಮಾತಾಡ, ಇನ್ನು ಸಂಜೆ ಬರ್ತೇನೆ, ಸಂಜೆ ಇಲ್ಲ ನಾವು ಮನೆಗೆ ಹೋಗ್ತೇವೆ ಮತ್ತು ಒಂದು ಸ್ವಲ್ಪ ಅದಾಗುವುದಿಲ್ಲ, ಇವತ್ತಾಗುವುದಿಲ್ಲ. ಅವರು ನಮಗೆ ಸಂಬಳ ಕೊಡ್ತಾರೆ, ನನಗೆ ಈಗ ಮಾತಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ದೊಡ್ಡ ಒಂದು ಪ್ರಾಮಾಣಿಕತೆ, ಶ್ರದ್ಧೆ, ಅಂಥದ್ದನ್ನು ನಾವು ಪುನಃ ಸ್ಥಾಪಿಸಬೇಕು. ಮಾತಾಡಲೇಬಾರ್ದು ಅಂತ ಹೇಳಿದರೆ ಈಗ ಬಹುಶಃ ಆಫೀಸ್ನಲ್ಲಿಯೂ ನಮ್ಮ ಫೋನ್ನಲ್ಲಿ ಸಾಧಾರಣ ಎಷ್ಟು ಸಮಯ ಹೋಗ್ತದೆ ಅಂದರೆ ಅಲ್ಲಿ ಫೋನ್ನಲ್ಲಿ ಅಗತ್ಯ ಇದ್ದದ್ದು ಒಂದು ಹೇಳಿ ಒಳ್ಳೆ ಇಟ್ಟುಬಿಡಿ, ಇದೆಲ್ಲ ಬರ್ತದೆ. ಅಷ್ಟನ್ನು ಮಾಡಲಿಕ್ಕೆ ನಮಗೆ ತಿಳಿಯದಿದ್ದರೆ ನಾವು ಸಿಕ್ಕಾಕೊಳ್ತೇವೆ. ನಾನು ಆಫೀಸ್ನಲ್ಲಿರೋದು ಈ ಕೆಲಸ ಮಾಡಲಿಕ್ಕೆ ಅಂತ ಅದನ್ನು ಅಲ್ಲಿ ಹೇಳಿದಾಗೆ ಕೃಷಿಗೂ ಎಲ್ಲದಕ್ಕೂ ಹೇಳಿದರೆ ಸರಿ ಆಗ್ತದೆ. ಅಲ್ಲಿ ಕರ್ಮಣಿಗೆ ಯುಕ್ತ ಅಂತರ್ ಮನುಷ್ಯೇಶು ಯುಕ್ತ. ಅದನ್ನು ತಿಳಿದುಕೊಂಡು ಯುಕ್ತ ಕರ್ಮ, ಅದು ಯುಕ್ತ. ಅಲ್ಲಿ ಪಾಪ ಇಲ್ಲ. ಪುಣ್ಯ ಉಂಟು ಅಂತ ಮಾಡುವುದಲ್ಲ, ತನ್ನಷ್ಟಕ್ಕೆ ಬರ್ತದೆ.
ಅಲ್ಲಿ ತನ್ನಷ್ಟಕ್ಕೆ ಕ್ರೆಡಿಟ್ ಆಗ್ತದೆ, ನೋಡುವುದು ಬೇಡ. ಅದು ಈಗ ಅಕೌಂಟಿಗೆ ಕ್ರೆಡಿಟ್ ಆಗಿದ್ರೆ ನೋಡುವುದು ಬೇಡ. ಕ್ರೆಡಿಟ್ ಆಗಲಿಲ್ಲ ಅಂತ ಹೇಳಿದ ಕೂಡಲೇ ಎಂಥದೋ ಒಂದು ಆಯಿತು. ಇದೆ ಆ ವ್ಯವಸ್ಥೆ ಇಲ್ಲ ಅಲ್ವ, ತನ್ನಷ್ಟಕ್ಕೆ ಆಗ್ತದೆ ಅಲ್ಲ. ಹಾಗೆಯೇ ನಮ್ಮ ಪಾಪ ಪುಣ್ಯಗಳ ಚಿತ್ರಗುಪ್ತರು ತನ್ನಷ್ಟಕ್ಕೆ ಅಲ್ಲಿ ಎಂಟ್ರಿ ಆಗ್ತದೆ, ಅವನು ಮಾಡುವುದಲ್ಲ. ತಮ್ಮ ತಮಾಷೆಗೆ ಹೇಳಿದ್ರು ಚಿತ್ರಾಯಸ ಇಟ್ಟರೆ ಅವ್ರು ಸ್ವಲ್ಪ ರಿಯಾಯಿತಿ ಮಾಡ್ತಾರೆ ಅಂತ. ಅದು ಒಂದು ಕರ್ಮ ಮಾಡಿದ್ದಕ್ಕೆ ಆ ಪದಕ್ಕೆ ಪುಣ್ಯ ಕೊಡ್ತಾನೆ ಅಷ್ಟೇ. ದೇವರನ್ನು ನೆನಪು ಮಾಡಿದ್ದಕ್ಕೆ ಪುಣ್ಯ ಹೇಳ್ತಾನೆ. ದೇವರು ಅಂದರೆ ದೇವರ ಅಂಶವ, ದೇವರ ಇದನ್ನು ಮಾಡಿದ್ರೆ ಪುಣ್ಯ ಹೇಳ್ತಾನೆ. ಅವನು ರಿಯಾಯಿತಿ ಮಾಡೋದಿಲ್ಲ, ನನ್ನವಂತ ರಿಯಾಯಿತಿ ಮಾಡೋದು. ಯಮನ ದೂತರಿಗೆ ಸಮವರ್ತಿಗಳು ಅಂತ ಹೆಸರು. ನಮ್ಮ ನ್ಯಾಯಾಧೀಶರು ಸಮವರ್ತಿಗಳಾಗುವುದಿಲ್ಲ, ಅವರಿಗೆ ಬೇಕಾದವರು ಆಗುವಾಗಲೇ ಸಮವರ್ತಿ ಎಂಬುದು ಒಳ್ಳೆಯ ಶಬ್ದ. ದೇವರಲ್ಲಿ ಅತಿ ಶ್ರೇಷ್ಠ ಯಮ ಅಂತ ಹೇಳೋದು ನಾವು ಒಂದು ಹೇಳ್ತೇವೆ ಸಮವರ್ತಿಯಿಂದ. ಅದನ್ನು ಬಿಟ್ಟರೆ ಇನ್ನು ಕಾಮ ಸಂಕಲ್ಪ ವಿವರ್ಜಿತ. ಕಾಮ ಸಂಕಲ್ಪ ಬಿಟ್ಟು ಹಾಗಾದ್ರೆ ಬಂತಂತ ಮಾಡೋದು, ನನಗೆ ಲಾಭ ಇಲ್ಲದಿದ್ದರೆ ಯಾಕೆ ಪೂಜೆ ಮಾಡೋದು? ಅದೇನು ಅಂತ ಹೇಳಿದರೆ, ಪೂಜೆ ಮಾಡುವುದು ನನ್ನ ಜೀವನದ ಅವಿಭಾಜ್ಯ ಅಂಗ. ಜಪ ಮಾಡುವುದು ಅವಿಭಾಜ್ಯ, ಲಾಭ ಆಗಬೇಕು ಅಂತಲ್ಲ. ಆಗ ಆ ಕರ್ಮಕ್ಕೆ ಫಲವೂ ಇಲ್ಲ, ಇದಿಲ್ಲ. ಇಲ್ಲಿ ಇದು ಬರಲಿಲ್ಲ, ನಾವು ಹೇಳಿದದ್ದು ಯಾವುದು? ಪ್ರತ್ಯವಾಯ ಬರಲಿಲ್ಲ. ಕರ್ತವ್ಯ ಕರ್ಮ ಮಾಡಿದ್ರಿಂದ ಪ್ರತ್ಯವಾಯ ಬರಲಿಲ್ಲ. ಒಂದು ಕಡೆಯಲ್ಲಿ ಸರಿ ಹೇಳಿಬಿಡ್ತಾನೆ, ಜಪ ಪೂಜೆಗಳಿಗೆ ಫಲ ಇಲ್ಲ ಮಾರೆ ಅವನಿಗೆ, ಹಾಗಾದ್ರೆ ನಾನು ಯಾಕೆ ಮಾಡಬೇಕು? ಮಾಡದಿದ್ರೆ ದೋಷ ಬರ್ತದೆ. ಹೌದು, ಅದಕ್ಕೆ ಮಾಡಬೇಕು. ಕಸ ಗುಡಿಸಿದ್ರಿಂದ ಏನು ಪ್ರಯೋಜನ? ನಾಳೆ ಕಸ ಆಗ್ತದೆ. ಕಸ ಗುಡಿಸದೇ ಇದ್ರೆ ಇವತ್ತು ಬಂದು ಹೇಳ್ತಾನೆ, ಅಂತ ಒಂದು ಇವರು ಒಂದು ಮನೆ ಹಂಗಾದ್ರೆ ಕಸ ಕೂಡ ಗುಡಿಸೋದಿಲ್ಲ. ಪ್ರತ್ಯವಾಯ ಅಂದರೆ ಅಭಿಪ್ರಾಯ ಹಾಳಾಗ್ತದೆ. ಇವತ್ತು ಕಸ ಆಗ್ತದೆ, ನಾಳೆ ಕಸ ಆಗ್ತದೆ, ಇರಲಿ ಅನ್ಕೊಳ್ತಾರೆ. ಯಾವಾಗಲ ತೆಗೀಲಿಕ್ಕೂ ಆಗುವುದಿಲ್ಲ ಬರ್ತದೆ. ಆದ್ದರಿಂದ ಅದು ಕರ್ತವ್ಯ ಕ್ರಮ. ಅದೇ ಕರ್ತವ್ಯ ಕರ್ಮ ಕರಣ ಅದು, ನಿಷಿದ್ಧ ಕರ್ಮ ಕರಣ ಅದು ಪ್ರತ್ಯವಾಯ. ಅದಕ್ಕೆ ದಾರಿ ಇಲ್ಲ ಅಂತಲ್ಲ, ಅದಕ್ಕೆ ಶಾಂತಿ ಜಪ, ವಿಶೇಷ ಜಪ, ನಿತ್ಯ ಜಪ ಅಲ್ಲ. ನಿತ್ಯ ಜಪದಲ್ಲಿ ಅದು ಹೋಗುವುದಿಲ್ಲ, ನಿತ್ಯ ಪೂಜೆಯಲ್ಲಿ ಹೋಗುದು. ವಿಶೇಷ ಪೂಜೆ, ವಿಶೇಷ ಜಪ ಇದೆಲ್ಲ ಮಾಡಬಹುದು ಶ್ರದ್ಧೆ ಇದ್ದರೆ. ಕಾಮ ಸಂಕಲ್ಪ ಇದು ಕಾಮದಿಂದ ಕೂಡಿದ ಕರ್ಮ ಮಾಡಬಹುದು. ಪ್ರಾಯಶ್ಚಿತ್ತಾದಿ ಕರ್ಮಗಳು ಮಾಡಬಹುದು, ಆದರೆ ಅದೇ ಮುಖ್ಯ ಅಲ್ಲ. ಅದು ಮಾಡಿದ್ದೇ ಯಾಕೆ? ತಪ್ಪು ಮಾಡಿದ್ದಕ್ಕಲ್ಲ ಮಾಡಿದ್ದು. ಹೌದು, ಅದು ಒಂದು ಪ್ಲಸ್ ಮತ್ತು ಮೈನಸ್. ನಿನಗೆ ಲಾಭ ಆಗಲಿಲ್ಲ, ತಪ್ಪು ಮಾಡಿದ್ವಿ, ಮಾಡ್ತದೆ. ಮೈಗೆ ಬಿದ್ದಿ, ಮೈ ಬರೆಸಿಕೊಂಡು ಹೋಯ್ತಾ, ತೊಳೆಯುತ್ತಾ ಅಂತ ಮಾಡ್ತಾರೆ. ಅಲ್ಲಿ ತೊಳೆದಕ್ಕೆ ಫಲ ಇಲ್ಲ, ತೊಳೆದಕ್ಕೆ ಫಲ ಇಲ್ಲ. ಇದೆಲ್ಲ ಇಲ್ಲಿ ಇನ್ನು ಪುನಃ ಅಷ್ಟೇ. ಏನು ಅಂತ ಹೇಳಿದರೆ, ಕರ್ತವ್ಯ ಕರ್ಮದಲ್ಲಿ ಫಲ ಇಲ್ಲ. ಇನ್ನು ಫಲಸಂಗ ವಿವರ್ಜಿತ. ನಾನು ಮಾಡುವುದು, ಜಪ ಮಾಡುವುದು ಇಂಥ ಇದಕ್ಕೆ ಫಲದ ಬಗ್ಗೆ ಯೋಚಿಸಬೇಡ. ನಾನು ತಪ್ಪು ಮಾಡಿದ್ದಕ್ಕೆ ಇಷ್ಟು ಜಪ ಮಾಡ್ತೇನೆ ಅಂತ ಹೇಳೋದು, ಫಲ ಬಂತ ಇಲ್ವೋ ಅಂತ ಹೇಳೋದು ಬೇಡ. ಬಂತು, ಆಯಿತು, ಆಗ ಹೋಯ್ತು. ಬಹುಶಃ ಈ ಜಪದಲ್ಲಿ 3 ಅರ್ಘ್ಯ ಕೊಡುವುದು ಕೃಷಿಯಾಗಿ ಕರ್ಮ ಮಾಡಲಿಕ್ಕೆ ನಮಗೆ ತಿಳಿಯದೆಯೋ ಹಿಂಸೆ ಆಗಿದೆ. ಅದಕ್ಕೆ ಹೋಗಿ ಸೂರ್ಯನಿಗೆ 3 ಅರ್ಘ್ಯ ಕೊಟ್ಟರೆ ಆಗಿದೆ ಎಂಬುದು ಸತ್ಯ, ಗೊತ್ತಿಲ್ಲದೆ ಕೃಷಿಯಾಗಿ ಏನು ಸತ್ತಿದೆ, ಅದು ಸತ್ತಿದೆ, ಆಗುವಾಗ ಹೋಯಿತು ಎಂಬುದು ಸತ್ಯವೇ. ಅದಕ್ಕೆ ಬಗ್ಗೆ ನಿಂತು ಕಲೆಗೆಡಿಸ್ಕೊಳ್ಬೇಕು. ಹೋಯ್ತಾ ಇಲ್ಲ, ಈಗ ಎಷ್ಟೊಂದು ಗೊತ್ತೇ ಇಲ್ಲ ಅದು ಯಾಕೆ ಅರ್ಘ್ಯ ಕೊಡುವುದು ಅಂತ. ಅರ್ಘ್ಯ ಕೊಡುವುದು ಅದಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಡುವುದು. ಯಾಕಂದರೆ ಆ ಎರೆಹುಳು ಇದಕ್ಕೆಲ್ಲ ಜೀವಿಗಳಿಗೆ ಇದು ಮೂಲ ಕಾರಣ ಸೂರ್ಯ. ಅವನು ಇದರಿಂದ ಬೆಳೆದಂಥ ಎರೆಹುಳುವನ್ನು ಇರುವೆಯನ್ನು ಕೊಂದಿದ್ದೆಲ್ಲ, ನೀನು ಕಳೆ ಗಿಡವನ್ನು ಕಿತ್ತು ಬಿಸಾಡಿದ್ದೆಲ್ವ, ಅದಕ್ಕೆ ಸೂರ್ಯನಿಗೆ ಒಂದು ಅರ್ಘ್ಯ ಕೊಡುವುದು. ಹೀಗೆ ಮಾಡಬೇಕಾಯಿತು. ಭಾವನೆಯಲ್ಲಿ ಇಲ್ಲದೆ ಇಲ್ಲಿ ಮೂಲ ಇದು ಹೊರಟದ್ದು ಅಲ್ಲೇ. ಅದು ಈ ಅರ್ಘ್ಯ ಪ್ರಧಾನ, ಅದು ಹೊರಟದ್ದಲ್ಲೇ. ನಮ್ಮಿಂದ ಅಜ್ಞಾತ ಅಥವಾ ಜ್ಞಾತ ತಪ್ಪುಗಳು ಆಯಾ ದಿವಸ ಅಲ್ಲಿ ಮಂತ್ರವು ಹೇಳೋದಕ್ಕೆ ಯದನ್ನಾತ್ ಕುರುದೇವ ತದನ್ನಾತ್ ಪ್ರತಿವಿಚ್ಯತೆ ಒಂದು ಇದಕ್ಕೆ ಬೆಳೆ ಹಗಲು ಮಾಡಿತ್ತು, ಹಗಲಿಗೆ ಹೋಯಿತು. ನಾನು ಶುದ್ಧ, ಬ್ರಾಹ್ಮಣ ಶುದ್ಧ, ವಿಪ್ರಶುಚಿ. ಈ ಮಂತ್ರ ಹೇಳುವಾಗ ಹೇಗೆ ಶುಚಿ ಆದ? ಪಾಪ ಮಾಡಲಿಲ್ವ? ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆ, ಹಗಲಿಗೆ ರಾತ್ರಿಗೆ ಹೋಯಿತು, ರಾತ್ರಿ ಮಾಡಿದ್ದು ಬೆಳಿಗ್ಗೆ. ಇಂಥ ಒಂದು ಕರ್ಮದ ವ್ಯವಸ್ಥೆ ಉಂಟು. ಅದನ್ನು ಹೌದಾ ಅಲ್ಲ ಕೇಳಬೇಡ, ಹೌದು ಮುಗೀತು. ಅದರಿಂದ ವಿಪ್ರಶ್ರೇಷ್ಠ, ನೀನು ಹೇಳಬೇಡ, ಅವ ಹೇಳ್ತಾರೆ. ಬ್ರಾಹ್ಮಣೋ ಮಮ ದೇವತಾ ಅಂತ ಉಳಿದವರನ್ನವರು ಹೇಳ್ತಾರೆ. ಯಾಕೆಂದರೆ ಬ್ರಾಹ್ಮಣ ಕರ್ಮ ಮಾಡ್ತಾನೆ. ಬ್ರಾಹ್ಮಣ ಕರ್ಮದಲ್ಲಿ ಈ ವ್ಯವಸ್ಥೆ ಉಂಟು. ತಪ್ಪು ಮಾಡಲಿಲ್ಲ ಅಂತಲ್ಲ,
ಮಾಡಿದ್ದು ಹೋಯಿತು ಅಂತ ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಈ ಕರ್ಮದ ಬಗ್ಗೆ, ಇದರ ಬಗ್ಗೆ, ಯಜ್ಞದ ಬಗ್ಗೆ ಏನೋ ಇದನ್ನು ಹೇಳ್ತಾರೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಫಲಸಂಗ ಬಿಟ್ಟು ನಿತ್ಯ ತೃಪ್ತನಾಗಿ ನಿರಾಶ್ರಯ, ಬೇಕು ಬೇಡ ಎಂಬುದನ್ನು ಬಿಟ್ಟು ಅಲ್ಲಿ ಪ್ರವೃತ್ತಗಳು. ನಿರಾಶಿ, ಕಾಮ ಇಲ್ಲದೆ ಕೆಲಸ ಮಾಡೋದು. ಅದು ಕಾಮ ಅಲ್ಲ, ಮಣ್ಣಾದದ್ದನ್ನು ತೊಳೆದುಕೊಳ್ಳೋದು ಕಾಮ ಅಲ್ಲ. ಮಣ್ಣು ಮಾಡಿಕೊಂಡಾಯಿತು, ತೊಳೆದುಕೊಂಡ್ರೆ ಅಲ್ಲಿಗೆ ನೀವು ಮುಗೀತು. ಇನ್ನು ನೊಂದೇನು ಲಾಭ ಇಲ್ಲ. ಅದರಿಂದ ಯಾವುದೇ ಒಂದು ಕರ್ಮದಲ್ಲಿ ನಮಗೆ ಲಾಭ ಇಲ್ಲ. ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ, ಇದಕ್ಕೆ ನಿತ್ಯ ಕರ್ಮ ಮಾಡೋದು ಪಾಪ ಬರದಾಗಿ ಈಗ ಎಷ್ಟಿರಲ್ಲ. ಆದ್ದರಿಂದ ಈ ಸಂಘ ತ್ಯಕ್ತ್ವ, ನಾನು ಹುಟ್ಟಿದ್ದೇ ಕರ್ಮ ಮಾಡಲಿಕ್ಕೆ, ಕರ್ಮ ಮಾಡದಿದ್ದರೆ ಪಾಪ ಬರ್ತದೆ ತಿಳಿದಾಗ ನಾನು ಜಪ ಮಾಡಿ ಏನು ಸಿಕ್ಕಿತು, ನಾನು ಪೂಜೆ ಮಾಡಿ ಏನು ಸಿಕ್ಕಿತು ಎಂಬ ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಅದು ಕೂಡ ದೇವಸ್ಥಾನದ ಪೂಜೆ ಮಾಡಿದವರಿಗೆ ಬರುವುದೇ ಇಲ್ಲ. ಸಂಬಳಕ್ಕಾಗಿ ಅವ್ರು ಕೆಲಸ ಮಾಡಿದರೆ ಅವ್ರು ಪೂಜೆ ಮಾಡೋದು ಆಯಿತು. ಪೂಜೆಯಲ್ಲಿ ಶ್ರದ್ಧೆ ಹೆಚ್ಚಿದ್ರೆ ಅವರಿಗೆ ಫಲ ಸಿಗ್ಬೋದು. ಶ್ರದ್ಧೆ ಇಲ್ಲದೆ ಪೂಜೆ ಅವ್ರು ಮಾಡಲೇಬೇಕು. ಮಾಡೋದಕ್ಕೆ ಅವನು ಋಣವಾಗಿದ್ದಾರೆ. ಇಂಥ ಒಂದು ಇದಾದ ಮೇಲೆ ಶಾರೀರಂ ಕೇಳಲ್ಲ, ಕುರುವನ್ನ ಭವತಿ ಕಿಲ್ಬಿಷ. ಯಾರು ಮಾಂಸ ಮಾರುವವನಿಗೂ ಕಿಲ್ಬಿಷ ಬರುವುದಿಲ್ಲ. ತೆಕ್ವ ಸಂಘ, ನಾನು ಕೊಲ್ಲುವುದಲ್ಲ, ನಮ್ಮ ಹಿಂದಿನವರು ಮಾಡಿದ್ದಾರೆ, ಅದು ನನಗೆ ಬದುಕಿಗೆ ಒಂದು ದಾರಿ, ನಾನು ಮಾಡ್ತೇನೆ. ಮತ್ತು ಈ ಅವನು ಯಾಕೆ ಹುಡ್ತಾನೆ ಅಂತ ಹೇಳಿದ್ರೆ, ಅವನ ಕರ್ಮ ಸ್ವಭಾವದಿಂದ ಅವನ ಅದಕ್ಕೆ ತಯಾರಾಗಿ ಹುಟ್ಟಿದ್ದಾನೆ. ಬ್ರಾಹ್ಮಣನಿಗೆ ಅದಾಗಲಿಕ್ಕಿಲ್ಲ, ಕೊಲ್ಲಿಕ್ಕೂ ಆಗಲಿಕ್ಕಿಲ್ಲ, ಮಾಡಲಿಕ್ಕೂ ಆಗಲಿಕ್ಕಿಲ್ಲ. ನಾವು ನಮ್ಮ ವರ್ಣದ ಕರ್ಮ ಬಿಟ್ಟು ಬೇರೆ ಕರ್ಮಕ್ಕೆ ಹೋದರೆ ನಮಗೆ ಕಿಲ್ಬಿಷ ಬರ್ತದೆ. ಅವನು ಮಾಡುವಾಗ ಕಿಲ್ಬಿಷ ಇಲ್ಲ. ಕರ್ಮ ಯಾವುದು ಒಳ್ಳೆಯದು ಕೆಟ್ಟದ್ದು ಎಂಬುದು ಪ್ರಧಾನ ಅಲ್ಲ, ಅದು ವ್ಯವಸ್ಥೆ. ಅದನ್ನು ಹೇಳಿದ ಮೇಲೆ ಇನ್ನು ಪಕ್ಕನೆ ನಮಗೆ ಬೇರೆ ಯಾವುದಾದ್ರೂ ಲಾಭ ಆಗಲಿ ನಷ್ಟ ಆಗಲಿ ನಮಗೆ ಆಯಿತು, ನಮ್ಮದು ಕೆಲಸ ಆಯಿತು, ಮಾಡಬೇಕಾಯಿತು, ಮಾಡಿದೆ, ಮುಗೀತು. ಇದು ಮಾಡಿದ ನನಗೆ ಏನು ಸಿಗ್ತದೆ, ಎಷ್ಟು ಸಿಗ್ತದೆ. ಈಗ ಹಾಗೆ ಅಲ್ವ, ಒಂದು ಕಾರ್ಯಕ್ರಮ ಕೊಟ್ಟರೆ ಎಷ್ಟು ಸಿಗ್ತದೆ, ಕವರ್ ಎಷ್ಟು ದೊಡ್ಡದಿರ್ತದೆ. ಹೌದೌದು. ಅಲ್ಲ, ಕೊಡುವವನು ಕೊಡುವ ವ್ಯವಸ್ಥೆ ಇದ್ರೆ ಕೊಡ್ತಾರೆ, ಅದು ತಪ್ಪಲ್ಲ. ಇವನು ಕೈಲಿಕ್ಕಿಲ್ಲ, ಎದುರಿಚ್ಛಾ ಲಾಭ ಸಂತುಷ್ಟು. ದಾನ ಲೆಕ್ಕ ಮಾಡಲಿಕ್ಕೆ ಕೂಡುದು ಅಂತ ಹೇಳಿದ್ರೆ ಲೆಕ್ಕ ಮಾಡೋದು ಅದು ಬೇಕಾದ್ರೆ ಬೇಡ. ಆದರೆ ಹೆಚ್ಚು ಸಿಕ್ಕಿದ್ರಿಂದ ಹೆಚ್ಚು ಅವನಿಗೆ ಹೆಚ್ಚು ಸಿಕ್ಕಿದ ಖುಷಿ. ಇವತ್ತು ಇಷ್ಟು ನನಗೆ ದಾನ ಸಿಕ್ಕಿತು, ದಕ್ಷಿಣ ಸಿಕ್ಕಿತು, ಬ್ರಾಹ್ಮಣ ಇಲ್ಲ. ಹೆಚ್ಚು ಸಿಕ್ಕಿದರೆ ಅದನ್ನು ಆ ದಿವಸವೇ ಯಾರಿಗಾದರೂ ಕೊಟ್ಟು ಬಿಡಬೇಕು, ಮರುದಿವಸಕ್ಕೆ ಇಟ್ಟುಕೊಳ್ಳಬೇಕು. ಮರುದಿವಸ ಇಲ್ಲದಿದ್ದರೆ ಉಪವಾಸ ಇರಬೇಕು. ಇದು ಬ್ರಾಹ್ಮಣ ಧರ್ಮ. ಅದನ್ನು ಅವನು ಮಾಡಿದರೆ ಸಿದ್ಧಿ ಅಸಿದ್ಧಿ ಏನು ಅಂತ ಹೇಳಿದ್ರೆ, ಯಜ್ಞ ಜೊತೆಗೆ ಅದಿನ ಸಿದ್ಧತೆ ದಿವಸ ನಾನು ಯತ್ನ ಮಾಡಿದ್ದೇನೆ, ಆಗಲಿಲ್ಲ, ಬೆಳೆಸಿದ್ದೇನೆ, ಕೆಲಸ ಮಾಡಿದ್ದೇನೆ, ಅದು ಯಾವುದೋ ಒಂದು ಹಾಳಾಗಿ ಹೋಯಿತು, ಹೋಗಲಿ. ಮಾಡದೇ ಇದ್ದದ್ದು ತಪ್ಪು. ಈಗ ಗದ್ದೆಯನ್ನು ಖಾಲಿ ಬಿಡ್ತಾರೆ, ಅದು ತಪ್ಪು. ಕೃಷಿ ಮಾಡಿ ಒಂದು ಸಲ ಬೆಳೆ ಬರೆದಿದ್ದು ತಪ್ಪಿಲ್ಲ, ಫಲವತ್ತಾಗ್ತದೆ. ನಮ್ಮಲ್ಲಿ ಒಳ್ಳೆಯದಿತ್ತು, ಕಾರ್ತಿಯಲ್ಲಿ ಬೆಳೆ ಬರೆದಿದ್ದರೆ ಸುದ್ದಿಯಲ್ಲಿ ಅದರ ಫಲ ಬರ್ತದೆ ಅಂತ ಹೇಳೋ ಒಂದು ಸರಿಯಾದ ನಂಬಿಕೆ ಇತ್ತು. ಅಲ್ಲಿ ಬೆಳೆ ಬರಲಿಲ್ಲ, ಹಾಗಾದರೆ ನಾನು ಮಾಡಿದ್ದು ವ್ಯರ್ಥ. ಇಲ್ಲಿ ತುಂಬ ಬೆಳೆ ಬಂತು, ಇದು ಮಾಡಿದ್ದು ಒಳ್ಳೆಯದಾಯಿತು, ಬರೋ ವರ್ಷ ನಾನು ಇದು ಮಾತ್ರ ಮಾಡ್ತೇನೆ ಅಂತದ್ದು. ಅದು ಮಾಡಿದರೆ ಫಲ ಹೇಳಬೇಕಾದ್ರೆ ದೇವರು ಭೂಮಿ ಇಟ್ಟುಕೊಳ್ಳೋದಿಲ್ಲ. ಕೆಲಸ ಮಾಡಿದ್ದು ಒಮ್ಮೆ ಅಲ್ಲಿದ್ದರೆ ಇಟ್ಟುಕೊಳ್ಳೋದು. ಭೂಮಿ ಅಂತ ಹೇಳಿದ ಕೂಡ ವಿಶ್ವ ಇಟ್ಟುಕೊಳ್ಳೋದಿಲ್ಲ. ಇದು ಮಾಡಿದರೆ ನಿಮಗೆ ಫಲ ಸಿಗ್ತದೆ, ಇವತ್ತ ನಾಳೆ ಅದು ನಮ್ಮ ಇದರಲ್ಲಿಲ್ಲ. ಅದೇ ಏನು ಮಹಾಫಲೇಶು ಕದಾಚನ ಅಂತ ಹೇಳಲ್ಲ, ನನಗೆ ಈಗಲೇ ಸಿಗಬೇಕು, ಮತ್ತೆ ಸಿಗಬೇಕು, ಅದು ಸಿಕ್ಕಿಯೇ ಸಿಗ್ತದೆ. ಅದಕ್ಕೆ ನೀನು ಯೋಚನೆ ಮಾಡೋದು ಬೇಡ, ನೀನು ಕರ್ಮ ಮಾಡು ಅಂತ ಹೇಳಿದಲ್ಲಿ ಅದು ಇದನ್ನೆಲ್ಲ ಒಟ್ಟಿಗೆ ನಾವು ಸೇರಿಕೊಳ್ಳಬೇಕು. ಆಮೇಲೆ ಇದು ಸಂಘ ಇಲ್ಲ, ಫಲಕ್ಕಾಗಿ ಕರ್ಮ ಅಲ್ಲ, ಮುಕ್ತ ಸಂಘ, ಜ್ಞಾನ. ದೇಹ ಇರುವುದು ಕರ್ಮ ಮಾಡಲಿಕ್ಕೆ, ದೇಹ ಕರ್ಮ ಮಾಡ್ತದೆ. ಅದನ್ನು ಎಷ್ಟು ಮೇಲೆಯೂ ತಿಳಿದಷ್ಟು ಒಳ್ಳೆಯದು, ತಿಳಿಯದಿದ್ರೂ ಒಳ್ಳೆಯದು. ನಾನು ಎಂಬ ಅಹಂಕಾರವನ್ನು ನಡುವಿನಲ್ಲಿ ತೂರಿಸಲಿಕ್ಕೆ ಬಿಡಬಾರದು. ಇರುವುದೇ ಅದಕ್ಕೆ ಎಂದಾಗ ನಾನೆಂಥದ್ದು ಮಾಡೋದು. ಹೊರಲಿಕ್ಕೆ ಹುಟ್ಟಿದ ಕರ್ತೆಯ ಮೇಲೆ ನಾನು ಇಷ್ಟು ಹೊತ್ತಿದ್ದೇನೆ ಅಂತ ಅದು ಲೆಕ್ಕ ಇಟ್ಟು ಬರುವುದಿಲ್ಲ. ಹೊರಲಿಕ್ಕೆ ಬರ್ತದೆ. ಪಶುಗಳು ಅಷ್ಟೇ ಮಾಡ್ತದೆ. ನಾವು ಆ ರೀತಿಯಲ್ಲಿ ಪಶುಗಳೇ ಒಳ್ಳೆಯದು, ನಾವು ಪಶುಗಳಾಗಬೇಕು. ನಾನು ಇದಕ್ಕಾಗಿ ಹುಟ್ಟಿದ್ದೇನೆ, ಮಾಡಿದೆ, ನನಗೆಂಥದ್ದು, ನನಗೇನು ಲಾಭ ನಷ್ಟ ಇದ್ದಿಲ್ಲ. ಅದೆಲ್ಲ ಮಾಡಿದೆ. ಗತ ಸಂಘ
ಮುಕ್ತಸ್ಯ ಜ್ಞಾನ. ಇಲ್ಲಿ ಯಜ್ಞಯಾಚರತ. ಯಜ್ಞ ಅಂದರೆ ತ್ಯಾಗ. ತ್ಯಾಗ ಅಂದರೆ ಪುನಃ ನಮಗೆ ಗೊಂದಲ ಆಗ್ತದೆ. ನಿನಗೆ ದೇಹ ಸಿಕ್ಕಿದ್ರಿಂದಲ್ಲ ನೀನು ಕೆಲಸ ಮಾಡೋದು. ಕೆಲಸ ಮಾಡಿದರೆ ಫಲ ನಿನಗೆ ಹಾಕಿ. ನೀನು ಪಡೆದುಕೊಂಡದ್ದು ದೇಹ, ಕೆಲಸ ಮಾಡಬೇಕು. ಆದರೆ ನೀನು ಫಲದಲ್ಲಿ ನೀನೇ ಆಗೋದು. ನೀನು ಪಡ್ಕೊಂಡದ್ದ ನಿನಗೆ ಸಿಕ್ಕಿದೆ, ಉಪಯೋಗಿಸು. ಕತ್ತಿ ಉಂಟು, ಕಡಿ. ಮತ್ತೊಂದುಂಟು, ಇದು ಮಾಡು. ಮಾಂಚ ಕಡಪೆಲ್ಲಲ್ಲಿ ಕೂತ್ಕೊಂಡು ಕಡಿತಾರೆ, ಅವರಿಗೆ ಸಂಬಳ ತಿಂತಿರ್ತಾರೆ. ಇಲ್ಲ ಮುಕ್ತ ಸಂಘ. ನೀನು ಬಂದದ್ದು ಅದಕ್ಕೆ, ಆ ಕೆಲಸ ಮಾಡು. ಒಳ್ಳೆಯದು ಕೆಟ್ಟದ್ದು ಏನಿಲ್ಲ, ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಅಷ್ಟು ಫಲ. ಅದು ಉದಾಹರಣೆಗಾಗಿ ಏನು ಹೇಳೋದು ಸ್ಪಷ್ಟ. ಅವನಿಗೆ ಎಲ್ಲ ಇದರಲ್ಲಿ ಅಷ್ಟೇ. ಅದು ಎಲ್ಲ ಕಡೆಗೆ ಅದು ಅನ್ವಯ ಆಗ್ತದೆ. ಆಮೇಲೆ ಇನ್ನು ಭಕ್ತನಿಗೆ ಸೇರ್ತಾನೆ. ಭಕ್ತನೋ ಜ್ಞಾನಿಗೋ ಹೇಳ್ತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಾವಿ ಬ್ರಹ್ಮಾಗ್ನೌ ಬ್ರಹ್ಮಣಾಮೃತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಬ್ರಹ್ಮ ಸಮಾಧಿನ. ಕರ್ಮವನ್ನು ಯಜ್ಞವೆಂದು ಹೇಳಿದಾಗ ಯಾರಿಗೆ ಅರ್ಪಣ? ಬ್ರಹ್ಮನಿಗೆ. ಅರ್ಪಣೆ ಮಾಡುವ ಯಾರು? ಬ್ರಹ್ಮ. ಅಲ್ಲಿ ಅರ್ಪಣೆ ಮಾಡುವ ಹವಿಷ್ಯ ಯಾವುದು? ಬ್ರಹ್ಮ. ಅಲ್ಲಿ ಅಗ್ನಿ ಯಾವುದು? ಬ್ರಹ್ಮ. ಬ್ರಹ್ಮೈವ ತೇನ ಗಂತವ್ಯಂ. ಯಾವುದಕ್ಕೆ ಹೋಗುವುದು? ಬ್ರಹ್ಮ. ನೀರು ಸಮುದ್ರದ ಒಂದು ಉದಾಹರಣೆ ಸ್ವಲ್ಪ ಇದಕ್ಕಿದಾಗ ಸಮುದ್ರದಲ್ಲೇ ಬಂತು, ಸಮುದ್ರಕ್ಕೆ ಹೋಯಿತು, ಸಮುದ್ರದಲ್ಲೇ ಸೇರಿತು. ಹೋದದ್ದು ನದಿಯು ಸಮುದ್ರ, ನೀರು ಸಮುದ್ರ, ಹೊಳವು ಸಮುದ್ರ. ಹೀಗೆ ಅಜ್ಞಾನಕ್ಕೆ ನಮಗೆ ಪೂರಕವಾಗುವ ವಿಶ್ಲೇಷಣೆ ಅಷ್ಟೇ. ಅದರಿಂದ ಯಾರಿಲ್ಲ? ಅಹಂ ಇಲ್ಲ, ಎಲ್ಲ ಬ್ರಹ್ಮ. ಸರ್ವಂ ಖಲ್ವಿದಂ ಬ್ರಹ್ಮ. ಊಟ ಮಾಡಿದ ಅನ್ನವೂ ಬ್ರಹ್ಮ, ಜೀರ್ಣ ಆದದ್ದು ಬ್ರಹ್ಮ, ಜೀರ್ಣ ಮಾಡಿಕೊಂಡು ಅದನ್ನು ಉಪಯೋಗಿಸುವ ನಾನು ಬ್ರಹ್ಮ. ಇದು ಒಳ್ಳೆಯದು. ಅದನ್ನು ಅನ್ವಯ ಮಾಡಿಕೊಂಡು ನಾವು ಕೇಳಿದ್ರಿಂದಲೇ ನಮಗೆ ಸುಮಾರಷ್ಟು ಇದು ಸಿಗ್ತದೆ. ಆದ್ದರಿಂದ ಇನ್ನು ದೈವ ಯಜ್ಞ ಅಂತ ಹೇಳಿದ್ರು, ದೇವರ ತೃಪ್ತಿಗೆ ಆದೀತು. ಬ್ರಹ್ಮಾರ್ಪಣ ಆದೀತು, ದೇವರ ತೃಪ್ತಿ ಆದೀತು. ಇನ್ನು ಕೇಳಬೇಕು. ನಾನು ಯಾಕೆ ಕೇಳಬೇಕು? ಕಿವಿದ್ದರಿಂದ ಕೇಳಬೇಕು. ಧರ್ಮಶಾಸ್ತ್ರ ಮಾತ್ರ ಬೇಡವಂತನ್ನು ಕೇಳಬೇಕು. ಅಲ್ಲಿ ಯಜ್ಞ. ನೋಡಬೇಕು. ನಾನು ಯಾಕೆ ನೋಡಬೇಕು? ನನಗೆ ಕಣ್ಣು ಸಿಕ್ಕಿದೆ ನೋಡಬೇಕು, ಕಣ್ಣಿಲ್ಲದ್ರೆ ನೋಡಬೇಕು. ಕಣ್ಣು ನಾನು ಪಡೆದಿದ್ದೇನೆ ಎಂಬುದರಿಂದ ಅದು ನಾನು ಉಪಯೋಗಿಸಬೇಕು, ನೋಡಬೇಕು. ಯಾವುದನ್ನು ನೋಡಬೇಕು? ಭದ್ರಂ ಕರ್ಣೇ ವಿಷ್ಣುನಿಯಾಮ ದೇವ. ಕಿವಿಯಿಂದ ಭದ್ರಂ ಪಕ್ಷೇ ಪಶ್ಯೇಮ ಕ್ಷಿವೀರ್ಯ ಅಂತ ಅಲ್ಲಿ ಅಕ್ಷರವಿಲ್ಲ ಅಂತಲೇ ಅದು ಅಕ್ಷ ಅಂತ. ಅಂದ್ರೆ ಪುನಃ ನಾವು ಅದನ್ನೇ ಹೇಳುದು. ಅಂದ್ರೆ ನಮ್ಗೆ ಇದು ಸಿಕ್ಕಿದ ಅವಕಾಶ, ನಾವು ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಅಷ್ಟೇ. ಅಲ್ಲ, ಅದೇ ಶಬ್ದಗಳು ಬರ್ತವೆ. ನಿರುಪಯೋಗ. ಹೌದೌದು, ಅದೇ. ಈಗ ದುರುಪಯೋಗ ಕೊಡುದು, ನಿರುಪಯೋಗ ಮಾಡಬಾರ್ದು, ಸದುಪಯೋಗ ಮಾಡಬೇಕು ಅಷ್ಟೇ. ಮಾಡಿದ್ದು ದೊಡ್ಡದಿಲ್ಲ. ಹೌದೌದು, ಅದು ನನ್ನ ಕರ್ತವ್ಯ ಅಲ್ವಾ? ನಾನು ಬಂದದ್ದೇ ಅದಕ್ಕಲ್ವಾ? ಇದು ನಿನ್ನದು ಅಪರಾಧ. ನಿಂದು ಉಪಯೋಗ. ಹೌದೌದು, ಅಪರಾಧ ನಮ್ಮದು. ದುರುಪಯೋಗ ಮಾಡಿದ್ರು ಅಪರಾಧ ನಮ್ಮದು. ಆದರೆ ಸದುಪಯೋಗ ಮಾಡಿದ್ರು ನಮ್ಮದು ಲಾಭ ಅಂತ ಹೇಳುವುದು ಬೇಡ. ಅದು ಅದರಷ್ಟಕ್ಕೆ ಇದು ಮಾಡ್ತದೆ. ಅದನ್ನು ದೇವರಿಗೆ ಅದೇ ಆ ಸದುಪಯೋಗ ಮಾಡಿದ್ದನ್ನು ಅದನ್ನು ಅಂಟಿಸಿಕೊಳ್ಳದೆ ಅಲ್ಲ ನಾವು ಮಾಡಿದ್ರೆ ಆಯ್ತು. ಆದರೆ ದೇವರಿಗೆ ಅರ್ಪಿಸು. ನಿನಗೆ ತುಭ್ಯಮೇವ ಸಮರ್ಪಿತ. ಇದಾದರೆ ಏನು ಮಾಡು? ಬ್ರಹ್ಮ ಜ್ಞಾನಿ ಆದರೆ ಅದು ಬ್ರಹ್ಮ ಮಾಡಿಸಿದ ನಮ್ಮನೆ ಅರ್ಪಣೆ. ನನಗಲ್ಲ, ನಾನು ಇಲ್ಲ ಅಲ್ಲಿ ನಡುವಿನಲ್ಲಿ. ನಾನು ಬರಬಾರ್ದು. ಇದು ಮುಖ್ಯವಾಗಿರೋದಲ್ಲಿ ನಾನು ಬರಬಾರ್ದು. ನಾನು ಬರಬಾರ್ದು. ಅದು ಮಾಡ್ತದೆ. ಸರ್ವೇಂದ್ರಿಯಾಡಿ ಇಂದ್ರಿಯಗಳು ಮಾಡಿದ್ದಾವೆ, ನಾನು ಮಾಡಿದ್ದಲ್ಲ. ಅದು ಆಗೋಮ್ಮೆ ಒಂದು ರೀತಿಯಲ್ಲಿ ಬಂದಿತ್ತು. ಅದರಿಂದ ಫಲದ ಬಗ್ಗೆ ಅಥವಾ ನಾನು ಎಂಬುದು ಪ್ರವೇಶ ಆಗದ ಹಾಗೆ ಜಾಗೃತಿ ಮಾಡುವುದೇ ಇದು. ಅದು ಬೇಕಾಗಿ ಅದು ಯಜ್ಞ, ತ್ಯಾಗ. ಯಜ್ಞ ಅಂದರೆ ತ್ಯಾಗ ಅಷ್ಟೇ. ಜೀವನವೇ ತ್ಯಾಗ. ನಾವು ಅಂದರೆ ನಾವು ಈ ನಮಗೆ ಒಂದು ಅವಕಾಶ ಸಿಕ್ಕಿದೆ, ಸದುಪಯೋಗ ಮಾಡಿಕೊಳ್ಳುವ ಅವಕಾಶಕ್ಕೆ ನಾವು ಬಂದದ್ದು. ಅದನ್ನು ಸದುಪಯೋಗ ಮಾಡಿಕೊಳ್ತಾ ಎಲ್ಲವನ್ನು ಬಿಡ್ತಾ ನಾವು ಬರಬೇಕು. ಅಲ್ಲೇ ಈ ದಾಸರ ಪದ ಉಂಟು. ನನ್ನದು ಎಲ್ಲಿ ಉಂಟು? ಎಲ್ಲ ನಿನ್ನದು. ಅದನ್ನು ಮಾಡಿದವ ನಾನು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನನ್ನ ನೀರಲ್ಲಿ ಉಂಟು. ಫಲ ನನಗೆ ಹೇಗೆ ಬರುವುದು? ವರವ ಪಡೆದವನಂತೆ ಅಂತ ಹೇಳಿದರೆ ಪಾಪ ಬರದ ಹಾಗೆ ನೋಡು. ಅದಕ್ಕೆ ಕರ್ತವ್ಯಕ್ಕೆ ನೀನು ಹುಟ್ಟಿದ್ದು. ಕರ್ತವ್ಯ ಮಾಡುವುದರಿಂದ ಲಾಭ ಅಂತ ಅಲ್ಲ, ಮಾಡದಿದ್ದರೆ ನಷ್ಟ ಎಂಬುದನ್ನು ನಾವು ಈಗ ಸೂಕ್ಷ್ಮವಾಗಿ ಹೇಳೋದು. ಹೌದು, ನಿನಗೆ ಸಿಕ್ಕಿದ್ದು ಇದಕ್ಕೆ, ನೀನು ಈ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆಗಿದ್ದಕ್ಕೆ, ಆ ಕೆಲಸ ಮಾಡದಿದ್ದರೆ, ಮಾಡಿದ್ದಕ್ಕೆ ಪುನಃ ಲಂಚ ಕೇಳಿದರೆ
ನನಗೆ ಫಲ ಸಿಗಬೇಕು ಅಥವಾ ಅಹಂಕಾರ ತೋರಿಸಿದರೆ ಎಲ್ಲ ಸಿಕ್ಕಿಬಿಟ್ಟು, ಇಲ್ಲದಿದ್ದರೆ ನಮಗೆ ದೇಹ ಆಗುವುದು ಇಲ್ಲ. ಆಮೇಲೆ ದ್ರವ್ಯಯಜ್ಞ ತಪೋಯಜ್ಞ, ನಾನು ತಪಸ್ಸು ಮಾಡಿದ್ದು ದೇವರಿಗೆ, ಜಪ ಮಾಡಿದ್ದು ದೇವರಿಗೆ. ಅದು ದೇವರಿಗೆ ಅಂತ ಹೇಳುವುದ, ನನಗೆ ಅಂತ ಹೇಳುವುದ, ಬ್ರಹ್ಮನಿಗೆ ಅಂತ ಹೇಳುವುದ, ಅಥವಾ ಅದು ಪ್ರಕೃತಿಗೆ ಅಂತ ಹೇಳುವುದ, ಅದು ಯಾವುದು ಬೇಡ. ವಿಶ್ಲೇಷಣೆ ವೈವಿಧ್ಯ. ನಾವು ಜಗಳ ಮಾಡೋದು ಬೇಡ ನಮಗೆ. ಹೌದು, ನಾವು ಕರ್ತವ್ಯ ಅಂತ ಮಾಡುವ ಅಂತ. ಹೌದು. ಇದಕ್ಕೆ ಸಂಶಿತ ವ್ರತ. ಸಂಶಿತ ಅಂದರೆ ನಾನು ಎಂಬುದನ್ನು ಇಟ್ಟುಕೊಳ್ಳದೇ ಇರುವಂಥವನು ಸಂಶಿತ ವ್ರತ. ನಾನು ಮಾಡಬೇಕು, ನಾನು ಇಷ್ಟು ಮಾಡಬೇಕು. ಅದು ಬರದೇ ಇರಬೇಕಾದ್ರೆ ಬಹಳ ಪುಣ್ಯ ಬೇಕು ಅಥವಾ ವಿಚಾರ ಬೇಕು. ಭಗವದ್ಗೀತೆ ಅದನ್ನು ಅನುಗ್ರಹ ಮಾಡ್ತದೆ. ಹೌದು, ಈಗ ನೋಡಿ ನಾವು ಆಗ ಎರಡು ಇದರಲ್ಲಿ, ಒಂದು ಸಾಂಖ್ಯಯೋಗ ಮತ್ತು ಕರ್ಮಯೋಗದಲ್ಲಿ, ಸಾಂಖ್ಯಯೋಗದಲ್ಲಿ ಎಲ್ಲವೂ ಬ್ರಹ್ಮವೇ, ನಾನು ಅನ್ನುವಂಥದ್ದಿಲ್ಲ ಅಂತ ಆಯ್ತು. ಸಾಂಖ್ಯಯೋಗದಲ್ಲಿ ಬುದ್ಧಿಯಿಂದ ಹೌದು, ನಾನು ಎಂಬುದೆಲ್ಲ ಅದೇ ಕರ್ಮಯೋಗದಲ್ಲಿ ಕರ್ಮ ಅಂತ ಆಯ್ತು. ಈಗ ಈ ಇದರಲ್ಲಿ ಅದು ಹೇಗೆ ಮೂರು ಅನುಸಂಧಾನ ಆಗುದು ಹೇಗೆ? ಅಲ್ಲ, ಅನುಸಂಧಾನ ಆಗುವಾಗ ಅದನ್ನೇ ಹೇಳಿದ್ದು ಇನ್ನೊಂದು ರೀತಿಯಲ್ಲಿ, ನೀನು ಎಂಬುದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅಂದ್ರೆ ಈ ಎರಡು ಮೂರು ದಾರಿಯಲ್ಲಿ ಯಾವುದನ್ನು ಬೇಕಾದ್ರೂ ನೀನು ಈಗ ಇಷ್ಟಿಯಾಗಿ ಹೇಳಿದ್ದು ಅಂದ್ರೆ ನಿನಗೆ ಬೇಕಾದ ದಾರಿ ಇದೆ ಅಷ್ಟೇ. ಸಾಂಖ್ಯ ಆಗ್ಬೋದು, ಭಕ್ತಿ ಆಗ್ಬೋದು, ಕರ್ಮವೂ ಆಗ್ಬೋದು. ನಿನಗೆ ಯಾವುದು ನಿನಗೆ ಸುಲಭ ಅಂತ ಕಾಣ್ತದೆ ಅದನ್ನು ಹಿಡ್ಕೊಂಡು ಮುಂದೆ ಹೋಗು. ಸ್ವಭಾವಕ್ಕೆ ಸರಿಯಾಗಿ ಹಿಡ್ಕೊಂಡು ಹೋಗು. ಅವನನ್ನು ದೂರಬೇಡ, ಅವ ಇರ್ತಾನೆ ಕರ್ಮಿಷ್ಠ ಹೇಳಬೇಡ, ನಾನು ಜ್ಞಾನಿ, ಅದು ಸ್ವಭಾವಕ್ಕಾಗಿ ಬರ್ತದೆ. ಆದರೆ ವಿಷಯ ಅಷ್ಟೇ, ಅಲ್ಲಿಯೂ ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ, ಇಲ್ಲಿಯೂ ಸುಮ್ಮನೆ ಕೂತ್ಕೊಳ್ಳಿ, ಕರ್ಮ ಮಾಡಲೇಬೇಕು. ಅದನ್ನು ಹೇಗೆ ನೀನು ತಿಳಿಯುವುದು ಎಂಬುದರಲ್ಲಿ ಯೋಗಗಳಲ್ಲಿ ವ್ಯತ್ಯಾಸ. ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಿತ ಅಂತ ಹೇಳುವ ಭಕ್ತಿ ಅಂತ ಅದು ಮಾಧುರದ್ದು ಒಳ್ಳೆಯದು. ನಾನು ಮಾಡುತ್ತೇನೆ. ನಾಹಂಕರ್ತ ಹರಿಕರ್ತ. ಹರಿಕರ್ತ ಹೇಳ್ತಾನೆ, ಒಮ್ಮೆ ಕಾರಯಿತ ಅಂತ ಹೇಳ್ತಾನೆ. ಅವ ಮಾಡಿಸ್ತಾನೆ, ನಾನು ಮಾಡ್ತೇನೆ. ಕೈ ಅಂತ ಹಳ್ಳಿಗುಂಟು, ಕೈಗೆ ಹೊಡೆದತ್ತ, ಇದು ಮಾಡಿದ್ದ, ಎಂಥದ್ದು ಲಾಭವನ್ನಷ್ಟ ಇಲ್ಲ. ಯಾರಿಗೆ? ಅವನಿಗೆ ಅಂದರೆ ಅದನ್ನು ಪ್ರೇರಕರಾದ ಮನಸ್ಸಿಗ ಬುದ್ಧಿಗ. ಹೌದು ಹೌದು. ಹಾಗೆ ನಾವು ಕೇಳಬೇಕು. ಅದು ದ್ವೈತ ದ್ವೈತ ವಿಶಿಷ್ಟಾದ್ವೈತದ ಮೂಲಕ ಇನ್ನೂ ಸ್ವಲ್ಪ ಹೇಳ್ಬೋದು, ಅಗತ್ಯ ಇಲ್ಲ ಅಂತ ಹೇಳ್ಬೋದು ನಾನು. ಆದ್ದರಿಂದ ನಾನಲ್ಲ, ನಾನು ಎಂಬಂಥ ಅಹಂಕಾರಕ್ಕೆ, ನಾನು ಎಂಬುದು ಅಹಂಕಾರ ಆಗಿ, ನಾನು ಎಂಬುದು ಉಂಟು, ಆದರೆ ಅದು ಅಹಂಕಾರ ಆಗಬಾರ್ದು. ಇದು ಯಜ್ಞ, ಇದರಲ್ಲಿ ದ್ರವ್ಯಯಜ್ಞ ತಪೋಯಜ್ಞ ಅದೆಲ್ಲ ಎಷ್ಟು ಹೇಳಿದರೂ ಕೂಡ ಇರುವುದನ್ನು. ಇದು ಪ್ರಾಣವನ್ನು ಅಪಾರದಲ್ಲಿ ತಿರುಪತಿ, ಈಗ ಒಳಗೆ ಕಟ್ಟುವುದು ಅದನ್ನು ಮಾಡಬೇಕು, ಹೊರಗೆ ಬಿಡಬೇಕು, ಹೊರಗೆ ಬಿಟ್ಟದ್ದನ್ನು ಪುನಃ ಏನು ಮಾಡಬೇಕು, ಅದನ್ನೇ ಅಲ್ಲ. ಉಸಿರಾಟವು ಅದೇ ತೆಗೆದುಕೊಳ್ಳೋದು ಬಿಡುವುದು, ತೆಗೆದುಕೊಳ್ಳೋದು ಬಿಡುವುದು, ಸಂಪಾದಿಸೋದು ಖರ್ಚು ಮಾಡೋದು, ಇಷ್ಟೇ ಇದು. ಅದರಲ್ಲಿ ನಾನಿಲ್ಲ, ಅದು ಅದರಷ್ಟಕ್ಕೆ ಆಗ್ತದೆ. ಅದನ್ನು ತುಂಬ ಹೇಳಿದ್ದಾನೆ. ಅದರ ಬಗ್ಗೆ ನಾವು ಯೋಚಿಸಿ ಮಾಡ್ಬೋದು, ಬಹಳ ಕಷ್ಟ ಇಲ್ಲ. ಹಾಗಾದರೆ ಫಲ ಇಲ್ಲೋ ಅಂತ ಹೇಳಿದರೆ, ಉಸಿರಾಟದಲ್ಲಿ ಫಲ ಉಂಟಲ್ಲ, ಹೊರಗಿನ ಗಾಳಿ ಒಳಗೆ ಹೋಗಿ ಶುದ್ಧ ಮಾಡ್ತದೆ, ನನಗೆ ಗೊತ್ತಿಲ್ಲ. ನಾನು ಗಾಳಿ ಒಳಗೆ ತೆಗೆದುಕೊಳ್ಳು, ಹೊರಗೆ ಬಿಡೋದು ಅಷ್ಟೇ. ನನಗೆ ಪ್ರಾಣಾಯಾಮ ಅಷ್ಟೇ, ಇಷ್ಟು ಹೊತ್ತಾ ಎಂಥದ್ದು ಅದೇನೇ ಅಲ್ಲಿ ಗುರುಗಳೆಲ್ಲ ಮಾಡೋದು. ಆದರೆ ಆದ ಫಲ ಅದು ಯಜ್ಞದಿಂದ ಸಿಗುವ ಸಹಜ ಫಲ. ಗೊತ್ತಿಲ್ಲದೆ ಮಾಡಿದರೂ ಫಲ ಸಿಗ್ತದೆ. ಆದರೆ ಪ್ರಾಣಾಯಾಮವನ್ನು ಸರಿಯಾಗಿ ತಿಳಿದು ಮಾಡಿದರೆ ಆಯುಷ್ಯ ವೃದ್ಧಿ ಹೆಚ್ಚಾಗ್ತದೆ. ಆಹಾರ ಸೇವಿಸುವಾಗ ನಾವು ತಿಳಿದು ಮಾಡಿದರೆ ಇದು ಯಾವುದಕ್ಕೆ ಆಹಾರ ಅಂತ ತಿಳಿದು ಮಾಡಿದರೆ ಆಯುಷ್ಯ 100 ವರ್ಷ ಖಂಡಿತ ಹೆಚ್ಚಾಗ್ಬೋದು. ನಾವು ಸಿಕ್ಕಿದ್ದು ತಿಂದರೆ, ಇಂದ್ರಿಯಗಳಿಗೆ ನಾಲಿಗೆಗಾಗಿ ತಿಂದರೆ ಹೋಗಿಲ್ಲ, 100 ವರ್ಷ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ತಿನ್ನುವ ಕೆಲಸ ಒಂದೇ, ತಿಳಿಯುವ ರೀತಿಯಲ್ಲಿ ವ್ಯತ್ಯಾಸ. ಇದನ್ನೇ ನಾವು ಈ ಜ್ಞಾನ ಇದನ್ನೆಲ್ಲ ಹೇಳುವಂಥ. ಅದರಲ್ಲಿ ಯಜ್ಞದ ಬಗ್ಗೆ ಅದೇ ಏವಂ ಬಹುವಿಧ ಯಜ್ಞ ಹೇಳಿದ. ಯಜ್ಞ ಅಂದರೆ ತ್ಯಾಗ ಅಂತ ಅಷ್ಟು ತಿಳ್ಕೊಂಡಿರ್ತೀವಿ, ಇಟ್ಕೊಳ್ಳಿಕ್ಕಿಲ್ಲ. ಗಾಳಿ ತೆಗೆದುಕೊಂಡದ್ದು ಅಷ್ಟೇ ಗಾಳಿ ಹೊರಗೆ ಬಿಡಬೇಕು, ಹೆಚ್ಚು ಇವೆಲ್ಲ ಕಡಿಮೆ. ಹೌದು. ಆದರೆ ಅದರ ಎಳೆಯಲ್ಲಿ ಲಾಭ ಇದೆ, ಒಳಗಿನ ರಕ್ತ ಶುದ್ಧಿ ಆಗಿದೆ, ಇದು ವಿಜ್ಞಾನಗಳು. ಹಾಗೆ ಜಪ ಮಾಡಿದ್ರಿಂದ ಲಾಭ ಆಗಿದೆ. ಲಾಭಕ್ಕಾಗಿ ಜಪ ಕರ್ತವ್ಯ. ಲಾಭ ಆಗುವುದು ಎಂಬುದಕ್ಕೂ ನಾನು ಕಾರಣ ಅಲ್ಲ, ಕರ್ಮ ಕಾರಣ. ಅದು ಎಂಥದ್ದು ಅಂತ ಹೇಳಿದ್ರೆ ದೇವರ ಆಯಿತು, ಇನ್ನು ಎಂಥದ್ದಾಯಿತು. ಇದು ಎಷ್ಟು ನಮಗೆ ಇದನ್ನು ಹೇಳಿದ ಕೂಡಲೂ
ಪುನಃ ಪುನಃ ಅಲ್ಲಿ ಗೊಂದಲಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಇದು ನಿತ್ಯ ಪಾರಾಯಣ ಮಾಡಬೇಕು, ನಿತ್ಯ ಅಧ್ಯಯನ ಮಾಡಬೇಕು. ಏನು ಶ್ರೇಯಾನ್ ದ್ರವ್ಯಮಯ ಯಜ್ಞ, ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಮಯ ಯಜ್ಞ ಒಳ್ಳೆಯದು, ಸುಲಭ ಇದು. ಅನ್ನ ಹಾಕುವುದಕ್ಕಿಂತ ಉಪದೇಶ ಮಾಡುವುದು ಒಳ್ಳೆಯದು ಅಲ್ವಾ? ಜ್ಞಾನದಾನ ವಿಶಿಷ್ಟತೆ ಕಲಿಸುವುದು ಅಲ್ವಾ? ಹೌದು. ಜ್ಞಾನವನ್ನು ಅವನು ಸಂಪಾದಿಸಿದ್ದೆ. ಅನ್ನ ಸಂಪಾದಿಸಿದ್ದಿರ್ಬೋದು ಕೃಷಿ ಮಾಡಿ, ಅದಕ್ಕಿಂತ ಕಷ್ಟಪಟ್ಟು ಸಂಪಾದಿಸಿದ್ದಾನೆ. ಅದನ್ನು ಯಾರಿಗೆ ಹೇಳಿದೆ? ಹೌದಲ್ವಾ? ಅವರು ಹೇಳಿದ್ದು ಸುಲಭದಲ್ಲಿರುತ್ತಲ್ಲ ಅವರಿಗೆ. ಅವನು ಹೇಳುವವನು ಎಷ್ಟು ಮಾಡಿದ್ದಾನೆ? ಯಾತಿ ಈ ಕಾಮದ ಉಪಭೋಗದಿಂದ ಹೆಚ್ಚಾಗುತ್ತದೆ, ಅದನ್ನು ಬಿಡಲೇಬೇಕು ಅಂತ ಹೇಳಿದ ಅನುಭವಕ್ಕೆ ಅವ ಎಷ್ಟು ಕಷ್ಟಪಟ್ಟಿದ್ದಾನೆ. ನಮಗೆ ಸುಲಭದಲ್ಲಿ ಅರ್ಥ ಆಗುತ್ತೆ. ಹೌದು. ನಾವು ಅನುಸರಿಸಬಹುದು, ಆದರೆ ಸುಲಭದಲ್ಲಿ ಅನುಸರಿಸಲಿ ನಾವು ಅದನ್ನು ಅರ್ಥ ಮಾಡಿ ಅನುಸರಿಸಬಹುದು. ಅದು ಜ್ಞಾನಯಜ್ಞ. ಆಮೇಲೆ ಜ್ಞಾನೇ ಪರಿಭ್ರಮವಾಗ್ತದೆ, ಜ್ಞಾನ ಬರಬೇಕು. ಕೃಷಿಯಲ್ಲಿಯೂ ಜ್ಞಾನ ಬರಬೇಕು. ಭೂಮಿ ಉಂಟು, ನಮಗೆ ಬೆಳೆ ಬೆಳೆಸಬೇಕು, ಅದನ್ನು ಊಟ ಮಾಡಬೇಕಾ, ದಾನ ಮಾಡಬೇಕಾ, ಇದು ಮಾಡಬೇಕು. ಇದರಿಂದ ನಮಗೇನಿಲ್ಲ, ನನ್ನದು ಏನು ಇಲ್ಲ, ನಾನು ಮಾಡಿದ್ದು ಅಂತ ಇಲ್ಲ. ಕೃಷಿಯೂ ಆದೀತು, ಪಾಠವೂ ಆದೀತು, ಈ ಹಣದಾನ ಮಾಡುವುದಾದೀತು, ಎಂಥದ್ದು ಮಾಡಿ, ಅಥವಾ ಪ್ರಾಣಾಯಾಮ ಮಾಡಿದ್ದು ಆದೀತು, ಎಂಥದ್ದು ಆದೀತು. ಈಗ ಇದನ್ನು ತಿಳಿದುಕೊಂಡ್ರೆ ಮೋಹ ಇಲ್ಲ. ಇದು ಮೊದಲಿದ್ದಕ್ಕೆ ಅವನು ಕೊಡ್ತಾನೆ, ಅದರಿಂದ ಈಗಲೂ ಅರ್ಥ ಆಗುದಿಲ್ಲ. ನಾನು ಯುದ್ಧ ಮಾಡೋದಿಲ್ಲ ಹೇಳೋದು ಯಾಕಂದ್ರೆ ಮೋಹ. ಇದನ್ನು ತಿಳಿದುಕೊಂಡ್ರೆ ಯುದ್ಧ ಮಾಡುವುದು ಅಲ್ಲ ಮಾರೆ, ಅದು ಮಾಡಿಸ್ತದೆ. ಅಥವಾ ನಾನು ಅಲ್ಲಿ ಹೇಳ್ತಾನೆ, ಅದು ಇನ್ನು ಅರ್ಥ ಆಗಲಿಕ್ಕೆ ಈ ಯಜ್ಞದ ಉದಾಹರಣೆ ಕೊಟ್ಟಿದ್ದೆ. ಯಜ್ಞ ನೀನು ಹುಟ್ಟಿದ್ದಕ್ಕೆ, ಇದಕ್ಕೆ ಹುಟ್ಟಿದ್ದಕ್ಕೆ ಯಜ್ಞ ಮಾಡುವುದಲ್ಲ, ಯಜ್ಞ ಮಾಡಲಿಕ್ಕೆ ಅವಕಾಶ ಇದ್ದಾಗ ಮಾಡಬೇಕು. ಹೌದು. ಈಗ ಕೃಷಿಯ ಭೂಮಿಯೇ ಇಲ್ಲದಿದ್ದರೂ ಮಾಡ್ತಾನೆ ಅವ. ಭೂಮಿ ಸಿಕ್ಕಿದಾಗ ಕಾಲಿ ಬಿಟ್ಟಿರಲ್ವ, ಈ ಕೃಷಿ ಅಲ್ಲ ಪಾಪ ಸಂಪಾದಿಸುವ. ಮೊದಲು ಭೂಮಿ ಇಲ್ಲ, ಭೂಮಿ ಇರಲಿಲ್ಲ, ಯಾರ್ಯಾರು ಇದರಲ್ಲಿ ಮಾಡಿ ಹೇಳಿಕೊಡ್ತಿದ್ರು. ಈಗ ಭೂಮಿ ಉಂಟು ಮಾಡುವುದಿಲ್ಲ. ಅಜ್ಞಾನದ ಪರಮಾವಧಿ, ಇದು ಕಲಿಯುಗ ಅಂತ ಹೇಳಿದ್ರೆ ಅದಕ್ಕೆ. ಹಾಗೆಲ್ಲ ಆಗಬೇಡ, ನಿನಗೆ ಅವಕಾಶ ಸಿಕ್ಕಿದಾಗ ಮಾಡು. ಹೊರವೈತೆಗೆ ಬರಬೇಕಾದ್ರೆ ಹೋಗು, ಇಲ್ಲದ್ರೆ ಬೇಡ. ಇವತ್ತು ಉಪವಾಸ ಇದ್ದರೆ ತೊಂದರೆ, ಭೋಜನ ಕರೆದ್ರೆ ಹೋಗು, ಬ್ರಾಹ್ಮಣನಿಗೆ ಹೇಳುವಂಥದ್ದು. ಆದ್ದರಿಂದ ಇದನ್ನೆಲ್ಲ ಈ ಬಹುಧ ಯಜ್ಞ ಇದೆಲ್ಲ ಉಂಟು, ಅದನ್ನು ನೀನು ತಿಳಿದುಕೊಂಡ್ರೆ ವಿಮೋಕ್ಷಸೆ. ಅದರಲ್ಲಿ ಇದನ್ನು ಹೇಳಿದ ಮೇಲೆ ಇಷ್ಟಾದರೂ ಸರಿಯಾಗಲಿಲ್ಲ, ಹಾಗಾದರೆ ನೀನು ಒಂದು ಕೆಲಸ ಮಾಡು. ಗುರುಗಳು ಅಂತ ಇದ್ದಾರೆ, ಹುಡುಕು, ಪರೀಕ್ಷೆ ಮಾಡು. ಪರಮಹಂಸರು ವಿವೇಕಾನಂದರು ಪರೀಕ್ಷೆ ತದ್ವಿದ್ವಿ ಪ್ರಣಿಪ, ಅಂಥವರಿಗೆ ನಮಸ್ಕಾರ ಮಾಡು. ಪ್ರಣಿಪಾತೇನ ಪರಿಪ್ರಶ್ನೆ, ಅವರ ಹತ್ರ ಕೇಳು. ಯಾರ್ಯಾರ ಹತ್ರ ಕೇಳಬೇಡ, ನನ್ನ ದುಃಖವನ್ನು ಯಾರ್ಯಾರ ಹತ್ರ ಹೇಳಬೇಡ. ಈಗ ಕೋರ್ಟ್ನ ವ್ಯವಹಾರ ಅಂದರೆ ಲಾಯರನ್ನು ಹುಡುಕು, ಒಳ್ಳೆ ಲಾಯರ್ ಆಗಬೇಕು. ಅವ್ರ ಹತ್ರ ಎಲ್ಲ ಹೇಳು, ಊರಿನವ್ರ ಹತ್ರ ಹೇಳಬೇಡ. ಪರಿಪ್ರಶ್ನೆಯ ಸೇವನ, ದುಡ್ಡು ಕೊಡುವವರಿಗೆ ಒಳ್ಳೆಯ ಜೋಯಿಸರನ್ನು ನೋಡು. ನಮಗೆ ಹೋಗಬೇಕಾದ್ರೆ ಅವರನ್ನು ಹೇಳಿದ್ದನ್ನು ಕೇಳು. ಒಳ್ಳೆಯ ಡಾಕ್ಟ್ರ್ ಹತ್ರ ಹೋಗು, ಅವರು ಹೇಳಿದ ಹಾಗೆ ಕೇಳು. ಪರಿಪ್ರಶ್ನೆಯನ ಸೇವಯ ಪ್ರಣಿಪಾತೇನ, ಅವರಿಗೆ ನಮಸ್ಕಾರ ಮಾಡೋರಿಗೆ ಬರೋದು. ನಾನು ದುಡ್ಡು ಕೊಟ್ಟಿದ್ದೇನೆ, ವ್ಯವಹಾರ ಮುಗಿದಿಲ್ಲ, ಹೌದು, ಜೀವಗೊಳಿಸಿದ್ರು ಅಂತಹ ಒಂದು ಇದೆಲ್ಲ ಬೇಕು. ಪರಿಪ್ರಶ್ನೆ ಅಂತ, ಉಪದೇಶ ಅಂತ ಅವರು ಹೇಳ್ಕೊಡ್ತಾರೆ. ಬಹುಶಃ ನಮ್ಮ ಈಗಿನ ಡಾಕ್ಟರ್ಗಳ ಕಥೆ ಬೇರೆ, ಮೊದಲು ವೈದ್ಯರೆಲ್ಲ ಅದರಲ್ಲಿ ಬೇರೆ ಬೇರೆ ಇನ್ನೂ ಸೂಕ್ಷ್ಮ ಇತ್ತು. ಅವರು ಸರಿಯಾದವರಿಗೆ ಮಾತ್ರ ಮದ್ದು ಕೊಡೋದು. ಮೊದಲು ಸಂಜೆ ಶೆಟ್ಟರು ಸರಿಯಾಗಿ ಕೇಳದಿದ್ದವ್ರಿಗೆ ಮದ್ದು ಕೊಡ್ತಾರೆ ಅಂತ ಹೇಳ್ತಿದ್ರು. ಯಾಕಂದರೆ ಅವನು ಮಾಡ್ತಾನಂತ ಆಗಬೇಕು, ಅವ್ರು ಹೇಳಿದ ಹಾಗೆ ಮಾಡಬೇಕು. ಪಥ್ಯವ ಅಥವಾ ಸೇವನೆ ಒಂಚೂರು ಹೆಚ್ಚುಗಳಿಂದ ಆಗಬಾರ್ದು. ಎಲ್ಲರೂ ಅವನು ದುಡ್ಡಿಗಾಗಿ ಬಂದು ಕೊಡ್ತಿರಲಿಲ್ಲ, ಅವನಿಗೆ ಗುಣ ಆಗಲಿಕ್ಕೆ ಕೊಡ್ತಿದ್ದರು. ಗುಣ ಆಗಬೇಕಾದ್ರೆ ಅವ್ರು ಹೇಳಬೇಕು. ಹಾಗೆ ಎಲ್ಲರಿಗೂ ಉಪದೇಶ ಮಾಡಬಾರ್ದು ಅಂಥವನಿಗೆ ಮಾತ್ರ ಉಪದೇಶ. ಆದ್ದರಿಂದ ಇಷ್ಟೆಲ್ಲ ತಿಳ್ಕೊಳ್ಳು. ಈಗ ನೀನು ಇದನ್ನು ತಿಳಿದುಕೊಂಡರೆ ನೀನು ದೊಡ್ಡ ಪಾಪಿ ಆಗಿದ್ದಿರಬಹುದು. ನಿನಗೇನು ಬರ್ತದೆ, ನಾನು ಎಷ್ಟು ಪಾಪ ಮಾಡಬೇಕು. ವೃಜಿನಂ ಸಂತರಿಸ್ತದೆ. ಇದು ತಿಳಿದುಕೊಂಡು ನೀನು ಮಾಡಿದರೆ ಕೂಡಲೇ ನಿನಗೆ ಅದರಿಂದ ಎಲ್ಲ ಮೋಕ್ಷ ಆಗ್ತದೆ. ಅದೇ ಸಂಚಿತ ಕರ್ಮಗಳಿಂದ ನಾವು ಬಿಡುಗಡೆ ಆಗ್ತೇವೆ. ಅದು ಅನುಭವಿಸಬೇಕು ಅಂತಿಲ್ಲ. ಈಗ ಪ್ರಾಪ್ತವಾದನ್ನು ಅಥವಾ ಈಗ ಶುರುವಾದದ್ದನ್ನು ಪ್ರಾರಬ್ಧವನ್ನು ಅನುಭವಿಸಬೇಕು. ಹಿಂದಿನ ಎಲ್ಲ ಪಾಪಗಳು ಒಮ್ಮೆ ಸುಟ್ಟು ಹೋಗ್ತದೆ. ಅದು ಜ್ಞಾನಾಗ್ನಿ. ಕರ್ಮದ ಬಗ್ಗೆ ನಿನಗೆ ಸರಿಯಾಗಿ ಆದರೆ
ಕರ್ಮದ ಫಲಸ್ವರೂಪವಾಗಿ ಬಂದ ಪಾಪಗಳು ಹೋಗಿಬಿಡ್ತದೆ. ಪುಣ್ಯ ಹೋಗಿಬಿಡ್ತದೆ ಅಂತ ಹೇಳಿದ್ರೆ ನಿಮಗೆ ಏನೋ ರಗಳೆ ಆಗ್ತದೆ, ಅದನ್ನು ಹೇಳಿಲ್ಲ. ಪಾಪವೂ ಪುಣ್ಯವೂ ಎರಡೂ ಹೋಗಿಬಿಡ್ತದೆ. ಪಾಪ ಪುಣ್ಯದಿಂದ ಬರುವ ಸ್ವರ್ಗವೂ ಬೇಡ ನಮಗೆ, ಪಾಪದಿಂದ ಬರುವ ನರಕವೂ ಬೇಡ. ಎರಡೂ ಬಂಧನವೇ. ಅದನ್ನು ನಾವು ಹೇಳುವುದಿಲ್ಲ, ಯಾಕಂದ್ರೆ ನಾವು ಎದುರುವುದು ಪಾಪಕ್ಕಲ್ಲ. ಅದರಲ್ಲಿ ಪಾಪ ಮಾತ್ರ ಹೇಳಿದ್ದಾನೆ. ಅದರಿಂದ ಪುಣ್ಯ ಉಂಟು ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಕೆಲಸ. ಅದರಿಂದ ಸಂತರಿಷ್ಯತಿ, ಕರ್ಮ ನಮಗೆ ಲೇಪನ ಇಲ್ಲ. ಯಾರಿಗೆ? ಜೀವಾತ್ಮನಿಗೂ ಲೇಪನ ಇಲ್ಲ. ತಿಳಿದವನಿಗೆ ಹಾಂ, ತಿಳಿಯುವ ಮಾರ್ಗ ಇದು. ಕರೆಕ್ಟ್. ಅವರ ಗುರು ಉಪದೇಶ ಪ್ರಕಾರ ತಿಳಿದ್ರೆ ಇದನ್ನು ಸಂತರಿಷ್ಯತಿ. ಅಂದರೆ ದೇವರ ಹಾಗೆ ನಮಗೂ ಕೂಡ ಕರ್ಮ ಬಂಧದಿಂದ ಅದು ಬಿಡಿಸಿಕೊಳ್ಳಿಕ್ಕೆ ಬರ್ತದೆ. ಜ್ಞಾನವು ದೇವರಿಗೆ ಆಗ್ತೇವೆ, ನಾವು ದೇವರೇ ಆಗ್ತೇವೆ. ಅದೇ ಈ ದಕ್ಷಿಣಾಮೃತ ವೃದ್ಧ ಶಿಷ್ಯ ಯುವ ಗುರು, ಅದು ಶಂಕರಾಚಾರ್ಯರಿಗೆ. ಶಿಷ್ಯರು ವೃದ್ಧ ಅಂತ ಹೇಳಿದ್ರೆ ನೀವು ಆಯುಷ್ಯ ಆಗಿದೆ ಅಷ್ಟೇ, ತಿಳುವಳಿಕೆ ಬಿಟ್ಟರು. ಇವರು ಯುವ ಆದರು, ಇವರಿಗೆ ತಿಳಿದು ನಿಜವಾದ ವೃದ್ಧ ಇವರು. ಗುರು ಅಷ್ಟು ಅವು ಉಪದೇಶ ಮಾಡುವುದಿಲ್ಲ. ಅವರನ್ನು ನೋಡಿದ ಕೂಡಲೇ ಇವನು ಸಂಶಯ ಎಲ್ಲ ಹೋಗಿಬಿಡ್ತದೆ. ಇಂಥದ್ದೊಂದುಂಟು. ಅದರಿಂದ ಬೋಧನೆ ಅಂದರೆ ಮಾತಾ ಉಪದೇಶವ ಗೀತೆ ಆಗುತ್ತಿಲ್ಲ. ಬೋಧನೆ ಅಂದರೆ ನಮ್ಮ ಸಂಶಯ ಹೋಗಬೇಕು. ಈಗ ಅರ್ಜುನ ಹೇಳಿದಷ್ಟೇ ತೋಮ ಅದಕ್ಕೆ ಇಷ್ಟು ಮಾಡಿದೆ ಅಂತ ಹೇಳ್ತದೆ. ವ್ಯಾಸರು ಬರೆದಲ್ಲ ಮಾಡಿದ ಗೊತ್ತಿಲ್ಲ. ಆದ್ದರಿಂದ ಗುರುಗಳನ್ನು ಹುಡುಕುವಲ್ಲಿ ನಮ್ದು ಡಾಕ್ಟ್ರು ಸರಿಯಾದವರು ಸಿಕ್ಕಿದ್ರೆ ನಮ್ದು ರೋಗ ಗುಣ ಆಯಿತು ಅಂತ ಲೆಕ್ಕ. ಹೌದು, ಸರಿಯಾದ ಈ ಒಳ್ಳೆಯ ಲಾಯರ್ ಸಿಕ್ಕಿದ್ರೆ ನಮ್ಮದು ಕೇಸು ಸರಿಯಾಗಿದ್ದರೆ ಗುಣ ಆಯಿತು ಅಂತ ಲೆಕ್ಕ. ಇಲ್ಲದಿದ್ದರೆ ಅದು ಏನೇನೋ ಏನೇನೋ ಹೋಗ್ತದೆ. ಆದ್ದರಿಂದ ಗುರು ಎಂಬ ಶಬ್ದಕ್ಕೆ ವಿಶೇಷವಾದ ಮಹತ್ವ ಬೇಕೇ ಬೇಕು. ನಾವು ಬಂಧನದಲ್ಲಿರುವವರಿಗೆ ಗುರು ಬೇಕು. ನಮ್ಮದೊಂದು ಕೋರ್ಟ್ ಕೇಸ್ ಇರುವವರಿಗೆ ವಕೀಲರು ಬೇಕು. ದೇಹದಲ್ಲಿ ಆಯುಷ್ಯ ನಮ್ಮ ಸರಿಯಾದ ರೀತಿಯಲ್ಲಿ ಬದುಕಿದ್ರೆ ಡಾಕ್ಟರ್ ಬೇಡವೇ ಬೇಡ. ನಾವು ಸರಿಯಾದ ಕರ್ಮ ಮಾಡಿದರೆ ಜ್ಯೋತಿಷ್ಯ ಬೇಡವೇ ಬೇಡ. ನಾವು ಏನೋ ತಪ್ಪು ಮಾಡಿದ್ದೇವೆ, ಏನೋ ಗೊಂದಲ ಆಗ್ತದೆ, ಜ್ಯೋತಿಷ್ಯ ಯಾವುದು ಸರಿಯಾದಾಗಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣತೆ. ಆಯುರ್ವೇದ ಶಾಸ್ತ್ರವ, ಜ್ಯೋತಿಷ್ಶಾಸ್ತ್ರವ, ನ್ಯಾಯಶಾಸ್ತ್ರವ, ಇನ್ನೆಂಥ ಶಾಸ್ತ್ರವ. ಶಾಸ್ತ್ರ ಅಂತ ಹೇಳಿದರೆ ಮಾಡದಿದ್ದರೆ ಶಿಕ್ಷೆ, ಮಾಡಿದ್ದರೆ ರಕ್ಷೆ ಇರುವಂಥದ್ದು ಶಾಸ್ತ್ರ ಅಷ್ಟೇ. ಮತ್ತು ಶಾಸನಾಥ ತ್ರಾಯತೆ ಐತಿ ಶಾಸ್ತ್ರ. ಜಪ ಮಾಡಿದರೆ ನಿಮಗೆ ಇದಿಲ್ಲ, ಅದು ಶಾಸ್ತ್ರ. ಅದರಿಂದ ಜಪ ಮಾಡಬೇಕು ಅಂತ ಹೇಳಿದರೆ ಶಾಸ್ತ್ರ. ಅದನ್ನು ಬಿಟ್ಟರೆ ಶಿಕ್ಷೆ ಉಂಟು. ಹೌದು, ಅದೇ ಇದು ಬರ್ತದೆ ಅಂತ ಶಾಸ್ತ್ರ. ಶಾಸ್ತ್ರ ಬೇಕೋ ಬೇಡವಾ? ನಾವು ಅತಿಕ್ರಮಣ ಮಾಡಿದ್ರಿಂದ ಬೇಕು. ಯಾವಾಗ ಬೇಕು? ನಮಗೆ ಗೊಂದಲ ಆದರೆ ಬೇಕು. ಜಪ ಮಾಡಲಿಕ್ಕೆ ಶಾಸ್ತ್ರ ಹೇಳೋದು ಬೇಡ. ಹೌದು, ಮಾಡ್ತಾ ಇದ್ರೆ ಮಾಡಲಿಲ್ಲ ಆದರೆ ಎಷ್ಟು ಸಮಯ ಬಿಟ್ಟೆ ಇನ್ನೇನು ಮಾಡೋದು? ಒಂದು ಹೋಮ ಮಾಡಿ ಮಾಡು ಯಾರು ಹೇಳ್ತಾರೆ, ಪುರೋಹಿತರು ದುಡ್ಡಿಗಾಗಿ ಹೇಳ್ತಾರೆ ಅಂತ ಹೇಳ್ತಾರೆ. ನಾನು ಮಾಡು ಅಷ್ಟನ್ನೇ ಬಿಟ್ಟರೆ ಇದನ್ನೇ ಸರ್ವ ಜ್ಞಾನ ಆಗಿರುತ್ತೆ. ಜ್ಞಾನವನ್ನು ಹೇಳ್ತಾರೆ. ಜ್ಞಾನ ಬಂದರೆ ಹೇಗೆ ದೊಡ್ಡ ಕಾಡನ್ನು ಪೂರ ಸುಟ್ಟು ಬಿಡ್ತದೆ ಒಮ್ಮೆಗೆ, ಮತ್ತು 10 ವರ್ಷ ಹೋದಾದಲ್ಲಿ ಪುನಃ ಕಾಡಿರ್ತದೆ. ಅದನ್ನು ನಾವು ಬಿಟ್ಟರೆ ಎಷ್ಟು ದೊಡ್ಡದಿದ್ದರೂ ಕೂಡ ಅಗ್ನಿಯೂ ಸುಡ್ತದೆ. ಇಲ್ಲದಿದ್ದರೆ ಆ ಕಸ ರಾಶಿ ಇರಬೇಕಾದ್ರೆ ಅದು ಕೆಲವು 100 ವರ್ಷ ಹೋಗಿತ್ತು. ಆ ಕಸದ ರಾಶಿ ಹಾಗೇ ಇರ್ತದೆ. ಅದೇನೇ ಇಲ್ಲ. ಅದರಿಂದ ನಹಿ ಜ್ಞಾನೇನ ಸದೃಶ. ಈಗ ಜ್ಞಾನವನ್ನು ಹೊಗಳಿದ್ದ, ಕ್ರಮ ಹೊಗಳಿದ್ದ, ಅಥವಾ ಸಾಂಖ್ಯವನ್ನು ಹೊಗಳಿದ್ದ ಅಂತ ನಮ್ಮ ಚರ್ಚೆ ಬೇಡ. ಇದು ಒಂದೊಂದು ಕೂಡ ಅಭಿನ್ನವೇ. ಆದರೆ ಇಲ್ಲಿ ಜ್ಞಾನ ಎಂಬುದನ್ನು ತಿಳಿದುಕೊಂಡಾಗ ಏನೂ ಇಲ್ಲ. ಅದೇ ಮೂರನ್ನು ಕೂಡ ತಿಳಿದುಕೊಂಡಾಗ ಆ ಮಾರ್ಗದಲ್ಲಿ ನಾವು ಉದ್ಧಾರ ಆಗಲಿಕ್ಕೆ ಬರ್ತದೆ. ಒಂದು, ನನಗೆ ಸಾಂಖ್ಯ ಮತ್ತು ಕರ್ಮ ಬೇಡ, ನಾನು ಜ್ಞಾನ ಮಾತ್ರ ಅಂತ ಒಬ್ಬ ಹೇಳಿದರೂ ತೊಂದರೆ ಇಲ್ಲ. ಜ್ಞಾನದಿಂದ ಎಲ್ಲ ಕರ್ಮ ದಂಡ. ಅದು ನಿಮಗೆ ಬಿಟ್ಟ ವಿಷಯ. 3 ಬೇಗ ಅಥವಾ ಇನ್ನೂ ಹೆಚ್ಚು ಬೇಗ ಇರಲಿ. ಏನು ಪೂರ್ಣಮದ ಪೂರ್ಣಮಿದಂ ಪೂರ್ಣ ಒಂದೇ ಸಾಲ ಸಾಲದಿದ್ದರೆ ಯಾರು ತೆಗೆದು ಅಂದರೆ ಎಲ್ಲ ತೆಗೆದು ಎಷ್ಟು ಮಾಡು. ಅದು ಬಹಳ ಸೂಕ್ಷ್ಮ. ಆದ್ದರಿಂದ ಬರೇ ಜ್ಞಾನ ಎಂಬುದು ನೇರವಾಗಿ ಬಂದರೆ ಒಂದು ಬೇಡ. ಅದನ್ನು ಬೇಡ. ಆ ಜ್ಞಾನ ಆಗಲಿ. ಜ್ಞಾನ ಹೇಗೆ ಬರ್ತದೆ ಎಂಬುದಕ್ಕೆ ಅದು ನೀನು ಹುಡುಕಬೇಕಾದ್ರೆ ನಡಿಬೇಕಾದ್ದರಿಂದ ಅದು 1 ದಿವಸ 10 ದಿವಸ 100 ಜನ್ಮ ಅನ್ನ ಗೊತ್ತಿಲ್ಲ. ಒಂದೇ ದಿವಸದಲ್ಲಿ ಬರ್ಬೋದು ಅಂತ ಹೇಳುವಂಥ ಮಾತು ಉಂಟು. ಕ್ಷಣದಲ್ಲಿ ಬರ್ಬೋದು ಅಂತ ಮಾತು ಉಂಟು. 100 ಜನ್ಮ ಬೇಕು ಅಂತ ಮಾತು ಉಂಟು. ಯಾರು ನಷ್ಟ ಇಲ್ಲ, ಲಾಭ ಇಲ್ಲ. ನಾವೇನು ಎದುರು ಬೇಡದೆ. ಈ ಕಾಲವು ನಮ್ಮದಲ್ಲ, ಅದು ಕಾಲವನ್ನು ಉಂಟು ಅಷ್ಟೇ. ನಹಿ ಜ್ಞಾನೇನ ಸಂಸನು ಯೋಗ ಸಂಸಿದ್ಧ. ಯೋಗ ಅಂದರೆ ಆತ್ಮ ಪರಮಾತ್ಮ ಒಂದೇ. ಅದ್ವೈತಕ್ಕೆ ಬರುವುದು ಒಳ್ಳೆಯದು.
ಅಥವಾ ನಾನೇ ದೇವರು ಅಂತ ಹೇಳ್ತೀವೋ ಆದೀತು. ವಿನಃ ಅದು ಅದ್ವೈತದಲ್ಲಿ ಒಂದು ಕಡೆಗೆ ನಿಲ್ತದೆ, ಮತ್ತೆ ಅದು ಅವ್ರಿಗೆ ಹೇಳಲಿಕ್ಕೆ ಬರಲಿಲ್ಲ ಅಂತ ಹೇಳ್ಬೋದಷ್ಟೇ, ಮತ್ತೇನಿಲ್ಲ. ಸಮುದ್ರಕ್ಕೆ ಹೋಗಿ ಸೇರಿದ ಮೇಲೆ ನದಿ, ಮೋಡ, ಮಳೆ ಯಾವುದು ಇಲ್ಲ. ಮಳೆ ನೇರ ಸಮುದ್ರಕ್ಕೆ ಬಿದ್ದರೆ ಇಲ್ಲ, ಮಳೆ ಸಮುದ್ರ. ಮೋಡವೇ ಆಗದಿದ್ದರೆ ಇಲ್ಲ, ಸಮುದ್ರ ಅಲ್ಲೇ ಉಂಟು. ಮೋಡ ಆದರೆ ಏನಾಗಬೇಕು, ಮಳೆ ಆಗ ಅಲ್ಲೇ ಬಿದ್ದರೆ ಇಲ್ಲ, ಎಲ್ಲಿಯೋ ಬಿದ್ದರೆ ಹಂಚಿಕೊಂಡು ಬರಬೇಕು, ಸೇರಬೇಕು. ಇದರಿಂದ ಕಾಲ ಪ್ರಧಾನ ಅಲ್ಲ, ನಮಗೆ ಯೋಗ ಪ್ರಧಾನ. ಯೋಗ ಅಂದ್ರೇನು? ನಾವು ಏನಾಗಿದ್ದೇವೋ ಅಲ್ಲಿಗೆ ಹೋಗಿ ಮುಟ್ಟುವುದು. ಪರಮಾತ್ಮನೋ ಆತ್ಮನೋ ಬ್ರಹ್ಮನೋ ಎಂಥದ್ದು ಬೇಕಾದರೂ ಆಗಲಿ. ಅಂತೂ ಈಗ ನಾವು ಏನಾಗಿದ್ದೇವೋ ಅದಾಗಿಲ್ಲ, ಹುಟ್ಟಿದಾಗ ಏನಾಗಿದ್ದೇವೋ ಅದಾಗಿಲ್ಲ. ಅದು ಯಾವುದೋ ಒಂದು ಆವರಣ, ಯಾವುದೋ ಒಂದು ಕರ್ಮದ ಇದು. ಅದನ್ನು ಇದರಿಂದ ಯಾವುದರಲ್ಲಿ ಸಿಗ್ತದೆ ಅಂತ ಪುನಃ ಅದನ್ನು ಹೇಳಿದಾಗ ಈ ಜ್ಞಾನ ಎಲ್ಲಿ ಸಿಗ್ತದೆ? ಶ್ರದ್ಧಾವಲ್ಲಭತೆ, ಅಲ್ಲಿ ಎಲ್ಲ ಮುಗಿಯಿತು. ಪೂಜೆಯಿಂದ ಸಿಗುವಾಗ ಶ್ರದ್ಧೆ ಇದ್ದರೆ ಮಾತ್ರ ಸಿಗ್ತದೆ. ಪೂಜೆ ಮಾಡಿದವನಿಗೆ ಹೆಚ್ಚು ಬಲ, ಕಸ ಬಿಡ್ತಾನೆ ಕಡಿಮೆ ಬಲ. ಇಲ್ಲ, ಶ್ರದ್ಧೆ ಎಂಬುದು, ಶ್ರದ್ಧೆ ಎಂಬುದರಿಂದ ಶ್ರಾದ್ದ ಎಂಬ ಸಾಮಾನ್ಯ ಅರ್ಥ ಅಲ್ಲ. ಇದು ಶ್ರದ್ಧೆ, ನಂಬಿಕೆ ಅಂತ ಕನ್ನಡ ಪದ ಹೇಳಿದಾಗ ಇವರಿಗೆಲ್ಲ ಮೂಢನಂಬಿಕೆ ಬಯಲು. ಮೂಢನಂಬಿಕೆ ಅಂತ ಇಲ್ಲವೇ ಇಲ್ಲ, ನಂಬಿಕೆಯೇ ಮೂಢ. ನನಗೆ ಗೊತ್ತಾಗೋದಿಲ್ಲ. ದೇವರು ಕಟೀಲ್ ದಪ್ಪೆ ಅಂತ ಯಾರೋ ಹೇಳಿದಾಗ ದೇವರು ಎಂತ ಗೊತ್ತ, ಕಟೀಲ್ ದಪ್ಪೆ ಅಂತ ಹೇಳಿದ. ಅವನಿಗೆ ಶ್ರದ್ಧೆ ಇದ್ದರೆ ಅಥವಾ ಹಿಂದೆ ಆಗ್ತದೆ ಹೇಳಿದ, ಕೃಷ್ಣನ ಹೇಳಿದ ಎಂತ ಹೇಳಿ, ಶ್ರದ್ಧೆ ಇದ್ದರೆ ಆಗ್ತದೆ. ಕೃಷ್ಣನೂ ಫಲ ಕೊಡುವುದಿಲ್ಲ, ಶಿವನೂ ಕೊಡುವುದಿಲ್ಲ, ಕಟೀಲ್ ದಪ್ಪೆಯೂ ಕೊಡುವುದಿಲ್ಲ. ಶ್ರದ್ಧಾವಲ್ಲಭತೆ ಅಲ್ಲಿಂದ ಬರುವುದಿಲ್ಲ, ಇಲ್ಲಿಂದ ಹೊರಗಿಂದ. ಇನ್ನು ಶ್ರದ್ಧಾವಲ್ಲಭತೆ, ಶಾಂತಿ, ಮೋಕ್ಷ ಎಲ್ಲ ಸಿಗ್ತದೆ, ಅಲ್ಲಿ ಮುಗೀತು. ಆದರೆ ಶ್ರದ್ಧೆ ಇಲ್ಲದೆ ಅಶ್ರದ್ಧಾ ಉಂಟಲ್ಲ, ನೀವು ಖಂಡಿತ ಹೋಗಲಿಲ್ಲ. ಸಂಶಯಾತ್ಮ, ಸಂಶಯ ಎಂಬುದು ದೊಡ್ಡ ಪಿಶಾಚಿ. ಅದು ಎಂಥ ರೂಪ ಅಂತ ಅದು ಕೇಳಿಬಹುದು. ನಮಗೆ ಮಾತ್ರ ಬಂದದ್ದು ಕಷ್ಟ, ನಮಗೆ ಮಾತ್ರ ಅದು ಕಷ್ಟ ಯಾಕೆ ಬಂತು? ದೇವರಿಗೆ ಬುದ್ಧಿ ಇಲ್ಲ, ಎಂಥದ್ದು ಬೇಕಾದರೂ ಹೇಳಿ. ಅದಕ್ಕೆ ಅನಂತ ರೂಪ, ಸಂಶಯ ಇಲ್ಲ. ಜಪ ಮಾಡಿದರೆ ಏನಾಗುತ್ತದೆ ಎಂಬುದಕ್ಕೆ ಸಂಶಯ, ಮಾಡದಿದ್ದರೆ ಇದು ಬರ್ತದೆ ಅಷ್ಟೇ. ಜಪ ಮಾಡಲಿಕ್ಕೆ ನೀನು ಹುಟ್ಟಿದ್ದು ಅಂತೇಳಿ ಅಷ್ಟನ್ನು ತಿಳ್ಕೊಂಡು, ಇದು ಜ್ಞಾನಗಳೆಲ್ಲ ಅದು ಪೂರ್ಣವಾಗಿ ಅರ್ಧರ್ಧ ಏನು ಮಾಡಲಿಕ್ಕೆ. ಬಟ್ಟೆ ಯಾಕೆ ಹೋಗಬೇಕು ಅಂತ ಹೇಳಿದ್ರೆ ಅಷ್ಟೇ, ಬಟ್ಟೆ ಹೋಗಿದ ಮೇಲೆ ಏನಾಗ್ತದೆ ಅಂದರೆ ಅಷ್ಟೇ ಆಗ್ತದೆ. ಬಟ್ಟೆ ಹೋಗಿದ್ರೆ ನಿರ್ಮಾಣ ಆಯಿತು, ಕೆಸರಿಗೆ ಬಿದ್ದಿದೆ, ಮಣ್ಣಾಗಿದೆ, ತೊಂದರೆ ಇಲ್ಲ, ಬಟ್ಟೆ ಹೋಗಿ ಆಯಿತು, ಅರ್ಥ ಆಯಿತು, ತೆಗೆದು ಬಿಸಾಡೋದು ಅಷ್ಟೇ, ಏನಿಲ್ಲ. ಅಲ್ಲಿ ಸಂಶಯ ಇಲ್ಲ, ಎಲ್ಲದಕ್ಕೂ ಒಂದು ದಾರಿ ಉಂಟು, ಅದು ಶಾಸ್ತ್ರ ಸಮ್ಮತ. ಜೀರ್ಣವಾದ ಬಟ್ಟೆಯನ್ನು ತೆಗೆದು ಬೇರೆ ಉಪಯೋಗಿಸುವಂಥದ್ದು ಮಾಡು. ಹಾಗೆ ಅದರಿಂದ ಸಂಶಯಾತ್ಮ ಅನ್ನಿಸ್ತಿ. ಈ ಸಂಶಯಾತ್ಮ ಮತ್ತು ಶ್ರದ್ಧೆ ಇಲ್ಲದವನಿಗೆ ಈ ಲೋಕ ಇಲ್ಲ, ಪರಲೋಕ ಇಲ್ಲ ಅಂತ ಹೇಳಿದ. ಅದು ಎರಡೂ ಅಲ್ಲ, ಸುಖ ಇಲ್ಲ. ನಮ್ಮ ಧರ್ಮ ಯಾಕೆ ಶ್ರೇಷ್ಠ ಅಂದರೆ ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ. ಇಹದಲ್ಲಿ ಭೋಗವೇ ಸುಖ. ಭೋಗ ಅಂದರೆ ಹೀನ ಅರ್ಥ ಅಲ್ಲ. ನಮಗೆ ಊಟಕ್ಕೆ ಬೇಕಾದಷ್ಟು ಇರಬೇಕು, ಊಟ ಮಾಡುವುದು ಕರ್ತವ್ಯ ಅಂತ ಮಾಡಬೇಕು. ಅಥವಾ ಈ ಮದುವೆ ಗಿದುವೆಗಳೆಲ್ಲ ಏನು ಭೋಗ ಅಂದರೆ ಅದು ಕರ್ತವ್ಯ, ಅದು ಸರಿಯಾದ ರೀತಿಯಲ್ಲಿ ನಡೀಬೇಕು. ಒಂದು ವ್ಯವಸ್ಥೆಯಲ್ಲಿ ನಾವು ನಮಗೆ ಅಷ್ಟು ಊಟಕ್ಕೆ ಸಿಗಬೇಕು, ಮತ್ತೊಂದು ಕಲಿಬೇಕು, ಇದಾಗಬೇಕು, ಸಾಯಬೇಕು. ಆ ಸಾಯೋದಕ್ಕೂ ಗಡಿಬಿಟ್ಟು ಮಾಡಬೇಡ. ಅದೇನು ಅಂತ ಹೇಳಿದ್ರೆ ಭೋಗ, ಅದು ವ್ಯವಸ್ಥೆ. ಬಹುಶಃ ಜೀವಿಯ ಬಗ್ಗೆ ಒಂದು ಒಳ್ಳೆಯ ಮಾತು ಉಂಟದು, ಅಲ್ಲ ಶಾಸ್ತ್ರಸಮ್ಮತವಾದ ಮಾತು. ಜಾಯತೆ, ವರ್ಧತೆ, ಪರಿವರ್ತತೆ, ಆಮೇಲೆ ಕ್ಷೀಯತೆ, ಪ್ರಿಯತೆ. ಈ ಎರಡನ್ನು ಎಲ್ಲಿ ತಪ್ಪಿಸುವುದು? ಗರ್ಭದಲ್ಲಿಯೇ ಜಾಯತೆ, ಪ್ರಿಯತೆ ಆಗ್ಬೋದು. ಇದು 100 ವರ್ಷ ಆಗ್ಬೋದು, ಹೆಚ್ಚಾಗ್ಬೋದು. ಅದು ವಿಷಯ ಅಷ್ಟೇ. ಇದು ಅದರಲ್ಲಿ ಇದು ಕೆಟ್ಟದು, ಇದು ಒಳ್ಳೆಯದು, ಈ ಯೌವನ ಒಳ್ಳೆಯದು, ವೃದ್ಧಾಪ್ಯ ಕೆಟ್ಟದು ಎಲ್ಲ. ವೃದ್ಧಾಪ್ಯದಲ್ಲಿ ವೃದ್ಧಾಪ್ಯ ಸರಿಯಾಗಿ ಮಾಡು. ಅಯ್ಯೋ ನನಗೆ ಈಗ ಆಗುವುದಿಲ್ಲ, ಹೇಳಲಿಕ್ಕೆ ಕೂಡುವುದಿಲ್ಲ, ಅದು ಜ್ಞಾನದ ಸರಿಯಾದಂಥ ಮಾರ್ಗ. ಅದು ಅದರಿಂದ ಶ್ರದ್ಧೆ, ಯೋಗ ಸನ್ಯಾಸ ನಮ್ಮಲ್ಲಿ ಯೋಗ ಅಂದರೆ ಜ್ಞಾನವನ್ನು ನಾವು ತೋರಿಸಿಕೊಳ್ಳುವುದೇ ಯೋಗ. ಆತ್ಮ ಪರಮಾತ್ಮ ಯೋಗ ಅಂದರೆ ಈಜು ಸೇರಿಸುವುದು. ಈಗ ಅದಕ್ಕೊಂದು ಬ್ಯಾಟ್ರಿ ಹಾಕಿದ್ರೆ ಅಂತ ಮಾಡಿದ್ರೆ ಅದು ಕೆಲಸ ಮಾಡ್ತದೆ, ಏನು ಕೆಲಸ ಮಾಡೋದಿಲ್ಲ. ಹೌದು, ಜ್ಞಾನ ಇಲ್ಲದಿದ್ದರೆ ಕೆಲಸ ಮಾಡೋದಿಲ್ಲ ಎಂಬ ಹಾಗೆ ಅದು
ಈಗ ಬಲ್ಬ್ ಉರಿಬೇಕಾದ್ರೆ ಇದು ಕರೆಂಟ್ ಇರಬೇಕು. ಹಾಗೆ ಯೋಗ ಸನ್ಯಾಸ ಕರ್ಮ. ಕರ್ಮವನ್ನು ಸನ್ಯಾಸ ಅಲ್ಲ, ಫಲ ಸನ್ಯಾಸ, ತ್ಯಾಗ. ಸನ್ಯಾಸ ಅಂದರೆ ಸಮ್ಯಕ್ ನ್ಯಾಸ, ಬಿಟ್ಟೇ ಬಿಡುವುದು. ಅದನ್ನು ಬಿಟ್ಟೇ ಬಿಡುವುದು ನ್ಯಾಸ. ಬಹಳ ಚೆಂದ ಮಾಡಿದ ಅನುಕೂಲದಲ್ಲಿ ಬೆಳೆದ ಕತ್ತರಿಸಿದ ಮೇಲೆ ಅದರ ಬಗ್ಗೆ ಚಿಂತೆ ಇಲ್ಲ. ಹಾಗೆ ಸಾಯಿದ ಮೇಲೆ ಸಾಯುವ ಬಗ್ಗೆ ಹಾಗೆ ಚಿಂತೆ ಇರಬಾರ್ದು. ಸನ್ಯಾಸ ಸಮ್ಯಕ್ ನ್ಯಾಸ, ಬಿಟ್ಟು ಬಿಡು. ತ್ಯಾಗ, ಅದು ಯಜ್ಞ ಅಂತ ಹೇಳಿದ್ರೆ ತ್ಯಾಗ ಉಪಯೋಗಿಸಿದ ಅದೊಂದು ಅರ್ಥ. ಸನ್ಯಾಸವು ಅದೇ ಅರ್ಥ. ಯಜ್ಞದಲ್ಲಿ ಫಲದ ಬಗ್ಗೆ ಎಂಥದೋ ಒಂದು ಉಂಟದು ಇಲ್ಲಿ ಏನಿಲ್ಲ. ನನಗೆ ನಾನಲ್ಲ, ನನಗೆ ಬೇಡ ಅದು ಸನ್ಯಾಸ. ಇದನ್ನಕ್ಕೆಲ್ಲ ಏನು ಮಾಡಿದ್ರೆ ಆತ್ಮವಂತ, ಆತ್ಮ ಮಾತ್ರ. ಕರ್ತವ್ಯ ಇಲ್ಲ, ಅದೇ ಸತ್ಯ ಇಲ್ಲ, ಅಸತ್ಯ ಇಲ್ಲ, ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ, ಕರ್ತವ್ಯ ಮಾತ್ರ, ಆತ್ಮ ಮಾತ್ರ ಅಂತ ಹೇಳೋದು ಅದು ಅದರ ಪರಮವಾದಂಥ ಇದು. ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಮೊದಲು ಕಲಿಯುವ, ಮತ್ತು ಅದು ಅನುಭವಕ್ಕೆ ಬರ್ತದೆ. ಅನುಭವ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ, ಅನುಭವಕ್ಕೆ ಬರುವುದು. ವಿವರಿಸಲಿಕ್ಕೆ ಬರುವುದಿಲ್ಲ, ಅದು ಅನುಭವಕ್ಕೆ ಬರುವುದು. ಭಾವ, ಅನುಭವ, ನಿಬಂಧನತೆ. ಹೀಗೆ ಮಾಡಿದವನಿಗೆ ಕರ್ಮದ ಬಂಧನ ಇಲ್ಲ. ಹಾಗಾಗಿ ಏನು ಕರ್ಮ, ಜ್ಞಾನ, ಯೋಗ ಮೂರನ್ನು ಒಂದು ರೀತಿಯಲ್ಲಿ ಸ್ಮರಿಸುವುದು. ನಮಗೆ ಹೇಳಲಿಕ್ಕೆ ಹೆಚ್ಚು ಬರದಿದ್ದರೆ ತೊಂದರೆ ಇಲ್ಲ, ಅದು ಅರ್ಥ ಆದಷ್ಟೇ ಕೇಳಾಗ್ತದೆ. ಆದ್ದರಿಂದ ಅಜ್ಞಾನವೇ ಇದಕ್ಕೆಲ್ಲ ಕಾರಣ. ಅದನ್ನೆಲ್ಲ ನಾವು ಜ್ಞಾನ ಎಂಬ ಕತ್ತಿಯಿಂದ ಹೊಡೆದುಕೊಳ್ಳಬೇಕು. ಪರಮಹಂಸರಿಗೆ ಕಾಳಿಯನ್ನು ಜ್ಞಾನದಿಂದ ಕಡಿ ಅಂತ ಹೇಳಿದ್ದಾನೆ. ಮತ್ತೆ ನಿರ್ವಿಕಲ್ಪ ಸಮಾಧಿಗೆ ಹೇಳುವಾಗ ಕಾಳಿ ನನಗೆ ಅಡ್ಡ ಬರ್ತದೆ, ಕಾಳಿ ನನ್ನ ದೇವರು, ಕಾಳಿ ನನಗೆ ಬಿಡುವುದಿಲ್ಲ ಅಂತ ಹೇಳಿದಾಗ ಅದನ್ನು ಕಡಿ ಅಂತ ಹೇಳಿದ್ರು. ದೇವರನ್ನು ಕಡಿ ಅಂತ ಹೇಳುವ ಶಬ್ದಕ್ಕೆ ಅರ್ಥ ಇರ್ತದೆ. ಜ್ಞಾನಾಸೆಯಿಂದ ನನ್ನದು, ನಾನು, ನನ್ನದು ಎಂಥದ ಯಾವುದೇ ಒಂದು ನಮ್ಮ ಆಸಕ್ತಿ ಇದ್ದರೂ ಅದನ್ನು ಕಡಿದು ಹಾಕಬೇಕು. ಕಡಿದು ಹಾಕುವುದನ್ನು ಸಮೂಲ ನಾಶ. ಸ್ವಲ್ಪ ಉಳಿಬಾರ್ದು, ಸ್ವಲ್ಪ ಉಳಿದ್ರೂ ಕೂಡ ಅದು ಆಗುವುದಿಲ್ಲ. ಆದ್ದರಿಂದ ಚಿತ್ವೇ ನಮ್ಮ ಸಂಶಯ. ಹಾಗಾಗಿ ಅಲ್ಲಿ ನಾವು ಯಾವುದನ್ನು ಕಡಿಯುವುದು, ಕಾಳಿಯನ್ನು ಅಲ್ಲ, ಇದನ್ನು ಅಲ್ಲ, ಸಂಶಯವನ್ನು. ನಿರ್ವಿಕಲ್ಪ ಸಮಾಧಿಯಲ್ಲಿ ರೂಪ ಇದನ್ನೆಲ್ಲ ಉಂಟಾ ಇಲ್ವಾ ಎಂಬ ಸಂಶಯ ಬೇರೆ, ಅದನ್ನು ಕಡಿಯುವುದು. ಯೋಗ ಮಾಡಿ ಇದನ್ನು ಯೋಗ. ಯೋಗ ಅಂದರೆ ಏನೂ ಇಲ್ಲ, ಯುಜ್ಜಿತ ಅಂತ ಜೋಡಿಸುವುದು, ಸೇರಿಸುವುದು. ನದಿ ಸಮುದ್ರದಲ್ಲಿ ಸೇರಿದಾಗ ಅಲ್ಲಿ ಇಲ್ಲ, ಸತ್ಯತ ನಷ್ಟ ಆಯ್ತು, ಉಂಟು, ಆದರೆ ಅದು ಬೇರೆಯಾಗಿ ಇಲ್ಲ, ಅದು ಸೇರಿಕೊಂಡು ಇದೆ, ಅದು ಸಮುದ್ರ ಆಗಿದೆ. ಅದಕ್ಕೆ ಈಗ ಬೇರೆ ಆಗಲಿಲ್ಲ. ಅದು ಶುದ್ಧ ಅಶುದ್ಧ ಯಾವ ಪ್ರಶ್ನೆ ಅದಕ್ಕಿಲ್ಲ. ಹಾಗೆ ಈ ಪಾಪ ಪುಣ್ಯಗಳಿಂದ ಲೇಪಿಸಿದಂಥ ಈ ಜೀವ ಆತ್ಮನು ಅಲ್ಲಿ ಹೋಗಿ ಮುಟ್ಟಿದಾಗ ಜೀವಾತ್ಮನಾಗಿ ಇಲ್ಲ, ನಾಶವ ಅಂತ ಬೇಕಾದರೆ ಅಲ್ಲಿ ಎಲ್ಲವೂ ಇಲ್ಲ. ಆಗ ಕರ್ಮ ಇಲ್ಲ, ಕರ್ತವ್ಯ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಅದು ಇಲ್ಲ. ಹೇಳಲಿಕ್ಕೆ ಇದ್ದಷ್ಟು ಸುಲಭ ಅಲ್ಲ, ಆದರೆ ಯೋಚನೆ ಮಾಡಿದಾಗ ಅರ್ಥ ಆಗ್ತದೆ. ಅರ್ಥ ಆದ್ದು ಒಂದು ದಿವಸ ನಮ್ಮ ಅನುಭವಕ್ಕೆ ಬರ್ತದೆ. ಇದು ದಾರಿ. ಅದು ಬೇಗವ ತರುವ ಗೊತ್ತಿಲ್ಲ. ಇನ್ನು ಕರ್ಮ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಸ್ವಲ್ಪ ತಡೆಯಾ? ಕರ್ಮ ಸನ್ಯಾಸ ಯೋಗ. ನಮಗೆ ಶಬ್ದಗಳು ಬರುವುದು ಅದೇ, ಆದರೆ ಶಬ್ದದ ಅರ್ಥವ್ಯಾಪ್ತಿ ಪ್ರತಿಯೊಂದು ಸಲವೂ ವಿಸ್ತಾರ ಆಗ್ತಾ ಹೋಗ್ತದೆ. ವಿಷಯ ಒಂದೇ, ಅದು ವಿಸ್ತಾರವಾಗ್ತಾ ಹೋಗುವುದೇ ಅಧ್ಯಯನ. ಈಗ ಕರ್ಮದ ಬಗ್ಗೆ ನಾವು ಸುಮಾರು ನೋಡಿದೆವು. ಸಾಂಖ್ಯದಲ್ಲಿಯೂ ಅದರ ಬಗ್ಗೆ ಕೇಳಿದೆವು, ಕರ್ಮಯೋಗ ಅಂತಲೇ ನೋಡಿದೆವು. ಈಗ ಕರ್ಮ ಜ್ಞಾನ ಹೀಗೆ ಇನ್ನೊಂದರಲ್ಲಿ ನೋಡಿದೆವು. ಈಗಲೂ ಬರುವುದಿಲ್ಲ. ಕರ್ಮ ಸನ್ಯಾಸ ಯೋಗ ಒಂದು ಲೆಕ್ಕದಲ್ಲಿ ಇದು ಒಂದಕ್ಕೊಂದು ವಿರುದ್ಧ. ಹೌದು. ಕರ್ಮವು ಪ್ರವೃತ್ತಿ, ಸನ್ಯಾಸ ನಿವೃತ್ತಿ. ಹೌದು. ಈಗ ಕರ್ಮ ಪ್ರವೃತ್ತಿ ನಿವೃತ್ತಿಯನ್ನು ಒಟ್ಟು ಮಾಡುವುದು ಹೇಗೆ? ಅಲ್ಲ, ಒಟ್ಟು ಮಾಡುವುದು ಹೇಗೆ ಎನ್ನುವುದಕ್ಕಿಂತಲೂ ಒಟ್ಟು ಮಾಡುವುದು ಯಾಕೆ ಅಲ್ಲ, ಯಾಕೆ ಎಂಬುದನ್ನು ನಾವು ಮತ್ತೆ ನೋಡುವ. ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆ ಅಲ್ಲ. ಒಂದಕ್ಕೊಂದು ವಿರುದ್ಧವಾದ ನೋಡಿ, ನಾಣ್ಯದ ಎರಡು ಮುಖ ಒಮ್ಮೆ ಕಾಣುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳುವುದು ಹಾಗೆ ಅದು ಇದು. ಅದನ್ನು ಅರ್ಜುನ ಹೇಳ್ತಾನೆ. ನೀನು ಒಮ್ಮೆ ಏನು ಹೇಳ್ತೀವಿ, ಸನ್ಯಾಸ ಹೇಳ್ತೀವಿ. ಯೋಗ ಅಂದರೆ ಕರ್ಮ ಎಂಬ ಅರ್ಥದಲ್ಲಿಯೂ ವ್ಯಾಪಿಸ್ತಾನೆ ನಾವು. ಹೌದು. ಯೋಗ ಅಂದರೆ ಈಜು ಮಾಡುವುದು ಅಂತ ಅರ್ಥ, ಸಾಧಾರಣ ಅರ್ಥ. ಮತ್ತೊಂದು ಯೋಗಕ್ಕೆ ವಿಶಿಷ್ಟ ಅರ್ಥ ಉಂಟು. ಎಲ್ಲದಕ್ಕೂ ಎರಡೆರಡು ಮೂರು ಅರ್ಥ ಉಂಟು. ಅದನ್ನು ನೀವು ಈಗ ಏನು ಹೇಳ್ತೀವಿ, ಒಮ್ಮೆ ಕರ್ಮ ಅಂತ ಹೇಳ್ತೀವಿ, ಒಮ್ಮೆ ಸನ್ಯಾಸ ಅಂತ ಹೇಳ್ತೀವಿ. ಇದು ನನಗೆ
ನನ್ನ ಬುದ್ಧಿಯನ್ನು ಪೂರ್ಣ ಕೆಡುವುದಕ್ಕೆ ಹೆಚ್ಚು ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಒಳ್ಳೆ ಪ್ರಶ್ನೆ. ಹೌದು. ಅವರು ಆತ್ಮೀಯತೆ ಇದ್ದರು ಹಾಗೆ ಮಾತಾಡ್ತಾರೆ. ಇದೆಲ್ಲ ಈಗ ನನ್ನ ತಲೆ ಹಾಳು ಮಾಡಬೇಡ ನಾವು ಹೇಳೋದಿಲ್ಲ. ಅದರಲ್ಲಿ ಒಂದು ಸರಿಯಾಗಿ ಹೇಳು ಅಂತ. ಆಗ ಕರ್ಮ ಸನ್ಯಾಸ ಅಂತ ಅದನ್ನು ಒಟ್ಟು ಮಾಡುವುದಂತ ಹೇಳ್ತಾರೆ. ಕೇಳುವಾಗಲೇ ನಮಗೆ ಅದನ್ನ ಅಬಂಧ ಅಂತ ಹೇಳ್ತಾರೆ. ಅಬಂಧ ಇಲ್ಲ, ಎಲ್ಲವೂ ಅಲ್ಲಿ ಸರಿಯಾಗಿ ಉಂಟು. ಈಗ ಸುರುವಿಗೆ ಹೇಗೆ ಶುರು ಮಾಡ್ತಾರೆ? ನಿಶ್ರೇಯಸ, ಅಪಶ್ರೇಯಸ, ನಮಗೆ ಪತನಕ್ಕೆ ಕಾರಣವಾಗುವುದು ಅವಶ್ಯಸು ಅಥವಾ ಇದು ಇದಕ್ಕೆ ಕಾಣುವುದು ನಿಶ್ರೇಯಸ. ಉದಾಹರಣೆ ಕರ್ಮವಾದಿತ್ತು, ಎರಡರಲ್ಲಿ ಇದ್ಮೇಲೆ ಹೋಗ್ಬೋದು, ಮುಗೀತಲ್ಲ. ಆದರೆ ಕರ್ಮ ಸನ್ಯಾಸ ಅಂತ ನೀನು ಹೊರಟ್ರೆ ಮಾರಾಯ ನೀನು ಮುಟ್ಟುವುದು ಕಷ್ಟ. ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ಅಂದ್ರೆ ಕರ್ಮಯೋಗ. ಕರ್ಮಯೋಗ ಅಂತ ಹೇಳೋದು ಆ ಶಬ್ದ. ಈಗ ನಮ್ಮ ಬೇರೆ ಯೋಗ, ಪತಂಜಲಿ ಯೋಗ ಎಲ್ಲ ಇಲ್ಲಿ ಅರ್ಥದಲ್ಲಿ ಯೋಗ ಯುಜ್ಜು ಕರ್ಮ ಮಾಡುವುದು ಅಂತ ಅರ್ಥ. ಕೈಗೆ ಕೆಲಸ ಮಾಡುವುದು ಕೊಟ್ಟರೆ ಅಲ್ಲಿ ಕರ್ಮಯೋಗ ಆಯ್ತು. ನಮ್ಮಲ್ಲಿ ಕರ್ಮೇಂದ್ರಿಯಗಳಿದ್ದಾವೆ, ಅವಳಿಗೆ ನಡೆಯುವುದು ಕರ್ಮಯೋಗ. ಯಾಕೆ ನಡೆಯುವುದು? ನಡೆಯುವುದಿಲ್ಲ. ಕರೆಕ್ಟ್. ಎಂತ ಒಂದು ಉದ್ದೇಶ ಉಂಟು, ಇಲ್ಲಿಗೆ ಹೋಗಬೇಕು, ಅದೇ ಹಾಗೆ ಅದು ಕರ್ಮಯೋಗ. ಇನ್ನು ಸನ್ಯಾಸ ಈಗ ಅದು ಬೇಡ ಅಂತ ಹೇಳ್ತಿಯಲ್ವ ನೀನು. ಈಗ ಹೇಗೆ ಹೇಳುವುದು ಅಂತ ಹೇಳಿದಾಗ ಇದು ಎರಡೂ ಆದೀತು ಮಾರ್ರೆ. ನೀನು ಸನ್ಯಾಸ ಮಾಡ್ತೀಯ ಆದೀತು, ಇದು ಮಾಡ್ತೀಯ ಆದೀತು. ಆದರೆ ಸನ್ಯಾಸ ಕಷ್ಟ, ಕರ್ಮಯೋಗ ಸುಲಭ ಅಥವಾ ಅದೇ ಒಳ್ಳೆಯದು. ನೀನು ಒಮ್ಮೆ ಹಾರಬೇಡ. ಕರ್ಮ ಸನ್ಯಾಸವೂ ಒಳ್ಳೆಯದೇ, ಆದರೆ ಒಮ್ಮೆ ಅದಕ್ಕೆ ಹೋದರೆ ನಿನ್ನಿಂದ ಆಗುವುದು ಕಷ್ಟ, ಅಥವಾ ಸಾಧಕನಿಂದ ನಿನ್ನಿಂದ ಎಂಬಲ್ಲಿ ಸಾಧಕ. ಕರ್ಮ ಸನ್ಯಾಸ ಅಂದ್ರೆ ಎಂತದು? ಅಲ್ಲ, ಸನ್ಯಾಸ ಅಂದ್ರೆ ಬಿಡುವುದು, ಕರ್ಮ ಅಂದ್ರೆ ಮಾಡುವುದು. ಇದು ಸರಳ ಅಲ್ವಾ? ಹೌದು. ಆದ್ರೆ ಸನ್ಯಾಸಿಗೆ ಕೂಡ ಕರ್ಮ ಉಂಟಲ್ಲ. ಸನ್ಯಾಸಿ ಅಂತ ಹೇಳುವುದಲ್ಲ, ಸನ್ಯಾಸ ಅಂದ್ರೆ ಬಿಡುವುದು ಅಂತ ಹೇಳುದು. ಜಪ ಮಾಡುವುದು ಬಿಡುವುದು. ಇದೀಗ ಕಷ್ಟ ಆಯ್ತಲ್ಲ, ಜಪ ಮಾಡಬೇಕು ಅಂತ ಹೇಳ್ತಾರೆ, ಬಿಡಬೇಕು ಅಂತ ಹೇಳ್ತಾರೆ. ಎಂತದಕ್ಕೆ ಜಪ ಮಾಡುವುದು ಅಂತ ಹೇಳ್ತಾನೆ ಅಂತ ಹೇಳಿ ಕಾಣುವುದು ನಮಗೆ ಮೇಲಿಂದ ಮೇಲೆ. ಈಗ ಅದನ್ನು ಅವ ಹೇಳ್ತಂದ್ರೆ ಅದನ್ನು ಬಿಡಿಸಿ ಹೇಳ್ತಾನೆ. ಈಗ ಸನ್ಯಾಸಿ ಸಮ್ಯಕ್ನ್ಯಾಸ, ಬಿಟ್ಟವ ಅಂತ ಅರ್ಥ. ಈಗ ಜೈಲಲ್ಲಿ ಅಂತಲ್ಲ, ಬಟ್ಟೆ ತೆಗೆದು ಬಿಟ್ಟವನು ಸನ್ಯಾಸಿ ಆಗುವುದಲ್ಲ, ಮರ್ಯಾದೆಯನ್ನು ಬಿಟ್ಟವ ಅಂತ. ಎಂಥದ್ದು ದೊಡ್ಡ ಇದಲ್ಲ, ಅಧಿಕಾರ ಬಿಟ್ಟವ, ಇದೆಲ್ಲ ಬಿಟ್ಟವ. ಸನ್ಯಾಸಿ ಅಂತ ಹೇಳಿದ್ರೆ ಸಮ್ಯಕ್ ನ್ಯಾಸ. ನ್ಯಾಸ ಅಂದ್ರೆ ಇಡುವುದು, ಬಿಡುವುದು. ಬಿಡುವುದ ಇಡುವುದ ಎರಡು ನಮಗೆ ಸ್ವಲ್ಪ ಇದೆ. ನ್ಯಾಸ ಅಂದ್ರೆ ಇಡುವುದು ಅಂತ ಅರ್ಥ. ಅದು ನಿತ್ಯ ಸನ್ಯಾಸಿ ಯಾರವ? ಯೋನ ದ್ವೇಷ್ಟಿ ನ ಕಾಂಕ್ಷತಿ. ರಾಗದ್ವೇಷ ಅಷ್ಟೇ, ಶತ್ರು ಮಿತ್ರ ಎಲ್ಲ ಬಂತದ್ರಲ್ಲಿ. ದ್ವೇಷ್ಟಿ ಕಾಂಕ್ಷತಿ, ಕಾಂಕ್ಷ ಅಂದ್ರೆ ಕಾಮ, ಬಯಸೆ, ರಾಗ. ಅದು ಇಲ್ಲ ನನಗೆ. ಜಪ ಮಾಡಬೇಕು, ಅದರ ಮೇಲೆ ವಿಶೇಷ ರಾಗ ಇಲ್ಲ, ಮಾಡಬೇಕು ಇಲ್ಲ. ಆದರೆ ನಿರ್ದ್ವಂದ್ವ, ಇದರಿಂದ ಪುಣ್ಯ ಪಾಪ ಎರಡು ಇಲ್ಲ. ನಿರ್ದ್ವಂದ್ವ, ಪುಣ್ಯ ಪಾಪ, ಲಾಭ ನಷ್ಟ, ಸುಖ ದುಃಖ, ಇಷ್ಟ ಅನಿಷ್ಟ, ದ್ವಂದ್ವ ಎಂಬುದೇ ಈ ಲೋಕದಲ್ಲಿ ಒಂದಿದೆ. ದ್ವಂದ್ವ ಯಾವಾಗಲೂ ಉಂಟು, ನಾವು ಸ್ವೀಕರಿಸ್ತೇವೆ. ಈ ಬಾಗಿಲು ಡಿಸೈನ್ ಇದಾದ ಅಂತ ಹೇಳಿದ್ರೆ ನೀವು ಒಂದನ್ನು ಮಾಡ್ತೀವಿ, ಅದು ಬೇಡ, ಇದು ಅದು ನಿಮಗೆ ಬಿಟ್ಟದ್ದು ಅಂತ ನಿರ್ದ್ವಂದ್ವ. ಈ ನಿರ್ದ್ವಂದ್ವ ಇದ್ದಾವ ಸುಖಾತ್ ಬಂಧಾತ್ ಪ್ರಮುಚ್ಯತೆ. ಈ ಬಂಧನದಿಂದ ಮುಕ್ತನಾಗುತ್ತಾನೆ. ಅವ ಸನ್ಯಾಸವನ್ನು ಹೇಳಿಲ್ಲ, ಕರ್ಮವನ್ನು ಹೇಳಿಲ್ಲ, ಏನು ದ್ವಂದ್ವ ಇಲ್ಲ. ಈ ವಿಷಯವನ್ನೇ ಕರ್ಮ ಸನ್ಯಾಸವನ್ನು ಬದಿಗಿಟ್ಟು ನನಗೆ ಲಾಭ ಇಲ್ಲ ನಷ್ಟ ಇಲ್ಲ, ಜಪ ಮಾಡಿದ್ರಿಂದ ಲಾಭ ಆಗ್ತದೆ ಅಂತ ಮಾಡಬೇಡ, ನಷ್ಟ ಆಗ್ತದೆ ಅಂತ ಬಿಡಬೇಡ, ಅಥವಾ ಮಾಡಬೇಡ ಮಾಡಬೇಡ, ನಷ್ಟ ಇಲ್ಲ ಲಾಭ ಇಲ್ಲ ಅಂದರೆ ಬಿಡುವ. ಅದಿಲ್ಲ. ಲಾಭ ನಷ್ಟದ ಬಗ್ಗೆ ಯೋಚನೆಯೇ ಬೇಡ. ಈಗ ಕರ್ಮ ಬಿಡುವುದು ಬೇಡ ಅಂತ ಹೇಳಿದಾಗ ಆಯ್ತಲ್ಲ. ಹೌದು. ಲಾಭ ನಷ್ಟದ ಬಗ್ಗೆ ಬೇಡ. ಲಾಭ ಆಗ್ತದೆ ಅಂತ ಮಾಡುವುದು, ನಷ್ಟ ಆಗ್ತದೆ ಅಂತ ಬಿಡುವುದು, ಇದರಿಂದ ಪುಣ್ಯ ಅಂತ ಮಾಡುವುದು, ಪಾಪ ಅಂತ ಬಿಡುವುದು, ಇದು ನಮ್ಗೆ ಗೊತ್ತುಂಟು. ಹೌದು. ಇದು ದಾರಿ, ನಮ್ಮ ಬುದ್ಧಿಯೋಗ ಅದು ಶುರುವಿಂದ ಬಂದಿದೆ. ಇದು ಹಾಗಲ್ಲ. ನಿನಗೆ ನಿರ್ದ್ವಂದ್ವನಾಗಿ ಇದು ಮಾಡು.
ಸಾಂಖ್ಯ ಹೇಳಿದ್ದು ಅದನ್ನು ಲಾಭ ಆದರೆ ಮಾಡು, ನಷ್ಟ ಆದರೆ ಬಿಡು, ಅನಿಷ್ಟ ಆದರೆ ಬಿಡು, ಇಷ್ಟ ಆದರೆ ಇದು ಮಾಡು, ಈಗ ಹೇಳಿದ್ರು. ಆದರೆ ಅಷ್ಟು ಸಾಕಾಗುವುದಿಲ್ಲ. ಅದು ಸಾಂಖ್ಯ ಹೇಳಿದರೆ ಈ ಯೋಗ ಅಂದರೆ ಮಾಡು ಅಂತ ಹೇಳ್ತದೆ. ಹೌದು, ಬೆಳಿಗ್ಗೆ ಎದ್ದು ಪ್ರಾತಸ್ಮರಣೆ ಹೇಳು, ಇದು ಹೇಳು ಅಂತ ಹೇಳ್ತದೆ. ಯಾಕೆ ಆಗುದಪ್ಪ, ಬಿಡು ಅಂತ ಹೇಳ್ತದೆ, ಮಾಡು ಅಂತ ಹೇಳ್ತದೆ. ಎರಡೂ ನಮಗೆ ಒಳ್ಳೆದಿದ್ದ ಹಾಗೆ ಅದು ಬೇರೆ ಬೇರೆ ಅಲ್ಲ. ಮಾಡಿದ್ರು ಬಿಟ್ಟ ಹಾಗೆ, ಬಿಟ್ರು ಮಾಡಿದ ಹಾಗೆ ಅಂತ ಒಂದು ಕಾಣ್ತದೆ. ಆದರೆ ಈಗ ಅದನ್ನು ಹೇಳ್ತಾನೆ, ಮಾಡಿಯೂ ಅಂಟಿಕೊಳ್ಳದಿರುವುದು ಎಂಬುದು ಮುಂದೆ ಚಂದ ಮಾಡಿ ಅದನ್ನು ಹೇಳ್ತಾನೆ. ಬಾಲ ಅಂದರೆ ಆ ಅಪ್ರಬುದ್ಧರು ಬೇರೆ ಬೇರೆ ಅಂತ ಹೇಳ್ತಾರೆ, ಪಂಡಿತನು ಅದು ಎರಡು ಒಂದು ಅಂತ ಹೇಳ್ತಾರೆ. ಎರಡರಿಂದಲೂ ಆಗ್ತದೆ ಅಂತ ಹೇಳಿ, ಇದರಲ್ಲಿ ಈ ಮೆಟ್ಲಲ್ಲಿ ಹೋದ್ರ ಮೇಲೆ ಹೋಗ್ತದೆ, ಆ ಮೆಟ್ಲಲ್ಲಿ ಹೋದ್ರ ಮೇಲೆ ಹೋಗ್ತದೆ ಅಂತ ಹೇಳ್ತಾರೆ. ಅಥವಾ ಅದೇ ಇದು ಇದೇ ಅದು ಅಂತ ಹೇಳ್ತಾರೆ. ಒಂದನ್ನೇ ಕರ್ಮವೂ ಹೌದು ಸನ್ಯಾಸ ಹೌದು ಅಂತ ಹೇಳ್ತಾನೆ ಅಂತ ಹೇಳ್ತಾರೆ. ಸಾಂಖ್ಯ ಯೋಗ, ಈಗ ಅಲ್ಲಿ ಕರ್ಮ ಸನ್ಯಾಸ ಹೇಳಿದ್ದಕ್ಕೆ ಅದು ಸಾಂಖ್ಯ. ನಾವು ಶುರುವಿಗೆ ಸಾಂಖ್ಯ ಅಂದರೆ ಜ್ಞಾನ ಹೇಳಿದ್ದೇವೆ, ಯೋಗ ಅಂದರೆ ಕರ್ಮ ಅಂತೇಳಿ ಅಷ್ಟೇ ಸಾಕು, ಅದಕ್ಕೆ ವಿಶೇಷ ಬೇಡ. ಈಗ ಒಂದನ್ನು ಮಾಡಿದ್ರೂ ಎರಡರಲ್ಲಿ ಸಿಗುವ ಫಲ ಒಂದೇ. ಆ ಮೆಟ್ಲಲ್ಲಿ ಹೋದ್ರು ಒಂದೇ, ಈ ಮೆಟ್ಲು ಹೌದು, ಫಲ ಒಂದೇ. ಅಥವಾ ಎಲ್ಲಿ ನಮಗೆ ಇದು ಸಿಗ್ತದೋ ಇಲ್ಲಿಯೂ ಅದು ಸಿಗ್ತದೆ. ಹಾಗೆ ಸಿಗುವುದಿದ್ದರೆ ಅದರಲ್ಲಿ ಸಾಂಖ್ಯವೂ ಆದೀತು, ಯೋಗವೂ ಆದೀತು, ಬಿಟ್ಟರೂ ಆದೀತು, ಬಿಡದಿದ್ರೂ ಆದೀತು. ಅಲ್ಲಿ ಹೇಳಿದ್ದನ್ನು ಕೇಳಿದಾಗ ಅದನ್ನು ಬಿಟ್ಟುಕೊಂಡ್ರೆ ಇದು ಲಾಭ ನಷ್ಟದ ಬಗ್ಗೆ ಸಮಾನ ಬುದ್ಧಿ ಅಂತ ಹೇಳಿದರೆ, ಮಾಡಿದ್ರು ಲಾಭ ಬೇಡ, ಮಾಡದಿದ್ದರೆ ನಷ್ಟ ಇಲ್ಲ, ಹೀಗೆ ಹೇಳುವಾಗ ಅದು ಆದೀತು. ಅಲ್ಲಿ ಒಂದು ಪುನಃ ಹೇಳಿದ, ಮಾಡದೇ ಇರುವುದಕ್ಕಿಂತ ಮಾಡುವುದು ಒಳ್ಳೆಯದು. ಹೌದು, ಅದು ನಿಮಗೆ ಕಷ್ಟ ಅಂದರೆ ಈಗ ಅವು ಒಂದಕ್ಕೊಂದು ವಿರುದ್ಧವಾದನ್ನೇ ಹೇಳುವಾಗಲೂ ಯಾವುದೋ ಒಂದರ ಮೂಲಕ ಇನ್ನೊಂದು, ಅಥವಾ ಪ್ರಾರಂಭದಲ್ಲಿ ಇದು ಮತ್ತೆ ಅದು ಅಂತ ಹೇಳ್ತಾರೆ ಅಷ್ಟೇ. ಇದು ಬಹಳ ಸೂಕ್ಷ್ಮವಾದಂಥ ಉಪದೇಶ. ಸನ್ಯಾಸ ಪಡೀಲಿಕ್ಕೆ ಕಷ್ಟ, ಸಿಗದೆ ಹೋಗಬಹುದು. ಸನ್ಯಾಸಿ ಆಗ್ತೇನೆ ಅಂತ ಹೊರಟವರು ಸನ್ಯಾಸ ಬಿಟ್ಟು ಮದುವೆ ಆಗೋದು, ಮದುವೆ ಆದಮೇಲೆ ಪುನಃ ಮದುವೆ ಬಿಟ್ಟ. ಯಾವುದೋ ಒಂದು ಉದಾಹರಣೆ ಉಂಟು ಅಲ್ವಾ? ಮದುವೆ ಒಳ್ಳೆದು ಅಂತ ಮದುವೆ ಮಾಡಿಕೊಂಡ, ಆಮೇಲೆ ಅವರನ್ನು ಬಿಟ್ಟ. ಸನ್ಯಾಸ ಎಲ್ಲ ಸನ್ಯಾಸವು ಭ್ರಷ್ಟ ಆಯಿತು, ಇದು ಭ್ರಷ್ಟ ಆಯ್ತು ಎಂಥದ್ದು. ಆದರೆ ಅವನ ಭಾವನೆಯಲ್ಲಿ ಅದಿಲ್ಲದೆ ಯೋಗಯುಕ್ತೋ ಮುನಿರ್ಬ್ರಹ್ಮ ನತಿರೇಖಾದಿ ದುಃಖ ಅವಾಪ್ತತ. ಯೋಗಯುಕ್ತ ಅಂದರೆ ಕರ್ಮ ಮಾಡ್ತಾ ಮಾಡ್ತಾ, ಮುನಿ ಅಂದರೆ ಮೌನವಾಗಿರುವವ, ಸಮಭಾವದಲ್ಲಿರುವವ. ಲಾಭ ಆದಾಗ ಕುಣಿಯುವುದಿಲ್ಲ. ನಮ್ಮ ಈ ಕ್ರಿಕೆಟು ಈ ಕಾಂಪಿಟೇಷನ್ಗಳು ಬಹಳ ಮನುಷ್ಯನ ಏಳಿಗೆಗೆ ಬಹಳ ಒಂದು ವಿರೋಧ. ಆದರೆ ಈಗ ಅದನ್ನೇ ಅದು ನಾರ್ಮಲ್ ಅಂತ ಆಗ್ತದೆ. ಗೆದ್ದಾಗ ಕುಣಿಯುವುದು, ಸೋತ ಪ್ರೈಸ್ ಸಿಕ್ಕಿದ್ರೆ ಹಾರುವುದು, ಇದು ಮಾಡಿದರೆ ಮಾಡುವುದು, ಜೀವ ಬೇಕಾದರೆ ತೆಗೆದುವುದು. ಇದು ಯೋಗವೂ ಅಲ್ಲ, ಸನ್ಯಾಸವೂ ಅಲ್ಲ, ಸಾಯುವುದೂ ಅಲ್ಲ, ಅದು ಬದುಕುವುದು ಅಲ್ಲ, ಅದು ಬೇಡ. ಮುನಿ ಅಂದರೆ ಸಮಭಾವದಲ್ಲಿರುವ ಮುನಿ ಅಥವಾ ಬ್ರಹ್ಮ. ಸಮುದ್ರ ಎಷ್ಟು ನದಿಗಳು ಸೇರಿದರೂ ಹೆಚ್ಚಾಗುವುದಿಲ್ಲ, ಯಾವ ನದಿ ಸೇರದಿದ್ದರೂ ಅದು ಕಡಿಮೆ ಆಗುವುದಿಲ್ಲ. ಅದು ಬ್ರಹ್ಮಕ್ಕೆ ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಅರ್ಥ. ಆದ್ದರಿಂದ ಈ ಯಾವುದು ಅಂತ ಹೇಳಿದರೆ, ನಿಮಗೆ ಸನ್ಯಾಸ ಕಷ್ಟ, ಯೋಗ ಮಾಡೋದು ಸನ್ಯಾಸದ ಫಲ ಸಿಗ್ತದೆ. ಇದು ಪುನಃ ನಮಗೆ ಒಂದು ಸಣ್ಣ ಗೊಂದಲ. ನಾನು ಮಾಡಿದ್ದಿದ್ದು ಫಲ ಅದರಲ್ಲಿ ಸಿಕ್ಕ, ಅದರಲ್ಲಿ ಇದರದ್ದು ಫಲವನ್ನೇ ಶಾಂತಿ, ಬ್ರಹ್ಮ, ಮೋಕ್ಷ ಯಾವ ಶಬ್ದ ಉಪಯೋಗಿಸಿದ್ರೆ ಇದರಲ್ಲಿಯೂ ಸಿಗ್ತದೆ, ಅದರಲ್ಲಿ ಸಿಗ್ತದೆ. ಅಥವಾ ಇದೇ ಅಲ್ಲಿ ಮುಟ್ಟಿದಾಗ ಅದೂ ಇದೆ ಒಂದೇ. ಆದ್ದರಿಂದ ಇದು 3 ಅಧ್ಯಾಯ 4 ಅಧ್ಯಾಯದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಶುರುವಿಗೆ ಹೇಳಿದರೆ ಪೂರ್ಣ ಗೊಂದಲ. ಹೌದು. ಆದ್ದರಿಂದ ಯೋಗಯುಕ್ತ ಅಂದರೆ ಕರ್ಮ ಮಾಡುವ ಹಾಗೆ ಅಂತೇಳಿ ಲಾಭದ ಬಗ್ಗೆ ಯೋಚನೆ ಇಲ್ಲ. ವಿಶುದ್ಧಾತ್ಮ ಮೊದಲು ಹೇಳುವಾಗ ಸ್ವಲ್ಪ ಹೇಳಿದ, ಈಗ ಅದನ್ನು ಹೇಳ್ತಾರೆ. ಜಿತೇಂದ್ರಿಯ, ಇಂದ್ರಿಯಗಳಿಗೆ ವಶ ಆಗಲೂ ಇಲ್ಲ, ಅಥವಾ ಇಂದ್ರಿಯಗಳಿಗಾಗಿ ಮಾಡಿದ್ದು ಅಲ್ಲ. ತಿನ್ನಬೇಕು, ಇಲ್ಲ, ಒಳ್ಳೆಯದಾಗಿದೆ ಅಂತಲೂ ಇಲ್ಲ, ಕೆಟ್ಟದಾಗಿದೆ ಅಂತಲೂ ಇಲ್ಲ, ಎಂತ ಹೇಳಬಾರ್ದು ಅಂತಲೂ ಇಲ್ಲ. ಇದು ರುಚಿಯಾಗಿದೆ, ರುಚಿಯಾಗಿದೆ ಅಂತ ಒಂದಿಷ್ಟು ಹೆಚ್ಚು ಹೋಗುವುದಿಲ್ಲ, ರುಚಿಯಾಗದಿದ್ದರೆ ಒಂದಿಷ್ಟು ಕಡಿಮೆ ಹೋಗುದಿಲ್ಲ. ಈಗ ರುಚಿಯಾಗದಿದ್ರೆ ನಾವು ಊಟ, ನನಗೆ ಊಟ ಮಾಡಲಿಲ್ಲ,
ಅಲ್ಲಿ ಯೋಗ ಇಲ್ಲ, ಯೋಗ ಅಲ್ಲ, ಕರ್ಮ ಅಲ್ಲ. ಅದು ನನಗೆ ಬೇಡ ಇವತ್ತು ಊಟ. ನಾನು ಮಾಡಿದ ಪದಾರ್ಥ ಮಾಡಲಿಲ್ಲ, ನಾನು ಇವತ್ತು ಊಟ ಮಾಡೋದು. ಮಗು ಹಿಡಿತದೆ, ದೊಡ್ಡವರು ಹಿಡಿತಾರೆ. ಅದು ಅಲ್ಲಿಂದ ನಾವೆಲ್ಲ ಬಂದರೆ ಸಮಾಯುಕ್ತ ಯೋಗಾಭ್ಯಾಸ ಜಿತೇಂದ್ರಿಯ. ಇನ್ನು ಅವನು ಯಾರು ಅಂತ ಕೇಳಿದಾಗ ಇನ್ನೊಮ್ಮೆ ನನ್ನನ್ನು ನಾನು ಪುನಃ ಗುರುತಿಸಿಕೊಳ್ಬೇಕು. ಸರ್ವಭೂತಾತ್ಮ ಭೂತ. ಎರಡು ಶಬ್ದ ಹೇಳುವಾಗ ಕಷ್ಟ ಆಗ್ತದೆ. ಸರ್ವಭೂತಾತ್ಮ, ನಿನ್ನಲ್ಲಿರುವ ಆತ್ಮ, ನನ್ನಲ್ಲಿರುವ ಆತ್ಮ, ಅದು ಎರಡು ಬೇರೆ ಅಲ್ಲ. ಆ ಅವನೇ ನಿನ್ನಲ್ಲಿ ಇರುವುದು, ನನ್ನಲ್ಲಿರುವುದು. ಭೂತಾತ್ಮ ಅವ, ನಿನ್ನಲ್ಲಿಯೂ ಆದ, ನನ್ನಲ್ಲಿಯೂ ಆದ. ಅಂಥದ್ದನ್ನು ತಿಳಿಬೇಕಾದ್ರೆ ಇಷ್ಟು ಬುನಾದಿ ಹಾಕಿದ ಮೇಲೆ, ಹಾಗೆ ತಿಳಿದಾಗ ಲಾಭ ನಷ್ಟ ಇತ್ಯಾದಿಗಳಿಲ್ಲ. ಕರ್ಮ ಮಾಡುವುದಕ್ಕೆ ಇದೆ. ಅವನಿಗೆ ಕರ್ಮ ಮಾಡಿದ್ರೂ ಲೇಪ ಇಲ್ಲ, ಮಾಡದಿದ್ರೆ ಆಗ್ತದೆ ಅಂತ ಹೇಳುವಂತ ಹೇಳಿದ್ದಾನೆ ಸನ್ಯಾಸ. ಮಾಡಿದ್ರೂ ಲೇಪ ಇಲ್ಲ ಅಂದರೆ ಮಾಡದಿರುವುದು ಕಷ್ಟ. ಮಾಡಿದರೆ ಲೇಪ ಇಲ್ಲ, ಸುಲಭಲ್ಲ. ಮಾಡಿದ್ರೆ ಅಷ್ಟೇ ಇಲ್ಲದ್ರೆ ಏನಾಗಬೇಕು? ಮಾಡ್ಬೋದು. ಮಾಡೋದು ನಾನಲ್ಲ, ಅದು ಆಗ ಹೇಳಿದೆ. ಅದು ಅದರ ಕೆಲಸ ಮಾಡ್ತದೆ. ಹೌದು, ಕೈಯಾದ್ರೆ ಕೆಲಸ ಮಾಡ್ತೇನೆ, ಕಣ್ಣಾದ್ರೆ ಕೆಲಸ ಮಾಡ್ತೇನೆ. ನನಗೆ ಲೇಪ ಇಲ್ಲ. ಕಣ್ಣನ್ನು ನೋಡಿದ್ರಿಂದ ನಾನೇನಾದರೂ ಅದರಿಂದ ಆಕರ್ಷಿತನಾಗುವುದಿಲ್ಲ, ವಿಕರ್ಷಿತನಾಗುವುದೂ ಇಲ್ಲ. ನಾನು ಮಾಡುವ ಕೆಲಸಕ್ಕೆ ಕಣ್ಣು ಬೇಕು, ನಡಿಬೇಕಾದ್ರೆ ಕಣ್ಣು ಬೇಕು, ಉಪಯೋಗಿಸಿದೆ. ಏನಿಲ್ಲ, ಕಣ್ಣಿಗೆ ಯಾರಿಗೂ ಥ್ಯಾಂಕ್ಸ್ ಹೇಳಲಿಕ್ಕಿಲ್ಲ. ಹೌದು, ಈ ಥ್ಯಾಂಕ್ಸ್ ಹೇಳುವ ಸಂಸ್ಕೃತಿಯ ವಿರೋಧವೇ. ಅದಾದ ಕರ್ಮ ಅದು ಮಾಡ್ತದೆ, ಮಗುವಿನ ಕರ್ಮ ಅದು ಮಾಡ್ತದೆ. ಅಡುಗೆ ಮಾಡುವವರು ಮಾಡ್ತಾರೆ, ಊಟ ಮಾಡುವವರು ಮಾಡ್ತಾರೆ. ಅದು ಥ್ಯಾಂಕ್ಸ್ ಎಲ್ಲ ಇಲ್ಲ. ಯಾಕಂದರೆ ಅದರದ್ದು ಮಾಡ್ತಾರೆ. ನಾನಲ್ಲ, ನಾನು ಇಲ್ಲ ಅಂತ ಹೇಳಿದ್ರೆ ಅಲ್ಲ, ನಾನು ಅದು ಆಗುತ್ತದೆ, ನನ್ನಿಂದ ಆಯಿತು. ಹೀಗೆಲ್ಲ ಹೇಳಬೇಕಾದ್ರೆ ನಾನು ಆತ್ಮ ಎಂಬ ಭಾವದಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಶುರುವಾಗ ಹೀಗೆ ಏನೇನೋ ಹೇಳ್ತೇವೆ. ವ್ಯಾವಹಾರಿಕವಾಗಿ ಅವು ಹುಚ್ಚುಚ್ಚು ಮಾತಾಡ್ತಾರೆ. ಹೌದು, ಕರೆಕ್ಟ್. ಆದರೆ ಪಾರಮಾರ್ಥಿಕವಾಗಿ ಅದು ಸತ್ಯ. ನಾನಲ್ಲ ಮಾಡುವುದು. ಇದನ್ನು ಈಗ ನಾನು ಕೊಲೆ ಮಾಡಿ ನಾನಲ್ಲ ಅಂತ ಹೇಳುವುದಕ್ಕೆಲ್ಲ ಅಂಥದ್ದಕ್ಕೆ ಉಪಯೋಗಿಸುವುದಲ್ಲ. ಕರೆಕ್ಟ್. ಕೈ ಮಾಡಿದ್ದು ನಾನಲ್ಲ. ಬಹುಶಃ ಇದೊಂದು ಚಂದದ ಕಥೆ ಇರ್ತದೆ. ಒಬ್ಬ ಮುನಿಗೆ ಸತ್ಯ ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು. ಒಬ್ಬ ಬ್ರಾಹ್ಮಣನನ್ನು ಓಡಿಸಿಕೊಂಡು ಕಳ್ಳರು ಬಂದರು. ಇವಾಗ ನೋಡಿದ್ದಾನೆ ಬ್ರಾಹ್ಮಣ ಓಡಿಸಿಕೊಂಡು ಹೋದರೆ ಇವರಿಗೆ ಇಲ್ಲಿ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವ್ರು ಕೊಲ್ತಾರೆ. ಕೊಂದರೆ ಹೇಳಿದವ್ರಿಗೆ ಪಾಪ ಉಂಟಲ್ಲ, ಸುಳ್ಳು ಹೇಳಬಾರದು. ಅದಕ್ಕೆ ಅವರನ್ನು ನೋಡಿ ಎಂತ ಕೇಳಿದ್ರು, ನೀವು ಬ್ರಾಹ್ಮಣ ಹೇಳಿಲ್ಲ. ಅವನು ಮಾರ ಕಣ್ಣು ನೋಡಿದೆ, ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ. ಬಾಯಿಗೆ ಹೇಳಲಿಕ್ಕೆ ಬರ್ತದೆ, ಅದಕ್ಕೆ ಅದು ನೋಡಲಿಲ್ಲ ಅಂತ ಹೇಳಿದೆ. ಇದು ಇವನಿಗೆ ತಲೆ ಯಾವಾಗಲೂ ಹಾಳಾಗಿದೆ, ಹುಚ್ಚ ಅಂತೇಳಿ ಅವ್ರು ಯಾವುದೋ ದಾರಿ ಹಿಡ್ಕೊಂಡು ಹೋದ್ರು. ಇವನು ಸುಳ್ಳು ಹೇಳಿದ್ದ? ಇಲ್ಲ. ಸತ್ಯವೂ ಅಲ್ಲ. ಅದು ಸತ್ಯವೇ. ಯಾಕೆ ಅಂದರೆ ಅವರನ್ನು ಸಾಯಲಿಕ್ಕೆ ಬಿಡಬಾರ್ದು ಎಂಬುದು ಹಿತ ಎಂಬುದರ ದೃಷ್ಟಿಯಿಂದ ಸತ್ಯ. ಇವನ ಕರ್ಮ ದುಷ್ಟ ಕರ್ಮ, ಅದಕ್ಕೆ ಸಹಾಯ ಅಲ್ಲ. ಅವನು ಬದುಕಬೇಕು, ಅದಕ್ಕೆ ಸಹಾಯ ಎಂಬುದರಿಂದ ಅದು ಸತ್ಯ ಹೇಳಿದಾಗ ಕೆಲವು ಸಲ ಹೇಳಿದ ಏನು ಗೊತ್ತುಂಟ? ಯದ್ಭೂತ ಹಿತಮತ್ಯಂತಂ ಏತತ್ ಸತ್ಯಂ ಮತಂ ಮಮ. ನೋಡು, ಅವ ಕಳ್ಳ ಅಂತೇಳಿ ನೀನು ಹೇಳೋದು ಬೇಡ, ಸಾಕ್ಷಿ ಹೇಳಬೇಕಾದ್ರೆ ಹೇಳು. ಅವರನ್ನು ಏನಾದರೂ ಮಾಡಿದರೆ ಆಯ್ತು. ಸುಮ್ಮನೆ ಅವನನ್ನು ಕಳ್ಳ ಅಂತ ಪ್ರಚಾರದಲ್ಲಿ ನಮ್ಮ ರಾಜಕೀಯದ ಮಾತುಗಳೆಲ್ಲ ಹಾಗೆ ಸುಮ್ಮನೆ ಮಾತಾಡೋದು. ಯಾಕೆ ಏನು ಮಾಡಿ ತಪ್ಪು ಮಾಡಿದ್ದಾನೆ, ಒಂದು ಭಕ್ತರ ಇಳಿಸಿ ಮುಗೀತು. ಇದೆಂಥದ್ದು ಪ್ರಚಾರ ಮಾಡೋದು, ಇವನವನಿಗೆ ಬೈಯುವುದು, ನಮ್ಮ ತಲೆ ಹಾಳಾಗ್ತದೆ. ಆದರೆ ನಾವು ತಲೆ ಹಾಳು ಮಾಡೋದಿಲ್ಲ. ಇವರು ಹುಚ್ಚರು ಅಂತೇಳಿ ನಾವು ತಿಳ್ಕೊಳ್ತೇವೆ. ಹಾಗಾದರೆ ಒಟ್ಟು ಕೊಡಬೇಕಾ ಬೇಡ? ಅಲ್ಲಿ ಈಗ ಒಂದು ನೋಟ ಒಂದು ಇರುವುದರಿಂದ ಕೊಡದೇ ಇದ್ರೂ ತೊಂದರೆ ಇಲ್ಲ, ಕೊಡಬೇಕು. ಇದ್ದು ಕೊಡುವುದು ಯಾರಿಗೆ? ಇದ್ದದರಲ್ಲಿ ವಾಸಿ ಅಂತ. ಅದು ಏನೋ ಈ ಗೊಂದಲಗಳು ಸ್ವಲ್ಪ ಸರಿ ಮಾಡ್ತವೆ ಅಂತ ಒಂದು ನಾವೇನು ಮಾಡ್ಬೋದು, ನಮ್ಮೊಂದು ಸ್ವಾತಂತ್ರ್ಯ ಉಂಟು. ಹಾಗಾಗಿ ಇದರಿಂದ ಒಂದು ಏನಾಗ್ತದೆ ಹೇಳಿದ್ರೆ, ಕುರುವನ್ನಪಿ ನ ಲಿಪ್ಯತೆ. ಸತ್ಯವೂ ಹೌದು, ಸುಳ್ಳು ಅಂತ ಕಾಣ್ತದೆ, ಆದರೆ ನಿಜವಾದ ಸತ್ಯ. ಯಾಕಂದರೆ ಅದು ಹಿತ, ಅಹಿತಕ್ಕೆ ಅವಕಾಶವಿಲ್ಲ. ಆದ್ದರಿಂದ ನಮಗೆ ಗೊತ್ತಿದ್ದದನ್ನೆಲ್ಲ ಹೇಳಬಾರ್ದು. ಅದಕ್ಕೆ ನಮ್ಮಲ್ಲಿರೋ ಕ್ಯಾಸೆಟ್ ಎಲ್ಲ ಕೊಡಬಾರ್ದು. ಅದು ಅಹಿತ ಆಗ್ತದೆ, ಅವ ದುಡ್ಡು ಮಾಡ್ತಾನೆ. ನಾವು ಮಾಡಿದ ಕೆಲಸ ವ್ಯರ್ಥ ಆಗ್ತದೆ. ಕೆಲಸ ಮಾಡಿದ ಲಾಭ ಪಡೆಯುವುದು ಪಾಪ ಅಲ್ಲ? ಪಾಪ ಹೌದು. ಅವನನ್ನು ಪಾಪಕ್ಕೆ ಹೆದರುವುದಿಲ್ಲ. ಹೌದು, ಅವನು ಹೆದರುವುದಿಲ್ಲ. ಆದರೆ ಅವನನ್ನು ನಾವು ಏನು ಪಾಪ ಮಾಡುವ ಹಾಗೆ ನಾವು ಪ್ರಚೋದನೆ ಮಾಡಿದಾಗ ಆಗ್ತದೆ. ಪ್ರಚೋದನೆ ಅಂತ ಅವಕಾಶ ಮಾಡಿಕೊಡದಿರುವಾಗ ಬಂಗಾರ ಅಂದರೆ ಒಳಗೆ ಜಾಗ್ರತೆ ಮಾಡಿರ್ತೀವಿ.
ರತ್ನ ಅಂದರೆ ಸಂತೆಯಲ್ಲಿ ಕೊಂಡವರು ಮಾರಬೇಡಿ. ಇದು ಸುಳ್ಳ ತಪ್ಪ. ಮಾರುವಂತಹದ್ದೇ ವಸ್ತು ಸಂತೆಯಲ್ಲಿ ಯಾಕೆ ಮಾರಿದ್ರೆ ನನಗೆ ಅಂತ ಹೇಳಿದರೆ ಆ ವಾದ ಅಲ್ಲ. ಅದು ಏನು? ಅದು ಅಧರ್ಮ ಅಲ್ಲ. ಜಾಗ್ರತೆ ಮಾಡುವುದು ಅಧರ್ಮ. ಯಾವುದೋ ಇದನ್ನು ಹೊರಗೆ ಬಿಸಾಡಿದೆ. ಆದರೆ ಅಮೂಲ್ಯವಾದನ್ನು ತೋರಿಸಬಾರದು, ಎಲ್ರಿಗೂ ತೋರಿಸಲೂಬಾರದು ಇತ್ಯಾದಿಗಳೆಲ್ಲ ಸುಳ್ಳಲ್ಲ. ತೋರಿಸಬಾರ್ದು ಅಂದರೆ ಸುಳ್ಳಾಯ್ತಲ್ಲ, ಉಂಟು ತೋರಿಸಬಾರ್ದು ಅಂದರೆ ಹಾಗೆ ಮೇಲಿಂದ ಮೇಲೆ ಸತ್ಯ ಸುಳ್ಳಲ್ಲ. ಇದನ್ನು ಹೇಳಿ ಈಗ ಇನ್ನೂ ಅಷ್ಟೇ ಯೋಗ ಅಂತ ಹೇಳಿ ಮಾಡೋದು ಅಂತ ಹೇಳಿ ಅವು ಏನೂ ಮಾಡಲಿಲ್ಲ. ಅದೇ ನಿತ್ಯ ಸನ್ಯಾಸಿ, ಬ್ರಹ್ಮಚಾರಿ, ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ ಎಂಬಂಥ ಶಬ್ದಗಳನ್ನು ಆಗಲೂ ನಾವು ಸ್ವಲ್ಪ ಅರ್ಥ ಮಾಡಿಬಿಟ್ಟೆ. ಅದನ್ನು ನಕಿಂಚಿತ್ ಕರೋಮಿ, ನಾನು ಮಾಡುವುದಲ್ಲ. ಅದು ಆಗುವುದೋ ಅಥವಾ ಅದರಷ್ಟಕ್ಕೆ ಆಗ್ತದೆ. ಇದು ಸುಮಾರು ಸಲ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ. ತತ್ವವನ್ನು ತಿಳಿದವ ಹಾಗೆ ಹೇಳ್ತಾರೆ, ನಾನೇನು ಮಾಡಲಿಲ್ಲ, ನಮ್ಮ ಮನೆ ಒಳ್ಳೆಯದಾಗೋದಕ್ಕೆ ನಾನೇನು ಮಾಡಲಿಲ್ಲ, ನನ್ನ ಕರ್ಮ ಮಾಡಿದ್ದೇನೆ, ಮನೆ ಒಳ್ಳೆಯದಾಯಿತು ಅಂತ ಹೇಳ್ತಾರೆ ಅವರು. ಯಾರೋ ಹೇಳ್ತಾರೆ ಅವರಿಂದಾಗಿ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ನಾನಿಂದ ಒಳ್ಳೆಯದಾಗಬೇಕು ಅಂತ ಮಾಡಿದ್ದಲ್ಲ, ನಾನು ನನ್ನ ಕರ್ತವ್ಯ ಅಂತ ಮಾಡಿದ್ದೇನೆ, ಒಳ್ಳೆಯದಾಯಿತು. ಒಳ್ಳೆಯದಾಗಬೇಕು ಅಂತ ಕರ್ತವ್ಯ ಮಾಡಿದ್ದೇನೆ. ಇದಕ್ಕೆ ನಾವು ಪುನಃ ಒಂದು ಪಾಪ ಬರ್ತದೆ ಹೇಳಿ ನಿಮ್ಮ ಕರ್ತವ್ಯ ಮಾಡುವುದಿಲ್ಲ. ಈಗ ಹಾಗಲ್ಲ, ಒಳ್ಳೆಯದಾಗದಂದರೆ ಕರ್ತವ್ಯ ಮಾಡೋದು ಬೇಡ. ಅದು ಒಳ್ಳೆಯದಾಗ್ತದೆ. ನಾನು ಮಾಡಿದ್ದಲ್ಲ ಒಳ್ಳೆಯದು, ನಾನು ನನ್ನ ಕೆಲಸ ಮಾಡಿದೆ. ಕಣ್ಣಿನ ಕೆಲಸ ಮಾಡಿತು, ಅದಕ್ಕೆ ಅಂತಂದ್ರೆ ಒಳ್ಳೆಯದು. ನಾಲಿಗೆ ಕೆಲಸ ಮಾಡಿದೆ, ಅದಕ್ಕೆ ಅಂತ ಹೇಳಿ ಒಳ್ಳೆಯದು. ಲೋಕಕ್ಕ ಇವನನ್ನು ಮಹಾತ್ಮ ಅಂತ ಹೇಳ್ತಾರೆ, ಗುರು ಅಂತ ಹೇಳ್ತಾರೆ, ಎಲ್ಲ ಇದೆ. ಆದ್ದರಿಂದ ಅದು ಚರ್ಚೆಗೆ ಬಂದರೆ ತುಂಬ ಹೊತ್ತು ಇದನ್ನು ಮಾತಾಡಲಿಕ್ಕೆ ಅಲ್ಲಿ ಸಂಶಯಗಳು ಬರ್ತವೆ. ಆದ್ದರಿಂದ ಏನು ಹೇಳ್ತಾನೆ, ಕರ್ಮ ಮಾಡೋದು ಅಂತ ಹೇಳಿ ಈಗ ಸರಳವಾಗಿ ಹೇಳ್ತಾನೆ. ನಾನು ನೋಡ್ತೇನೆ, ನಾನಲ್ಲ. ನಾನು ತೇಳ್ತೇನೆ, ನಾನಲ್ಲ. ನಾನು ತಿಂದಿದ್ದೇನೆ, ನಾನಲ್ಲ. ಉಂಡು ಉಪವಾಸಿ ಶೃಣ್ವನ್ ಗಚ್ಚನ್ ಇದೆ, ಉಸಿರಾಡ್ತೇನೆ, ಉಸಿರಾಡುವುದು ನಾನು. ತನ್ನಷ್ಟಕ್ಕೆ ನಡೆಯುತ್ತೆ. ನಿದ್ದೆ ಮಾಡಿದ್ದು ನಾನಲ್ಲ, ನಿದ್ದೆ ಬಂದದ್ದು ಹೋದದ್ದು. ನನಗೆ ನಿದ್ದೆ ಮಾಡಲಿಕ್ಕೂ ಆಗುವುದಿಲ್ಲ, ಬಿಡ್ಲಿಕ್ಕೂ ಆಗುವುದಿಲ್ಲ. ಅದು ಬರ್ತದೆ, ಸುಲಭ. ಅದಕ್ಕೆ ಪ್ರಕೃತಿ ಅಂತ ಹೇಳಿ, ಪ್ರಕೃತಿಯನ್ನು ನಾನು ನಿದ್ದೆ ಮಾಡ್ತೇನೆ, ನೀನು ನಿದ್ದೆ ಮಾಡೋದು ಬೇಡ ಹೀಗೆಲ್ಲ ಹೇಳುವುದು ವಿಕೃತಿ ಅಲ್ವ. ಹಾಗೆ ಅಂತೇಳಿ ಸಂಸ್ಕೃತಿಯೂ ಆಗ್ಬೋದು. ಇವತ್ತು ನಿಜವಾಗಿ ನಮಗೆ ಎಂಥದೋ ಒಂದುಂಟು, ನಾವು ನಿದ್ದೆ ಬಿಡುವುದು ಸಂಸ್ಕೃತಿ ಆಗ್ಬೋದು, ನಿದ್ದೆ ಬಿಡಿಸುವುದು ವಿಕೃತಿ ಆಗ್ಬೋದು, ನಿದ್ದೆ ಕೆಡುವುದು ಪಾಪ ಆಗ್ಬೋದು. ಅವೇನಾರ ಪಾಪ ಮಾಡಿದರೆ ನಿದ್ದೆ ಕೆಡ್ತಾರೆ. ಕೆಡುವುದು, ಬಿಡುವುದು, ಮಾಡದಿರುವುದು ಅಲ್ಲ, ಅದು ತನ್ನಷ್ಟಕ್ಕೆ ಆಗುವುದು. ನಮ್ಮ ಸಹಜ ಜೀವನದಲ್ಲಿ ನಿದ್ದೆ ಮಾಡುವುದು ಅಂತ ಇಲ್ಲ, ನಿದ್ದೆ ಬಿಡುವುದು ಅಂತಿಲ್ಲ, ನಡೀತದೆ, ತನ್ನಷ್ಟಕ್ಕೆ ನಡೀತದೆ. ಸೂರ್ಯ ಮೂಡುವುದು ಅಂತಿಲ್ಲ, ಕಂತುವುದು ಅಂತಿಲ್ಲ. ವ್ಯಾವಹಾರಿಕವಾಗಿ ಹೇಳಿದರೂ ಕೂಡ ಅದು ತನ್ನಷ್ಟಕ್ಕೆ ನಡೀತದೆ. ನಾನು ಮೂಡಿದೆ ಕಲಿತಿದೆ ಅಂತ ಹೇಳಿಲ್ಲ. ಈಗ ಜಾಗ್ರಫಿಯ ಭೂಮಿ ಸುತ್ತುವರುವುದನ್ನು ನಾವು ಬದಿಗಿಡುವ, ಹೌದು, ಸಸಿ ಬೆಳೆಯುವುದು ಸಾಯುವುದು ಹೇಳುವುದು ಬೇಡ, ತನ್ನಷ್ಟಕ್ಕೆ ನಡೀತದೆ. ನಾನು ಹುಟ್ಟಿದೆ ಸತ್ಯ ಅಂತ ಹೇಳೋದು ಬೇಡ, ತನ್ನಷ್ಟಕ್ಕೆ. ನಾನು ಹುಟ್ಟಿದೆ, ನಾನು ಸತ್ಯ ಅಂತ ಹೇಳುವಾಗ ದೊಡ್ಡ ನಾವು ತಪ್ಪು ಮಾಡಿದೇವಲ್ಲ. ನೀನು ಹುಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ನೀನು ಮಾಡಿದೆಯೋ ಇಲ್ಲೋ, ನೀನು ಹುಟ್ಟಿದ ಯಾಕೆ ಅಂತ ಕೇಳಿದ್ರೆ ಮತ್ತೆ ಇಲ್ಲಿ ಏನೇನೋ ಹೇಳಿಕೆ ಮಾಡ್ತಾರೆ. ನಾನು ಮಜಾ ಮಾಡಲಿಕ್ಕೆ ಹುಟ್ಟಿದ್ದು ಅಲ್ಲಿ ಗೊಂದಲ ಆಗ್ತದೆ. ನಾನು ಹುಟ್ಟಿದ್ದಲ್ಲ, ಹುಟ್ಟಿದ್ದಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದಾಗ ಈ ನಾನು ಎಂಬುದು ಒಂದು ಲೆಕ್ಕದಲ್ಲಿ ಇಲ್ಲ. ಅಂಥದ್ದನ್ನು ಪಶ್ಚಾತ್ ಶೃಣ್ವನ್ ಪ್ರಲಾಪನ್ ವಿಸರ್ಜನ್ ಇನ್ನೊಂದೆಲ್ಲ ಹೇಳ್ತಾನೆ. ವಿಸರ್ಜನ ವಿಸರ್ಜನೆ ಮಾಡುವುದು, ಕೂಗುವುದು. ರಾಮ ಕೂಗಿದ ಅಂತ ಇಲ್ಲ ಅಂತ ರಾಮಾಯಣದಲ್ಲಿ ಒಂದು ಒಳ್ಳೆ ಉಪಗತೆ ಬರ್ತದೆ. ರಾಮ ಸೀತೆ ಇದಾದಾಗ ಮೇಘಾನದಲ್ಲಿ ಬರ್ತದೆ. ಗಿಡ ಮರಗಳು ಕೂಗುವಾಗ ಕೂಗಿದ ಸೀತೆಯನ್ನು ಹೋಗದೆ. ಅದು ಸ್ವಲ್ಪ ವೈಷ್ಣವ ಇದು. ಹಾಗಾಗಿ ಕೇಳಿದಂತೆ ನೀವು ಎಂಥದ್ದೊಂದು ರಾಮ ದೇವರು ಕೂಗುತ್ತಾನೆ, ಸ್ವಲ್ಪ ಸಮಾಧಾನ ಮಾಡಬೇಕು ಅಂತ ಕೇಳಿದಂತೆ. ನೋಡುವ, ನೀನು ಹೋಗಿ ನೋಡುವ ಏನು ಮಾಡ್ತಾನೆ ಅಂತೇಳಿ. ಈ ಕೂಗ್ತಾನಲ್ಲ, ಸ್ವಲ್ಪ ಏನಾದ್ರು ಮಾಡಿಕೊಂಡು ಮಾಡ ಮತ್ತೆ ನೋಡ್ತೇನೆ ಅಂತ. ಅವಳು ಮೊದಲಂತೆ ಹೋದ ಕೂಡಲೇ ಕೂಗಿ ನಿಲ್ಲಿಸಿಬಿಟ್ಟ. ಅದೇ ನೀನು ಒಬ್ಬಳೇ ಬಂದದ್ದು ಅಂತ ಹೇಳಿದೆ. ಅವನು ನಿಜವಾಗಿ ಅದು ಮಾಡಲಿಲ್ಲ, ಅದರಲ್ಲಿ ಲೇಪ ಇಲ್ಲ. ಪಾರ್ವತಿ ಬಂದ ಕೂಡಲೇ ವಿಷಯ ಅದು. ನೀನು ಒಬ್ಬಳೇ ಬಂದದ್ದು. ಶಿವ ಪಾರ್ವತಿ ಎಂಥದ್ದು ವಾಗರ್ತವ್ಯ ಅವರು ಒಟ್ಟಿಗೆ ಇರುವವರು, ಒಬ್ಬಳೇ ಬಂದದ್ದು. ಆಗ ಅವಳಿಗೆ ಕೂಗು ಎಂಥದ್ದು
ಅಂತ ಅದು ಆ ಕಥೆಯ ಒಂದು ಸ್ವಾರಸ್ಯ ನೋಡ್ಬೇಕು ನಾವು. ಅಂದ್ರೆ ಕೂಗಿದವನಿಗೆ ಇದು ಗೊತ್ತಿರ್ತದ, ಮತ್ತೆ ಅವನಿಗೆ ಯಾರು ಅಂತದ್ದು ಗೊತ್ತಾಗುದಿಲ್ಲ. ಅದರಿಂದ ಅದು ಕೇವಲ ದುಃಖ ಬಂತೋ ಏನೋ, ರಾಮ ದುಃಖಿಸ್ಲಿಲ್ಲ. ಅಥವಾ ಭಕ್ತರು ಹೇಳಿ ನಾಟಕ ಅಂತ, ನಾಟಕವೋ ಎಂತದ್ದು, ದುಃಖ ಬಂತು ಅಷ್ಟೇ. ಒಬ್ಬ ಸತ್ತವನನ್ನು ನೋಡಿದಾಗ ಅದು ಸಹಜ ಅಂತ ಹೇಳ್ತೇವೆ. ಅದು ಹೆಣ್ಣ ನೋಡಿದಾಗ ಕಣ್ಣೀರು ಬರ್ತದೆ. ನೀನು ಕೂಗುತ್ತಿಯಲ್ಲ ಮರ, ನೀನೆಂತ ಇದೆ ಅದು ಬರುವುದು. ಈಗ ಸತ್ತವನ ಬಗ್ಗೆ ಹೆಣ ನೋಡಿದಾಗ ದುಃಖ ಬರ್ತದೆ. ನಾನು ಕೂಗುವುದಲ್ಲ, ನನಗೆ ಕೂಗ್ಲಿಕ್ಕೇನಿಲ್ಲ, ಗೊತ್ತುಂಟು ಸತ್ತಿದ್ದಾನೆ ಅಂತ ಗೊತ್ತುಂಟು, ಸಾಯುವುದು ಸಹಜ ಅಂತ ಗೊತ್ತುಂಟು, ಇನ್ನು ಹೇಳುವುದಿಲ್ಲ ಅಂತ ಗೊತ್ತುಂಟು. ಆದರೆ ದುಃಖ ಬರುವುದು ನಾನಲ್ಲ, ನಾನು ದುಃಖಿಸುವುದಲ್ಲ. ಕೆಲವರು ತಲೆ ಬಡ್ಕೊಂಡು ನಾನು ಇನ್ಯಾರು ಗತಿ, ನಮಗೆ ಅವನಿಗೆ ಎಷ್ಟು ಪೆನ್ಷನ್ ಬರ್ತಿತ್ತು, ಅವ್ರು ಸ್ವಲ್ಪ ಇನ್ಯಾರು ಗತಿ ಅಂತ ಅದು ಕೂಗುವುದು. ಅದು ಬಂಧನ. ಕೂಗುವುದು ಬೇರೆ, ದುಃಖ ಬರುವುದು ಬೇರೆ. ನಗುವುದು ಬೇರೆ, ನಗು ಬರುವುದು ಬೇರೆ. ಕೆಲಸ ಮಾಡುವುದು ಬೇರೆ, ಕೆಲಸ ಆಗುವುದು ಬೇರೆ. ಕೆಲಸ ಆಗುವುದು ಸ್ವಾಭಾವಿಕ, ಗಾಳಿ ಬೀಸುವುದು ಸಹಜ. ಹಾಗೆ ಇದನ್ನು ಪ್ರಬಂಧ್ಯ ಎಲ್ಲ ಇನ್ನು ಇದು ಕೆಲಸ ಇಲ್ಲಪ್ಪ, ಅದರ ಕೆಲಸ ಮಾಡ್ತಾರೆ. ಕಣ್ಣು ಕಣ್ಣಿನ ಕೆಲಸ ಮಾಡ್ತಾರೆ, ಮನಸ್ಸು ಮನಸ್ಸಿನ ಕೆಲಸ, ಮನಸ್ಸಿಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆ, ತೊಂದರೆ ಇಲ್ಲ. ನಾನು ಸಂತೋಷ ಪಟ್ಟದ್ದು ದುಃಖ ಪಟ್ಟದ್ದಲ್ಲ, ಮನಸ್ಸಿಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆ. ಈಗ ಹೌದು, ನಾವು ಆಡು ಮಾತಿನಲ್ಲಿ ಹೇಳುದು ಕೂಡ ಹಾಗೆ ಅಲ್ಲ. ನನಗೆ ಖುಷಿ ಆಯ್ತು ಅಂತ ಹೇಳುದಿಲ್ಲ, ನನ್ನ ಮನಸ್ಸಿಗೆ ಖುಷಿ ಆಯ್ತು ಅಂತ ಹೇಳುದು. ಹೌದು, ಮನಸ್ಸಿಗೆ ಹೌದು, ನನ್ನ ಮನಸ್ಸಿಗೆ ಬಹಳ ಖುಷಿ ಆಯ್ತು, ನನ್ನ ಮನಸ್ಸಿಗೆ ಇದು ಯಾಕೋ ಸರಿ ಕಾಣುದಿಲ್ಲ, ನನ್ನ ಮನಸ್ಸಿಗೆ ದುಃಖ ಆಯ್ತು, ಹೀಗೆ ಹೇಳುವುದನ್ನು ನಾನು ತುಂಬಾ ಕೇಳಿದ್ದೇನೆ. ಈಗ ಒಂದು ಅದಕ್ಕೆಂದು ಚೆಂದ ಉಂಟು. ಚಳಿಗಾಲದಲ್ಲಿ ಗಾಳಿ ಬಂದ್ರೆ ದೇಹಕ್ಕೆ ದಾಚಾಡಿದಾಗಲೇ, ಬೇಸಗಾಲದಲ್ಲಿ ಬಂದ್ರೆ ಇಷ್ಟಾಯ್ತು. ಇದು ಯಾರ್ದು ಕೆಲಸ? ದೇಹಕ್ಕೆ ಆದಂತ ಇದು ನಮಗೇನಾಗಲಿಲ್ಲ. ಅಂದರೆ ನಾವು ಹೇಳುವಾಗ ಕೆಲವು ಸಲ ನನಗೆ ಅಂತ ಹೇಳ್ತೇವೆ, ಎಷ್ಟು ಗಾಳಿ ಬಂತು ಎಷ್ಟು, ಹಾಗಾದ್ರೆ ಯಾವಾಗಲೂ ಗಾಳಿ ಬಂತು, ಚಳಿಗಾಲದಲ್ಲಿ ಬರಲಿ, ಹಿತಾಗುದಿದ್ರೆ ಯಾವಾಗಲೂ ಆಗಬೇಕಲ್ಲ, ಆಗುದಿಲ್ಲ. ಆಗ ಗಾಳಿ ಬರ್ತದೆ, ಕಿಟಕಿ ಬಾಗಿಲು ಹಾಕ್ತೀನಿ ಇಲ್ವಾ? ಇದನ್ನು ಅದು ಅಂತೇಳಿ ಹೇಳಬೇಕು. ಅದು ಬೇರೆ, ನಾನು ಬೇರೆ ಅಂತ ಹೇಳುವಂಥದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳುವುದು. ಇದನ್ನು ಮೊದಲಿಗೆ ಹೇಳ್ತಿದ್ರೆ ನಾವು ಇದೆಲ್ಲ ಇದು ಬೇಡ ಬಿಟ್ಟು ಬಿಡ್ತೇವೆ ಅಷ್ಟೇ. ದೈವ ಕಿಂಚಿತ್ ಕರೋ, ನಾನು ಮಾಡುವುದಲ್ಲ, ಅದು ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಇದು ಗೊಂದಲ ಆಯ್ತಾ ಬೇಡ, ಒಂದು ಮಾಡುವ ಒಂದು ಸ್ವಲ್ಪ ಬೇರೆ ರೀತಿ ಹೇಳುವ. ಬ್ರಹ್ಮಣ್ಯಾದಾಯ ಕರ್ಮ, ಅವನು ಮಾಡಿಸುವವ, ಅವನಿಗೆ ಮಾಡಿಸುವವ ಬೇರೆ. ಬ್ರಹ್ಮ ಪ್ರಕೃತಿ, ಬ್ರಹ್ಮ ಅಂದರೆ ಬೃಹತ್ ಅಂತ ಅಷ್ಟೇ. ಬ್ರಹ್ಮ ಅಂದರೆ ತ್ರಿಮೂರ್ತಿಗಳ ಬ್ರಹ್ಮನೂ ಅಲ್ಲ, ಆಧ್ಯಾತ್ಮನ ಬ್ರಹ್ಮನು ಹೌದಾ ಅಲ್ವಾ? ನಮ್ಗಿಂತ ದೊಡ್ಡದು. ನಿನ್ನ ಮ್ಯಾನೇಜರು ಬ್ರಹ್ಮ, ನನಗೆ ನೀನು ಅದಕ್ಕಿಂತ ನಿನಗೆ ಏನೇ. ಹಾಗಾಗಿ ಇದಕ್ಕೆ ಕಾರಣವಾದದ್ದು ಬ್ರಹ್ಮ ಅಂತ ಹೇಳೋದು. ಸಾಧಾರಣ ಬ್ರಹ್ಮ ಅಂದರೆ ಬೃಹತ್, ನನಗಿಂತ ಮೇಲಿದ್ದು, ಅದು ಮಾಡಿಸ್ತದೆ. ಕೈ ನಾನು ಮಾಡ್ತೇನೆ ಹೇಳಲಿಲ್ಲ, ನನಗಿಂತ ಮೇಲಿದ್ದು ಮನಸ್ಸು ಮಾಡಿಸ್ತದೆ. ಕೈ ನಾನು ಮಾಡ್ತೇನೆ ಹೇಳಲಿಕ್ಕೆ ಬರುವುದಿಲ್ಲ. ಅದು ಅಷ್ಟಕ್ಕೆ ಹಾಗೇ ಅದು ಒಂದಕ್ಕಿಂತ ಎಳೆಯಾಗಿ ಬರ್ತದೆ. ಬ್ರಹ್ಮ ಎಂಬಂತ ಈ ಅರ್ಥದಲ್ಲಿ ತಿಳ್ಕೊಳ್ಳಿ. ಇವತ್ತು ಗಲಾಟೆ ಮಾಡುವ ತ್ರಿಮೂರ್ತಿಯ ಬ್ರಹ್ಮ, ಬ್ರಹ್ಮತಿ ಬ್ರಹ್ಮ, ಬೇರೆ ಬೇರೆ ಅದೆಲ್ಲ ಯಾವುದೂ ಬೇಡ. ದೊಡ್ಡದು ಸಣ್ಣದನ್ನು ಮಾಡಿಸ್ತದೆ. ಭೂಮಿ ದೊಡ್ಡದು, ನಮ್ಮ ಚೆಂಡು ಸಣ್ಣ ಅದು ಆಕರ್ಷಿಸ್ತದೆ. ಸಂಕರ್ಷಣ ದೊಡ್ಡದು ಸಣ್ಣದನ್ನು ಆಕರ್ಷಿಸ್ತದೆ ಇತ್ಯಾದಿ ಎಲ್ಲ ಆ ಸರಳ ಅರ್ಥದಲ್ಲಿ ಅದನ್ನು ತಿಳುವಳಿ ಬರ್ತದೆ. ಬ್ರಹ್ಮಜ್ಞಾನ ಅದು ಮಾಡಿಸ್ತದೆ. ನಾನು ಮಾಡಿದ್ದು ಅಲ್ಲ, ಚೆಂಡು ಹಾರಿದ್ದು ಅಲ್ಲ, ಬಿದ್ದದ್ದು ಅಲ್ಲ. ನಿನ್ನ ಬಲದಿಂದ ಅದು ಹೋಯಿತು, ಭೂಮಿಯ ಬಲದಿಂದ ಬಂತು. ಈಗ ಚೆಂಡಿಗೆ ಅಂತ ಬಂತು. ನಾವು ಚೆಂಡಲ್ಲದೇ ಇದ್ರೂ ಕೂಡ ನಾವು ಹಾಗೆ ಭಾವಿಸಿದ ಹಾಗೆ ನನಗೆ ಅದು ಸ್ವತಂತ್ರ ಇಲ್ಲ ಅಲ್ವಾ? ಕರೆಕ್ಟ್, ಅದು ಹೌದು. ನಾನು ಎಂಬುದು ಸ್ವತಂತ್ರ ಅಲ್ಲ ಅಲ್ವಾ? ನಾನು ಹುಟ್ಟಿದದ್ದೇ ನಾನು ನನ್ನ ಇಚ್ಛೆಯ ಪ್ರಕಾರ ಅಲ್ಲ ಅಂತ ಹೇಳಿದ ಮೇಲೆ ನಾವು ಅಲ್ಲಿಂದ ಶುರು ಮಾಡಬೇಕು. ನಾವು ಚೆಂಡಿಗೆ ಸಮ ಅಲ್ಲ, ಆದರೆ ಸಮ. ನಮ್ಮಲ್ಲಿ ಒಂದು ಮನಸ್ಸು ಅಹಮ್ಮನ್ನು ಬೆಳೆಸೋಣ, ಅಹಮ್ಮನ್ನು ಬಿಡಬೇಡ, ಆದರೆ ದುರುಪಯೋಗ ಆಗಲಿಕ್ಕೆ ಬಿಡಬೇಡ ಅಷ್ಟೇ. ಅದರಿಂದಲೇ ಬ್ರಹ್ಮಣ್ಯಾದ ಅವನಿಗೆ ಲೇಪ ಇಲ್ಲ. ಚೆಂಡು ಹಾರಿದ್ದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಚೆಂಡು ಹಾರಿತು ಅಥವಾ ಚೆಂಡಿಗೆ ನೀವು ಪ್ರೈಸ್ ಕೊಡೋದು ಬೇಡ ಬಿಸಾಡಿದವನಿಗೆ. ಆಮೇಲೆ ಬಿದ್ದದ್ದಕ್ಕೆ ಯಾರಿಗೂ ಹೇಳೋದು ಬೇಡ, ಅದು ಗುರುತ್ವಾಕರ್ಷಣ. ಹೀಗೆ ಇಂತಹದ್ದಕ್ಕೆ ಒಂದು ವಿಚಿತ್ರವಾದಂಥ ನೆಲೆಯಲ್ಲಿ ಸತ್ಯವನ್ನು ನಾವು
ಗುರುತಿಸಿಕೊಳ್ಳೋ ಪ್ರಯತ್ನ ಮಾಡೋದು. ಒಂದೇ ಹೀಗೆ ಹೇಳಿದ ಮಾತ್ರಕ್ಕೆ ಬರುವುದಿಲ್ಲ. ಆಮೇಲೆ ಇಷ್ಟೆಲ್ಲ ಮಾಡಿದ್ರು ನೀನು ಎಂಥದ್ದು ಮಾಡಲಿಕ್ಕಾಗ್ತದೆ? ಎಂಥ ದೊಡ್ಡ ಸಂಗತಿ ನಿನಗೆ ಏನಿಲ್ಲ. ಕೈ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗ್ತದೆ, ಇಲ್ಲದಿದ್ದವನಿಗೆ ಅದಾಗುವುದಿಲ್ಲ. ಕಣ್ಣಿದ್ದರೆ ನೋಡಲಿಕ್ಕಾಗ್ತದೆ, ಕಣ್ಣಿಲ್ಲದವನಿಗೆ ನೋಡಲಿಕ್ಕಾಗ್ತದೆ. ಅದರಿಂದ ಏನು ಕಾಯದ ಅಂಗಗಳು ಅದು ಮಾಡ್ತದೆ. ಅದರಲ್ಲಿ ಕೆಲಸ ಕಣ್ಣಿದ್ದರಿಂದ ಕಣ್ಣು ನೋಡ್ತಾರೆ, ಇಲ್ಲದವನಿಗೆ ನೋಡೋದಿಲ್ಲ, ಬದುಕ್ತಾನೆ ಅವನು. ಕಿವಿಗೆಲ್ಲದವನು ಬದುಕ್ತಾನೆ. ಕಾಯೇನ ವಾಚ, ಮೂಗನಿಗೆ ಏನು ಬರುವುದಿಲ್ಲ, ನಮ್ಮ ಮಾತಿನಿಂದಲೇ ಪುಣ್ಯ ಬರುವುದು. ಮನಸ್ಸು ಮತ್ತು ಮನಸ್ಸು ಮೂರೇ ಇರುವುದು. ನಮಗೆ ಕರ್ಮ ಮಾಡಲಿಕ್ಕಿರುವಂತಹ ಸಲಕರಣೆಗಳು ಮೂರೇ. ನೀನು ಸುಮ್ಮನೆ ಕೂತ್ಕೊಂಡಿದೆ, ಮನಸ್ಸಿನಲ್ಲಿ ಅವರನ್ನು ಬಿಲ್ಲಿಕ್ಕುವುದು. ಅದು ಸಾಕು. ಚಿತ್ರಗುಪ್ತನ ರೆಕಾರ್ಡಿಂಗಲ್ಲಿ ಮನಸ್ಸಿನಲ್ಲಿ ಯೋಚಿಸಿದ್ದನ್ನು, ಬಾಯಲ್ಲಿ ಬಂದದ್ದನ್ನು ದೇಹದಿಂದ ಮಾಡಿದ್ದ. ಆಗ ಕಡೆಗೆ ಹೇಳ್ತಾನೆ, ಮನಸ್ಸಿನಲ್ಲಿ ಯೋಚನೆ ಬಂದರೆ ಅಲ್ಲಿಯೇ ಇಟ್ಟುಕೋ, ಬಾಯಲ್ಲಿ ಹೇಳಬೇಡ. ಸಿಟ್ಟು ಬಂತು, ಅಲ್ಲಿಯೇ ಇಟ್ಟುಕೋ. ಸುಮಾರು ಹುಷಾರಾಗ್ತದೆ. ಬಾಯಲ್ಲಿ ಹೇಳಿದರೆ ಅದು ಅವ ಬೈಲಿಕ್ಕೆ ಶುರು ಮಾಡ್ತಾರೆ, ಕೈಯಲ್ಲಿ ಮಾಡಿದರೆ ನೀನು ಹೊಡೆದ್ರೆ ಅವ ಯಾರು ಹೊಡಿತಾರೆ. ಇದು ಪಕ್ಕ ಮತ್ತೆ ಬಿಡುವುದು. ಆದ್ದರಿಂದ ನಾವು ಮೊದಲಿಗೆ ಬೀಜವನ್ನೇ ಏನು ಮಾಡಬೇಕು ಬೇಡ ಅದನ್ನು ಕಡಿಮೆ ಮಾಡಿ. ಮನಸ್ಸಿನಲ್ಲಿ ಬಂದು ಹೋಯಿತು, ಅದನ್ನು ಆದಷ್ಟು ಮುಚ್ಚಿಡು. ಮನಸ್ಸಲ್ಲಿ ಬಂದ ಒಳ್ಳೆ ಹಲ್ಲು ಗಡಿಯುವುದು ಅಲ್ಲ, ಅದು ಕೂಡ ಮಾಡಬೇಡ, ಚೇಷ್ಟೆ ಕೂಡ ಮಾಡಬೇಡ. ಅದು ನಾವು ನಿಯಂತ್ರಿಸುವ ಒಂದು ಮಾರ್ಗ. ಮೂಲದ ಮನಸ್ಸಿನಲ್ಲೇ ನಿಯಂತ್ರಿಸಬೇಕು. ಕಡೆಗೆ ಮಾತಾಡಿದ್ರು ಕೈಯಲ್ಲಿ ಮಾಡಬೇಕು. ನಾನು ಕೊಂದಾಗ್ತೇನೆ ಅಂತೇಳಿ ಬಂತು ಬಾಯಲ್ಲಿ, ಕೊಂದಾಗ್ತೇನೆ ಬಂತು, ಕೊಂದು ಹಾಕಿದ, ಅಲ್ಲಿಗೆ ಪೂರ ಆಯ್ತು. ಅದಕ್ಕೆ ಇದು ಕೇಸು ಆಯ್ತಲ್ಲ, ಪೂರ ಆಯಿತು. ಇದು ದೇವರ ಇದರಲ್ಲಿ ಅಷ್ಟೇ. ಆದ್ದರಿಂದಲೇ ಅದನ್ನು ಮನಸ ಬುದ್ಧಿಯ ಕಾಯೇನು ಮನಸ ಬುದ್ಧಿಯ, ಇದನ್ನು ವಿಶ್ಲೇಷಣೆ ಅಂತ ಹೇಳೋದು. ನನ್ನ ಕರ್ಮ ಎಂಥದ್ದು? ಮನಸ್ಸಲ್ಲಿ ಯೋಚಿಸಿದ್ದು ಕರ್ಮ, ಪುಣ್ಯ ಪಾಪ ಅನ್ಕೊಂಡು. ಅದರಿಂದಲೇ ಮನಸ್ಸನ್ನು, ಮಾತನ್ನು, ದೇಹವನ್ನು ನಿಯಂತ್ರಿಸಬೇಕು. ನಿಯಂತ್ರಿಸುವುದರಿಂದ ಮಾಡದೇ ಇರುವುದಲ್ಲ. ಬೇಕಾದ್ದನ್ನು ಮಾಡು, ಬೇಡವಾದ್ದನ್ನು ಮಾಡಬೇಡ. ಹಿತವಾದ್ದನ್ನು ಮಾಡುವ, ಹಿತವಾದ್ದನ್ನು ಮಾಡಿ. ನಾನು ಮಾಡಿದ್ದು ಅಂತ ಹೇಳಬೇಡ. ಪುನಃ ಅಲ್ಲಿಯೂ ಕೂಡ ಹಿಡಿದ್ವೆ ನಾವು, ನಾನು ಮಾಡಿದ್ದು ಅಂತ ಹೇಳಬೇಡ. ನಾನು ಅವನಿಗೆ ಉಪಕಾರ ಮಾಡಿದೆ ಅಂತ ಹೇಳಬೇಡ, ನಾನು ಮಾಡಿದೆ ಅಂತ ಹೇಳಬೇಡ. ಅದು ನಮಗೆ ಸುಮಾರು ಸಲ ಹೇಳಿದ್ರಿಂದ ಸ್ವಲ್ಪ ಅರ್ಥ ಅದಕ್ಕೆ. ಹಾಗಾದ್ರಿಂದ ಇನ್ನು ಅದಕ್ಕಿಂತಲೂ ಅದನ್ನೇ ಇನ್ನು ಹೇಳೋದಂದ್ರೆ ಫಲದ ಬಗ್ಗೆ ನಮಗೆ ಯೋಚನೆ ಬೇಡ. ಕರ್ಮ ಮಾಡು, ಫಲ ಬೇಡ. ಆ ವೈದ್ಯ ಬರೆಯುವುದಾದರೆ ಬೈಬೇಕು ಅಂತಾದರೆ ಬೇಡ. ಆದರೆ ಬೈದದ್ರಿಂದ ನನಗೇನಾಗಬೇಕು ಅಂತ ಬೇಡ. ಬೈದದ್ರಿಂದ ಅವನು ಸರಿಯಾಗಿ ಮಗುವಿಗೆ ಬೈಬೇಕು, ಶಿಕ್ಷೆ ಕೊಡಬೇಕು, ಬಿಟ್ಟು ಕೊಡಬೇಕು ಅಂತ ಹೇಳ್ತಾರೆ. ತಿದ್ದುವುದಿದ್ದರೆ ಮಾತ್ರ ಕೊಡು. ಕೆಲವು ಸಲ ಪೆಟ್ಟು ಕೊಟ್ಟಷ್ಟಕ್ಕೆ ಹೆಚ್ಚು ಮಾಡ್ತಾರೆ, ಅಲ್ಲಿ ಬಿಟ್ಟೇ ಬಿಡೋದು. ಅಂಥ ಮಗುವಿಗೆ, ಅಂಥವರಿಗೆ ಹೇಳಬೇಡ. ಅದೇ ಬಹಳ ಚೌತ ಉಪದೇಶ ಮಾಡಬೇಕು. ಉಪದೇಶೋಹಿ ಮೂರ್ಖಾಣ ಪ್ರಕೋಪಾಯ ನ ಶಾಂತೆ. ಮೋಸ ಮಾಡಿ ಅಯ್ಯೋ ಯಾರು ಹೇಳಲಿಕ್ಕೆ ನನಗೆ ಅಂತ ಸುಮಾರು ಅಂತ ಉಪದೇಶ ಮಾಡಬೇಕು. ಒಳ್ಳೆಯದೇ, ಉಪದೇಶ ಒಳ್ಳೆಯದು. ಕರ್ಮ, ಉಪದೇಶ ಎಂಬ ಕರ್ಮ ಒಳ್ಳೆಯದು. ಆದರೆ ಮೂರ್ಖನಿಗೆ ಉಪದೇಶ ಮಾಡಿದರೆ ಅವ ನಮ್ಮ ಕಾಲರ್ ಹಿಡಿದು ಏನಾದ್ರು ಮಾಡಿದ್ರು, ನಿನ್ನೆಂಥದ್ದು ಹೇಳಿದ್ರು, ನಿನಗೆ ಹೇಳಿಕೆ ಯಾರು ಹೇಳಿದ್ರು, ಎಂಥದ್ದು ಆಗ್ಬೋದು. ಮೂರ್ಖರಿಗೆ ಎಷ್ಟು ಅಂತ ಅದಕ್ಕೆ ದಾರಿ ಇಲ್ಲ. ಅದನ್ನು ಮಾಡಬೇಡ. ಉಪದೇಶ ಎಂಬ ಸತ್ಕರ್ಮವನ್ನು ಮಾಡಬೇಡ ಅಂತ ಹೇಳಿದಾಗ ಏನಾಯಿತು? ಕರ್ಮ ಮಾಡಬೇಕಾ? ಮಾಡಬೇಕು. ಮಾಡಬೇಡ. ಆದರೆ ನೀನು ಯೋಚಿಸಿದ್ರಿಂದ ತೊಂದರೆ ಇಲ್ಲ. ಉಪದೇಶ ಬಾಯಿಯಲ್ಲೇ ಹೇಳಬೇಡ. ಯೋಚಿಸಿದ್ರಿಂದ ನಿನಗೆ ಅದು ಅರ್ಥ ಆಯ್ತು, ಸರಿ ಅರ್ಥ. ಇಂಥ ಸಂದರ್ಭದಲ್ಲಿ ಈಗ ನಿನಗೊಂದಂಥ ಸಂದರ್ಭ ಅಂದರೆ ನೀನು ಹಾಗೆ ಸರಿಯಾದನ್ನು ಮಾಡಬಹುದು. ಅದೇನೆ ಇದನ್ನು ಮಾಡಿ ಕರ್ಮ ಫಲವನ್ನು ಇದು ಮಾಡಿ ಶಾಂತಿ. ಈ ಎರಡೇ ಶಬ್ದ ಸಾಕು, ಶಾಂತಿ ಅಶಾಂತಿ ಅಷ್ಟೇ. ನಮ್ಮಲ್ಲಿ ಶಾಂತಿ ಸೂಕ್ತ ಎಲ್ಲ ಉಂಟು. ಶಾಂತಿ ಇದ್ದರೆ ಎಲ್ಲ ಆಯಿತು. ಸ್ವಪ್ನ ಬೇಡ, ಜಾಗೃತಿಯೂ ಬೇಡ, ಸುಶುಕ್ತಿ ಇದ್ದರೆ ಕರೆಕ್ಟ್. ಅದೇ ಮೋಕ್ಷವೇ ಅಂತ ಹೇಳ್ತಾರೆ. ಶಾಂತಿಯಲ್ಲಿ ಅಶಾಂತಿ ಇಲ್ಲ, ಸ್ವಪ್ನ ಅಶಾಂತಿ ಉಂಟು. ಅದೀತು ಅಂದರೆ ನಿಜವಾಗಿ ಏನಾಗಲಿಲ್ಲ. ಹೌದು. ಜಾಗೃತಿನ ಅಶಾಂತಿ ಯೋಚನೆಯಲ್ಲಿ ನಿಲ್ಲಿಸು, ಮಾತಿನಲ್ಲಿ ನಿಲ್ಲಿಸು, ಕೆಲಸ ಮಾಡಿಬಿಟ್ರೆ ಅದು ಮತ್ತೆ ಅದನ್ನು ಹಿಂದೆ ತೆಗೆದು. ಹೌದು. ಅದನ್ನು ಬೀಜದಲ್ಲಿ ಬೆಳೆಯುವಾಗ ಕಳೆಯನ್ನು ಅದಕ್ಕೆ ಬೇಕಿತ್ತು. ಆದ್ದರಿಂದ ನಮ್ಮ ಉದ್ದೇಶ ಯಾವುದು? ಶಾಂತಿ. ಈಗ
ಹಾಗಾದ್ರೆ ಇದು ಎರಡನ್ನು ಇನ್ನೊಮ್ಮೆ ಹೇಳುವೇನು, ಯುಕ್ತನಾದವನು ಶಾಂತಿಯನ್ನು ಪಡೆಯುತ್ತಾನೆ. ಕರ್ಮ ಮಾಡ್ತಾನೆ, ಅಶಾಂತಿ ಇಲ್ಲ. ಬೈಯುವ ಕರ್ಮವನ್ನು ಮಾಡಿದ, ಅಶಾಂತಿ ಇಲ್ಲ, ಹಿತ ಆಯಿತು. ಬೈದದ್ದಕ್ಕೆ ಅವನಿಗೆ ಬೈತಾರೆ ಅಂತೇಳಿ ನಿಲ್ಲಿಸಿಬಿಟ್ಟ, ಆಯಿತು. ಬೈದದ್ದಕ್ಕೆ ಹೆಚ್ಚು ಮಾಡ್ತಾನೆ, ಅಲ್ಲಿ ಬೈಬೇಡ. ಯುಕ್ತ ಅಯುಕ್ತ ಎಂಬುದೇ. ಬೈಯುವುದು ಯುಕ್ತ, ಹೊಗಳುವುದು ಯುಕ್ತ ಅಲ್ಲ. ಕೆಲವರಿಗೆ ಹೊಗಳಿದ್ರೆ ಇದಾಗ್ತದೆ. ನಮ್ಮ ಮಹಾಭಾರತದಲ್ಲಿ ಕರ್ಣನಿಗೆ ಹೊಗಳಿದ್ರೆ ಇದಾಗ್ತದೆ, ಅವನಿಗೆ ಹೊಗಳವಿಲ್ಲ. ಅರ್ಜುನನಿಗೆ ನಿಂದಿಸಿದ್ರೆ ಅವನಿಗೆ ಇದಾಗ್ತದೆ. ಎಂಥದ್ದು ಮಾಡುತ್ತಾರೆ ಅಂತ ಹೇಳಿದ್ರೆ ಅವನಿಗೆ ಅವನು ಹೆಚ್ಚು ಕೆಲಸ ಮಾಡ್ತಾನೆ. ಕೆಲವರಿಗೆ ಹೊಗಳಿಕೆ ಬೇಕು, ಕೆಲವರಿಗೆ ಬೈದ್ರೆ ಆಗ್ತದೆ, ಕೆಲವರಿಗೆ ಹೊಗಳಿದ್ರೆ ಆಗ್ತದೆ. ಇದು ಮಕ್ಕಳಲ್ಲಿ ಬಹಳ ಸೂಕ್ಷ್ಮ. ಮಕ್ಕಳನ್ನು ಬೆಳೆಸುವುದು ಬಹಳ ಕಷ್ಟ ಆಗಿದೆ. ಆದ್ದರಿಂದ ಈಗ ಇದನ್ನೆಲ್ಲ ಈ ಸಕ್ತ, ಅದರಲ್ಲಿ ಆಸಕ್ತ, ಸಕ್ತ ಮತ್ತೆ ಲಿಪ್ತ ಅಂತ ಹೇಳುವ ಶಬ್ದ. ಸಕ್ತ ಅಂದರೆ ಅದರಲ್ಲಿ ನಾನು ಮಾಡ್ತೇನೆ ಎಂಬುದು ಶಕ್ತಿ, ಆಗುತ್ತದೆ ಎಂಬುದು ಅನಾಸಕ್ತಿ. ಅನಾಸಕ್ತಿ ಬಹುಶಃ ಗಾಂಧೀಜಿಯವರು ಇದಕ್ಕೆ ವ್ಯಾಖ್ಯಾನ ಮಾಡಿ ಅನಾಸಕ್ತಿ ಯೋಗ ಅಂತ, ಕರ್ಮಯೋಗ ಅಂತ ತಿಲಕರು ಬಂದ ಹಾಗೆ ಭಗವದ್ಗೀತೆ ಅನಾಸಕ್ತಿ. ನಮಗೆ ಆಸಕ್ತಿ ಬೇಡ, ಊಟ ಮಾಡುವುದರಲ್ಲಿ ಆಸಕ್ತಿ ಬೇಡ. ಹಸಿವಾಗ್ತದೆ, ದೇಹಕ್ಕೆ ಊಟ ಬೇಕು, ಆಸಕ್ತಿ ಬಹಳ ಒಳ್ಳೆಯದಾಗಿದೆ. ಬಾಯಿ ಚಪ್ಪರಿಸಿಕೊಂಡ ಇದೆಲ್ಲ ಮಾಡಿಕೊಂಡ ಅದೆಲ್ಲ ಬೇಡ. ಈಗ ಇದನ್ನೇ ಏನು ಹೇಳುವುದು, ಕರ್ಮ ಮಾಡು, ಮನಸ್ಸಿನಲ್ಲಿ ಅದನ್ನು ನನ್ನ ಅಂತ ಯೋಚನೆ ಮಾಡಬೇಡ. ಸನ್ಯಾಸ ಕರ್ಮವೇ ಸನ್ಯಾಸ ಯಾವುದು? ಕರ್ಮ ಮಾಡಿಯೂ ಮನಸ್ಸು ಅದರಲ್ಲಿ ಲೇಪ ಇಲ್ಲದಿದ್ದರೆ ಸನ್ಯಾಸ. ಸನ್ಯಾಸ ಅಂದರೆ ಏನಪ್ಪ? ಈಗ ಇಲ್ಲಿ ಪುನಃ ಇದಾಗ್ತದೆ. ಈ ಪುರ ಅಂದರೆ ಎಂಥದ್ದು? ದೇಹವನ್ನು ಪುರ, 9 ದ್ವಾರಗಳಿರುವ ಪುರ. ಹೌದು. ಪುರುಷ ಅಂದರೆ ಅವನೇ. ಪುರದಲ್ಲಿ ಇರುವವ ಪುರುಷ. ಅದು ನಾನು ಹೌದು, ಆತ್ಮ ಎಂಬಲ್ಲಿಗೆ ನಿಲ್ಲಬೇಕು. ಪುರುಷ ಯಾರು ಅಂದರೆ ಅವನೇ, ನಾನಲ್ಲ. ನಾನು ಹೇಳಿದೆ, ಬುದ್ಧಿ ಮನಸ್ಸು ಅದೆಲ್ಲ ನವದ್ವಾರದಲ್ಲಿ ಇರುವಂತಹ ಸಾಧನಗಳು. ನವದ್ವಾರದ ಈ ಒಂದು ಪುರ ಕೆಲಸ ಮಾಡಲಿಕ್ಕಿರುವ ಸಾಧನಗಳು. ಮನಸ್ಸು ಮಾಡ್ತದೆ, ಮನಸ್ಸು, ಬುದ್ಧಿ, 10 ಕರ್ಮೇಂದ್ರಿಯ, 29 ಎಷ್ಟಾಗಿ ಸಾಂಖ್ಯರು ಲೆಕ್ಕ ಹಾಕ್ತಾರೆ ಯಾವುದೆಲ್ಲ ಉಂಟು. ಆದ್ದರಿಂದ ಅಲ್ಲಿ ನವದ್ವಾರ ಪುರಿಯಲ್ಲಿ ನಡೆಯುತ್ತದೆಯೋ ಮಾಡ್ತದೆಯೋ ಅಂತ ಹೇಳಿದ್ರೆ ಮಾಡುವುದಲ್ಲ, ಅದು ನಡೆಯುತ್ತದೆ. ನಾನಲ್ಲ ಮಾಡುವಪ್ಪ, ಅವ ಪುರುಷ, ಅದು ಆತ್ಮ. ಹಾಗೆ ನಾನು ಅಂತ ಹೇಳೋ ಬುದ್ಧಿ ಆದರೆ ನಾನು ಕೂಡ ಬುದ್ಧಿಯುಕ್ತ, ಯುಕ್ತ ಮಾಡಬೇಕು ಅಂತ. ಈ ಇನ್ನೊಂದು ನಾವು ನಾನು ಮತ್ತು ದೇವರು ಅಂತ ಹೇಳಿದ್ರೆ, ದೇವರು ಮಾಡಿಸಿದ್ದು ಅಂತ ಹೇಳೋದು ಭಕ್ತನು ಹೇಳುವ ಅರ್ಥದಲ್ಲಿ ಸರಿ, ನಾನು ಮಾಡೋದಲ್ಲ. ಆದರೆ ದೇವರು ಮಾಡಿಸುವುದೂ ಇಲ್ಲ. ಮಾಡಿಸಿದವನಿಗೆ ಲಾಭ ಬೇಕಾದ್ರೆ ನಷ್ಟ ಆಗ್ತದೆ. ಮಾಡಿಸಿದವನಿಗೆ ಈಗ ತೆಂಗಿನ ಮರಕ್ಕೆ ಇದು ಮಾಡಿಸಿದಾದ್ರೆ ಅದರ ಲಾಭ ನಷ್ಟ ನನಗಲ್ವ? ಹೆಚ್ಚು ತೆಂಗಿನಕಾಯಿ ಆದರೂ ನನಗೆ, ಕಡಿಮೆ ಆದರೂ ನನಗೆ ಅಲ್ವ? ಮಾಡಿಸಿದ ನನಗೆ ಫಲ ಉಂಟು. ಆದರೆ ದೇವರು ಮಾಡಿಸುವವ ಫಲ ಅವನಿಗೆ ಬೇಡ. ಫಲ ನಿಮಗೆ ಮಾಡಿಸುವುದಲ್ಲವ, ಮಾಡಲಿಕ್ಕೆ ಒಂದು ಅವಕಾಶ ತೋರಿಸುವುದು. ಮಾಡುವುದು ನೀನೇ, ಫಲವು ನೀನು. ಸತ್ಕರ್ಮವೋ ಕೆಟ್ಟ ಕರ್ಮವೋ ಅನ್ನ ಗೊತ್ತಿಲ್ಲ. ಅದು ಸತ್ಕರ್ಮ ಇದು ಅದು ಯಾವುದು ಬರುವುದಿಲ್ಲ. ಅದರಿಂದ ದೇವರಿಗೆ ಇದಿಲ್ಲ. ಅಲ್ಲಿ ಸತ್ತು ಅಸತ್ತು ಎರಡೂ ಕೂಡ ಬಾಗಿಲು ತೆರೆದುಂಟು. ನೀನು ಹೋಗುವ, ನೀನು ಪತನ, ಇದು ಮೆಟ್ಟಲುಂಟು, ಕೆಳಗೆ ಇಳಿದಿದ್ರೆ ಹೇಳಿ ಮೇಲೆ ಹೋಗುದಿದ್ರೆ. ಇದರಿಂದ ದೇವರು ಎಂಬಂಥದ್ದನ್ನು ಇನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಪುನಃ ಅಷ್ಟೇ ಹೇಳೋದು. ದೇವರಿಗೆ ಕರ್ತೃತ್ವವಿಲ್ಲ, ಕರ್ಮಣ್ಯವಿಲ್ಲ. ಹಾಗಾಗಿ ಮಾಧವರು ಹೇಳ್ತಾರೆ, ನಾಹಂಕರ್ತ ಹರಿಕರ್ತ, ನಾಹಂಕರ್ತ ಹರಿಕಾರಯಿತ ಅಂತ ಹೇಳ್ತಾರೆ. ಅದು ಭಕ್ತಿಯ ಮಾರ್ಗ. ವಾಸ್ತವಿಕವಾಗಿ ದೇವರು ಏನೂ ಮಾಡಿಸುವುದಿಲ್ಲ. ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ ಅಷ್ಟೇ. ಮಾಡಲಿಕ್ಕೆ ಬೇಕಾದ ಸಾಧನ ಕೊಟ್ಟಿದ್ದಾನೆ. ಕತ್ತಿಯನ್ನು ಕೊಟ್ಟಿದ್ದಾನೆ, ಕೈಯನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ. ಕಡ್ದು ಕೊಲ್ಲುವುದ ಅಥವಾ ಆ ಕತ್ತಿಯನ್ನು ಸದುಪಯೋಗ ಅದು ನೀವು ಬಿಟ್ಟ ವಿಷಯ. ದೇವರು ಕೊಲ್ಲು ಅಂತಲೂ ಹೇಳುವುದಿಲ್ಲ, ಅದನ್ನು ನಿನ್ನ ಈ ಕೆಲಸಕ್ಕೆ ಉಪಯೋಗಿಸುವುದು ಅಂತ ಹೇಳುವುದಿಲ್ಲ. ಈ ಕತ್ತಿ ಎಂಬ ಆಯುಧದ ಹಾಗೆ ನಮ್ಮ ಸಾಧನಗಳೆಲ್ಲ ಅದು 10 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಇನ್ನೆಲ್ಲ ಸುಮಾರು ಕೆಲವು ಸಲ ಸಂಖ್ಯೆಯಲ್ಲಿ ಹೆಚ್ಚು ಇರ್ತಾರೆ. ಅದೆಲ್ಲವೂ ಅದನ್ನು ಕೊಟ್ಟಿದ್ದಾನೆ. ಅದು ಕೊಟ್ಟದ್ದು ಮಾತ್ರ ವಿನಃ ಅದರಲ್ಲಿ ಅವನಿಗೆ ಸಂಬಂಧ ಇಲ್ಲ. ದೇವನು ಯಾಕೆ ಶುದ್ಧ?
ಅಂದರೆ ಅವನಿಗೆ ಸಂಬಂಧ ಇಲ್ಲ. ನೀನು ಹಾಗೆ ದೇವನಾಗ್ಬೋದು. ನನಗೆ ಸಂಬಂಧ ಇಲ್ಲ ಅಂತ ತಿಳಿಲಿಕ್ಕೆ ಸಾಧ್ಯ ಇದ್ದರೆ ಬುದ್ಧಿಪೂರ್ವಕವ, ಅಥವಾ ಸಂಬಂಧ ನನಗೆ ಸಿಟ್ಟು ಬರದಿದ್ದರೆ, ಸಂತೋಷ ಆಗದಿದ್ದರೆ, ದುಃಖ ಆಗದಿದ್ದರೆ ಕರ್ಮ ಮಾಡಿ ಅದು ಅದರ ಕೆಲಸ ಬೆಳೆದು ಅಷ್ಟೇ, ಅದಕ್ಕೆ ಏನಿಲ್ಲ. ಅದು ಜೀವನ್ಮುಕ್ತಿ ಅಥವಾ ಅದು ದೇವತ್ವವೇ. ಅಂಥವನನ್ನು ದೇವರು ಅಂತ ಹೇಳ್ತಾರೆ. ಬ್ರಾಹ್ಮಣನನ್ನು ದೇವರು ಅಂತ ಹೇಳಿ ಕಾರಣ ಏನಂದರೆ ಉಳಿದವರಿಗೆ ಬ್ರಾಹ್ಮಣನ ಸಮತ್ವವನ್ನು ನೋಡಿ ದೃಶ್ಯಗಂಡು ಬ್ರಾಹ್ಮಣನ ದೇವರು ಅಂತ ಹೇಳಬಾರ್ದು. ಹೌದು, ಬೇರೆಯವರು ಹೇಳಬೇಕು, ಬೇರೆಯವರು ಗುರುತಿಸ್ಬೋದು. ನಾನು ತಿಳಿದವ ಅಂತ ಹೇಳಲಿಕ್ಕೆ ಖಂಡಿತ ಆಗೋದಿಲ್ಲ. ಯಾಕಂದರೆ ಅದೊಂದು ಇಲ್ಲ, ಬೇರೆಯವರು ಹೇಳಿದರೆ ತಪ್ಪಿಲ್ಲ. ಅದರಿಂದ ಇವು ಉಬ್ಬಿದ್ರೆ ಪುನಃ ಹೋದ. ಅದರಿಂದ ಆ ದೃಷ್ಟಿಯಿಂದ ಜ್ಞಾನೇನು ತದಜ್ಞಾನ ಏಷಾನಾಶಿತ ನಮ್ಮ ಈ ಜೀವಾತ್ಮನನ್ನು ಅಜ್ಞಾನದ ಆವರಣ ನಾಶ ಮಾಡಿತು, ಸುಖ ದುಃಖಕ್ಕೆ ಗುರಿ ಮಾಡಿತು, ಹುಟ್ಟು ಸಾವಿಗೆ ಗುರಿ ಮಾಡಿತು. ಅದು ಅಲ್ಲ ಅಂತ ಹೇಳಿದರೆ ಜ್ಞಾನ ಬಂದರೆ ಅದು ಇಲ್ಲ. ನಾನು ಹುಟ್ಟಿದ್ದು ಇಲ್ಲ ಸಾಯುವುದೂ ಇಲ್ಲ ಅಂತ ಹೇಳುವ ಮಾತನ್ನೂ ಹೇಳ್ಬೋದು. ಅದು ಕಡಿಮೆ ವಿಪರ್ಯಾಸ. ಅದೇ ಕರ್ಮ ಮಾಡುವುದು ಸನ್ಯಾಸವು ಒಂದೇ ಅಂತ ಹೇಳುವ ಹಾಗೆ ನಾನು ಹುಟ್ಟಿದ್ದು ಇಲ್ಲ ಅದು ನಾನಲ್ಲ, ದೇಹ ಹುಟ್ಟಿತು, ಅದು ನಾಶ. ನಮ್ಮ ಭಾಷೆಯದು. ಈಗ ಭಾರತದಲ್ಲಿ ಹುಟ್ಟು ಸಾವುಗಳನ್ನು ಹೇಳುವುದೇ ಗೊತ್ತುಂಟ. ದೇಹಧಾರಣೆ, ದೇಹತ್ಯಾಗ. ಅವನು ದೇಹತ್ಯಾಗ ಮಾಡಲ, ಮತ್ತೆ ಅವರು ಸ್ವರ್ಗಕ್ಕೆ ಹೋದ್ರು, ಅವರ ದೇಹಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಆಗಲಿ, ಅಥವಾ ನಾವು ವಿಷಾದಿಸ್ತೇವೆ, ಇದೆಲ್ಲ ಶಾಂತಿ ಆಗಲಿ ಎಂಬುದು ಕ್ರಿಶ್ಚಿಯಾನಿಟಿಯನ್ನು ಮಾತ್ರ ಇಲ್ಲ. ಸದ್ಗತಿ, ಆ ಗತಿಯಲ್ಲಿ ಒಂದು ಇದು ಹೆಜ್ಜೆ, ಸಾಯುವುದೊಂದು ಹೆಜ್ಜೆ, ಹುಟ್ಟುವುದೊಂದು ಹೆಜ್ಜೆ. ಹುಟ್ಟಿಯು ಮೇಲೆ ಹೋಗುವುದಾ, ದುರ್ಗತಿಗೆ ಹೋಗುವುದಾ, ಸದ್ಗತಿಗೆ ಹೋಗುವುದಾ ಮಾಡ್ಬೋದು. ಅದೇ ಎರಡು ಸ್ವಾತಂತ್ರ್ಯ ಉಂಟು. ಸತ್ತು ದುರ್ಗತಿಗೆ ಹೋಗ್ಬೋದು, ಸದ್ಗತಿಗೆ ಹೋಗ್ಬೋದು. ಅದು ಪುನಃ ಯಾರಲ್ಲಿ ಉಂಟು? ಅವನ ವಿವೇಕದಲ್ಲಿ, ಬುದ್ಧಿಯಲ್ಲಿ ಉಂಟು. ಆದರೆ ಪ್ರಾಮಾಣಿಕವಾಗಿ ಸರಿ ಜ್ಞಾನದಲ್ಲಿ ಸದ್ಗತಿ ಇಲ್ಲ, ದುರ್ಗತಿ ಇಲ್ಲ. ಆತ್ಮಕ್ಕೆ ಇದು ಯಾವುದೂ ಸಂಬಂಧ ಇಲ್ಲ, ದೇವರಿಗೆ ಸಂಬಂಧ ಇಲ್ಲ. ಇದ್ದಾಗೆ ನನಗೆ ಸಂಬಂಧ ಇಲ್ಲ. ಹಾಗಾದರೆ ನಾನು ಯಾರು ಅಂದರೆ ನಾನು ಆತ್ಮ ಎಂದು ಗುರುತಿಸಿದಾಗ ಸಂಬಂಧ ಇಲ್ಲ. ಮತ್ತು ಈ ಗೊಂದಲಕ್ಕೆ ಇನ್ನೊಂದು ತೆರೆ ಎಳೆಯುವ ನಾವು, ಇದೆಂಥದ್ದು ದ್ವೈತ ಅದ್ವೈತ ಅಂತ ಹೇಳಿದಾಗ ಅಧ್ಯಾತ್ಮ ರಾಮಾಯಣದಲ್ಲಿ ಹನುಮಂತನ ಹತ್ರ ಕೇಳಿದ್ರಂತೆ, ನೀನು ಯಾರು ಮಾರಾಯ ಅಂತ. ಅದಕ್ಕೊಂದು ಶ್ಲೋಕ ಉಂಟು, ಅದು ಅಧ್ಯಾತ್ಮ ರಾಮಾಯಣದಲ್ಲಿ ಇರುವಂಥದ್ದು. ದೇಹ ಬುದ್ಧ್ಯಾತು ದಾಸೋಹಂ. ನಾನು ಹನುಮಂತ ದೇಹ ಅಂತ ಹೇಳಿದರೆ ರಾಮನ ದಾಸ, ಅವನ ಜೀವನ ಹಾಗೆ. ಹೌದು. ಜೀವ ಬುದ್ಧ್ಯ ತ್ವದಂಶಕ. ನಾನು ಜೀವ ಅಂತ ಭಾವಿಸಿದರೆ ಆ ಲೋಕದ ಜೀವನಾದಂಥ ಅವನ ಅಂಶ. ಈ ಮೋಡ ಸಾಗರದ ಅಂಶ, ಅದು ವಿಶಿಷ್ಟ ಅದ್ವೈತ. ಅಂಗ ಅಂಗಿ ಅಂತ ಹೇಳ್ತಾರೆ. ಅಂಗ ಉಳ್ಳ ಅಂಗಿ ಅವ, ಇವನು ಅಂಗ. ಕೈ ಎಂಬುದು ಬೇರೆ ಅಂತೇಳಿ ಆದರೆ ದೇಹದ ಭಾಗ, ಅಂಶ. ಅದು ಒಂದೇ ಆದರೆ ಅದೇ. ಹೌದು, ಕರೆಕ್ಟ್. ಹೌದು. ಆಮೇಲೆ ಆತ್ಮಬುದ್ಧಿ ಅಂತ ತ್ವಮೇವ ಅದ್ವೈತ. ನಾನು ಆತ್ಮ ಅಂತ ಭಾವಿಸಿದ ಹನುಮಂತ ಹೇಳ್ತಾರೆ, ರಾಮನು ನಾನು ಒಂದೇ. ಇಷ್ಟು ಸರಳವಾಗಿ ಒಂದು ಶಾಸ್ತ್ರ ಹೇಳಿದ್ದು, ನಾವು ಹೇಳಿಲ್ಲ. ಇದನ್ನು ನಾವು ಅರ್ಥೈಸ್ಕೊಂಡ್ರೆ ಸುಲಭ ಆಯ್ತದೆ. ಹೌದು. ಅದರಿಂದ ಬುದ್ಧಿ ಯಾವುದು ನಿನ್ನದೀಗ, ಅದಕ್ಕೆ ಸರಿಯಾಗಿ ಹೇಳಬೇಕು. ದೇಹ ಬುದ್ಧಿಯಲ್ಲಿ ನಾನು ಅವನು ಒಂದೇ ಅಂತ ಹೇಳಿದ್ರೆ ಆಗಲಿಕ್ಕಿಲ್ಲ. ಹೌದು. ಜೀವ ಬುದ್ಧಿಯಲ್ಲಿಯೂ ಆಗಲಿಕ್ಕಿಲ್ಲ. ನಾನು ಆತ್ಮ ಎಂಬ ಬುದ್ಧಿಯಲ್ಲಿ ಬೇರೆ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಅದು ದ್ವೈತ, ವಿಶಿಷ್ಟ ಅದ್ವೈತ. ಈಗ ನಾವು ಮಾಡುವುದೆಲ್ಲ ಎಂಥದ್ದು ಅಂತ ಹೇಳಿದ್ರೆ ಸುಮ್ಮನೆ ಗುಡ್ಡಲಂಬಿಸು. ಅದರ ದಾರಿ ಅಂತ ಮಾಡಿದರೆ ಅನಿತು, ದ್ವೈತದ ದಾರಿಯೂ ಅನಿತು. ದಾರಿಯು ಅದಕ್ಕೆ ಜಗಳ ಮಾಡಬೇಡಿ, ಮತ್ತೊಬ್ಬನ ಮೇಲೆ ಹೇರಬೇಡಿ. ಇದು ಮೂರೂ ಸತ್ಯ ಅಲ್ಲ ಕಡೆಗೆ. ಹೌದು, ಒಂದು ಮಾತ್ರ ಸತ್ಯ. ಆತ್ಮಬುದ್ಧಿಯಲ್ಲಿ ನಾನು ಅವನೇ ಅಂತ ಹೇಳಿದ್ರೆ, ನೀನು ಬೇರೆ ಅವನು ಬೇರೆ ಅಂತ ಒಂದು ಉಂಟಲ್ಲ, ಅವನಲ್ಲಿ ನಾನು ಅವನೇ ಅಂತ ಇಲ್ಲ, ಅದೇ ಒಂದೇ. ಏಕಂ ಸತ್, ಬೇರೆಯಾಗಿ ಕಾಣುವುದು. ಮರಳು ಭೂಮಿಯೇ ಮರೀಚಿಕೆಯಾಗಿ ಕಾಣುವುದು. ನೀವಿಲ್ಲ, ಅಲ್ಲಿರುವುದು ಹೊಗೆ ಮಾತ್ರ. ಅದು ಉದಾಹರಣೆ, ಪೂರ್ಣ ಆಗುವುದಿಲ್ಲ. ಹಾಗೆ ಅದನ್ನು ಈ ಅದ್ವೈತ ಎಂಬಲ್ಲಿಯೂ ನಮಗೆ ಸ್ಪಷ್ಟ ಆಗಲಿಲ್ಲ. ಆದರೆ ಅದು ಬಾಯಲ್ಲಿ ಅಷ್ಟೇ. ಆಮೇಲೆ ಅದ್ವೈತ, ದ್ವೈತ, ವಿಶಿಷ್ಟ ಅದ್ವೈತ ಯಾವುದೂ ಇಲ್ಲವೇ ಇಲ್ಲ. ಅದ್ವೈತವೂ ಇಲ್ಲ, ಒಂದೇ ಆದಮೇಲೆ ನಾನೆಲ್ಲಿ ಉಂಟು.
ಹೌದು, ಈಗ ಸಮುದ್ರದಲ್ಲಿ ಗಂಗಾ ನದಿಯಲ್ಲಿ ಉಂಟು ಅಲ್ಲ, ಇಲ್ವಾ? ಉಂಟು. ನೋಡು, ಅದನ್ನು ತೆಗೆದು ತೋರಿಸಿ. ಅದು ಆಗುದಿಲ್ಲ. ಹಾಗಾದ್ರೆ ಅಲ್ಲಿ ಅದ್ವೈತ ಎಲ್ಲಿ ಉಂಟು? ಅದ್ವೈತ ಎಂಬುದು ತತ್ವವೇದ. ಈ ಹೋರಾಡುವುದು, ಈ ಜಗಳ ಮಾಡುವುದೆಲ್ಲ ಅದ್ವೈತವೂ ಇಲ್ಲ ಎಂದ ಆಗ್ತದೆ. ಹಾಗಾದ್ರಿಂದ ಅದು ದರ್ಶನ ವಿನಃ ತತ್ವವಾದ ಅಲ್ಲ, ದರ್ಶನ. ಅದ್ವೈತ ದರ್ಶನ. ದ್ವೈತವನ್ನು ಪಂಥ ಅಂತ ಹೇಳ್ತಾರೆ, ತಪ್ಪಿಲ್ಲ. ಪಂಥ ಅಂದರೆ ಆದಿತ್ತು, ಪಂಥ ಅಂದರೆ ದಾರಿ ಮೆಟ್ಟಲು. ಅದರಲ್ಲಿ ಮುಂದೆ ಹೋಗಿ ಅಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ಅದ್ವೈತವೇ ಆಗುತ್ತದೆ, ಆದರೆ ಅದ್ವೈತ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಅದ್ವೈತ ತತ್ವ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಹೋಗಲಿಕ್ಕೆ ಇಲ್ಲ, ಮೇಲೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಷ್ಟೇ. ಅದ್ವೈತ ಅಂದರೆ ಕೊನೆ. ವಿಶಿಷ್ಟ ಅದ್ವೈತ ಅಂದರೆ ಅದೊಂದು ಪಂಥ. ಇದು ಇನ್ನೂ ಚರಿತ್ರೆಯಲ್ಲಿಯೂ ಹೇಳುವುದಿಲ್ಲ. ಅದ್ವೈತ ತತ್ವ, ಶಂಕರವರ ಅದ್ವೈತ ತತ್ವ, ಇದು ಎಂಥದ್ದು ಮತ ಅಂತ ಹೇಳ್ತಾರೆ. ಮತ ಅದು ತತ್ವ, ಇದು ಮತ ಅಥವಾ ಪಂಥ, ದಾರಿ ಅಥವಾ ಅಭಿಪ್ರಾಯ. ದ್ವೈತವನ್ನು ನಾವು ಬೈಲಿಕ್ಕೆ ಏನಿಲ್ಲ, ಅದು ಪಂಥ. ಪಂಥ ಯಾಕೆ? ನೀವು ದಾರಿ ಬೀಳಲಿಕ್ಕೆ ಹೋದಲ್ಲ, ಅಲ್ಲ, ನೀನು ದಾರಿ ಹಿಡಿದಿದ್ದೆಲ್ಲ ಮಾರ, ದಾರಿಯಲ್ಲಿ ಬೀಳಲಿಕ್ಕಲ್ಲ, ಎಲ್ಲಿಯೋ ಮುಟ್ಲಿಕ್ಕಲ್ಲ. ಹೌದು, ದಾರಿ ಬೇಕಾ? ಒಳ್ಳೆ ರಸ್ತೆ ಬೇಕು, ಒಳ್ಳೆ ರಸ್ತೆ ಇದ್ರೆ ಖುಷಿ ಆಗ್ತದೆ. ಆದರೆ ಆ ರಸ್ತೆ ಯಾಕೆ ಮಾಡ, ಅಲ್ಲಿ ಬೀಳ್ತೇವೆ. ಒಳ್ಳೆದುಂಟು ರಸ್ತೆ, ಮನೆ ಒಳ್ಳೆದಿಲ್ಲ, ರಸ್ತೆಯಲ್ಲಿ ಬೀಳ್ತೇವೆ. ಇಲ್ಲ, ಪಂಥದ ಬಗ್ಗೆ ಜಗಳ ಮಾಡುವುದೇ ಒಂದು ಮಹಾ ಮೂರ್ಖತನದ ಪಂಥ. ಆಯಿತು, ಪಂಥದಲ್ಲಿ ನಡಿ, ದಾರಿಯಲ್ಲಿ ನಡಿ, ದಾರಿಯಲ್ಲಿ ಬೀಳಬೇಡ. ದಾರಿ ಒಳ್ಳೆದು ಕೆಟ್ಟದ್ದು ಹೇಳಬೇಡ. ಪುನಃ ಅದೇ ಕೆಟ್ಟದ ಒಳ್ಳೆದ, ನಡೆದವನು ಮಾತ್ರ ಅಲ್ಲ ಮುಟ್ಟುವುದು. ಹೌದು. ಈಗ ಹಿಮಾಲಯಕ್ಕೆ ಮುಟ್ಟುವುದು, ಹಾರಿದವನು ಮುಟ್ಟುವುದಿಲ್ಲ. ಅದು ಒಳ್ಳೆಯ ವಾಕ್ಯಗಳುಂಟು. ಗರುಡನಾದರೂ ಕೂತ್ಕೊಂಡಿದ್ರೆ ಹಿಮಾಲಯ ಮುಟ್ಟುವುದಿಲ್ಲ, ಇರುವೆ ಆದರೂ ನಡ್ಕೊಂಡು ಹೋಗಿ ಅಲ್ಲಿ ಮುಟ್ಟುವುದಿಲ್ಲ. ಪ್ರಯತ್ನ ಮಾಡಿದರೆ ಮುಟ್ಬೋದು. ಮತ್ತೆ ದಾರಿಯನ್ನು ಆರಿಸುವುದು ನಿಮಗೆ ಬಿಟ್ಟದ್ದು. ನಮಗೆ ಇಲ್ಲಿ ಸುಮಾರು ಕಡೆಯಿಂದ ಬರ್ಲಿಕ್ಕಾಗ್ತದೆ. ನಮಗೆ ಯಾವುದು ಒಳ್ಳೆಯದು, ಒಂದು ಕಾಲದಲ್ಲಿ ಯಾವುದನ್ನು ಬೇಡ ಅಂತ ಹೇಳ್ತಾರೆ, ಬರ್ಲಿಕ್ಕಾಗ್ತದೆ. ಅದನ್ನು ನಾವು ಬಿಟ್ಟರೆ ಈ ಪಂಥ ಮತ್ತು ಇದನ್ನು ಹೇಳುವಾಗ ನಾವು ಎಲ್ಲರೆದುರಿಗೆ ಮಾತಾಡೋದು ಬೇಡ. ದ್ವೈತ, ವಿಶಿಷ್ಟ ಅದ್ವೈತಗಳು ಪಂಥಗಳು, ಅದ್ವೈತವು ತತ್ವ. ಆದರೆ ಅದನ್ನು ಮಾತಿನಲ್ಲಿ ಹೇಳುವಾಗ ಅದು ಪೂರ್ಣ ಆಗಲಿಲ್ಲ. ನಾನು ಅವನು ಒಂದೇ ಹೇಳುವಾಗ ನಾನು ಎಲ್ಲಿ ಬಿಟ್ಟಪ್ಪ, ಒಂದೇ ಎಂದು ಹೇಳುವುದೊಂದು ಆ ಪ್ರಕ್ರಿಯೆ ವಿನಃ ಅದಕ್ಕೆ ಹೇಳಲಿಕ್ಕೆ ಇಲ್ಲ. ಗಂಗಾ ನದಿ, ನಾನಿಲ್ಲಿ ಗಂಗಾ ನದಿ, ನಾನಿಲ್ಲಿದ್ದೇನೆ, ಗಂಗಾ ನದಿ ಪ್ರೆಸೆಂಟ್ ಕೇಳಿದ್ರೆ ಅದು ಪ್ರೆಸೆಂಟ್ ಅಂತ ಹೇಳಲಿಕ್ಕೆ ಅಲ್ಲಿ ಹೋದ ಮೇಲೆ ಇಲ್ಲ. ಅಲ್ಲಿ ಸೇರುವವರೆಗೆ ಉಂಟು ಗಂಗಾ ನದಿ ಯಾರು, ನಾನು ಅಲ್ವಾ? ಹೌದು, ಸೇರಿದ ಮೇಲೆ. ಅದರಿಂದ ಅದ್ವೈತವು ಶಬ್ದವೂ ಪೂರ್ಣ ಅಲ್ಲ, ಅದು ಬೇಡ ನಮಗೆ. ಅದರಿಂದ ಈ ಮಾತಾಡುವವರು, ಜಗಳ ಮಾಡುವವರೆಲ್ಲ ಆದಷ್ಟು ನಾವು ದೂರ, ಆ ಸಂತೆಯನ್ನು ಬಿಟ್ಟು ನಾವು ಏಕಾಂತದಲ್ಲಿ ಒಂದು ಯೋಚನೆ ಮಾಡೋದು. ಅವ್ರು ಮಾಡಿದ್ದರೆ ತಪ್ಪು ಅಂತ ನಾವು ಹೇಳೋದು ಬೇಡ ಅಸ್ಮತ್. ಅದರಿಂದಲೇ ಇದತ್ತು ಆಯಿತು. ಇನ್ನೀಗ ಈ ಅದ್ವೈತ ಆತ್ಮಜ್ಞಾನ ಇಲ್ಲೋ ಏನು ಹೇಳ್ತಾನೆ ಅಂದರೆ ವ್ಯತ್ಯಾಸ ಮಾಡುವುದಿಲ್ಲ. ಅದು ಚಂದ ಹೇಳ್ತಾರೆ. ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣ, ದೊಡ್ಡವರು, ನಮಸ್ಕಾರ. ಆಮೇಲೆ ಗವಿ, ದೇನು, ಅದಕ್ಕೆ ಗೋಪೂಜೆ ಮಾಡುವ, ಹಸ್ತಿ, ಆನೆ, ಅದರ ಹತ್ರ ಹೋಗಬೇಡ ಮಾತ್ರ, ಅದಕ್ಕೊಂದು ದೂರ ನಮಸ್ಕಾರ, ಹತ್ರ ಹೋಗಲಿ ಅಂತ ತೆಗೆದು ಬಿಸಾಡ್ತದೆ. ಅದು ರಾಮಕೃಷ್ಣ ಅವರ ಅಲ್ಲಿ ಆನೆ ಕೂಡ ಆತ್ಮ, ಅದೇನು ಮಾಡ್ತದೆ ಹೋದಂತೆ, ಅದು ತೆಗೆದು ಸೊಣ್ಣಿನಲ್ಲಿ ಬಿಸಾಡ್ತು, ಹೋಗಿ ಬಿದ್ದ. ಆಗ ಇವರು ಹೇಳಿದಂತೆ ಆ ಮೇಲೆ ಒಬ್ಬ ಆತ್ಮ ಇದ್ದಲ್ಲ, ಅವೇನಿಲ್ಲ, ಆನೆಗೆ ಮದ ಬಂದಿದೆ, ಹತ್ರ ಬರಬೇಡಿ ಅಂತ ಹೇಳ್ತಿದ್ದ, ಅದು ಯಾಕೆ ಕೇಳಲಿಲ್ಲ ನೀನು? ತಪ್ಪಿತ್ತು. ಅವ ಮಾವುತನೂ ಆತ್ಮ ಅಲ್ವಾ? ಅವ ಹೇಳಿದ ಈಗ ಆನೆಗೆ ಮದ ಬಂದಿದೆ, ಈಗ ಹತ್ರ ಬರಬೇಡಿ, ದೂರ ಹೋಗಿ ಅಂತ ಹೇಳ್ತಿದ್ದ. ಇವ ಅದು ಹೇಗೆ ದೂರ ಹೋಗಬೇಕು ನಾನು, ಅದನ್ನ ಆತ್ಮವೆಲ್ಲೋ. ಇಂದು ಹುಚ್ಚು ಅಥವಾ ಅರ್ಧಜ್ಞಾನವೇ ಇಂಥ, ಅದು ಕತೆ ತಮಾಷೆಗೆ ಇರ್ಬೋದು, ಅದಾಗುವುದಿಲ್ಲ. ನಾವು ಸರಿಯಾದಂತ ಇದ್ದಾವೆ. ಗವಿ ಎಸ್ತೀನಿ, ಶುನಿ, ನಾಯಿ ಬಹಳ ಒಂದು ನಿಕೃಷ್ಟ ನಾಯಿ ಗೊತ್ತಿದ್ರೆ ಸ್ನಾನ ಮಾಡಬೇಕು. ಶೈವ, ಶ್ವಪಾಕ ಅಂತ ಹೇಳಿದ್ರೆ ಈ ಕೊಳೆತದ್ದನ್ನು ತಿನ್ನುವ, ಚಂಡಾಲ ಎಂಬ ಶಬ್ದ ಸಾಮಾನ್ಯ ಅರ್ಥ. ಪಂಡಿತ ಸಮದರ್ಶನ, ಶಂಕರಾಚಾರ್ಯ ವಿಷಯದಲ್ಲಿ ಗೊತ್ತಿಟ್ಟು, ಚಂಡಾಲ ನೀನು ಮುಟ್ಟಬೇಡ, ಮುಟ್ಟಿದ್ರೆ ಮಾಡು. ನಾವು ಚಂಡಾಲ? ಈಗ ನನ್ನ ದೇಹವು ಆತ್ಮ ಅಂತ ಹೇಳಿದಾಗ
ಅದು ನಿಜವಾಗಿ ಗುರುವೇ ಈಶ್ವರನೇ ಬಂದವನಿಗೆ ಬುದ್ಧಿ ಕಲಿಸಿದ್ದು ಅಂತ ಶಂಕರಾಚಾರ್ಯರು ಅದೊಂದೆಂಥದ ಒಂದು ಪಂಚಕ ಅಂತ ಒಂದು ಸ್ತೋತ್ರ ಉಂಟು. ಆತ್ಮಜ್ಞಾನ ಬಂದಾಗ ಯಾವುದು ದೇಹಜ್ಞಾನದಲ್ಲಿ ಉಂಟು. ವ್ಯವಹಾರದಲ್ಲಿ ಬ್ರಾಹ್ಮಣನನ್ನು ನಾಯಿಯನ್ನು ಒಟ್ಟಿ ಕೂತ್ಕೊಳ್ತೀವಿ, ನಾಯಿಗೆ ಕೊಡುವಂತ ಇಲ್ಲಿ ಕೊಡುವಂತ, ಅದಕ್ಕೆ ಮನುಷ್ಯನಿಗೆ ಕೊಡುವ ಆಹಾರವನ್ನು ದನಕ್ಕೆ ಹೆಚ್ಚು ಕೊಡಬೇಡ, ಸ್ವಲ್ಪ ಕೊಡುವಷ್ಟು ಮನುಷ್ಯನು ನನಗೆ. ಇದು ವ್ಯಾವಹಾರಿಕ. ಇಲ್ಲಿ ನಾವು ಇನ್ನೂ ಅಲ್ಲೇ ಬಂದಿದ್ದೇವೆ. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಅನುಭವ ಆಗಬೇಕು. ಅದು ಆತ್ಮ ಸಾಕಾರದಾಗ ಮೋಕ್ಷ. ಮೋಕ್ಷದಲ್ಲಿ ಇದೆಲ್ಲ ವ್ಯವಹಾರವೇ ಇಲ್ಲ. ಅಲ್ಲಿವರೆಗೆ ಅದನ್ನೂ ತಿಳಿಬೇಕು, ಇದನ್ನು ತಿಳಿಬೇಕು, ವ್ಯವಹಾರ ಮಾಡಬೇಕು. ಹಾಗೆ ಹೇಳಿದ ಮೇಲೆ ಇದು ನಮಗೆ ಇನ್ನೊಮ್ಮೆ ಹುಟ್ಟಲಿಕ್ಕೆ ಕಾರಣ ಇರುವಂತಹದ್ದನ್ನು ನಾಶ ಮಾಡುವುದು ಸರ್ಗ. ವ್ಯತ್ಯಾಸ ಮಾಡಿದರೆ ನಮಗೆ ಸರ್ಗ. ಪುಣ್ಯ ಪಾಪ ಇದ್ದಲ್ಲ, ಪುಣ್ಯ ಹಿಡ್ಕೊಂಡ್ರೂ ಪುನಃ ಬರಬೇಕು, ಪಾಪ ಹಿಡ್ಕೊಂಡ್ರು ಬರಬೇಕು. ವ್ಯತ್ಯಾಸ ಮಾಡಿದರೆ ಬರಬೇಕು. ಇದು ಭಾಗ ಸರಿ. ಆತ್ಮಜ್ಞಾನ ಅಂದರೆ ಬರಲಿಕ್ಕೆ, ಆತ್ಮಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿದವ. ನಾಯಿ ಮತ್ತು ಬ್ರಾಹ್ಮಣ ಒಂದೇ ಅಂತ ಹೇಳಿದ್ದ ಅಲ್ವೇ ಅಲ್ಲ. ವ್ಯವಹಾರಕ್ಕೆ ನಾಯಿಯೇ ಬ್ರಾಹ್ಮಣ. ಆತ್ಮಜ್ಞಾನ ಬಂದಾಗ ವ್ಯವಹಾರವೇ ಇಲ್ಲ. ಆತ್ಮಜ್ಞಾನಿಗೆ ಅದು ನಮಗೀಗ ಹೇಳಲಿಕ್ಕೆ ಕಷ್ಟ ಆಗ್ತದೆ, ಅರ್ಥ ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಆದರೆ ನಮಗೆ ಅದರದ್ದು ಹೌದು ಅಂತ ಕಾಣ್ತದೆ, ಅಷ್ಟು ಸಾಕೀಗ. ಹೌದು ಅಂತ ಕಂಡ್ರೆ ಸರಿ. ನಿರ್ದೋಷಂ ಸಮ, ದೋಷ ಕೊಡಲಿಕ್ಕಿಲ್ಲ, ಒಳ್ಳೆಯದು ಕೆಟ್ಟದು ಇಲ್ಲ, ಮೇಲೆ ಕೀಳು ಇಲ್ಲ, ಅದು ಹಿತ ಯಾವುದೂ ಇಲ್ಲ, ನಿರ್ಧರ್ಮ. ಬ್ರಹ್ಮ ಎಂಬುದು ಮಾತ್ರ ಇರ್ತದೆ. ಅಂತಹದ್ದು ಒಂದು ತತ್ವವಲ್ಲದು, ಅದಕ್ಕಿಂತಲೂ ಮೀರಿದ್ದು, ಅದು ಅನುಭವ. ಹಾಗೆ ಜ್ಞಾನ ಅಂತ ಹೇಳೋದಕ್ಕೆ, ಆ ಜ್ಞಾನ ಬಂದಾಗ ಇದು ಯಾವುದು ಇಲ್ಲ, ಮಿಥ್ಯ. ಈ ಜಗತ್ತಿಡಿ ಮಿಥ್ಯ ಆಗಿ ಇರ್ತದೆ, ಅದು ಮಾತ್ರ ಸತ್ಯ. ಏಕಂ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಇದನ್ನು ಇಟ್ಕೊಂಡು ಜಗಳ ಮಾಡೋದು ಬೇಡ. ಅದಂಥದ್ದು ಬ್ರಹ್ಮ ಸಿಗುವುದಿಲ್ಲ, ಜಗತ್ತು ಸಿಗ್ತದೆ. ವಿಶ್ವಂ ವಿಷ್ಣು ಸಿಗುವುದಿಲ್ಲ ಅಂದರೆ ವಿಶ್ವವೇ ವಿಷ್ಣು ಅಂತೇಳಿ. ವಿಷ್ಣು ನನಗೆ ಕಾಣಲಿಲ್ಲ ಅಂದರೆ ವಿಶ್ವವನ್ನೇ ವಿಷ್ಣು ಅಂತ ಕಾಣು. ಅಥವಾ ಈ ವಿಶ್ವ ಸರಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲಪ್ಪ ಅದು ವಿಷ್ಣುವೇ ಹಾಗೆ ಕಾಣೋದು, ಎಲ್ಲ ಸರಿ ಉಂಟು ಅಂತ ಹೇಳಿ ಹಾಗೆ ಬಂದಿದ್ದು. ಅದರಿಂದಲೇ ಪುನಃ ಅದನ್ನೇ ಹೇಳೋದು, ಸಂತೋಷ ಇಲ್ಲ, ದುಃಖ ಇಲ್ಲ, ಪ್ರಿಯದ ಅಪೇಕ್ಷೆ ಇಲ್ಲ, ಅದು ಬೇಕು ಅಂತ ಹೇಳಿದ್ರೆ ಸ್ಥಿರ ಬುದ್ಧಿ. ಆಗ ಸ್ಥಿತಪ್ರಜ್ಞ ಅಂತ ಸುಮಾರು ಹೇಳಿದ. ಅದನ್ನೇ ಈಗ ಹೇಳಿದ್ದು, ಮತ್ತೇನು ಹೊಸ್ತೇನಲ್ಲ. ಅದು ಹೇಳಿದಾಗ ಒಮ್ಮೆ ಅರ್ಥ ಆಗಲಿಲ್ಲ, ಅದಕ್ಕೆ ಪುನಃ ಸ್ಥಿರ ಬುದ್ಧಿ. ಅವನು ಬ್ರಹ್ಮಣಿ ಸ್ಥಿತ ಅಥವಾ ಮೋಕ್ಷ, ಬ್ರಹ್ಮ ಮಾತ್ರ, ಇದೆಲ್ಲ ಆಗ್ತದೆ. ಈ ಹೊರಗಿದ್ದೆಲ್ಲ ಅದು ಕಾಣುವುದು ಅಂತ ಹೇಳಿ, ಮರಳಿನಲ್ಲಿ ನೀರು ಸಿಗುವುದು ಅಂತ ಹೇಳಿ. ಈ ಇಂದ್ರಿಯಗಳು ಇಲ್ಲ ಅಂತ ಹೇಳಬೇಡ, ಅದು ಕೇವಲ ಭಾಸವಾಗುವುದು ತಾತ್ಕಾಲಿಕ. ಬಾಹ್ಯ ಸ್ಪರ್ಶಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿಯೋ, ಅಹಂಕಾರವೋ, ಎಷ್ಟು ಅದು ಹೆಚ್ಚು ಮಾಡಿದ್ರು ಆದಿತ್ತು, ಕಡಿಮೆ ಮಾಡಿದ್ರು ಅದೆಲ್ಲ ಇಷ್ಟ ಇಲ್ಲ. ಆದ್ದರಿಂದ ನಮಗೆ ಅದರಲ್ಲಿ ಅದರ ಸಂಬಂಧದಿಂದ ನಮಗೆ ಸುಖ ದುಃಖ ಬೇಡ. ಅದನ್ನು ಬಿಟ್ಟಾಗ ಒಂದು ಸುಖ ಇರ್ತದಲ್ಲ, ಅದು ಶಾಂತಿ. ಬ್ರಹ್ಮಜ್ಞಾನದಲ್ಲಿ ಅಥವಾ ಬ್ರಹ್ಮಭಾವದಲ್ಲಿರುವಂಥ ಶಾಂತಿ ಮಾತ್ರ ಸುಖ. ದುಡ್ಡು ಸಿಕ್ಕಿದಾಗ, ಒಳ್ಳೆ ತಿಂಡಿ ಸಿಕ್ಕಿದಾಗ ಸುಖ, ಅದು ಅಲ್ಲ. ಇದೆಲ್ಲ ಕ್ಷಣಿಕ, ತಾತ್ಕಾಲಿಕ. ಅಥವಾ ನಾವು ಹೇಳುವಂತ ಹೇಳಿದ್ರೆ ಅದು ನಿಜವಾದ ಸತ್ಯ ಅಲ್ಲ, ನಿತ್ಯ. ಈಗ ಮನೆ ಅದು 100 ವರ್ಷ, ಈಗ 100 ವರ್ಷದವರೆಗೂ ಇರ್ಬೋದು. ಮನೆಯ ಸುಖ ಹೌದು, ಆದರೆ ಅದು ತಾತ್ಕಾಲಿಕ. ಆದರೆ ಆತ್ಮಜ್ಞಾನದ ಸುಖ, ಇದರಲ್ಲಿ ಸುಖ ದುಃಖ ಅಂತೂ ನಾವು ಆರೋಪಿಸುವುದು ಬೇಡ. ಹಾಗೆ ಅದನ್ನು ಉಪಯೋಗಿಸಿ. ನನ್ನ ಮನೆ ಯಾರನ್ನಾದ್ರೂ ಬಂದಿಬಿಡೋದು ಬೇಡ, ಅದಕ್ಕೆ ಅದೆಲ್ಲ ಸರಿ. ಆದರೆ ಅದು ನಿಜವಾದ ಸುಖ ಎಂದು ಭಾವಿಸಬೇಡಿ. ಹಾಗಾಗಿ ಯಾಕೆ ದೇಹ ಉಂಟು, ಅದನ್ನು ಮನೆಯನ್ನು ಬಯಸ್ತದೆ, ಮಾಡಿ. ಅಡಿಗೆ ಒಳ್ಳೆ ಅಡಿಗೆ ಬಯಸ್ತಾರೆ, ಮಾಡಿ. ದುಡ್ಡು ಸಂಪಾದಿಸಬೇಕು ಮಾಡ್ತಾರೆ, ಮಾಡಿ. ಅದನ್ನು ಉಪಯೋಗಿಸಿ. ನಾನು ಮಾಡಿದೆ ಅಂತ ಅಥವಾ ಅದರಲ್ಲಿ ಸಂಜತೆ, ಲಿಪ್ಯತೆ, ಯಾವ ಅರ್ಥ ಬೇಕಾದರೂ ಹೇಳಿ ಅದನ್ನು ಬಿಡುವುದು, ಇದು ಕೇಳಲಿಕ್ಕೂ ಕಷ್ಟ ಆಗುವಂಥ ಒಂದು ಸತ್ಯ. ಅಂತಹದ್ದನ್ನು ಬಾಹ್ಯ ಸ್ಪರ್ಶ ಇಲ್ಲ, ಯಾವುದು ಹೊರಗಿಂದ ಬಂತೋ ಅದು ನಿಲ್ಲುವುದಿಲ್ಲ. ಆದ್ದರಿಂದ ಎಲ್ಲಿಂದ ಬರಬೇಕು? ಒಳಗಿಂದ ಬರಬೇಕು. ಅದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ, ಬ್ರಹ್ಮ ನಿರ್ವಾಣ ಅಂತ. ನಿರ್ವಾಣ ಅಂದರೆ ಬತ್ತಲೆ ಆಗೋದು ಅಂತ. ನಿರ್ವಾಣ ಅಂದರೆ ಬತ್ತಲೆ ಆಗೋದು. ಬತ್ತಲೆ ಆಗೋದು ಅಂದರೆ
ಇದು ಅಲ್ಲ ಇದು ಅಲ್ಲ ಇದು ಅಲ್ಲ. ಅದು ನಾವೊಂದು ಸಲ ಹೇಳಿದೆ, ನೇತಿ ನೇತಿ ನೇತಿ. ಕರೆಕ್ಟ್. ಇದು ಹೋಯಿತು, ಅವ ಸತ್ತ, ನಾಶ ಆದ. ಅದಲ್ಲಪ್ಪ ಅವ ಎಲ್ಲಿ ನಾಶ ಆಗೋದು? ಅದು ಶುರುವಿಗೆ ಹೇಳಿದ್ದಾನೆ, ನಾಸತೇ ವಿದ್ಯತೋ ಭಾವೋ, ಅಸತ್ಯ ಎಂಬುದು ಅದಕ್ಕೆ ಇರುವಿಕೆ ಇಲ್ಲ, ಇದು ತಾತ್ಕಾಲಿಕ. ಈ ದೇಹ ಅಸತ್ತು, ಮೊದಲಿರಲಿಲ್ಲ, ಆದರೆ ಆತ್ಮ ಸತ್ತು, ಅದನ್ನು ಕೊಲ್ಲಿಕ್ಕೆ ಆಗುವುದೇ ಇಲ್ಲ. ಆತ್ಮಹತ್ಯೆ ಎಂಬ ಶಬ್ದವೇ ಒಂದು ರೀತಿಯಲ್ಲಿ ಅದು ಅಲ್ಲ, ತಪ್ಪು ಪ್ರಯೋಗ. ಅದು ನಮಗೆ ರೂಢಿಯಾಗಿದೆ ಅಷ್ಟೇ, ಏನಿಲ್ಲ. ಆಗ್ಬಾರ್ದು. ಅದು ಎಂತೆಂಥ ಶಬ್ದಗಳನ್ನು ರೂಢಿ ಮಾಡಿಕೊಂಡು ನಾವು ಉದ್ಯೋಗ ಮಾಡ್ತೇವೆ. ಆತ್ಮಕ್ಕೆ ಏನೂ ಆಗುವುದಿಲ್ಲ. ಅದರಿಂದ ಆ ದೃಷ್ಟಿಯಲ್ಲಿ ಈ ಲಭತೆ ಬ್ರಹ್ಮ ನಿರ್ವಾಣ. ಬ್ರಹ್ಮ ನಿರ್ವಾಣ ಅಂದರೆ ಪುನಃ ಪುನಃ ಅದನ್ನೇ ಹೇಳಿದ್ದನ್ನೇ ಹೇಳ್ತಾನೆ, ದ್ವಂದ್ವವನ್ನು ಬಿಡು. ಯಾವುದು? ಕಾಮಕ್ರೋಧ ಇತ್ಯಾದಿಗಳಿಂದ ಕೂಡಿದಂಥ ದ್ವಂದ್ವಗಳನ್ನೆಲ್ಲ ಬಿಡು. ಇದೆಲ್ಲ ತಾತ್ಕಾಲಿಕ, ಇದೆಲ್ಲ ಮಿಥ್ಯ, ಇದೆಲ್ಲ ಅಲ್ಲ. ಆ ಒಳಗೆ ನೋಡಿದಾಗ ಸಿಗುವಂಥ ಶಾಂತಿ ಮಾತ್ರ ಸತ್ಯ. ಹಾಗಾದ್ರೆ ನೀನೇನಾಗಬೇಕು? ಜಿತೇಂದ್ರಿಯ, ಇಂದ್ರಿಯಗಳ ವಶ ಆಗಬೇಡ, ಮನಸ್ಸಿಗೆ ವಶ ಆಗಬೇಡ, ಬುದ್ಧಿಗೆ ವಶ ಆಗಬೇಡ, ಮೋಹ ಬೇಡ, ದ್ವೇಷ ಬೇಡ. ಈ ದೊಡ್ಡ ಪಟ್ಟಿ ಉಂಟು, ಇಚ್ಛೆ ಬೇಡ, ದ್ವೇಷ ಬೇಡ. ನಾನು ಬಿಡ್ತೇನಂತಲೂ ಇಲ್ಲ, ಬಿಡುವುದಿಲ್ಲ ಅಂತ. ಸತ್ಯವನ್ನು ತಿಳಿ. ಆಗ ಬಿಡ್ಲಿಕ್ಕೂ ಇಲ್ಲ, ಹಿಡಿಯಲಿಕ್ಕೂ ಇಲ್ಲ. ನಾನು ಹಿಡಿದದ್ದೂ ಇಲ್ಲ, ಆದರೆ ಈಗ ಎಲ್ಲ ಕಾಣುವಂಥದ್ದೆಲ್ಲರೂ ಮಿಥ್ಯ. ಆದ್ದರಿಂದ ಇನ್ನು ಈ ಆತ್ಮದ ಬಗ್ಗೆ ಆಗಲೇ ನಿಮ್ಮನ್ನು ಸ್ವಲ್ಪ ಸಣ್ಣ ರಿಯಾಯಿತಿ ಕೊಡುವ ದೇವರು ಅಂತ ಹೇಳುವ. ಯಜ್ಞ ಭೋಕ್ತ, ಕರ್ಮಗಳ ಫಲವನ್ನು ಅಹಂ ವೈಶ್ವಾನರು, ನಾನು ಉಳ್ಳದ್ದನ್ನು ನಿಜವಾಗಿ ಭೋಗಿಸುವ ಯಾರು? ಯಜ್ಞ ಭೋಕ್ತಾರ. ಯಜ್ಞ ತಪಸ್ಸು ನಾನು ಮಾಡಿದ್ದೆಲ್ಲ ಯಾರಿಗೆ ಅರ್ಪಣ? ಬ್ರಹ್ಮಾರ್ಪಣವ, ಕೃಷ್ಣಾರ್ಪಣವ, ಯಾವುದು ಯಾರವ? ಸ್ವರುಣಂ ಸರ್ವಭೂತಾನ. ಭೂತ ಅಂದರೆ ಹುಟ್ಟಿದ್ದು ಅಷ್ಟೇ. ನಮಗೆ ಮನಸ್ಸು ನಮ್ಮದು ಸುಹೃತ ಶತ್ರುವ. ಮನೆಯೇವ ಶತ್ರು, ಮನಸ್ಸೇ ನಮಗೆ ಸುಹೃತ. ಕೈ ನಮಗೆ ಸುಹೃತ ಶತ್ರು, ದೇಹ ನಮಗೆ ಸುಹೃತ ಶತ್ರುವ. ದೇಹವು ಎಂಥದ್ದು ಅಂತ ಹೇಳಿದ್ರೆ ಧರ್ಮಕ್ಕೆ ಅತಿ ದೊಡ್ಡ ಸಾಧನ ದೇಹ. ಸಾಯ್ಬೇಡ, ನೀನು ಬದುಕಬೇಕು, ದೇಹವನ್ನು ಚೆನ್ನಾಗಿ ನೋಡಬೇಕು. ಯಾಕೆಂದರೆ ಧರ್ಮಾಚರಣೆಗೆ ಸಾಧನೆ. ಧರ್ಮಾಚರಣೆ ಅದೊಂದು ಪಂಥ, ದಾರಿ. ಅದರಲ್ಲಿ ಹೋಗಿ ನೀನು ಮುಟ್ಟಿದ ಮೇಲೆ ದೇಹ ಬೇಡ, ಮನಸ್ಸು ಬೇಡ, ಬುದ್ಧಿ ಬೇಡ. ಅದಕ್ಕೊಂದು ಹೆಸರು ಕೊಡದಿದ್ದರೆ ನನಗೆ ಗೊತ್ತಾಗಲ್ಲ. ಮಹೇಶ್ವರ, ಈಶ್ವರ, ಬ್ರಹ್ಮ, ಯಾವ ಹೆಸರು ಬೇಕಾದ್ರೂ ಕಡೆ. ಸತ್ತು ಅಂತ ಹೇಳಿದರೆ ಕಷ್ಟ. ಅಂದರೆ ಏಕಂ ಸತ್ತು, ಕೃಷ್ಣ ಹೇಳಿದೆ. ಅದು ನಮಗೆ ಒಂದು ರಿಯಾಯಿತಿ, ಸ್ವರೂಪ ಕಲ್ಪನೆ ರಿಯಾಯಿತಿ. ಅದೇ ಸಗುಣ ಸಮಾಧಿ, ನಿರ್ಗುಣ ಸಮಾಧಿ. ಸಗುಣವು ಒಂದು ಹಂತ, ಅದರ ನಿರ್ಗುಣ ಎಂಬುದು ಅದು ಇದು. ಅದು ನಿರ್ಗುಣಕ್ಕೆ ದಾರಿಯಾಗುವಂಥದ್ದನ್ನು ಒಪ್ಪಬೇಕು. ನಮಗೆ ಮನೆ ಕಟ್ಟಿದಾಗ ಮೆಟ್ಲು ಬೇಕು ಅಂತ ನಮಗೆ ಖಂಡಿತ ನಾವು ಮಾಡಬೇಕು. ಮೆಟ್ಲಿಲ್ಲದೆ ನಾವು ಒಬ್ಬರಿಗೆ ಕಟ್ಟಿದರೆ ನಾವು ಸಿಟಿ ಹಾಕೊಳ್ತೇವೆ, ಸೇವೆ ಪ್ರಯೋಜನ ಇಲ್ಲ. ಆದ್ದರಿಂದ ಮೆಟ್ಟಲು, ಪಂಥ, ದಾರಿ, ಜೀವ, ಈಶ್ವರ. ಈಶ್ವರನೂ ಮೆಟ್ಟಲು. ಅದು ನಿರ್ವಿಕಾರ, ಮನೋವಾಕ್ ಅತೀತ ಸತ್ತು. ಆದರೆ ನಾವು ಅಲ್ಲಿ ಹೋಗಬೇಕಾದ್ರೆ ನಮಗೆ ಮೆಟ್ಟಲು. ಯಾವ ಮೆಟ್ಟಲು ನಮಗೆ ಹೆಚ್ಚು ನಮ್ಗೆ ಅನುಕೂಲ ಅಂದರೆ ಕೊನೆಯ ಮೆಟ್ಟಲು, ದೇವರು, ಎಲ್ಲವೂ ದೇವರು ಅಂತ ಹೇಳುವಂಥ ಮೆಟ್ಟಲು. ಅಲ್ಲಿಯೇ ನಿಲ್ಲಿಕ್ಕಾಗುವುದಿಲ್ಲ, ಮೇಲೆ ಹತ್ತಿಲ್ಲ. ಸಮುದ್ರದ ಬದಿಗೆ ಬಂದಾದರೂ ನದಿಯೇ ಹೌದು. ಆದರೆ ಅದಕ್ಕೆ ಅದರ ಮತ್ತೆ ನಮಗೆ ಹೆಸರು ಬೇಡ. ಅದು ನದಿ ಯಾವುದು ಹೋಗ್ತದೆ ಬೇಡ. ಆಮೇಲೆ ಸೀದಾ ಹೋಗುದು ಎಲ್ಲಿಗೆ? ಸಾಗರಕ್ಕೆ. ಆ ಸಂಗಮ, ಗಂಗಾ ಸಂಗಮ ಅಂತ ಉಂಟು, ಅಲ್ಲಿವರೆಗೆ ಉಂಟು. ಸಂಗಮದಂತ ಒಂದು ಹೆಜ್ಜೆ ಮುಂದೆ ಹೋದ್ಮೇಲೆ ನನಗೆ ಅದರಿಂದ ದೇವರು ಎಂಬುದೂ ಬೇಕು. ಆದರೆ ದೇವರು ಎಂಬುದೂ ಮೆಟ್ಟಲು. ಆತ್ಮ ಅಥವಾ ಬ್ರಹ್ಮ, ಅಥವಾ ಇಲ್ಲಿ ಎಂಥದ್ದು ಬೇರೆ ಒಂದು ಶಬ್ದ ಹೇಳಿದ, ಬ್ರಹ್ಮ ನಿರ್ವಾಣ ಅಂತ ಹೇಳಿದ. ಯಾವ ಶಬ್ದ ಹೇಳ್ಬೋದು, ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಶಬ್ದಗಳು ಬರ್ತವೆ. ಯಾಕೆಂದರೆ ಎಲ್ಲ ಶಬ್ದಗಳು ಪೂರ್ಣ. ನಮಗೊಂದು ಭಾವನೆ ಬರಲಿಕ್ಕೆ ಬರ್ತದೆ. ಯಾವ ದೇವರು ಅಲ್ಲಿ ಪೂರ್ಣ, ಅಲ್ಲಿ ಆ ದೇವರು, ಲಿಂಗ,
ಸಾಲಿಗ್ರಾಮ ಅದರಿಂದ ನಮಗೆ ಸಾಧಕ, ಅದರಿಂದ ನಾವು ಮೇಲೆ ಹೋಗಬೇಕು, ಅದರಲ್ಲಿ ನಿಲ್ಲಕ್ಕಾಗೋದಿಲ್ಲ. ಇದನ್ನು ಈಗ ಇಷ್ಟು ನಮಗೆ ಗೊಂದಲ ಮಾಡಿದ್ದು ಅವನೇ. ಕರ್ಮವೂ ಹೌದು, ಸನ್ಯಾಸವೂ ಹೌದು. ಕರ್ಮ ಮಾಡಿ ಸನ್ಯಾಸ, ಕರ್ಮ ಅಂದರೆ ಯೋಗ. ನಾನಲ್ಲ ಮಾಡಿದ್ದು, ನಾನು ಮಾಡಿದ್ದು ಅಂತ ಹೇಳಿದ್ರೆ ಕರ್ಮ ಬಂಧನ, ನಾನಲ್ಲ ಅಂತ ಹೇಳಿದ್ರೆ ಸನ್ಯಾಸ. ವ್ಯತ್ಯಾಸ ಕಾಣುವುದಿಲ್ಲ, ಇಬ್ಬರು ಒಂದೇ ರೀತಿ ಇದ್ದಾರೆ. ಅವನು ಸನ್ಯಾಸಿ, ಇವನು ಯೋಗಿ ಅಥವಾ ಕರ್ಮಿ ಇರಬೇಕಾದ್ರೆ. ನಾನು ಅಂತ ಹೇಳಿದ ಕೂಡಲೇ ಕರ್ಮಿ, ನಾನಲ್ಲ ಅಂತ ಹೇಳಿದ ಕೂಡಲೇ ಸನ್ಯಾಸಿ. ತೋರಿಕೆಯ ವ್ಯತ್ಯಾಸ ಇಲ್ಲ. ಇದೀಗ ನಾವು ಇಷ್ಟು ಮಾತಾಡದೆ ಇದನ್ನೊಮ್ಮೆ ಹೇಳಿದರೆ ಅದು ಯಾರೋ ಒಪ್ಪುಗಳಿದ್ದಾರೆ. ಕರ್ಮವು ಸನ್ಯಾಸವು ಒಂದೇ, ಅದು ಬೇರೆ ಬೇರೆ ಅಂತ ಹೇಳೋದು ಬಾಲಕರು, ಅರ್ಧ ತಿಳಿದವರು, ಸ್ವಲ್ಪ ತಿಳಿದವರು, ಬೇರೆ ಬೇರೆ ಹೇಳೋದಕ್ಕೆ ಬೈಯೋದು ಬೇಡ. ಅವ ಇನ್ನು ಪೂರ್ಣ ಕಲಿತಾಗ ಅವನಿಗೆ ಎರಡು ಬೇರೆ ಬೇರೆಯಾಗಿ, ಅದು ಬೇರೆ ಎಂದು ಪಂಡಿತನಾದವ ತಿಳಿದವ ಹೇಳುವುದಿಲ್ಲ. ಅದರಿಂದ ಇದು ಕರ್ಮ ಸನ್ಯಾಸ ಯೋಗ, ಆ ಎರಡು ಶಬ್ದವೇ ಗೊಂದಲ ಮಾಡಿತು. ಅದಕ್ಕೆ ಇದು ಹೇಳುವಾಗ ನಮಗೆ ಅರ್ಥ ಆದದ್ದು ಮೂಲ ವಿಷಯ. ಇಷ್ಟೆಲ್ಲ ಹೇಳಿ ನಮಗೆ ಅರ್ಥ ಆದದ್ದು ಇದು 5ನೇ ಅಧ್ಯಾಯ.